ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯ ಶೆಟ್ಟಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಸುದ್ದಿ ಬಿಡುಗಡೆ ಪತ್ರಿಕೆ ಬೆಳ್ತಂಗಡಿಯಲ್ಲಿ ನಂಬರ್ 1 ಪತ್ರಿಕೆಯಾಗಿ ಕಳೆದ 39 ವರ್ಷಗಳಿಂದ ಪ್ರತಿಯೊಬ್ಬರ ಮನೆ ಮನೆಗೂ ಹೋಗ್ತಾ ಇದೆ. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಸುಳ್ಯ, ಪುತ್ತೂರು ಅಲ್ಲೂ ಕೂಡ ಅಷ್ಟೇನೆ ಈ ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರತಿ ಮನೆ ಮನೆ ಕಡೆ ಹೋಗ್ತಾ ಇದೆ. ಸುಳ್ಯದಲ್ಲಿ ಪ್ರತಿ ಸೋಮವಾರ ಮಾರುಕಟ್ಟೆ ಬರುತ್ತೆ. ಇನ್ನು ಪುತ್ತೂರಲ್ಲಿ ಇದು ದಿನಪತ್ರಿಕೆಯಾಗಿ ಎಲ್ಲಾ ಕಡೆ ಪ್ರಸಾರ ಆಗ್ತಾ ಇದೆ. ಜೊತೆಗೆ ನಮ್ಮ ಬೆಳ್ತಂಗಡಿಯಲ್ಲಿ ಮಾತ್ರ ಪ್ರತಿ ಗುರುವಾರ ಮಾರುಕಟ್ಟೆಗೆ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಒಂದು ಸುದ್ದಿ ಬಿಡುಗಡೆ ವಿಶೇಷತೆ ಇದ್ರೆ ಎಲ್ಲವೂ ನಿಷ್ಪಕ್ಷಪಾತವಾಗಿರುವಂತಹ ವರದಿ. ಯಾರಿಗೂ ಕೂಡ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಯಾವುದೇ ವರದಿ ಇದ್ರೂ ಕೂಡ ನೇರವಾಗಿ ಹಾಕುವಂತ ಅನೇಕ ಪತ್ರಕರ್ತರಿದ್ದಾರೆ, ನಮ್ಮ ಸಂಪಾದಕರು ಇದ್ದಾರೆ. ಹಾಗೇನೆ ವಿಶೇಷವಾಗಿ ಇವತ್ತು ನಾವು ಈ ವಾರದ ಸುತ್ತು ಏನಿದೆ, ಈ ಸುದ್ದಿ ಬಿಡುಗಡೆ ಪತ್ರಿಕೆ ಬರುವಂತಹ ಎಲ್ಲ ಒಂದು ವಿದ್ಯಮಾನಗಳ ಕುರಿತಂತೆ ನಾವು ವಿಶ್ಲೇಷಣೆ ಮಾಡುವಂತಹ ಕಾರ್ಯಕ್ರಮವೇ ಈ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು. ಇದೀಗ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಬೆಳ್ತಂಗಡಿಯ ಸುದ್ದಿ ಬಿಡುಗಡೆಯ ಸಂಪಾದಕರಾಗಿರುವಂತಹ ಸಂತೋಷ್ ಶಾಂತಿನಗರ ಸರ್. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ರಾಘವ್ ಶರ್ಮಾ, ಎಲ್ರಿಗೂ ಗೊತ್ತೇ ಇದೆ, ಇದೀಗ ನಮ್ಮ ಸುದ್ದಿ ಬಿಡುಗಡೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ 3 ಕಡೆ ಕೂಡ PRO ಆಗಿ ಕೆಲಸ ಮಾಡುವಂತಹ ಪಬ್ಲಿಕ್ ರಿಲೇಷನ್ ಆಫೀಸರ್ ಕೆಲಸ ಮಾಡುವಂತಹ ರಾಘವ್ ಶರ್ಮಾ ಇದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ಅಷ್ಟೇ ನಾವು ತುಂಬಾ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ, ಅನೇಕ ಬೆಳವಣಿಗೆ ಕೂಡ ಆಗಿತ್ತು. ಈ ಬಾರಿ ಕೂಡ ಹಾಗೇನೆ ಒಂದು 10 ವಿಷಯಗಳು ಇದೆ. ಮುಖ್ಯವಾಗಿರುವಂತ ವಿಚಾರ ಅಂತ ಹೇಳಿದ್ರೆ ಈ ಕೆಂಪು ಕಲ್ಲು ಮತ್ತೆ ಮರಳು. ನಾವು ಹೆಡ್ಲೈನ್ ಕೂಡ ಹಾಕಿದ್ವಿ ಈ ಬಾರಿ ಒಂದು ಪತ್ರಿಕೆಯಲ್ಲಿ. ಮರಳು, ಕೆಂಪು ಕಲ್ಲು ಅಲಭ್ಯ, BMS ಪ್ರತಿಭಟನೆ, ಕಾರ್ಮಿಕ ವಿರೋಧಿ ಸರ್ಕಾರದಿಂದ ಜನರಿಗೆ ತೊಂದರೆ. ಅದು ರಮೇಶ್ ಚಿತ್ರದುರ್ಗ ಅವರು ಹೇಳಿರುವಂತಹ ಹೇಳಿಕೆಯನ್ನು ಕೂಡ ಹಾಕಿದ್ವಿ. ಕಳೆದ ಬಾರಿ ಚರ್ಚೆ ಮಾಡಿದ್ವಿ ನಾನು ಮತ್ತೆ ರಾಘವ್ ಶರ್ಮಾ. ಈ ಒಂದು ವಿಚಾರವಾಗಿ ಪ್ರೊಟೆಸ್ಟ್ ಕೂಡ ಆಗಿತ್ತು, ಭಾರಿ ಮಟ್ಟ ಪ್ರತಿಭಟನೆ ಆಗಿತ್ತು. ಅದೇ ಇದು ಸಣ್ಣ ವಿಚಾರ ಅಲ್ಲ, ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಲ್ಲು ಸಿಗ್ತಾ ಇಲ್ಲ, ಮರಳು ಸಿಗ್ತಾ ಇಲ್ಲ, ಮನೆ ನಿರ್ಮಾಣ ಆಗ್ತಾ ಇಲ್ಲ, ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಿಲ್ಲ ಅನ್ನೋದು ವಿಚಾರವಾಗಿ. ಸೊ ಇದ್ರ ಬಗ್ಗೆ ನಮ್ಮ ಸಂಪಾದಕರು ಸಂತೋಷ್ ಅವರು ಹೇಳುವಂತೆ. ಅದೀಗ ಪ್ರಸ್ತುತ ವಿದ್ಯಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಸಮಸ್ಯೆಯನ್ನು ಉಂಟು ಮಾಡಿದೆ. ಮರಳು, ಕೆಂಪುಗಲ್ಲು ಅಲಭ್ಯ, ಅದರಿಂದ ಕಾರ್ಮಿಕರಿಗೆ ಭಾಳಷ್ಟು ತೊಂದರೆ ಆಗ್ತದೆ, ಕೆಲಸ ಕಾರ್ಯಗಳು ಸ್ಥಗಿತ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಒಂದು ಹೋರಾಟದ ಕಿಚ್ಚು ಹಚ್ಚಿದೆ. ಅದರ ಜೊತೆಗೆ ಮೊನ್ನೆ ಬೆಳ್ತಂಗಡಿಯಲ್ಲಿ BMSನವರ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ಆಗಿದೆ. ಮಾನ್ಯ ತಹಶೀಲ್ದಾರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಅದೊಂದು ಬೆಳ್ತಂಗಡಿಯಲ್ಲಿ ಎಷ್ಟು ದೊಡ್ಡ ಕಾರ್ಮಿಕರ ಸಂಖ್ಯೆ ಇದೆ ಅಂತ ನನಗೆ ಈಗಾಗಲೇ ಗೊತ್ತಾಗಿದೆ, ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಅಂತ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ವಾಸ್ತವವಾಗಿರುವಂಥ ದೊಡ್ಡ ಸಮಸ್ಯೆ. ಯಾಕಂತ ಹೇಳಿದ್ರೆ ಮರಳು, ಕೆಂಪುಗಲ್ಲು ಲಭ್ಯ ಆಯಿತು ಅಂತ ಹೇಳಿದ್ರೆ ತುಂಬ ಕಾಮಗಾರಿಗಳು ಸ್ಥಗಿತ ಆಗ್ತದೆ, ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತ ಆಗ್ತದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ. ಎಷ್ಟೋ ಮನೆಯಲ್ಲಿ ಬಡತನದಲ್ಲಿ ಇರುವಂಥವರಿಗೆ, ಕೂಲಿ ಕಾರ್ಮಿಕರಿಗೆ ಅದರಿಂದ ಸಮಸ್ಯೆ ಆಗ್ತದೆ. ಹಾಗಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ. BMS ಅಂತ ಹೇಳಿದರೆ ಒಂದು ಸಂಘ ಪರಿವಾರದ ಭಾಗ, ಭಾರತೀಯ ಮಜ್ದೂರ್ ಸಂಘ ಅಂತೇಳಿ ಅವರ ನೇತೃತ್ವದಲ್ಲಿ ಆಗಿದೆ. ಆದರೆ ರಾಜಕೀಯ ರಹಿತವಾಗಿ ಭಾರಿ ದೊಡ್ಡ ಪ್ರತಿಭಟನೆ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ BJP ಕೂಡ ಜುಲೈ 14ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇದರ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಅಂಶ ಬೆಳ್ತಂಗಡಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತದೆ. ಆದರೆ ಮೊನ್ನೆ BMS ಪ್ರತಿಭಟನೆ ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಸಂಚಲನ ಆಗಿದೆ. ಯಾಕೆಂದರೆ ಭಾರಿ ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿದರು, ಧಾರಾಕಾರ ಮಳೆ ಇತ್ತು, ಆದರೂ ಅದನ್ನು ಲೆಕ್ಕಿಸದೆ ಕೊಡೆಗಳನ್ನು ಇಟ್ಕೊಂಡು ಬಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅದಕ್ಕೆ 1 ವಾರದೊಳಗೆ ನಮಗೆ ಸೂಕ್ತ ಉತ್ತರ ಸಿಗದೇ ಇದ್ದರೆ, ಕಾನೂನನ್ನು ಸಡಿಲಗೊಳಿಸದೇ ಇದ್ದರೆ ನಾವು ಹೋರಾಟವನ್ನು ಜಿಲ್ಲೆಯಾದ್ಯಂತ ವಿಸ್ತರಿಸ್ತೇವೆ ಅಂತೇಳಿ ಈಗಾಗಲೇ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾರ್ಮಿಕ ಸಂಘಟನೆಯ ಮುಖಂಡರು. ಕೆಲವೊಂದು ನಾವು ಅನೇಕ ಕಡೆ ಹೋದಾಗ ಕೆಲವೊಂದು ಅಭಿಪ್ರಾಯ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಮರಳು ಮತ್ತೆ ಕೆಂಪು ಕಲ್ಲು ಅದರ ಕೆಲವೊಬ್ಬರು ಅದನ್ನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮೂಲಗಳು. ಅದಕ್ಕೆ ಕೆಲವೊಂದು ನಾವು ರೂಪುರೇಷೆಯನ್ನು ಹಾಕಿದಾಗ ವ್ಯವಸ್ಥಿತವಾಗಿ ಆಗ್ಬೋದಲ್ವಾ ಅಂತ. ಖಂಡಿತವಾಗಿಯೂ ಅದರ ರೂಪುರೇಷೆ ಬದಲಾವಣೆ ಆಗಬೇಕು, ವ್ಯವಸ್ಥೆಗಳಾಗಬೇಕು. ಯಾಕಂತ ಹೇಳಿದ್ರೆ ತಳಮಟ್ಟದಲ್ಲಿರುವವರು ಕಾರ್ಮಿಕರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಇಡೀ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿರುವಂಥವರು ಕಾರ್ಮಿಕರ ಶಕ್ತಿ ಮುಖ್ಯವಾಹಿನಿಗೆ ಬರಬೇಕು ಅವರು. ಹಾಗಾಗಿ ಇದು ಇರುವಂಥ ಸಮಸ್ಯೆ ಹೊಸದಾಗಿರುವಂಥದ್ದಲ್ಲ. ಆದರೆ ಯಾವುದು ಕಾನೂನುಗಳನ್ನು ಸ್ವಲ್ಪ ತೀಕ್ಷ್ಣವಾಗಿ ಕಠಿಣಗೊಳಿಸಿದಾಗ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಖಂಡಿತವಾಗಿ ಸರಿ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಓಕೆ, ಇದೀಗ ನಮ್ಮ ಜೊತೆ ಸಂಪರ್ಕ ಸಿಕ್ಕಿದ್ದಾರೆ ಅನಿಲ್ ಅವರು, ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ. ಮೊನ್ನೆ ನೋಡಿದ್ವಿ ನಾವು, ಜೋರಾಗಿ ಮಳೆ ಬರ್ತಾ ಇತ್ತು, ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿದ್ರಿ. ಬಹಳ ದೊಡ್ಡವಾಗಿ ನಿಮ್ಮ ಕೆಲವೊಂದು ಬೇಡಿಕೆ ಇದೆ. ಮುಖ್ಯವಾಗಿ ಈ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಾ ಇಲ್ಲ, ಮರಳು ಮತ್ತೆ ಕೆಂಪು ಕಲ್ಲು ಸಾಗಾಟ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಸಾಮಾನ್ಯ ಕಾರ್ಮಿಕರಿಗೆ ಬಂದಿರುವಂತ ಒಂದು ಸಮಸ್ಯೆ. ಹ್ಮ್ ಪ್ರಸ್ತುತ ಇರುವಂತ ಸರ್ಕಾರ ಮತ್ತು ಆಡಳಿತದ ವ್ಯವಸ್ಥೆ, ಹ್ಮ್ ಈ ಆಡಳಿತದ ವ್ಯವಸ್ಥೆಯವರು ಏಕಾಏಕಿ, ಅದು ಕೂಡ ಈ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳನ್ನು ತಂದಿರುವುದು ಒಂದು ರೀತಿಯಲ್ಲಿ ದುರದೃಷ್ಟಕರ. ಹ್ಮ್ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾ ಭಾಗಗಳಲ್ಲಿ ಕೂಡ ಹ್ಮ್ ಅವಿಭಾಜ್ಯ ಅಂಗವಾಗಿ ಒಬ್ರು ರೈತರು ಇರ್ತಾರೆ, ನಮ್ಗೆ ಇನ್ನೊಬ್ರು ಕಾರ್ಮಿಕ ವರ್ಗದವರು ಇರುವಂತದ್ದು. ಹ್ಮ್ ಅದು ಕೂಡ ಈ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ನೀತಿ ನಿರೂಪಣೆಗಳನ್ನು ತಂದದ್ದಕ್ಕೆ ನಮ್ಮ ತೀವ್ರವಾದ ಆಕ್ಷೇಪ ಇದೆ. ನೀವು ನಿಯಮಗಳನ್ನು ತರುವುದರಲ್ಲಿ ನಮ್ದು ಅಭ್ಯಂತರ ಇಲ್ಲ, ಹ್ಮ್ ಆದ್ರೆ ಅದಕ್ಕೆ ಪರ್ಯಾಯದಂತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀತಿ ನಿಯಮಗಳನ್ನು ತನ್ನಿ. ಅದಕ್ಕೆ ನಮ್ಮ ಭಾರತೀಯ ಮಜ್ದೂರ್ ಸಂಘ ಸಂಪೂರ್ಣವಾಗಿ ಸಪೋರ್ಟ್ ಆಗಿದೆ. ಹ್ಮ್ ಹ್ಮ್ ಆದ್ರೆ ಯಾವುದೇ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸದೆ ಏಕಾಏಕಿ ಈ ಸಂದರ್ಭದಲ್ಲಿ ಈ ರೀತಿಯ ಕಠಿಣವಾದ ನಿಯಮಗಳನ್ನು ತಂದಿರುವುದು ನಮ್ಮ ಕಾರ್ಮಿಕ ಬಂಧುಗಳಿಗೆ ಅನ್ಯಾಯವಾಗಿದೆ. ಓಕೆ. ನಮ್ಮ ಬೇಡಿಕೆ ಇಷ್ಟೇ, ಹ್ಮ್ ಈ ತುಳುನಾಡಿನ ಎಲ್ಲ ವರ್ಗದವರನ್ನು ಗಮನಿಸಿಕೊಂಡು, ಪ್ರಸ್ತುತ ಇರುವಂತಹ ಸನ್ನಿವೇಶವನ್ನು ಗಮನಿಸಿಕೊಂಡು ಹ್ಮ್ ಹ್ಮ್ ಇದಕ್ಕೆ ಬೇಕಾದಂತಹ ಸಡಿಲ ಕಾನೂನುಗಳನ್ನು ತಂದು ಹ್ಮ್ 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 ಆ ನಿಯಮದಲ್ಲಿ ಬದಲಾವಣೆ ಮಾಡಬೇಕು ಅಂತ ನಾವು ಹೇಳುವುದಿಲ್ಲ. ಹ್ಮ್ 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 ಆದ್ರೆ ದುಡಿಯುವಂತ ಕಾರ್ಮಿಕರಿಗೆ ದುಡಿಯುವ ವ್ಯವಸ್ಥೆ ಆಗ್ಬೇಕಷ್ಟೇ. ಹ್ಮ್ 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 ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಹ್ಮ್ ಕಾರ್ಮಿಕರಿಗೆ ದುಡಿಯದ ರೀತಿಯಲ್ಲಿ ಮಾಡಬಾರದು, ಅವರನ್ನು ಅಸಹಾಯಕ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಬಿಡಬಾರದು ಅಂತ ನಮ್ಮ ಬೇಡಿಕೆ ಅಷ್ಟೇ. ಅಲ್ಲ, ಈಗ ಹೊಸ ಕಾನೂನು ಏನು ತಂದ್ರು ಅನಿಲ್ರೆ? ಕಾನೂನು ತಂದ್ರೆ ಮೊದಲು ಇದ್ದಂತಹ ಕಾನೂನೇ. ಆದ್ರೆ ಇದೇ ಸರ್ಕಾರ, ಇದೇ ಆಡಳಿತ ವರ್ಗದವರು ಯಾರು ಇದರ ಹಿಂದೆ ಕೆಲಸ ಮಾಡ್ತಿದ್ದಾರೆ, ಗಣಿಗಾರಿಕೆ ಕೆಲಸ ಆಗಿರ್ಬೋದು, ಮರಳು ಮಾಫಿಯಾ ಕೆಲಸ ಮಾಡ್ತಿದ್ದಾರೆ, ಅಂತವರಿಗೆ ಈ ಸಂದರ್ಭದಲ್ಲಿ ರೂಲ್ಸ್ ಅದನ್ನು ಕಠಿಣಗೊಳಿಸಿರುವಂತದ್ದು, ಅದನ್ನು ಜಾರಿಗೊಳಿಸಿರುವಂತದ್ದು. ಇದಕ್ಕಿಂತ ಮೊದಲೇ ಅದನ್ನು ಜಾರಿಗೊಳಿಸಬಹುದಿತ್ತಲ್ಲ. ಈ ಸಂದರ್ಭದಲ್ಲಿ ಜಾರಿಗೊಳಿಸಿ ಅತಂತ್ರ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಯಾರು? ಇದಕ್ಕಿಂತ ಮೊದಲು ಇವರಿಗೆ ಈ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಅನಿವಾರ್ಯತೆ ಇರ್ಲಿಲ್ವಾ? ನಮ್ದು ಪ್ರಶ್ನೆ ಅಷ್ಟೇ. ಅಲ್ಲ, ಈಗ ಈ ಸಂದರ್ಭದಲ್ಲಿ ಯಾಕೆ ತಂದ್ರು ಅಂತ ಹೇಳುವಂತದ್ದು, ಈ ಮಳೆಗಾಲದ ಸಂದರ್ಭದಲ್ಲಿ, ಮಕ್ಕಳು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ. ಅನಿಲ್, ಒಂದು ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಈಗ ನೀವು ಪ್ರತಿಭಟನೆ ಮಾಡ್ತಿರುವಂತ ಈ ಸಂದರ್ಭದಲ್ಲಿಗೂ ಇದಕ್ಕೆ ಮೊದಲು ಇದ್ದ ಕಾನೂನಿಗೂ ಏನು ವ್ಯತ್ಯಾಸ ಆಗಿದೆ? ಮೊದಲು ಏನಿತ್ತು, ಈಗ ಏನು ಸಮಸ್ಯೆ ಆಗ್ತಾ ಇದೆ? ಅಲ್ಲ, ಕಾನೂನಲ್ಲಿ ವ್ಯತ್ಯಾಸ ಆಗಿರ್ಲಿಕ್ಕಿಲ್ಲ, ಆದ್ರೆ ಕಾನೂನನ್ನು ಜಾರಿಗೊಳಿಸಿದಂತದ್ದು ವ್ಯತ್ಯಾಸ ಆಗಿರುವಂತದ್ದು ನಮ್ದು. ಕರೆಕ್ಟ್, ಅದೇ ಕೇಳ್ತಾ ಇದ್ದೇವೆ. ಅದು ಏನಾಯ್ತು ಅಂತ, ಏನು ಯಾವ ರೀತಿ ನಿಮ್ಗೆ ಸ್ಟ್ರಿಕ್ಟ್ ಮಾಡಿದ್ರು ಕಾರ್ಮಿಕರಿಗೆ? ಏನು ಸಮಸ್ಯೆ ಆಯ್ತು ಇದ್ರಿ? ಇಲ್ಲ, ಈಗ ಕಾರ್ಮಿಕರಿಗೆ ಸರಿಯಾದ ಕಲ್ಲಿನ ವ್ಯವಸ್ಥೆ ಆಗ್ತಾ ಇಲ್ಲ, ಮರಳಿನ ವ್ಯವಸ್ಥೆ ಆಗ್ತಾ ಇಲ್ಲ, ಸರಬರಾಜು ಆಗ್ತಾ ಇಲ್ಲ. ಓಕೆ. ಈ ಸರಬರಾಜಿನ ವ್ಯವಸ್ಥೆಯಲ್ಲಿ, ಆ ಕಲ್ಲನ್ನು ತೆಗೆಯುವಂತ ವ್ಯವಸ್ಥೆಯಲ್ಲಿ ಯಾರಾದರ ಗುತ್ತಿಗೆದಾರರು ಇದ್ದಾರೆ, ಇಲ್ಲದ್ರೆ ಅದರ ಯಾರು ಟೆಂಡರ್ ತಗೊಳ್ತಾರೆ, ಅವರಿಗೆ ಒಂದಷ್ಟು ಕಾನೂನನ್ನು ಬಿಗಿಗೊಳಿಸಿದ್ದಾರೆ. ಈ ಬಿಗಿಗೊಳಿಸುವಂತ ವ್ಯವಸ್ಥೆಯನ್ನು ಮೊದಲೇ ಮಾಡ್ತಿದ್ರೆ, ಈ ಮಾಫಿಯಾವನ್ನು ಮೊದಲೇ ತಡೆಗಟ್ತಿದ್ರೆ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಅಲ್ಲ, ಅಕ್ರಮ ಕಲ್ಲುಗಾರಿಕೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅಕ್ರಮ ಕಲ್ಲುಗಾರಿಕೆ, ಮರಳುಗಾರಿಕೆಯನ್ನ ತಡೆಯುವುದಕ್ಕೋಸ್ಕರ ಈ ಕಾನೂನು ಅಂತ ಹೇಳುವಂತದ್ದು ಅಧಿಕಾರಿಗಳಿಂದ ಮಾಹಿತಿ. ಸರಿ, ಅದು ನಮ್ಮದು ಕೂಡ ಅದಕ್ಕೆ ನಮ್ಮದು ಸಪೋರ್ಟ್ ಇದೆ. ಆದ್ರೆ ಈ ನಿಯಮವನ್ನು ಕಟಿಬದ್ಧವಾಗಿ ಮೊದಲೇ ತರಬೇಕಿತ್ತು. ಯಾವಾಗ ಅವರಿಗೆ ಪರ್ಮಿಷನ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಇದನ್ನು ಅವರಿಗೆ ಷರತ್ತುಬದ್ಧವಾಗಿ ಕೊಡಬೇಕಿತ್ತು. ಒಂದು ಕಡೆಯಲ್ಲಿ ಕೊಡುವಂತದ್ದು ಅವರಿಗೆ ಪರ್ಮಿಷನ್ ಅನ್ನು, ಇನ್ನೊಂದು ಕಡೆ ನೀವು ದುರ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳುವಂತದ್ದು ಸಪೋರ್ಟ್ ಅನ್ನು ಇದೇ ಅಧಿಕಾರಿ ವರ್ಗದವರು, ಸರ್ಕಾರಗಳು ಮಾಡಿರುವಂತದ್ದು. ಓಕೆ, ಈಗ ಪ್ರತಿಭಟನೆ ಮಾಡಿದ ನಂತರ ಏನಾದ್ರೂ ಸ್ಪಂದನೆ ಸಿಕ್ಕಿತಾ? ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದೇವೆ. ಆದರೆ ಈ ಆಡಳಿತ ವರ್ಗಕ್ಕೆ ಇನ್ನೂ ಕೂಡ ಎಚ್ಚರಿಕೆ ಸಿಗ್ಲಿಲ್ಲ. ನಾವು ನಮ್ಮ ಬೇಡಿಕೆ ಸಂಘಟನೆಗೆ ಗೌರವ ಕೊಡಬೇಕು ಅಂತ ನಾವು ಹೇಳುವುದಿಲ್ಲ, ಕೊಡ್ಲೇಬೇಕು. ಆದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ಸಾಮಾನ್ಯವಾದ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಈ ಬೀದಿಗಿಳಿದಿರುವಂತ ಕಾರ್ಮಿಕರಿಗೆ ನ್ಯಾಯವನ್ನು, ಅದು ಸರಬರಾಜಿನಲ್ಲಿ ಒಂದಷ್ಟು ಸಡಿಲಿಕೆಯನ್ನು ಮಾಡಿಕೊಂಡು, ಯಾರು ಗುತ್ತಿಗೆದಾರರಿದ್ದ ಅವರಿಗೆ ಒಂದಷ್ಟು ಷರತ್ತುಗಳನ್ನು ಹಾಕಿ, ಕಲ್ಲುಗಳನ್ನು ಪೂರೈಕೆ ಆಗುವ ರೀತಿಯಲ್ಲಿ, ಮರಳನ್ನು ಪೂರೈಕೆ ಆಗುವ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಕಾರ್ಮಿಕರು ಈ ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ಕೆಲಸ ಸಿಗ್ತದೆ ಎಂಬ ದೃಷ್ಟಿಕೋನದಿಂದ ನಾವು ಮಾಡ್ತಾ ಇದ್ದೇವೆ. ಓಕೆ ಅನಿಲ್ ಅವರ ಧನ್ಯವಾದಗಳು ಉತ್ತಮ ಮಾಹಿತಿಗಾಗಿ. ಓಕೆ, ನಿಮ್ಮ ಪ್ರಕಾರ ಇದು ಬೇಗ ಬಗೆಹರಿಬಹುದಾ?
ಸಾಧ್ಯತೆ ಇದೆ, ಯಾಕೆಂದರೆ ಉಸ್ತುವಾರಿ ಸಚಿವರಿಗೆ ಕೂಡ ಅದರ ಬಗ್ಗೆ ಮನವಿ ಕೊಟ್ಟಿದ್ದಾರೆ, ಗೃಹ ಸಚಿವರ ಗಮನಕ್ಕೆ ಬಂದಿದೆ ಅಂತ ಗೊತ್ತಾಗಿದೆ. ಮತ್ತು ಕಾರ್ಮಿಕ ವರ್ಗದ ಸಮಸ್ಯೆಗೆ ಆಡಳಿತ ವ್ಯವಸ್ಥೆ ಸ್ಪಂದಿಸಲೇಬೇಕು. ಅದು BMS ಮಾಡಿದ್ರೋ ಮತ್ತೊಂದು ಸಂಘಟನೆ ಮಾಡಿದ್ರು ಅನ್ನೋದಕ್ಕಿಂತಲೂ ಕಾರ್ಮಿಕರಿಗೆ ತೊಂದರೆ ಆದಾಗ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಬೇಕು. ಖಂಡಿತ ಮಾಡಬಹುದು ಅಂತ ಹೇಳುವಂಥ ಒಂದು ವಿಶ್ವಾಸ ಇದೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಮ್ಯಾಟರ್, ಕುಪ್ಪೆಟ್ಟಿ ಉಪ್ಪಿನಂಗಡಿ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಆಮದು ನಾಯಕರು ಸಚಿವರನ್ನು ಕರೆಸಿದರು, ಏನೂ ಆಗಿಲ್ಲ. ಹರೀಶ್ ಪೂಂಜಾ. ಇದು ಕೂಡ ಈ ವಿಚಾರ ಕೂಡ ಹಾಗೆ, ನಾವು ಸುದ್ದಿ ಬಿಡುಗಡೆ ಪತ್ರಿಕೆ ಲಾಸ್ಟ್ ವೀಕ್ ನಾವು ಒಂದು ಫ್ರಂಟ್ ಪೇಜಲ್ಲಿ ನಾವು ಸುದ್ದಿ ಮಾಡಿದ್ವಿ. ದಾಮೋದರ ದಂಡಲ್ಲಿ ಹೋಗಿ ವರದಿಯನ್ನು ಮಾಡಿದ್ರು, ಅದರ ಜೊತೆಗೆ ರಿಪೋರ್ಟ್ ಕೂಡ ನಮ್ಮಲ್ಲಿ ಪೇಪರಲ್ಲಿ ಬಂದಿತ್ತು. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಕೆಲವೊಂದು ಕಡೆ ಹೌದು ನೀವು ತುಂಬ ಒಳ್ಳೆಯ ವರದಿ ಮಾಡಿದ್ರಿ ಅಂದರೆ ತುಂಬ ಸಣ್ಣ ಸಮಸ್ಯೆ ಇರೋದು, ಆ ರೋಡ್ ಹಾಗಾಗಿತ್ತು, ಫುಲ್ಲು ಗುಂಡಿ, ಅದು ಗುಂಡಿಯ ಹಳ್ಳವು ಅಂತ ಗೊತ್ತಾಗದಂಥ ಪರಿಸ್ಥಿತಿ. ಆದರೆ ಆ ನಂತರವಾಗಿ ಈಗ BJP ಅವರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅಲ್ಲಿ ಅವರೊಂದು ವರ್ಡನ್ನು ಹೇಳಿದ್ದಾರೆ, ಆಮದು ನಾಯಕರು ಮತ್ತು ರಫ್ತಾದ ನಾಯಕರು ಅಂತ. ಅದರ ಏನು ಅದರ ಒಂದು ಒಳಗಿನ ಒಂದು ಅರ್ಥ ಅಂತ ಶರ್ಮರೇ? ಇಲ್ಲ, ಆಮದು ನಾಯಕರು ರಫ್ತು ನಾಯಕರು ಅದೆಲ್ಲ ಮಾತಾಡೋದು ಅದರ ಫ್ರಸ್ಟ್ರೇಷನ್ಸ್ ತೋರಿಸ್ತದೆ. ಯಾವುದೇ ಲೀಡರ್ಸ್ ಬಗ್ಗೆ ಮಾತಾಡೋದು, ಅವರು ಆಮದಾಗಿ ಬಂದರು ಅಥವಾ ಇನ್ನೊಂದು ರೀತಿಯಲ್ಲಿ ಬಂದರು, ಅಲ್ಟಿಮೇಟಾಗಿ ನೀವು ರಾಜಕಾರಣಕ್ಕೆ ಮಾಡಲಿಕ್ಕೆ ಬಂದರೆ ಅಥವಾ ಜನಪ್ರತಿನಿಧಿಯಾಗಿ ಆಯ್ಕೆ ಆದರೆ ನೀವು ಮಾಡಬೇಕಾದ ಜನಪರವಾದಂಥ ಕೆಲಸ. ಅವರು ಎಲೆಕ್ಷನ್ ಸೋತು ಕೂಡ ಕೆಲಸ ಮಾಡ್ಬೋದು. ಆ ಕೆಲಸವನ್ನು ರಕ್ಷಿತ್ ಶಿವರಾಮ್ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕೆ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸೊ ತಮ್ಮಿಂದಾಗಿ ಏನಾದರೂ ಹೆಲ್ಪ್ ಆದರೆ ಮುಂದೆ ರಾಜಕೀಯ ಭವಿಷ್ಯಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಚಿಂತನೆ ಖಂಡಿತವಾಗಿ ಆ ರಾಜಕಾರಣಿಯಲ್ಲಿ ಇದ್ದೇ ಇರ್ತದೆ. ಸೊ ಇದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಆಗಬೇಕಾಗಿರೋದೇನು, ಕುಪ್ಪೆಟ್ಟಿ ಮತ್ತು ಉಪ್ಪಿನಂಗಡಿ ರಸ್ತೆ ಇದಾಗಬೇಕು. BJP ಅವರು ಪ್ರತಿಭಟನೆ ಮಾಡಿದ್ದಾರೆ. ಹಿಂದೆ BJP ಕಾಲದಲ್ಲಿ ಆಡಳಿತಾವಧಿಯಲ್ಲಿ ಅಥವಾ ವಸಂತ ಮಂಗೇರವರು ಶಾಸಕರಾಗಿದ್ದಾಗಲೂ ಅಲ್ಲಿ ರಸ್ತೆ ರಿಪೇರಿ ಆಗಿದ್ದರೆ, ಈಗ ಇಷ್ಟಿಷ್ಟು ಬೇಗ ಯಾಕೆ ಅದು ಕಾಮಗಾರಿ ಹಾಳಾಗ್ತದೆ ಅನ್ನೋದು ಪ್ರಶ್ನೆ. ಸೊ ಈ ಕಾಮಗಾರಿ ಆದಾಗ, ರಸ್ತೆ ರಿಪೇರಿ ಆದಾಗ ಎಲ್ಲ ನಮ್ಮ ಪತ್ರಿಕೆಯ ಮಾಲೀಕರೇ ಬರೆದಿದ್ರು ಅವರ ಆರ್ಟಿಕಲ್ನಲ್ಲಿ, ಅವರ ಪೋಸ್ಟರ್ ಆಗ್ತವೆ, ರಾಜಕಾರಣಿಗಳು ಅದರ ಕ್ರೆಡಿಟ್ ತಗೊಳ್ತಾರೆ, ಆದರೆ ಇಷ್ಟು ಬೇಗ ಹೇಗೆ ರಸ್ತೆಗಳು ಹಾಳಾಗ್ತವೆ ಅಂತ. ಸೊ ಅದು ಪ್ರಶ್ನೆ. ಅಂದರೆ ಕಳಪೆ ಕಾಮಗಾರಿ ಆಗಿದೆ, ಅದರಲ್ಲಿ ಅಧಿಕಾರಿ ಲೆವೆಲ್ನಲ್ಲಿ ಅಥವಾ ರಾಜಕಾರಣಿಗಳ ಲೆವೆಲಲ್ಲಿ ಭ್ರಷ್ಟಾಚಾರ ಆಗಿದೆಯಾ? ಸೊ ಈ ಕಳಪೆ ಕಾಮಗಾರಿ ಆಗ್ತದೆ. ಹಿಂದೆಲ್ಲ ಈ ರೀತಿಯಾದಂಥ ಕಾಮಗಾರಿಗಳು ಕಳಪೆ ಆದಂಥ ಸುದ್ದಿಗಳು ಬಹಳ ಕಡಿಮೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈವನ್ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಇರ್ಬೋದು, ಕಾಮಗಾರಿ ಕಳಪೆ ಆಗುವಂಥ ಸುದ್ದಿಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಅಷ್ಟು ಮೊನ್ನೆ ಪುಣೆ ಮಹಾರಾಷ್ಟ್ರದಲ್ಲೊಂದು ಹೆದ್ದಾರಿ ಓಪನ್ ಆಯಿತು. ಮಾರನೇ ದಿನವೇ ಅಲ್ಲಿಂದ ಈ ಡಾಮರ್ ಎದ್ದು ಬರ್ತಾ ಇದೆ. ಒಬ್ಬ ವ್ಯಕ್ತಿ ಒಂದು ವಿಡಿಯೋ ವೈರಲ್ ಆಗಿದೆ, ಕೈಯಿಂದ ಡಾಮರ್ ಎಬ್ಬಿಸುವಂಥದ್ದು. ಅಂದರೆ ಇದು ಯಾವ ಲೆವೆಲ್ ಆಫ್ ಮಿಸ್ಮ್ಯಾನೇಜ್ಮೆಂಟ್ ಅಂತ. ಅಲ್ಲಿ ಕಾಂಟ್ರಾಕ್ಟರನ್ನು ತಪ್ಪು ಅಂತ ಹೇಳಬೇಕಾ, ಅಥವಾ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಂಥ ಸರ್ಕಾರ ತಪ್ಪು ಅಂತ ಹೇಳಬೇಕಾ, ಅಥವಾ ಜನಪ್ರತಿನಿಧಿಗಳು ಮತ್ತು ಕಾಂಟ್ರಾಕ್ಟರ್ ನಡುವಿನ ಅನ್ಹೋಲಿ ನೆಕ್ಸಸ್ ಅಥವಾ ಅಪವಿತ್ರ ಮೈತ್ರಿಯಿಂದ ಇದು ಹೀಗಾಗಿದೆಯಾ? ಸೊ ಇದ್ರ ಬಗ್ಗೆ ಸ್ಪಷ್ಟ ಉತ್ತರ ಬೇಕಾಗ್ತದೆ. ಇನ್ನು ಆಮದು ಅಂತ ಹೇಳ್ತಾರೆ, ಆಮದು ಅದೊಂದು ಪೊಲಿಟಿಕಲ್ ಇದಷ್ಟೇ, ಏನು ಆರೋಪ ಪ್ರತ್ಯಾರೋಪಗಳು. ಹಾಗಾದರೆ LK ಅಡ್ವಾಣಿ ಅವರು ಗಾಂಧಿನಗರದಿಂದ ಕಂಟೆಸ್ಟ್ ಮಾಡಿದರು. ಗಾಂಧಿನಗರ ಗುಜರಾತ್. ಈಗ ಅಲ್ಲಿ ಅಮಿತ್ ಶಾ ಇದ್ದಾರೆ. ಬಿಹಾರದ ಮುಜಫರ್ಪುರದಿಂದ ಜಾರ್ಜ್ ಫೆರ್ನಾಂಡಿಸ್ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಮುಜಫರ್ಪುರದ ಜನರ ಪ್ರೀತಿಗೆ ಪಾತ್ರ ಆಗಿದ್ದು. ಅವರು ಮುಜಫರ್ಪುರದವರು, ಅವರು ಕರ್ನಾಟಕದವರಿಗೆ ಅಲ್ಲಿ ಕಂಟೆಸ್ಟ್ ಮಾಡಲಿಲ್ಲ. ಹಾಗಾಗಿ ಆಮದು ರಫ್ತು ಅಂತ ಹೇಳಿದ ಅದೊಂದು, ಈಗ ಇರಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಕಂಟೆಸ್ಟ್ ಮಾಡಿಲ್ವ, ಅಲ್ಲಿ ಕೆಲಸ ಮಾಡ್ತಿಲ್ವಾ, ಅವರ ಪ್ರೀತಿಗೆ ಪಾತ್ರ ಆಗಿಲ್ವಾ? ಹಾಗೆ ರಕ್ಷಿತ್ ಶಿವರಾಮ್ ಆಮದಾಗಿ ಬಂದಿರೋದು ಅಂತ ಹೇಳ್ಬೋದು. ಮುಂದೆ ಜನಪ್ರತಿನಿಧಿ ಆಗ್ತಾರೋ ಅದನ್ನು ಜನ ಡಿಸೈಡ್ ಮಾಡ್ತಾರೆ. ಮುಂದೆ ಒಳ್ಳೆ ಕೆಲಸನೂ ಮಾಡ್ಬೋದು ಅಥವಾ ಕೆಲಸ ಮಾಡದೇ ಇರ್ಬೋದು, ಅದನ್ನು ಭವಿಷ್ಯ ನಿರ್ಧಾರ ಆಗುತ್ತೆ. ಇದು ಈ ಆಮದು ರಫ್ತು ಚರ್ಚೆಯನ್ನು ಬದಿಗೆ ಸರಿಸಿ ವಾಸ್ತವವಾಗಿ ಜ್ವಲಂತವಾಗಿ ಇಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಇವರು ಜಂಟಿಯಾಗಿ ಕೆಲಸ ಮಾಡಬೇಕು. ಇವರಿಗೆ ದಕ್ಷಿಣ ಕನ್ನಡದ ಹೆಸರನ್ನು ಚೇಂಜ್ ಮಾಡಬೇಕು ಅನ್ನೋದು ವಿಷಯದಲ್ಲಿ ಬಹಳ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಈ ಜ್ವಲಂತ ಸಮಸ್ಯೆಯನ್ನು ಅದನ್ನು ಪರಿಹಾರ ಮಾಡಬೇಕು, ಆ ವಿಷಯದಲ್ಲಿ ಇವರಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಹೇಳೋದು. ನೀವು ಏನು ಮೂಲಭೂತ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಡಿ. ಜನರಿಗೆ ಬೇಕಾಗೋದು ಅಷ್ಟೇ. ನಿಮ್ಮ ಹೊಡೆದಾಟ ಇಟ್ಕೊಂಡು ನಾವೇನು ಮಾಡೋದು ಅಲ್ವಾ? ಅಲ್ಲಿ ಬೇಕಾದ ಜನರಿಗೆ ಸಮಸ್ಯೆ ಇರುವಂಥದ್ದು. ಹೌದು. ಈಗ ದಾಮೋದರ್ ಹೇಳಿ, ಲಾಸ್ಟ್ ಟೈಮ್ ಕೂಡ ಇದೇ ವಿಷಯವಾಗಿ ತುಂಬ ಚರ್ಚೆ ಮಾಡಿದ್ವಿ ನಾವು, ಈ ಕುಪ್ಪೆಟ್ಟಿ ಉಪ್ಪಿನಂಗಡಿ ರಸ್ತೆಯ ಗುಂಡಿಮಯ ಆಗಿರುವಂಥ ವಿಷಯವಾಗಿ. ಆನಂತರ BJPಯಿಂದ ಪ್ರತಿಭಟನೆ ಕೂಡ ಆಯಿತು. ಸೊ ವಿಚಾರವಾಗಿ ಅವತ್ತು ಏನೆಲ್ಲ ಆಯಿತು ಆ ಪ್ರತಿಭಟನೆಯಲ್ಲಿ? ಏನೆಲ್ಲ ಆರೋಪ ಪ್ರತ್ಯಾರೋಪ ಎಲ್ಲ ಕೇಳಿ ಬಂತು? ಒಂದು ಜನರು ಬಯಸ್ತಾ ಇರುವಂತದ್ದು ಗುಂಡಿ ಮುಚ್ಚುವುದು ಯಾವಾಗ ಮತ್ತು ನಮ್ಮ ಸೊಂಟಕ್ಕೆ
ನೋವು ತಪ್ಪುದು ಯಾವಾಗ ಅಂತ ಇಷ್ಟೇ. ಆದ್ರೆ ಈ ಒಂದು ರಸ್ತೆಯ ಗುಂಡಿ ಬಿದ್ದಿರುವಂತಹ ಈ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಕಾಮಗಾರಿಯ ವಿಷಯದಲ್ಲಿ ರಾಜಕೀಯ ಹೇಳಿಕೆಗಳು ಬರ್ತಾ ಇದ್ದಾವೆ. ಯಾಕೆಂತಂದ್ರೆ ಗುರಾಯನಕೆರೆಯಲ್ಲಿ ಉದ್ಘಾಟನೆಗೊಂಡಂತಹ ಒಂದು ಕೇಸಿನಲ್ಲಿ, ಒಂದು ಉದ್ಘಾಟನೆಗೊಂಡಿರುವಂತಹ ರೋಡ್ ವರ್ಕಿನಲ್ಲಿ ಉಪ್ಪಿನಂಗಡಿ ತನಕ ಮಾಡ್ತೇವೆ ಅಂತ ಹೇಳುವಂತ ಹೇಳಿಕೆ ಕೊಟ್ಟಿದ್ರು ಅನ್ನುವಂಥದ್ದನ್ನ ರಕ್ಷೀಶ್ವರಂ ಅವರು ಶಾಸಕ ಹರೀಶ್ ಪೂಂಜಾ ಮತ್ತು ಸಂಸದರ ವಿರುದ್ಧ ಆರೋಪವನ್ನು ಮಾಡಿದ್ರು. ಅದು 10 ಕಿಲೋಮೀಟರ್ ಅಷ್ಟೇ ಮಾಡಿದ್ರು, 10 ಕಿಲೋಮೀಟರ್ಗೆ ಅದು ನಿಲ್ತು, ಅವರ ಯೋಜನೆ ಅಷ್ಟಿತ್ತು ಅನ್ನುವಂಥದ್ದು. ಅಲ್ಲಿ ಕುಪ್ಪೆಟ್ಟಿಗಿಂತ ಈ ಕಡೆ ಪಿಲಿಗೂಡಿನ ತನಕ ಒಂದು ಕಾಮಗಾರಿ ಆಗಿದೆ. ಆ ಕಾಮಗಾರಿ ಹೇಗಾಗಿದೆ ಅನ್ನೋದಕ್ಕಿಂತ ಈಗ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಿ ಆಗತ್ತೆ, ವಾವ್ ಅನ್ನುವಂತ ರೀತಿಯಲ್ಲಿ ಇದೆ. ಅದನ್ನೇ ನಾವು ಬರ್ದಿರೋದು. ಅಲ್ಲಿಂದ ಮುಂದೆ ಸಾಗುವಾಗ ನಮಗೆ ನರಕ ಯಾತನೆ ಅನುಭವಿಸ್ಬೇಕಾಗ್ತದೆ. ಇಷ್ಟೆಲ್ಲ ನಾವು ಬರೆದ ನಂತರ ಒಂದಷ್ಟು ತೇಪೆ ಕಾರ್ಯಗಳನ್ನ ಲೋಕೋಪಯೋಗಿ ಇಲಾಖೆ ಕಡೆಯಿಂದ ಮಾಡಲಾಗಿದೆ. ಅದೇನು ಮಾಡಿದ್ದಾರೆ ಅಂತಂದ್ರೆ ಅಕ್ಕಪಕ್ಕದ ಮಣ್ಣನ್ನ ಕಲ್ಲನ್ನ ತೆಗೆದು ಗುಂಡಿಗೆ ಹಾಕಿದ್ದಾರೆ. ಗುಂಡಿಗೆ ಹಾಕಿ ಅದನ್ನ ಮುಚ್ಚಿದ್ದಾರೆ. ಅದಾದ ನಂತರ ಮತ್ತೆ ಜೋರಾಗಿ ಮಳೆ ಬಂತು. ಅದು ಕೂಡ ಈಗ ಮತ್ತೆ ಕುಪ್ಪೆಟ್ಟಿಯಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಅದೇ. ಅಂದ್ರೆ ಈಗ ಅದಕ್ಕೆ ಅದು ಪರಿಹಾರ ಅಲ್ಲ ಅನ್ನುವಂಥದ್ದು. ಯಾವುದು ಸೂಕ್ತವಾಗಿ ಅದನ್ನ ಮಾಡ್ಬೇಕಿತ್ತು ಅದನ್ನ ಆಗ್ತಿಲ್ಲ ಅನ್ನುವಂಥದ್ದು. ಮತ್ತೊಂದು ಶಾಸಕ ಹರೀಶ್ ಪೂಂಜಾ ಅವರು ಪ್ರತಿಭಟನೆಯ ಸಂದರ್ಭದಲ್ಲಿ ರಕ್ಷೀಶ್ವರಂ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ನಮಗೆ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಆರೋಪವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಶಾಸಕ ಹರೀಶ್ ಪೂಂಜಾ ಅವರು ಕೂಡ 2-3 ಬಾರಿ ನಾವು ಮನವಿಯನ್ನ ಮಾಡಿದ್ದೇವೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಸರ್ಕಾರದ ಕಡೆಯಿಂದ ಸಿಗ್ಲಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಮತ್ತೊಂದು ಹೇಳಿಕೆ ಏನು ಕೊಟ್ಟರು ಅಂತಂದ್ರೆ, ಲೋಕೋಪಯೋಗಿ ಇಲಾಖೆಯ ಸಚಿವರನ್ನೇ ರಕ್ಷೀಶ್ವರಂ ಹೆಸರು ಹೇಳದೆ ಅವ್ರು ಕರ್ಕೊಂಡು ಬಂದಿದ್ರು. ಅವ್ರು ಕರ್ಕೊಂಡು ಬಂದಿದ್ದು ಏನು ಪ್ರಯೋಜನ ಆಯ್ತು? ಇದು ಗೊತ್ತಾಗ್ಲಿಲ್ಲ ಅವರಿಗೆ, ಇದು ಹೇಳಲಿಕ್ಕೆ ಆಗ್ಲಿಲ್ಲ ಅವರಿಗೆ ಮಾನಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಒಂದು ಆರೋಪ. ಯಾಕಂದ್ರೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವುದು ಸುಲಭ, ಇಂಥ ಕೆಲಸಗಳನ್ನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿದ್ರು. ಅದರ ಜೊತೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ನನಗೆ ಗೊತ್ತಿರುವಂತಹ ಕಾಂಟ್ರಾಕ್ಟರ್ಗಳಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡು ಮುಂದಿನ ಕೆಲ ದಿನಗಳಲ್ಲಿ ಈಗ ಇಲ್ಲಿಗೆ ಸದ್ಯಕ್ಕೆ ಓಡಾಡುವ ಮಟ್ಟಿಗೆ ಕೆಲಸವನ್ನು ಮಾಡಿಕೊಡುವಂತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಅನ್ನುವಂಥದ್ದನ್ನ, ಕೇಳ್ಕೊತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈಗ ತೇಪೆ ಕಾರ್ಯ ಕೆಲವೊಂದು ಕಡೆಗೆ ಸ್ವಲ್ಪ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಅದು ಸಮಾಧಾನ ತರುವಂತದ್ದು ಅಲ್ಲ. ಯಾಕೆ ಅಂತಂದ್ರೆ ಆಗಿದೆ, ಬಂದಿದ್ದಾರೆ, ಮಾಡಿದ್ದಾರೆ, ಅದು ಎದ್ದು ಹೋಗ್ತಾನೆ ಇದೆ. ಯಾಕಂದ್ರೆ ನಿತ್ಯ ನಾವು ಪಯಣ ಮಾಡ್ತಾ ಇದ್ದೇವೆ ಅದರಲ್ಲಿ. ಅಲ್ಲಲ್ಲಿ ಹೊಂಡಗಳು ಇನ್ನೂ ಹೆಚ್ಚಾಗ್ತಾನೆ ಇದೆ. ಅದರ ಜೊತೆಗೆ ಈ ಹೊಂಡ ಮುಚ್ಚದೆ ಇದ್ರೆ ಬಹಳ ದೊಡ್ಡ ತಾಪತ್ರಯಗಳಿದಾವೆ. ಅದರ ಜೊತೆಗೆ ದೊಡ್ಡ ಗಾಡಿಯವರು ಬೇಕಾದಂಗೆ ಹೋಗ್ತಾರೆ, ಸಣ್ಣ ಗಾಡಿಯವರು ತೊಂದರೆಯನ್ನು ಅನುಭವಿಸ್ತಾರೆ, ನಡ್ಕೊಂಡು ಹೋಗೋರು ತೊಂದರೆಯನ್ನು ಅನುಭವಿಸ್ತಾರೆ, ಹಾಲು ತಗೊಂಡು ಹೋಗೋರು ಬಿದ್ದು 15 ಲೀಟರ್ ಗಟ್ಟಲೆ ಹಾಲನ್ನ ಕಳ್ಕೊಂಡಂತದ್ದು ಉದಾಹರಣೆಗಳಿದಾವೆ. ಕೆಲವರಿಗೆ ಮೊನ್ನೆ ಒಂದು ವಿಡಿಯೋ ಬಂತು, ರಾತ್ರಿ ಒಬ್ರು ಮೇಡಮ್ ಅಲ್ಲಿ ಬಿದ್ದು ಕೈಗೆ ಏಟಾಗ್ತದ್ದು, ಇಂಥದ್ದೆಲ್ಲ ಆಗಿದೆ ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ. ಈಗ ಇದಕ್ಕೆ ರಾಜಕೀಯ ಹೇಳಿಕೆಗಳು ಎಂಥದ್ದೇ ಇದ್ರೂ ಕೂಡ ಹೊಂಡ ಮುಚ್ಚುವಂತ ಕಾರ್ಯ ಮುಖ್ಯವಾಗಿ ಆಗಬೇಕಾದ್ದು. ಅಂತ ಕೆಲಸಗಳನ್ನ ಆಗಬೇಕಾದಂಥದ್ದು ಬಹಳ ಇಂಪಾರ್ಟೆಂಟ್. ಅಂತ ಕೆಲಸಗಳಾದ್ರೆ ಮಾತ್ರ ಸರಿ ಆಗ್ತದೆ ಅನ್ನುವಂಥದ್ದು ನಮ್ಮ ವಾದ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಟೆಂಡರ್ ಒಂದಷ್ಟು ಮಳೆ ಹಾನಿಗೆ ಹಣ ಬಂದಿದೆ ಅನ್ನುವಂಥದ್ದು, ಇವರು ಕ್ರಿಯಾ ಯೋಜನೆ ಮಾಡಿಲ್ಲ ಅನ್ನುವಂಥದ್ದನ್ನ ರಕ್ಷೀಶ್ವರಂ ಹೇಳ್ತಾರೆ. ಇವರು ಅನುದಾನವೇ ಬರ್ತಿಲ್ಲ ಅಂತ ಹೇಳ್ತಾರೆ. ನಾವು ಜನ, ನಮಗೆ ಹೊಂಡ ಬೇಡ, ನಮಗೆ ನಮ್ಮ ಆರೋಗ್ಯ ಮುಖ್ಯ, ಅದರಿಂದ ರಸ್ತೆ ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ವಾದ. ಒಟ್ಟಿನಲ್ಲಿ ಈ ರಾಜಕೀಯವೋ ಅಥವಾ ಆದಷ್ಟು ಬೇಗ ಆಗಬೇಕು ಅಂತ ಇಷ್ಟೇ. ಜನರೆಲ್ಲರೂ ಹೇಳ್ತಿರೋದು ಅಷ್ಟು. ನೀವು ಯಾರು ಎಲೆಕ್ಷನ್ ರಾಜಕೀಯದ ಟೈಮಲ್ಲಿ ಅಥವಾ ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಮಾಡ್ಕೊಳ್ಳಿ, ಅಥವಾ ಚುನಾವಣೆಯ ಟೈಮಲ್ಲಿ ನೀವು ಯಾವುದೇ ರೀತಿ ಅಂತ ಪ್ರತ್ಯೇಕ ಹೇಳಿಕೆ ಕೊಡ್ತಾ ಇರಿ, ಅದ್ರ ನಮಗೆ ಈಗ ಹೊಂಡ ಮುಚ್ಚಿ ಸಾಕು ಅಂತ ಜನ ಹೇಳ್ತಾ ಇರುವಂಥದ್ದು. ಮತ್ತೆ ಜನರ ನೀರು ಕೂಡ ಅಷ್ಟೇ, ಮತ್ತೇನು ವಿಶೇಷವಾಗಿ ಬೇರೆ ಏನಿಲ್ಲ. ಓಟು ಟೈಮಲ್ಲಿ ಬರ್ತಾರೆ ಮನೆಗೆ, ಏನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸ್ತೀವಂತ. ಆದ್ರೆ ಈಗ ನಾವು ಅವರು ಸಮಸ್ಯೆ ಇದೆ, ಈ ತರ ಎಲ್ಲ ಇದೆ ಅಂತ ಹೇಳಿದ್ರು ಕೂಡ ಯಾರು ಕೂಡ ಬರ್ತಾ ಇಲ್ಲ, ಸಮಸ್ಯೆ ಬಗೆಹರಿತೀರ ಅಂತ ಕೂಡ ಆರೋಪ ಕೂಡ ಅವ್ರದ್ದು. ಅಂದ್ರೆ ಆ ಜನರು ಪ್ರತಿನಿತ್ಯ ಓಡಾಡುವಂಥವ್ರು, ಆದ್ರೆ ಕೂಡ ರಿಕ್ಷಾ ಚಾಲಕರು, ಅವರಿಗೆ ಆ ಬಾಡಿಗೆಯಿಂದಲೇ ಜೀವನ ಆಗುವಂಥದ್ದು. ಆದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಆ ಬಾಡಿಗೆ ಹಣದಲ್ಲಿ ಸ್ವಲ್ಪ ಆಸ್ಪತ್ರೆಗೆ, ಸ್ವಲ್ಪ ಗ್ಯಾರೇಜಿಗೆ ಈ ತರ ಹಾಕುವಂತ ಪರಿಸ್ಥಿತಿ ಕೂಡ ಇದೆ ಅಲ್ಲಿ. ಖಂಡಿತ. ಯಾಕಂತಂದ್ರೆ ಆ ರಸ್ತೆಯ ಹೊಂಡ ಆ ರೀತಿ ಇದೆ.
ಗ್ಯಾರೇಜಿಗೆ ಹಾಕಬೇಕು ಮತ್ತು ಅಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಅದು ನಾಯಕರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಲಿ ಆ ರಸ್ತೆಯಲ್ಲಿ ಬಂದ್ರೆ ಗೊತ್ತಾಗ್ತದೆ, ಯಾರು ಬಂದ್ರು ಗೊತ್ತಾಗ್ತದೆ. ಅದು ಸಾಮಾನ್ಯವಾಗಿ ಆ ರಸ್ತೆಯಲ್ಲಿ ಯಾರು ಬಂದ್ರು ಅವ್ರಿಗೆ ಗೊತ್ತಾಗ್ತದೆ ಮತ್ತು ಅದನ್ನು ಒಪ್ಕೊಳ್ತಾರೆ ಕೂಡ. ಈಗ ಮೊನ್ನೆ ಹರೀಶ್ ಪೂಂಜಾರವರು ಅಲ್ಲಿ ಪ್ರತಿಭಟನೆಯ ಸಮಯದಲ್ಲಿ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ಇಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋಂತ ಒಪ್ಕೊಂಡಿದ್ದಾರೆ. ರಕ್ಷಿ ಶಿವರಾಮ್ ಅವರು ಮಾತಾಡ್ತಾ ಅವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಇವರು ನಾನು ಫಲಾನುಭವಿ ಅಲ್ಲ, ಇದರದ್ದು ದುರಾನುಭವಿ ನಾನು. ಯಾಕೆಂತಂದ್ರೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ಹೌದು, ನಿತ್ಯ ನಾವು ಪುತ್ತೂರಿಂದ ಬೆಳ್ತಂಗಡಿಗೆಲ್ಲ ಓಡಾಡ್ತಾ ಇರ್ತೇವೆ. ಇಂಥ ಟೈಮ್ನಲ್ಲಿ ಬಹಳಷ್ಟು ತೊಂದರೆಗಳು ಆಗಿವೆ. ನಮ್ಮ ಕಾರ್ ತಂದ್ರೆ ನಾವು ಒಂದು ಹೊಂಡಕ್ಕೆ ಹಾಕುವಾಗ್ಲೇ ನಮಗೆ ದಸಕ್ ಅಂತ ಅನ್ಸುತ್ತೆ. ಬಸ್ಸಿನಲ್ಲಂತೂ ಜಂಪ್ ಮಾಡಿ ಮೇಲಿನ ಟಾಪಿಗೆ ತಾಗ್ತೇವೆ. ಏನ್ ಮಾಡೋದು, ದುರಂತ ಒಂದು ಕತೆ. ಆದ್ರೆ ಆದಷ್ಟು ಬೇಗ ಸರಿಯಾಗ್ಲಿ ಅನ್ನುವಂತ ಆಶಯದೊಂದಿಗೆ ಒಂದು ಅನುದಾನ ಕೊಡದಿದ್ರೆ ಸರ್ಕಾರ ದಯವಿಟ್ಟು ಕೊಡಿ, ಅಥವಾ ಅದನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕ್ರೆಡಿಟ್ ಯಾರು ಬೇಕಾದ್ರೂ ತಗೊಳ್ಳಿ, ಕೊಡಿಸಿ ಸರಿಪಡಿಸಿ, ಆಯ್ತಾ? ಯಾರು ಬೇಕಾದ್ರೆ ಕ್ರೆಡಿಟ್ ತಗೊಳ್ಳಿ, ಆಯ್ತಾ? ಇಲ್ಲ ಶಾಸಕರಿಗೆ ಒಂದು ಮತ ಕೊಟ್ಟಿದ್ದಾರೆ ಇಲ್ಲಿಯ ಜನ, ಶಾಸಕರು ಸಮಸ್ಯೆಯನ್ನ ಬಗೆಹರಿಸಿ. ಯಾರು ಸಹ ಆಗ್ಬೋದು, ನಮಗೆ ಶಾಸಕರು ಸಾಕ್ತದೆ, ಸರ್ಕಾರ ಸಾಕ್ತದೆ, ಅಥವಾ ಯಾರು ಗುಂಡಿ ಮುಕ್ತ ಆಗ್ಬೇಕು ಅಷ್ಟೇ. ರಾಜಕೀಯ ನೀವು ಮಾಡ್ಕೊಳ್ಳಿ, ಮತ್ತು ರಾಜಕೀಯದ ಟೈಮಲ್ಲಿ, ಚುನಾವಣೆಯ ಟೈಮಲ್ಲಿ ಮಾಡ್ಕೊಳ್ಳಿ, ಎಲ್ಲ ಟೈಮಲ್ಲಿ ರಾಜಕೀಯವನ್ನು ಮಾಡಬೇಡಿ ಅಂತ ವಿನಂತಿ ಅಷ್ಟೇ. ಓಕೆ, ಎಲ್ಲರೂ ಕೂಡ ವಿನಂತಿ ಅದು ಅಲ್ವಾ ಸಂಪಾದಕರೇ? ಹೌದು, ಖಂಡಿತವಾಗಿ ಆದಷ್ಟು ಬೇಗ ಸಮಸ್ಯೆ ಮುಕ್ತಾಯ ಆಗಲಿ ಅನ್ನೋದು ನಮ್ಮದು ನಿರೀಕ್ಷೆ. ಓಕೆ, ಇನ್ನು ನೆಕ್ಸ್ಟ್, ಬೆಳ್ತಂಗಡಿಯಲ್ಲಿ ಕಾಮಗಾರಿ ಹಣ ? ಜೇಬಿಗೆ ರಸ್ತೆಗೆ ಕಲ್ಲು ಮಣ್ಣಿನ ತೇಪೆ, ಕಳಪೆ ರಸ್ತೆಗಳಿಗೆ ಮರಣ ಗುಂಡಿಗಳಿಗೆ ಅದುವೇ ಕಾರಣ ಪೂಂಜರೆ. ಇದು ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರ ಆರ್ಟಿಕಲ್. ಇವರು ಏನಾದರೂ ಒಂದು ವಿಚಾರದ ಬಗ್ಗೆ ಆ ಒಂದು ಆರ್ಟಿಕಲ್ ಹಾಕಿದರೆ ತುಂಬ ಅರ್ಥಪೂರ್ಣವಾಗಿರುತ್ತೆ, ಜೊತೆಗೆ ಜನಗಳಿಗೆ ಮುಟ್ಟುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಸೊ ಈ ಸಲ ಎಲ್ಲರೂ ಕೂಡ ಬಹಳ ಒಂದು ಚರ್ಚೆಗೆ ಆಸ್ಪದವಾಗಿರುವಂಥ ವಿಚಾರ ಅದೇ ಆ ಒಂದು ಉಪ್ಪಿನಂಗಡಿ ರಸ್ತೆಯ ಒಂದು ಗುಂಡಿ, ಅದರ ವಿಚಾರವಾಗಿ ಇಟ್ಕೊಂಡು ಆರ್ಟಿಕಲ್ ಬರೆದಿದ್ದಾರೆ. ಸೊ ಮುಖ್ಯ ಕೇರಳದ ರಸ್ತೆಯನ್ನು ಕಂಪೇರ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದ ಆ ಒಂದು ರಸ್ತೆ ಕೂಡ ಕಂಪೇರ್ ಮಾಡಿಬಿಟ್ಟು ಹೇಳಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ ಕೇವಲ ಗುರುವಾನ್ಕೆರೆ ಉಪ್ಪಿನಂಗಡಿ ರಸ್ತೆ ಅನ್ನುವಂಥ ಉದ್ದೇಶ ಅಲ್ಲ, ಅವರು ಇಡೀ ಒಟ್ಟು ವ್ಯವಸ್ಥೆಯ ಕಾಮಗಾರಿ ವ್ಯವಸ್ಥೆ ಬಗ್ಗೆ ಬರೆದಿರುವಂಥದ್ದು. ಅದು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಎಲ್ಲ ಭಾಗಕ್ಕೆ ಅನ್ವಯ ಆಗ್ತದೆ. ಬೆಳ್ತಂಗಡಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಇಲ್ಲಿಯ ರಸ್ತೆಯ ಸಮಸ್ಯೆಗಳು ಬಹಳಷ್ಟು ದಿನಗಳಿಂದ ಇದೆ. ಈಗ ಕುಪ್ಪೇಟಿಯಿಂದ ಉಪ್ಪಿನಂಗಡಿ ಭಾಗದ ರಸ್ತೆಯ ಅವ್ಯವಸ್ಥೆ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಪತ್ರಿಕೆಯಲ್ಲಿ ಬರೆದಿದ್ದೇವೆ, ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರೊಂದು ಅರ್ಥಪೂರ್ಣವಾದ ಲೇಖನವನ್ನು ಬರೆದಿದ್ದಾರೆ. ಜನರು ಚರ್ಚೆ ಮಾಡಬೇಕು. ಯಾಕಂತ ಹೇಳಿದ್ರೆ ರಸ್ತೆ ಏಕಾಏಕಿ ಯಾಕೆ ಕಳಪೆ ಆಗ್ತದೆ, ಅದರ ಮೇಲ್ವಿಚಾರಣೆಯನ್ನು ನೋಡುವಂಥವ್ರು ಯಾರು? ಈಗ ಒಂದು ಉದ್ಘಾಟನೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಶಂಕುಸ್ಥಾಪನೆ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಅವರ ಫೋಟೋ ಹಾಕಿಸ್ಕೊಳ್ತಾರೆ, ಅದರ ಕ್ರೆಡಿಟ್ ಪಡ್ಕೊಳ್ತಾರೆ, ಅದರ ಹೆಸರಿನಲ್ಲಿ ಮತವನ್ನು ಪಡ್ಕೊಳ್ತಾರೆ. ಅದೇ ರಸ್ತೆ ಕಳಪೆ ಆದ್ರೆ ಅದರ ಜವಾಬ್ದಾರಿ ಯಾರು ಅನ್ನೋದಕ್ಕೆ ಕೂಡ ಉತ್ತರ ಬೇಕು. ಕಳಪೆ ಯಾವುದಾಗಿದ್ರೆ ಕಳಪೆ ಯಾಕೆ ಆಯ್ತು? ಕಾಂಟ್ರಾಕ್ಟರ್ ಮತ್ತು ಜನಪ್ರತಿನಿಧಿ ನಡುವೆ ಒಪ್ಪಂದದಲ್ಲಿ ಆಯ್ತಾ, ಅಥವಾ ಅವರ ಗಮನಕ್ಕೆ ಬರದೇ ಆಯ್ತಾ? ಇದೆಲ್ಲವನ್ನ ಪ್ರಶ್ನೆ ಮಾಡುವಂತ ಹಕ್ಕು ಜನಸಾಮಾನ್ಯರಿಗಿದೆ. ಅದನ್ನ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ RTI ಆಕ್ಟ್ ಪ್ರಕಾರ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೂಡ ಅವ್ರು ಬರೆದಿದ್ದಾರೆ. ಈಗ ಖುದ್ದಾಗಿ ಡಾಕ್ಟರ್ UP ಶಿವಾನಂದ ಅವರು ನಮ್ಮೊತ್ತಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಈಗ ನಿಮ್ಮ ಒಂದು ಆರ್ಟಿಕಲ್ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಸ್ತೆಯ ಡಾಂಬರೀಕರಣ ಆಗಿರ್ಬೋದು, ಕಳಪೆ ರಸ್ತೆ ಆಗಿದೆ. ಕೇರಳ ಮತ್ತೆ ಬ್ರಿಟಿಷ್ ಕಾಲದ ರಸ್ತೆಗೂ ಈಗ ಇರುವಂಥ ರಸ್ತೆಗೂ ಕಂಪೇರ್ ಮಾಡಿದ್ರೆ ಎಷ್ಟೆಲ್ಲ ಬದಲಾವಣೆ ಆಗಿದೆ. ಸೊ ಈಗ ನೀವು ಬರೆದಿರುವಂಥ ಆರ್ಟಿಕಲ್ನ ಉದ್ದೇಶ ಏನು, ಮತ್ತು ಜನರಿಗೆ ನೀವು ಏನು ಹೇಳ್ತೀರಾ ಅಂತ? ಈಗ ಈ ರಸ್ತೆ ವಿಚಾರದಲ್ಲಿ ಮಾತಾಡುವಾಗ ರಕ್ಷಿಸುವವರನ್ನು ಮಾತಾಡ್ಸಿದ್ರಿ, ಪೂಂಜಾರ ಸಹ ಮಾತಾಡ್ಸಿದ್ರಿ. ನಾನು ಕೇಳುವುದು ಜನಗಳನ್ನು ಮಾತಾಡ್ಬೇಕು. ಜನಗಳಿಗೆ ಗುಂಡಿ ಬಿದ್ದಿದೆ ಅಂತ ಮಾತ್ರ ಅಲ್ಲ, ಈ ಗುಂಡಿ ಬೀಳ್ಲಿಕ್ಕೆ ಕಾರಣ ಏನು? ನೀವು ರಸ್ತೆ ಆಗುವಾಗ ನಿಮ್ಮ ಊರಿಗೆ ರಸ್ತೆ ಆಯ್ತು, ಬಹಳ ಸಂತೋಷ ಪಟ್ರಿ, ಅದಕ್ಕೆ ಓಟ್ ಕೊಟ್ರಿ, ಬ್ಯಾನರ್ ಹಾಕಿದ್ರಿ. ಈಗ ಆ ರಸ್ತೆ ಆಗುವಾಗ ಯಾಕೆ ನೋಡಿಕೊಳ್ಳುದಿಲ್ಲ? ಹಲೋ, ಹೇಳಿ ಸರ್ ಕೇಳಿಸ್ತಿದೆ. ನೋಡಿಕೊಳ್ಳುದಿಲ್ಲ ಯಾಕೆ? ಯಾರ ರಸ್ತೆ ಅದು? ಇದು ಕಾಂಗ್ರೆಸ್ ರಸ್ತೆ ಅಲ್ಲ, BJP ರಸ್ತೆ ಅಲ್ಲ. ಹೌದು. ಇದು ರಕ್ಷಣೆ ರಸ್ತೆ ಅಲ್ಲ, ಪೂಂಜೆ ರಸ್ತೆಯೂ ಅಲ್ಲ. ಹೌದು. ಇದು ಜನರ ರಸ್ತೆ. ಕರೆಕ್ಟ್. ನಮ್ಮ ತೆರಿಗೆ, ನಮ್ಮ ದುಡ್ಡು ನಾವು ಕಟ್ಟೋದು. ಹೌದು. ಎಲ್ಲಿವರೆಗೆ ನಾವು ಇದನ್ನು ಜನರು ಕೇಳುದಿಲ್ಲೋ, ರಾಜವಂತನವನ್ನು ನೆನೆಸಿಕೊಳ್ಳುದಿಲ್ಲೋ,
ನಾವಿದೆ ಕತೆ ದಾಮೋದರ ದೊಂಡಲ್ಲಿ ಹೇಳಿದ ಹಾಗೆ ಸೊಂಟ ನೋವು ಗುಂಡಿ ನೋವು ಅದೇ. ಹೌದು ಹೌದು. ಈಗ ಅದಕ್ಕೆ ಬೇಕಾಗಿ ನಾವು ಆರ್ಟಿಕಲ್ ಬರ್ದಿರೋದು, ರಸ್ತೆ ಯಾರೇ ಮಾಡಿರ್ಲಿ ಆ ರಸ್ತೆಗೆ ಇಷ್ಟು ವರ್ಷ ಬಾಳಿಕೆ ಅಂತ ಇರ್ತದೆ. ಅಷ್ಟು ವರ್ಷ ಬಾಳಿಕೆ ಬಾರದಿರ ಅದಕ್ಕೆ ಯಾರು ಹೊಣೆಗಾರ? ಕರೆಕ್ಟ್. ರಸ್ತೆ ಮಾಡಿದ ಹೊಣೆಗಾರ ಆಗ್ಬೇಕು, ಎಲ್ಲ ಪರಿಹಾರ ಅವರು ಕಟ್ಟಬೇಕು. ಹೌದು. ಆಗ ಇನ್ನು ಮುಂದೆ ರಸ್ತೆಗಳು ಕಳಪೆ ಆಗುದಿಲ್ಲ. ಇಲ್ಲದಿದ್ರೆ ಈಗಾದ್ರೆ ರಸ್ತೆ ಮಾಡಿದ್ರು, ದುಡ್ಡು ಮಾಡಿದ್ರು, ಮಣ್ಣು ಹಾಕಿದ್ರು, ರಸ್ತೆಗೆ ಗುಂಡಿ ಆದಾಗ ಜನಗಳು ಬದ್ದು ಹೊಡೆದ್ರು, ಪುನಃ ಅದಕ್ಕೆ ರಸ್ತೆ ಗುಂಡಿಗೆ ತುಂಬಿಸಿದ್ರು. ಹೀಗೆ ಆಗ್ತಾ ಇದ್ರೆ ಕಾಂಟ್ರಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಜನಪ್ರತಿನಿಧಿಗಳಾಗ್ಲಿ ಮುಂದೆ ಮಾಡೋ ರಸ್ತೆಗೆ ಇದರಿಂದ ಕಳಪೆ ಮಾಡ್ತಾರೆ. ಇದರಿಂದ ಕಳಪೆ ದುಡ್ಡನ್ನು ಹೆಚ್ಚು ಒಳಗೆ ಹಾಕ್ತಾರೆ. ಆಗ ಅದಕ್ಕೆ ನಾವು ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ನಾವು ಮಾಡುದು. ಇದಕ್ಕೆ ಪರಿಹಾರ ರಸ್ತೆಗಳಿಗೆ ಗುಂಡಿನ ಮುಚ್ಚುವಾಗಲೂ ಕರೆಕ್ಟ್ ಆಗಿ ನೋಡಿಕೊಳ್ಬೇಕು. ಇನ್ನು ಪುನಃ ಮರುಡಾಮಣಿಕಾದ್ರೂ ನೋಡಿಕೊಳ್ಬೇಕು, ಇಲ್ಲದ್ರೆ ಪುನಃ ಗೆದ್ದೋಗ್ತದೆ. ಈಗಾಗಲೇ ಇವರು ಹೇಳಿದ್ದಾರೆ, ರಾಘವ್ ಶರ್ಮಾ, ಒಂದು ಡಾಮರು ಕೂಡಲೇ ಎದ್ದು ಹೋಗಿದೆ. ಅದಕ್ಕೆ ಕಾರಣ ಅಷ್ಟೇ, ನಾವೀಗ ಜನರಿಗೆ ಜಾಗೃತಿ ಮಾಡುವಂಥದ್ದು. ನಮ್ಮ ರಸ್ತೆ ನಮಗೆ ಹೇಗಿರ್ಬೇಕು ಅಂತ ಜನಗಳು ಯೋಚನೆ ಮಾಡದೇ ಇದ್ರೆ ಇದು ನಿರಂತರ ಪ್ರತಿ ಮಳೆಗಳು ಇದೆ ಕತೆ. ಮತ್ತೆ ಓಟು ಅವನು ಮಾಡಿದ್ದು ಇವನು ಮಾಡಿದ್ದು, ನಾವು ಮಾಡಿದ್ದೇನಿಲ್ಲ. ಈ ಅಂಕಣದ ಉದ್ದೇಶ ಏನಿಲ್ಲ, ಮಾಹಿತಿ ತೆಗಿಲಿಕ್ಕೆ ಆಗ್ತದೆ. ಒಂದು DPR ಅಂತ ಇರ್ತದೆ, ಅದರಲ್ಲಿ ರಸ್ತೆ ಮಾಡೋದು ಎಷ್ಟು ಏನ್ ಮಾಡ್ಬೇಕು ಅಂತ ಕಂಡೀಷನ್ ಹಾಕಿರ್ತಾರೆ. ರಸ್ತೆ ರಿಪೇರಿ ಮುಗಿಸಿದ ಮೇಲೆ 3 ವರ್ಷ, 2-3 ವರ್ಷ, 5 ವರ್ಷ ಮೇಂಟೈನ್ ಮಾಡ್ಲಿಕ್ಕೆ ಇರ್ತದೆ. ಅಲ್ಲಿ ನೀರು ನಿಲ್ಬಾರ್ದು, ಗುಂಡಿಗಳು ಆಡಬಾರ್ದು. 5 ವರ್ಷ ಆಗೋರಿಗೆ ಹಣ ಕೊಡುವಾಗಿಲ್ಲ. ಈ ಕಂಡೀಷನ್ ಇದ್ರೆ ಅವರು ದುಡ್ಡು ವಾಪಸ್ ಗೌರ್ಮೆಂಟ್ ಇಟ್ಕೊಳ್ತಾರೆ. ಅದನ್ನು ಯಾವುದು ಮಾಡ್ತಾ ಇಲ್ಲ ಇಲ್ಲಿ. ರಸ್ತೆ ಆಗಿ 2 ವರ್ಷ 1 ವರ್ಷ ಗುಂಡಿ ಬೀಳ್ತದೆ, ಮತ್ತೆ ಅದಕ್ಕೆ ಪುನಃ ದುಡ್ಡು ಕೇಳ್ಕೊಂಡು ಹಾಕಿದ್ದ ನಾವು ಒಬ್ಬೊಡಿತೇವೆ, ಜನಗಳು ಒಬ್ಬೊಡಿತಾರೆ, ಗುಂಡಿ ತುಂಬಿಸ್ತಾರೆ. ಅದಕ್ಕೆ ಆಗಿ ಕೇರಳದಲ್ಲಿ ಮಾಡಿದ ಹಾಗೆ ಅದೇ 5 ವರ್ಷವರೆಗೆ ಮೇಂಟೆನೆನ್ಸ್ ಇರ್ತದೆ, ಜನಗಳು ನೋಡ್ತಾರೆ. ರಸ್ತೆಗಳನ್ನು ಮಾಡುವಾಗಲೇ ಜನಗಳು ನೋಡ್ತಾರೆ, ಸಾಮರ್ಥ್ಯ ನೋಡ್ತಾರೆ, ದಿನಕಾಯ್ದು ನೋಡ್ತಾರೆ, ಲೆಕ್ಕಾಚಾರ ನೋಡ್ತಾರೆ. ನೀವೀಗ ಅಲ್ಲಿ ಕುಪ್ಪೆಟ್ ರಸ್ತೆ, ಈಗ ನೀವು ಕುಪ್ಪೆಟ್ ರಸ್ತೆ ನೋಡಿ, ಆ ಡಾಮರ್ ಎಷ್ಟಿದೆ ಅಂತ ವಿಚಾರಣೆ ಮಾಡಿ. 3 ಇಂಚ್ ಡಾಮರ್ ಕಾಣೋದು ಇದೆ, ಮತ್ತೆ ಗುಂಡಿ ನೆಲ ಮಣ್ಣಿ ಹಾಗೆ ಆಗ್ತದೆ. ಅದಕ್ಕೆ ಬೇಕಾಗಿ ಒಂದು ವಿಚಾರ, ನಮ್ಮ ಲೇಖದ ಉದ್ದೇಶ ಯಾರು ಬೇಕಾದ್ರೆ ಪಕ್ಷ ಬರಲಿ, ಯಾರು ಅರ್ಥ ಬರಲಿ, ಜನರು ಇದಕ್ಕೆ ಹೊಣೆಗಾರ ಅಂತ ಫಿಕ್ಸ್ ಮಾಡಬೇಕು. ಇನ್ನೊಂದು ಏನೇ ರಸ್ತೆ ಕಾಮಗಾರಿ ಆದಾಗ ಸರ್ಕಾರದ ಆದೇಶ ಹೇಗಿದೆ ಅದರ ಪಾಲನೆಯನ್ನು ಮಾಡುವಾಗ ನೋಡಿಕೊಳ್ಬೇಕು. ಅದಿಷ್ಟು ತೊಂದರೆ ಆದಾಗ ಅದಕ್ಕೆ ಪರಿಹಾರ ಅವರ ಹತ್ರ ಮಾಡಿಸ್ಬೇಕು, ಆ ಕಾಂಟ್ರಾಕ್ಟರ್ ಹತ್ರ ಮಾಡಿಸ್ಬೇಕು. ಪುನಃ ಸರ್ಕಾರಕ್ಕೆ ಹಣದಿಂದ ವೆಚ್ಚ ಮಾಡಬೇಕು. ಅದು ಅಥವಾ ಜನಪ್ರತಿನಿಧಿಗಳ ಜವಾಬ್ದಾರಿ ತಗೊಳ್ಬೇಕು, ಕಾಂಟ್ರಾಕ್ಟ್ ತಗೊಳ್ಬೇಕು, ಇಂಜಿನಿಯರ್ ತಗೊಳ್ಬೇಕು. ಅದಕ್ಕೆ ಪರಿಹಾರ ನಾನು ಹೇಳಿದ್ದು, ಮೊದಲು ಹೇಗೆ ಬ್ಯಾನರ್ ಹಾಕಿದ್ದೇವೆ, ಫೋಟೋ ಹಾಕಿದ್ದೇವೆ, ಅಭಿನಂದನೆ ಕೊಟ್ಟಿದ್ದೇವೆ, ಹಾಗೇನೆ ಅದೇ ಫೋಟೋ ಹಾಕಿ, ಅದೇ ಬ್ಯಾನರ್ ಹಾಕಿ ಈ ಕಳಪೆ ಕಾಮಗಾರಿ ಹಾಕಿ ಅಂತ ಕೇಳ್ಬೇಕು. ಹಾಗೆ ಮಾಡಿದ್ರೆ ಮುಂದೆ ಎಲ್ಲ ಖಂಡಿತವಾಗಿ ಸರಿ ಆಗ್ತದೆ. ಇದರಿಂದ ರಾಜ್ಯಕ್ಕೆ ದೂರ ಒಳ್ಳೆಯದು, ಕೋರ್ಟಿಗೆ ತೊಂದರೆ ಆಗುದಿಲ್ಲ, ಅವರ ಕೆಲಸ ಅಭಿನಂದನೆ ಆಗ್ತದೆ. ಇದು ನನ್ನ ಉದ್ದೇಶದ ಲೇಖನ ಅಷ್ಟೇ. ಇದನ್ನು ಹಾಗೆ ತಗೊಳ್ಬೇಕಿದೆ, ಅದಕ್ಕೆ ಇಲ್ಲ ಜನರ ಪರ ಅಂತ ಕೊಡ್ಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ RTI ಅನ್ನು ಕೂಡ ಜನರು ಬಳಕೆ ಮಾಡಿಕೊಳ್ಬೇಕು. ಜನಸಾಮಾನ್ಯರ ಅಸ್ತ್ರ ಅದು. ಯಾವುದೇ ಒಬ್ಬ ವ್ಯಕ್ತಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಹಾಕುವುದು ಅಪರಾಧ ಅಲ್ಲ. ಜನಪ್ರತಿನಿಧಿಗಳಿಗೆ ತೊಂದರೆ ಅಲ್ಲ, ಅಧಿಕಾರಿಗಳಿಗೂ ತೊಂದರೆ ಅಲ್ಲ. ಜನಸಾಮಾನ್ಯರು ಒಂದು 10 ರೂಪಾಯಿ ಖರ್ಚು ಮಾಡಿ ಒಂದು ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ನಮ್ಮ ಊರಿಗೆ ಯಾವ ಅನುದಾನ ಬಂದಿದೆ, ಏನು ಖರ್ಚಾಗಿದೆ, ಎಷ್ಟು ಕೆಲಸ ಆಗ್ತಾ ಇದೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕು. RTIಗೆ ಅರ್ಜಿ ಹಾಕುವವರನ್ನ ಜನಪ್ರತಿನಿಧಿಗಳು ತಡಿಬಾರ್ದು, ಪ್ರೋತ್ಸಾಹ ಕೊಡಬೇಕು. ಆಗ ಅಭಿವೃದ್ಧಿ ಮತ್ತಷ್ಟು ಆಗ್ತದೆ. ಓಕೆ, ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಕ್ಚುಲಿ ಮೊನ್ನೆಯಿಂದ ಧರ್ಮಸ್ಥಳದಲ್ಲಿ ಬಹಳ ಒಂದು ಚರ್ಚೆ ಆಗ್ತಿರುವ ವಿಚಾರ, ಒಂದು ಪತ್ರ. ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆ ಮತ್ತು ಅತ್ಯಾಚಾರ ಮೃತದೇಹವನ್ನ ಬಲವಂತವಾಗಿ ಹೂತು ಹಾಕಿದ್ದಾರೆ.
ಇದರ ಬಗ್ಗೆ ಒಂದು ಪತ್ರವು ಬಹಳ ಸಂಚಲನ ಹುಟ್ಟು ಹಾಕಿತ್ತು. ಪೂರ್ತಿ ಒಂದು ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ರಾಜ್ಯವನ್ನು ಕೂಡ ಈ ಒಂದು ಪತ್ರ ತಲ್ಲಣ ಮಾಡಿತ್ತು. ಇದೀಗ ಆ ಒಂದು ಅನಾಮಧೇಯ ಪತ್ರ ಬರೆದಿರುವಂತಹ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಕೋರ್ಟ್ ಮುಂಭಾಗದಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಆ ಏನು ಅನಾಮಧೇಯ ಪತ್ರ ಬರೆದಿರುವಂತಹ ವ್ಯಕ್ತಿ ಇದೀಗ ಕೋರ್ಟ್ಗೆ ಬಂದಿರುವಂತಹ ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಸುದ್ದಿ ನ್ಯೂಸ್ಗೆ ಲಭ್ಯವಾಗಿದೆ. ಇದರ ಬಗ್ಗೆ ಮಾತನಾಡಕ್ಕೆ ದಾಮೋದರ್ ದೊಂಡೋರೆ ಇದ್ದಾರೆ. ದಾಮೋದರ್, ಹೇಳಿ ಶ್ರೇಯಾ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಆಗಿರ್ತಕ್ಕಂತಹ ಬೆಳ್ತಂಗಡಿಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಕೆಲವು ಅಸಹಜ ಸಾವುಗಳ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ತಾನು ಹೋಗಿದ್ದೇನೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆ ಆರೋಪ ಒಂದು ರೀತಿಯಲ್ಲಿ ಸಂಚಲನ ಆಗಿತ್ತು. ಈ ಆರೋಪದ ಬಗ್ಗೆ ಗ್ರಾಮ ಪಂಚಾಯತ್ನವರು ಇತ್ತೀಚೆಗಷ್ಟೇ ಒಂದು ಹೇಳಿಕೆಯನ್ನ ನೀಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಎಲ್ಲವೂ ಕೂಡ ನಮ್ಮಲ್ಲಿ ಲಭ್ಯ ಅನ್ನುವಂಥದ್ದು. ಇದೀಗ ಆ ವ್ಯಕ್ತಿ ಯಾರು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲದ ರೀತಿಯಲ್ಲೇ ಇವತ್ತು ಬೆಳ್ತಂಗಡಿಯ ಹಿರಿಯ ನ್ಯಾಯಾಧೀಶರ ಬಳಿಗೆ ಆ ವ್ಯಕ್ತಿಯನ್ನ ಕರೆತರಲಾಗಿದೆ. ಅದು ಕೂಡ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ಮುಸುಕುದಾರಿಯಾಗಿ ಯತ್ನಿಸಿಕೊಂಡು ಆತನ ಗುರುತನ್ನ ಪತ್ತೆ ಹಚ್ಚದಂತಹ ರೀತಿಯಲ್ಲಿ ಆತನ್ನ ಇಲ್ಲಿ ಕರೆದುಕೊಂಡು ಬರಲಾಗಿದೆ. ಇದೀಗ ಆ ವಿಡಿಯೋವನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವೀಗ ನೋಡ್ತಾ ಇದ್ದೀರಿ. ಸುದ್ದಿ ಬಿಡುಗಡೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈಗ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ದೃಶ್ಯಾವಳಿಯನ್ನ ನಾವೀಗ ನೋಡ್ತಾ ಇದ್ರಿ. ಒಬ್ಬ ವ್ಯಕ್ತಿ ಸಂಪೂರ್ಣ ಮುಸುಕುದಾರಿಯಾಗಿ ಇಲ್ಲಿಗೆ ಬಂದಿರುವಂತಹದ್ದು. ಇಲ್ಲಿಗೆ ಬಂದು ಇದೀಗ ಅವರನ್ನ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿರುವಂತದ್ದು. ಮುಚ್ಚಿದ ಕೋರ್ಟ್ ನಲ್ಲಿ 64 ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅವರಿಂದ ಪಡ್ಕೊಳ್ಳಾಗ್ತದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಪ್ರೊಸೀಡಿಂಗ್ಸ್ ಆರಂಭ ಆಗಿದೆ ಅಷ್ಟೇ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ 64 ನಡಿಯಲ್ಲಿ ಮುಚ್ಚಿದ ಕೋರ್ಟ್ ನಲ್ಲಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸ ಆಗ್ತದೆ. ಇಲ್ಲಿಗೆ ಯಾರು ಕೂಡ ಈ ಕೋರ್ಟಿನ ಹಾಲ್ನ ಭಾಗದಲ್ಲಿ ಇರುವುದಿಲ್ಲ. ಜಡ್ಜ್ ಮತ್ತು ಆ ವ್ಯಕ್ತಿ ಮತ್ತು ಅದನ್ನ ನಮೂದಿಸುವಂತಹ ವ್ಯಕ್ತಿ ಇರ್ತಾರೆ, ಬೇರೆ ಯಾರು ಇರೋದಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತದೆ. ಇದೀಗ ಕೋರ್ಟಿನ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ, ಕರೆತರಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಒಂದು ವೇಳೆ ಅವರು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಅವರ ಜೊತೆಗೆ ಬಂದಿರುವಂತಹ ವಕೀಲರುಗಳಾದಂತಹ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಏನಾದ್ರು ಮಾತನಾಡ್ತಾರ ಅನ್ನುವಂತ ಕುತೂಹಲದಲ್ಲಿ ಎಲ್ಲ ಮೀಡಿಯಾದವರು ಕೂಡ ಇದ್ದಾರೆ. ಇದು ಬಹಳಷ್ಟು ಕಂತೆಗಳ ಸುದ್ದಿಯ ರೀತಿಯಲ್ಲಿ ಓಡಾಡ್ತಾ ಇತ್ತು. ಆದರೆ ಈಗ ಆ ವ್ಯಕ್ತಿಯ ಕೋರ್ಟಿಗೆ ಆಗಮಿಸಿರುವಂತಹದ್ದು, ಅದು ಕೂಡ ಮುಸುಕುದಾರಿಯಾಗಿ ಅವರನ್ನ ಕರ್ಕೊಂಡು ಬರಲಾಗಿದೆ. ಅವರು ಈಗಾಗಲೇ SP ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾವು ಅವರ ಹೆಸರನ್ನ ಬಹಿರಂಗ ಪಡಿಸುವಂತಿಲ್ಲ, ಅವರ ಹೆಸರನ್ನ ಬಹಿರಂಗ ಪಡಿಸದಂತೆ ಅವರು ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ದೂರುದಾರರ ಹೆಸರನ್ನು ಕೂಡ ಈ ಹಿಂದಿನ ಯಾವುದೇ ದೂರುಗಳ ಸಂದರ್ಭದಲ್ಲೂ ಕೂಡ ಬಹಿರಂಗ ಪಡಿಸಿಲ್ಲ. ಈಗಲೂ ಕೂಡ ಅದೇ ರೀತಿಯಂತ ಎಚ್ಚರಿಕೆ ಅವರು ಒಂದು ಇಟ್ಕೊಂಡಿದ್ದಾರೆ. ಅವರೊಂದು ಬ್ಯಾಗ್ ಅನ್ನ ಹಿಡಿದು ಮುಸುಕುದಾರಿಯಾಗಿ ಕೋರ್ಟಿನ ಒಳಭಾಗಕ್ಕೆ ಹೋಗಿದ್ದಾರೆ. ಶ್ರೇಯಾ, ಅದು 164 ಅಲ್ಲಿ ದಾಖಲಾಗುವುದು ಹೇಳಿಕೆ. ಈಗ ನಮಗೆ ಬಂದಿರುವ ಮಾಹಿತಿ ಸಂಪೂರ್ಣ ಇದೇ ಸತ್ಯ ಅಂತಲ್ಲ. ಈಗ ಇಲ್ಲಿ ಒಂದು ಮಾಹಿತಿ ಅಷ್ಟೇ ಸಿಕ್ಕಿರೋದು. ಅಂದ್ರೆ ಒಳಭಾಗದಲ್ಲಿ ಆಗ್ತಿರುವಂತಹ ಪ್ರೊಸೀಡಿಂಗ್ಸ್ ಇನ್ನೂ ಸ್ಟಾರ್ಟ್ ಆಗಿದ್ದಾರೆ. ಅಲ್ಲಿ ಒಳಭಾಗಕ್ಕೆ ಈಗ ಬಿಡ್ತಾ ಇಲ್ಲ, ಯಾಕಂತಂದ್ರೆ ಅಲ್ಲಿ ಅವರದೇ ಆದಂತಹ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಹಾಗೆ. ಇನ್ನು ಪ್ರೊಸೀಡಿಂಗ್ಸ್ ಆದ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗ್ಲಿಕ್ಕಿದೆ. ಸಂಪಾದಕರೇ, ನಾವು ಮೊದಲ IPC 164 ಅಂತ ಹೇಳ್ತಿದ್ದೆವು. CRPC ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ನ್ಯಾಯಾಧೀಶರ ಮುಂದೆ ಒಬ್ಬ ವ್ಯಕ್ತಿ ಬಂದು ತನ್ನ ಹೇಳಿಕೆಯನ್ನ ದಾಖಲು ಮಾಡುವಂತ ಪ್ರಕ್ರಿಯೆ. ಆತ ಸಾಕ್ಷಿದಾರನಾಗಿರ್ಬೋದು, ದೂರುದಾರನಾಗಿರ್ಬೋದು, ಆರೋಪಿಯೂ ಆಗಿರ್ಬೋದು, ಅವ್ರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಅದು ಬಾರಿ ಗುಪ್ತವಾಗಿ ಆಗ್ತದೆ. ನೀವೀಗ ಹೇಳಿದಾಗೆ ನ್ಯಾಯಾಧೀಶರು ಇರ್ತಾರೆ ಮತ್ತು ಸ್ಟೆನೋಗ್ರಾಫರ್ ಇರ್ತಾರೆ, ಮತ್ತೆ ಅವರ ಪರವಾದ ವಕೀಲರು ಇರ್ತಾರೆ. ನಾವು 0 ಕೋರ್ಟ್ ಅಂತ ಕೂಡ ಹೇಳ್ತೇವೆ, ಯಾಕಂದ್ರೆ ಬೇರೆ ಕಕ್ಷಿದಾರರು ಬೇರೆ ಸಾಕ್ಷಿದಾರರು ಆ ಸಂದರ್ಭದಲ್ಲಿ ಇರುವುದಿಲ್ಲ. ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಆ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಅನಿವಾರ್ಯವಾದ್ರೆ ಈಗ ಬಂದಿರುವಂತ ಅನಾಮಿಕ ವ್ಯಕ್ತಿ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತಗೊಳ್ಬಹುದು. ಅಲ್ಲಿ ಅವರ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ನೀವು ಕೋರ್ಟಿಗೆ ಈ ರೀತಿ ಬಂದಿದ್ದೀರಿ, ಇಲ್ಲಿ ಹೇಳಿಕೆ ಏನಾಯ್ತು ಅನ್ನೋದನ್ನ ಮಾಹಿತಿ ತಗೊಳ್ತಾರೆ. ಬಹಿರಂಗವಾಗಿ ಅವರು ಬರದೇ ಇರುವುದಕ್ಕಿರುವಂತ ಕಾರಣವನ್ನ ತಿಳ್ಕೊಳ್ತಾರೆ ತನಿಖಾಧಿಕಾರಿಯವರು. ತಿಳ್ಕೊಂಡ ನಂತರ ಅವರ ಹತ್ರ ಮಾಹಿತಿಯನ್ನ ಸಂಗ್ರಹಿಸಿ ಅವರನ್ನೂ ಕೂಡ ಇಂಥ ಪ್ರಕರಣದಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಮತ್ತೆ ಆರೋಪಿಯನ್ನಾಗಿಸಬಹುದು. ಯಾಕಂತ ಹೇಳಿದ್ರೆ ಅವರೇ ಹೇಳ್ತಾ ಇದ್ದಾರೆ, ನನಗೆ ಕಾನೂನಿನ ತಿಳುವಳಿಕೆ ಇದೆ, ಸುಳ್ಳು ದೂರು ಕೊಟ್ಟರೆ ನನಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾಹಿತಿ ನನಗೆ ಇದೆ ಅಂತೇಳಿ ಅವರು ದೂರಿನಲ್ಲಿ ಹೇಳಿದ್ದಾರೆ. ಅಷ್ಟು ಗೊತ್ತಿದ್ದ ವ್ಯಕ್ತಿಯವರು ನಾನು ಏನವನ್ನ ಹೂತಿದ್ದೇನೆ ಅಂತ ಹೇಳಿದ್ರೆ ಅದು ಬೆದರಿಕೆಯ ಸಂದರ್ಭದಲ್ಲಿ ಮಾಡಿರ್ಬೋದು, ಅವರು ಒತ್ತಡದ ತಂತ್ರದಲ್ಲಿ ಮಾಡಿರ್ಬೋದು.
ಆದರೆ ಆ ಸಂದರ್ಭದಲ್ಲಿ ಅವರು ಕೂಡ ಒಬ್ಬ ಪ್ರಕರಣದಲ್ಲಿ ಶಾಮೀಲುದಾರ ಆಗ್ತಾರೆ. ಹ್ಮ್ ಆದರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದರೆ ಅವರನ್ನೊಬ್ಬ ಮಾಪಿ ಸಾಕ್ಷಿಯನ್ನಾಗಿ ಕೂಡ ಮಾಡ್ಬೋದು. ಹ್ಮ್ ಆ ಘಟನೆ ನಡೆದಾಗ ಅವರು ಯಾವುದೋ ಪ್ರಭಾವಕ್ಕೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ, ಹೆದರಿಕೆಗೆ ಒಳಗಾಗಿ ಆ ರೀತಿ ಮಾಡಿದ್ದಾರೆ ಅಂತೇಳಿ ಮಾಪಿ ಸಾಕ್ಷಿಯೂ ಮಾಡ್ಬೋದು. ಅಥವಾ ದೂರನ್ನು ದಾಖಲು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ದೂರುದಾರನ್ನಾಗಿ ಕೂಡ ಮಾಡ್ಬೋದು. ಅದು 3 ಆ್ಯಂಗಲ್ ಕೂಡ ತನಿಖೆಯ ಹಂತದಲ್ಲಿ ನ್ಯಾಯಾಧೀಶರಿಗೆ ಮತ್ತು ತನಿಖಾಧಿಕಾರಿಯವರ ವಿವೇಚನೆಗೆ ಒಳಪಟ್ಟಿರುವಂಥ ಸಂಗತಿ. ಇಂಥ ಪ್ರಕರಣದಲ್ಲಿ ಈಗ ತಕ್ಷಣ ನ್ಯಾಯಾಧೀಶರ ಮೊದಲು 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ಕೂಡಲೇ ಆ ವ್ಯಕ್ತಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಪೊಲೀಸರು. ಯಾಕಂತ ಹೇಳಿದ್ರೆ ಅವರು ಕೊಟ್ಟಿರುವಂಥ ದೂರಿನಲ್ಲಿ ವೈರಲ್ ಆಗಿರುವಂಥ ಪ್ರಕಟಣೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ನನ್ನ ಜೀವಕ್ಕೂ ತೊಂದರೆ ಆಗ್ಬೋದು, ನನ್ನ ಮನೆಯವರಿಗೂ ತೊಂದರೆ ಆಗ್ಬೋದು, ಹಾಗಾಗಿ ನಾನು ಬರುವುದಿಲ್ಲ, ನನಗೆ ರಕ್ಷಣೆ ಕೊಟ್ಟರೆ ಮಾತ್ರ ಬರ್ತೇನೆ ಅನ್ನುವಂಥದ್ದು ಹೇಳಿದರು. ಈಗ ಬೆಂಗಳೂರಿನಿಂದ ಬಂದಿರುವಂಥ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅಂತ ವಕೀಲರ ಮೂಲಕ ಈ ಅನಾಮಿಕ ವ್ಯಕ್ತಿ ಹೋಗಿ ಅಲ್ಲಿ ಮಾತುಕತೆ ಮಾಡಿರುವಾಗ ಪ್ರಥಮವಾಗಿದ್ದದೇ ಅದೇ ಅಂಶ. ವಿಚಾರಗಳು, ಪತ್ರಗಳು ವೈರಲ್ ಆಯಿತು. ಆನಂತರ ಪೊಲೀಸ್ ಸ್ಟೇಷನ್ನಿಂದ ಅಲ್ಲಿಗೆ ಸಂಪರ್ಕ ಮಾಡಿದರು ಓಜಸ್ವಿ ಗೌಡರನ್ನ. ಯಾರು ನಿಮ್ಮ ವ್ಯಕ್ತಿ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ನಿಮಗೆ ತಿಳಿಸ್ತೇವೆ, ನಮಗೆ ರಕ್ಷಣೆ ಕೊಡಬೇಕು ನೀವು ನಮ್ಮ ಕಕ್ಷಿದಾರನಿಗೆ ಅಂತ. ಆ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿಗೆ ದೂರು ಸಲ್ಲಿಕೆಯಾಗಿದೆ. ಆ ಸಂದರ್ಭದಲ್ಲಿ ಕೂಡ ಅನಾಮಿಕ ವ್ಯಕ್ತಿ ಬರಲಿಲ್ಲ, ವಕೀಲರ ಮುಖಾಂತರವೇ ಕೊಟ್ಟಿದ್ದಾರೆ. ಈಗ ದೂರು ದಾಖಲಾಗಿದೆ. ಆ ದೂರು ದಾಖಲು ಮಾಡುವಾಗ ಕೂಡ ನೇರವಾಗಿ ಪೊಲೀಸರು ದಾಖಲು ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ ಅಂತ ಪ್ರಕರಣದಲ್ಲಿ. ಹಾಗಾಗಿ ಕೋರ್ಟಿಗೆ ತನಿಖಾಧಿಕಾರಿ ನಮ್ಮ ಸಮರ್ಥ ಆರ್ ಗಾಣಿಗೇರ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ SI ಅವರು ಅಪ್ಲಿಕೇಶನ್ ಹಾಕಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ವಿಜಯೇಂದ್ರ TH ನ್ಯಾಯಾಧೀಶರು ಅವರು ಅದಕ್ಕೆ ಕೇಸ್ ದಾಖಲು ಮಾಡಬಹುದು ಅಂತ ಅನುಮತಿ ಕೊಟ್ಟ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 2025-39 ಅಪರಾಧ ಕ್ರಮಾಂಕದ ಪ್ರಕಾರದಲ್ಲಿ ಕೇಸ್ ದಾಖಲಾಗಿದೆ. ಆ ನಂತರ ತನಿಖೆಯ ಹಂತ ಈಗಾಗಲೇ ಸ್ವಲ್ಪ ವಿಳಂಬ ಆಗಿದೆ ಅನ್ನುವಂಥ ದೂರಿದೆ, ಸಾಕ್ಷ್ಯನಾಶ ಆಗ್ಬೋದು ಅನ್ನುವಂಥ ಸಂಶಯ ವ್ಯಕ್ತ ಆಗಿದೆ. ಅದರೆಲ್ಲರ ಬೆನ್ನಲ್ಲೇ ಇವತ್ತೀಗ ದಿಢೀರಾಗಿ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿರುವಂಥವ್ರು ಬಂದಿದ್ದಾರೆ. ಇನ್ನು ಮುಂದಿನ ಬೆಳವಣಿಗೆ ಭಾಳಷ್ಟು ಸೂಕ್ಷ್ಮವಾಗಿರ್ಬೋದು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಸರ್, ಈಗ ಈ ಕೇಸಲ್ಲಿ ಈಗ ಕೋರ್ಟಿಗೆ ಹಾಜರಾಗಿ, ಅಂದರೆ ನಮಗೆ ಗೊತ್ತಿಲ್ಲ ಇನ್ನೇ ಆಗ್ತದೆ ಅಂತ, ಈಗ ಮುಂದೆ ಪೊಲೀಸರು ಒಂದು ವೇಳೆ ವಶಕ್ಕೆ ತೆಗೆದುಕೊಂಡ್ರೆ, ಅಂದರೆ ಅವರೇನು ನಾನಲ್ಲಿ ಶವಗಳನ್ನು ಹೂತು ಹಾಕಿದ್ದೆ ಅಂತ ಹೇಳಿದ್ರೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಪ್ರೊಸೆಸ್ ಆಗುತ್ತಾ? ಆ ಒಂದು ಪ್ರೊಸೀಜರ್ ಆಗ್ಬೋದಾ? ಹೋಗ್ತಾರೆ, ಪ್ರೊಸೀಜರ್ ಉಂಟು. ಅವ್ರಿಗೆ ಹೇಳಿದಂಥ ಪ್ಲೇಸ್ ನಾನು ಹೇಳಿದ ಅವ್ರು ಹೇಳಿದ ಜಾಗದಲ್ಲಿ ಮೃತದೇಹ ಸಿಕ್ಕಿದ್ದೇ ಹೌದಾಗಿದ್ರೆ, ಅವರೀಗ ದೂರಿನಲ್ಲಿ ಉಲ್ಲೇಖಿಸಿರುವಂತ ಅಂಶ ಸತ್ಯಾಂಶವೇ ಹೌದಾಗಿದ್ರೆ ಅದರ ತನಿಖೆ ಬಹಳಷ್ಟು ತೀವ್ರಗತಿಗೆ ಹೋಗ್ತದೆ. ಮತ್ತೆ ಅವರು ಪೊಲೀಸ್ ವಶಕ್ಕೆ ಹೋಗುದಂತೂ ಹೋಗ್ಲೇಬೇಕು. ಅದು ಅರೆಸ್ಟ್ ಅನ್ನುವ ಕಾರಣ ಅಂತಲೇ ನಾನು ಹೇಳ್ತಾ ಇಲ್ಲ, ಆದ್ರೆ ಮಾಹಿತಿ ಕೊಡ್ಲಿಕ್ಕೆ ಅವರು ಪೊಲೀಸರ ವಶಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ಅವ್ರ ಹೆಸರು ಹೇಳ್ಬೇಕಲ್ಲ, ಯಾರು ನನಗೆ ಒತ್ತಡ ಹಾಕಿದ್ರು ಅಂತ ಹೇಳ್ಬೇಕು, ಹೆಣ ಉಳ್ಲಿಕ್ಕೆ ಯಾರು ಬಂದಿದ್ರು ಅಂತ ಹೇಳ್ಬೇಕು, ಯಾರ ಹೆಣ ಅಂತ ಹೇಳ್ಬೇಕು, ಒಂದು ಅಂದಾಜು ಅವರು ಟೈಮ್ ಹೇಳ್ಬೇಕು, ಯಾವ ರೀತಿಯ ಬೆದರಿಕೆ ಹಾಕಿದ್ರು ಅಂತ ಹೇಳ್ಬೇಕು, ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ, ಅವರು ಹೊಡೆದ್ರೆ ಯಾರು ಹೊಡೆದಿದ್ದಾರೆ ಅಂತ ಹೇಳ್ಬೇಕು, ಹೇಗೆ ಹೊಡೆದಿದ್ದಾರೆ ಅಂತ ಹೇಳ್ಬೇಕು, ಎಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬೇಕು. ತುಂಬಾ ಕಾನೂನುಗಳಿದೆ. ಅದನ್ನು ಚಾರ್ಜ್ ಶೀಟ್ ಮಾಡುವಂತ ಹಂತದಲ್ಲಿ ತನಿಖಾಧಿಕಾರಿಗೆ ಜೀವಕ್ಕೆ ಬರ್ತದೆ. ಆ ರೀತಿಯ ಒಂದು ಕ್ರಿಟಿಕಲ್ ಕಂಡೀಷನ್ಗೆ ಯಾವುದೋ ಒಂದು ಸಾಮಾನ್ಯ ಕೊಲೆಯಾಗಿ ಬಂದು ಒಬ್ಬ ಆರೋಪಿ ಅಥವಾ ಸಾಕ್ಷಿದಾರ ಅಥವಾ ದೂರುದಾರ ಬಂದು ಹೇಳುವುದಕ್ಕೂ ಇಂಥ ಪ್ರಕರಣದಲ್ಲಿ ಭಾರಿ ವ್ಯತ್ಯಾಸ ಇದೆ. ಇವರು ಬಹಳಷ್ಟು ವರ್ಷಗಳ ಹಿಂದಿನದ್ದು ಹೇಳ್ತಾ ಇದ್ದಾರೆ. ಅವರು 2014ನೇ ಇಸ್ವಿಗಿಂತ ಮೊದಲಿದ್ದು ಹೇಳ್ತಿರುವಂತದ್ದು. ಆ ನಂತರ ನಾನು ನಿಗೂಢವಾಗಿ ಊರು ಬಿಟ್ಟೆ ಅಂತ ಹೇಳ್ತಾರೆ. 2014ರ ಮೊದಲಾದ್ರೆ, ಅಂದ್ರೆ 11 ವರ್ಷದ ಮೊದಲಾದ್ರೆ ಅವರು ಕೂಡ ಅಷ್ಟೇ ನೆನಪು ಶಕ್ತಿಯನ್ನು ಇಟ್ಟುಕೊಂಡು ಹೇಳಬೇಕು. ಮತ್ತೆ ಅವರು ಪದೇ ಪದೇ ಹೇಳಿಕೆಯನ್ನು ಚೇಂಜ್ ಮಾಡುವಾಗಿಲ್ಲ. ಮತ್ತೂ ಒಂದು ಅದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗ ಅವರು SP-ಗೆ ಮತ್ತು ಧರ್ಮಸ್ಥಳ ಸ್ಟೇಷನ್ಗೆ ಕೊಟ್ಟ ಕಂಪ್ಲೇಂಟ್ ಅಲ್ಲದೆ ಸುಪ್ರೀಂ ಕೋರ್ಟಿಗೆ ಒಂದು ಕೊಟ್ಟಿದ್ದಾರೆ ವಕೀಲರ ಮುಖಾಂತರ. ಅಲ್ಲಿ ಅವರು ಅದನ್ನು ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ನನಗೆ ಯಾರು ಒತ್ತಡ ಹಾಕಿದವರು ಯಾರಿದ್ದಾರೆ, ಮತ್ತೆ ನನಗೆ ಸಮಸ್ಯೆ ಆಗ್ಬೋದು, ನಾನು ಇಲ್ಲದೆ ಆಗ್ಬೋದು, ನಾನು ನಾಪತ್ತೆ ಆಗ್ಬೋದು, ನಾನು ಕೊಲೆ ಆಗ್ಬೋದು ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅದು ಗಂಭೀರ ಸ್ಥಿತಿಗೆ ಬರ್ತದೆ ಅನ್ನುವಂಥದ್ದು ಒಂದು ಸಾಮಾನ್ಯ ವಿಚಾರ. ಅದು ಈಗ ಏನಾದರೂ ಈಗ ಸಂಜೆ ಮೊದಲು ಗೊತ್ತಾಗ್ತದೆ ಅದು ಕೋರ್ಟಲ್ಲಿ ಏನಾಯಿತು ಅಂತ. ಅಲ್ಲಿ APPಗಳಿದ್ದಾರೆ, ತನಿಖಾಧಿಕಾರಿಗಳಿದ್ದಾರೆ, ವ್ಯಕ್ತಿವಿದ್ದಾರೆ. ಹಾಗಾಗಿ ಅಲ್ಲಿ ಜಡ್ಜ್ ತಗೊಳ್ಳುವಂಥ ಒಂದು ತೀರ್ಮಾನ, ಅವರು ಏನು ತನಿಖಾಧಿಕಾರಿ ಬಂದು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ಬೋದು, ಅಥವಾ ನಾವು ಅರೆಸ್ಟ್ ಮಾಡ್ತೇವೆ ಕಸ್ಟಡಿಗೆ ಕೊಡಿ ಅಂತ ಕೇಳ್ಬೋದು. ಯಾವುದೋ ಒಂದು ಬೆಳವಣಿಗೆ ಆಗಿವೇ ಆಗ್ತದೆ ಅಲ್ಲಿ, ಖಂಡಿತ ಆಗ್ತದೆ. ಒಮ್ಮೆಲೆ ಈಗ ಅಷ್ಟು ನಿಗೂಢವಾಗಿ ಬಂದಂಥ ವ್ಯಕ್ತಿಯನ್ನ ಏಕೆ ಜಡ್ಜಿಗೂ ಬಿಡ್ಲಿಕ್ಕೆ ಆಗುದಿಲ್ಲ. ನಾಳೆ ಬನ್ನಿ, ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಸೆಕ್ಯೂರಿಟಿ ಈಗಾಗಲೇ ಯಾಕೆ ಆಗಿದೆ. ನಾಳೆ ಬನ್ನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕು? ಈಗ ಒಬ್ಬ ಆರೋಪಿಯಾಗಿ ಬಂದ್ರೆ ನಾಳೆ ಬನ್ನಿ ಅಂತ ಹೇಳಿದ್ರೆ ಜೈಲಿಗೆ ಕಳಿಸಬಹುದು, ಜುಡಿಷಿಯಲ್ ಕಸ್ಟಡಿ ಅಂತ. ಇಲ್ಲಿ ಆ ಪ್ರಕ್ರಿಯೆ ಆಗುದಿಲ್ಲ. ಆ ಪ್ರಕ್ರಿಯೆ ಆಗ್ಬೇಕಿದ್ರೆ ನೀವು ಅರೆಸ್ಟ್ ತೋರಿಸಬೇಕು. ಇಂಥ ಕೆಲವು ಕಾನೂನಿನ ಸಮಸ್ಯೆಗಳು, ಕಾನೂನಿನ ವಿಶ್ಲೇಷಣೆಗಳು ಅದರಲ್ಲಿ ಇದೆ. ಎಷ್ಟಕ್ಕೊಂದು 6 ಗಂಟೆಯ ಆಸುಪಾಸಿನ ಅವಧಿಯಲ್ಲಿ ಆ ವಿಚಾರಗಳಾಗ್ತದೆ. ಯಾಕಂತ ಹೇಳಿದ್ರೆ ಸುದೀರ್ಘವಾಗಿ ಅವರು ವಿಚಾರವನ್ನು ತಿಳ್ಕೊಳ್ಬೇಕು ಜಡ್ಜ್ ಅಲ್ಲಿ ಕೂತ್ಕೊಂಡು.
ಅವರು ತನಿಖಾಧಿಕಾರಿಯ ಪರವಾಗಿ APP ಅವರು ಮಾತಾಡಿದನ್ನು ಕೇಳಿಸ್ಕೊಳ್ತಾರೆ, ಆ ವ್ಯಕ್ತಿಯ ಪರವಾಗಿ ಬಂದಂಥ ವಕೀಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ಏನು ಅವರಿಗೆ ರಕ್ಷಣೆ ಕೊಡಿ ಅಂತ ಕೇಳಬೇಕು. ಇನ್ನು ಈ ವಿಚಾರಗಳು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಉಂಟು ಹೊರತು ಸೆಷನ್ಸ್ ಕೋರ್ಟ್ ಮಂಗಳೂರಿಗೆ ಹೋಗಲಿಲ್ಲ, ಇನ್ನು ಹೈಕೋರ್ಟಿಗೆ ಹೋಗಲಿಲ್ಲ, ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ. ಇದು ಟ್ರಯಲ್ ಈ ಟೈಮಲ್ಲಿ ಆಗೋದು ಬೆಳ್ತಂಗಡಿ. ಬಾಕಿದ್ದು ನೀವು ಕಂಪ್ಲೇಂಟ್ ಅವ್ರು ಯಾರೋ ಮೇಲ್ಮನೆ ವಕೀಲರು ಕೊಡೋದು ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ಬೋದು, ಅಥವಾ ನಿನ್ನೆ ಒಬ್ಬರು ವ್ಯಕ್ತಿ ಮಂಜುನಾಥ್ ಅಂತೇಳಿ ಅವ್ರು ಹೇಳಿದ್ದಾರೆ IG ಗೆ ಕಂಪ್ಲೇಂಟ್ ಮಾಡಿ ತನಿಖಾಧಿಕಾರಿಯನ್ನು ಚೇಂಜ್ ಮಾಡಿದ್ದ. ಅದು ಯಾವುದು ಪ್ರೊಸೀಜರ್ ಆಗ್ತಾ ಇಲ್ಲ, ಅದು ದೂರಿನ ಹಂತ. ಹೀಗೆ ಇರುವುದು ಅಫಿಷಿಯಲ್ ವ್ಯವಸ್ಥೆ ಇರೋದು ಬೆಳ್ತಂಗಡಿ ಕೋರ್ಟಲ್ಲಿ. ಕಸ್ಟಡಿಗೆ ಕೊಡಬೇಕಾ ಕೊಡಬಾರ್ದಾ, ಅಲ್ಲಿ ಯಾವ ರೀತಿ ತನಿಖೆ ಆಗಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡೋದು ಅಂತ ಬೆಳ್ತಂಗಡಿಯ ಜಡ್ಜ್ ವಿಜಯೇಂದ್ರರವರೇ ಇವತ್ತು ಮಾಡಬೇಕು. ಅವರ ಹಂತ ದಾಟಿದ ನಂತರ ಈ ಕೇಸ್ ಸೆಷನ್ಸ್ಗೆ ಹೋಗ್ತದೆ. ಈಗ ಒಂದು ಇದು ಮರ್ಡರ್ ಕೇಸ್ ಅಂತೇಳಿ ಆದ ಕೂಡಲೇ ಅದರ ಫಸ್ಟ್ ಟ್ರಯಲ್ ಮಾತ್ರ ಇಲ್ಲಿ ಆಗೋದು, ಫಸ್ಟ್ FIR ಸ್ಟೇಜ್. ಮತ್ತೆ ನಿಮಗೆ ಈ ಕೇಸ್ಗಳು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ. ಯಾಕೆಂದರೆ ಈ ಕೋರ್ಟಿನ ಲೆವೆಲಲ್ಲಿ ಅದು ಬರುವುದಿಲ್ಲ. ಈಗ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಅವತ್ತು ಬೆಳಲ್ನಲ್ಲಿ ಒಂದು ನಿವೃತ್ತ ಶಿಕ್ಷಕರ ಮರ್ಡರ್ ಆಯಿತು. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನು ಪ್ರಾರಂಭದ ಹಂತದಲ್ಲಿ ಮಾತ್ರ ಬೆಳ್ತಂಗಡಿ ಕೋರ್ಟಿಗೆ ತರುವುದು, ಮತ್ತೆ ಅದು ಮಂಗಳೂರಿಗೆ ಶಿಫ್ಟ್ ಆಗ್ತದೆ. ನಿಮಗೆ ಪುತ್ತೂರಲ್ಲಿ ಆದರೆ ಪುತ್ತೂರಲ್ಲಿ ಆಗ್ತದೆ, ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಬೆಳ್ತಂಗಡಿಯಲ್ಲಿ ಆಗೋದಿಲ್ಲ, ಬೆಳ್ತಂಗಡಿಯಲ್ಲಿ ತಾಲೂಕು ಲೆವೆಲ್ನ ಕೋರ್ಟ್ ಇರೋದು ಮ್ಯಾಜಿಸ್ಟ್ರೇಟ್. ಆ ನಂತರ ಮಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಅದರ ಚಾರ್ಜ್ ಶೀಟ್ B ರಿಪೋರ್ಟು ನೀವು ವಿಚಾರಣಾ ಪ್ರಕ್ರಿಯೆ ಎಲ್ಲ ಅಲ್ಲಿ ಹಾಕೋದು. ಇವತ್ತಂತೂ ತುಂಬ ಲೇಟ್ ತನಕ ಈ ವಿಚಾರಣೆ ಆಗ್ಬೋದು. ಖಂಡಿತ ಆಗ್ತದೆ. ಅಂದರೆ ಇದೀಗ ಬಹಳ ಕ್ಯೂರಿಯಸ್ ಆಗಿರುವಂಥ ಕೇಸ್, ದೇಶದ ಅಲ್ಲ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಹೌದು, ಹಿಂದೆ ಸೌಜನ್ಯ ಕೇಸ್ ಕೂಡ ಸಾಕಷ್ಟು ಗಮನ ಸೆಳೆದಿತ್ತು. ಅಲ್ಟಿಮೇಟ್ಲಿ ಅದರಿಂದ ಲಾಜಿಕಲ್ ಎಂಡ್ ಆಗಿಲ್ಲ. ಅದು ಕೋರ್ಟಲ್ಲಿ ಯಾರ ಮೇಲೂ ಆರೋಪ ಸಾಬೀತಾಗ್ಲಿಕ್ಕೆ ಆಗಲಿಲ್ಲ. ಈಗ ಮತ್ತೊಂದು ಆರೋಪ ಬಂದಿದೆ. ಆಲ್ರೆಡಿ ಆರೋಪ ಇದು ವಾದ ಪ್ರತಿವಾದ ನಡೀತಾ ಇದೆ. ಇದು ಮತ್ತೊಮ್ಮೆ ಇಮೇಜ್ ಡ್ಯಾಮೇಜ್ ಮಾಡುವಂತ ಮತ್ತೊಂದು ಅವರು ಧರ್ಮಸ್ಥಳದ ಗ್ರಾಮ ಮತ್ತು ಆಸುಪಾಸಿನ ಗ್ರಾಮಗಳು ಇದೆ, ಆ ವಿಚಾರಗಳನ್ನು ಅವರು ಹೇಳ್ಬೇಕಾಗ್ತದೆ. ಈಗ ದೂರಿನಲ್ಲಿ ಇದ್ದ ವಿಚಾರವನ್ನ ಎಲ್ಲವನ್ನು ಅವ್ರ ಹತ್ರ ತನಿಖಾಧಿಕಾರಿಯ ಮುಂದೆ ಅವರು ಹಾಜರಾಗಿ ಹೇಳ್ಬೇಕು. ಅದನ್ನು ಅದು ದಾಖಲಾಗಬೇಕು. ಅವರು ಆ ಸಂದರ್ಭದಲ್ಲಿ ವಕೀಲರು ನನ್ನೊಟ್ಟಿಗೆ ಬೇಕು ಅಂತ ಕೇಳಲೂಬಹುದು, ಕೇಳದೆ ಸ್ವಂತ ತಿಳುವಳಿಕೆಯಲ್ಲಿ ಅವರು ಹೇಳಲೂಬಹುದು. ಆದರೆ ಹೇಳುವುದೇನು ಅಂತ ಹೇಳಿದ್ರೆ ದೂರು ಕೊಟ್ಟದ್ದಕ್ಕೆ ಮತ್ತು ಅವರಲ್ಲಿ ಹೇಳುವುದಕ್ಕೆ ಅದು ಹೊಂದಾಣಿಕೆ ಬರಬೇಕು, ತಾಳೆ ಆಗಬೇಕು. ತಾಳೆ ಆದ ಕೂಡಲೇ ಅವರು ಹೇಳಿಕೆಯನ್ನು ದಾಖಲು ಮಾಡ್ತಾರೆ, ತನಿಖಾಧಿಕಾರಿಯವರು ಸಹಿ ದಾಖಲಿಸ್ಕೊಳ್ತಾರೆ. ಮತ್ತು ಈಗಿನ ತನಿಖಾ ವಿಧಾನದ ಪ್ರಕಾರ ವಿಡಿಯೋ ದಾಖಲು ಮಾಡಿಕೊಳ್ತಾರೆ. ಆ ವ್ಯಕ್ತಿ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾದರೂ ಕುರುಹುಗಳು ಸಿಗಬೇಕು, ಸಿಗದೇ ಇದ್ರೆ ಏನು, ಸಿಕ್ಕಿದ್ರೆ ಏನು ಅನ್ನುವಂಥದ್ದನ್ನು ತನಿಖಾಧಿಕಾರಿಯವರೇ ಮಾಡ್ತಾರೆ. ಮತ್ತು ಈಗ ಅವರು ಕ್ಷಣಕ್ಕೆ ಮಾಹಿತಿಯನ್ನು ಅಪ್ಡೇಟ್ SP ಅವರಿಗೆ ಕೊಡ್ತಾ ಇರ್ತಾರೆ, IG ಅವರಿಗೆ ಕೊಡ್ತಾ ಇರ್ತಾರೆ. ಅಲ್ಲಿಂದ ಏನು ಡೈರೆಕ್ಷನ್ ಬರ್ತಾರೆ ಹಾಗೆ ಮಾಡ್ತಾರೆ ಅವರು. ಕರೆಕ್ಟ್. ಸೊ ಇದು ಅಂತ ಧರ್ಮಸ್ಥಳ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಗಮನವಿಟ್ಟು ಕೇಳುವಂತಹ ವಿಚಾರ. ಪವಿತ್ರ ಕ್ಷೇತ್ರ ಆದ ಕಾರಣ ಲಕ್ಷಾಂತರ ಭಕ್ತರು ಇದ್ದಾರೆ, ಸಾವಿರಾರು ಮಂದಿ ದಿನ ಪ್ರತಿ ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿರುವಂತ ಕ್ಷೇತ್ರ. ಆದ್ರೆ ಇಲ್ಲಿ ಕ್ಷೇತ್ರದ ವಿಚಾರ ಬರಲಿಲ್ಲ. ಇಲ್ಲಿರುವಂತದ್ದು ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮ ಅಂತ ಅವ್ರು ಹೇಳಿರುವಂತದ್ದು. ಮತ್ತೆ ಯಾವುದೇ ವ್ಯಕ್ತಿಗಳನ್ನು ಅವರು ಇಷ್ಟವರೆಗೆ ಹೇಳಿಲ್ಲ. ಜನರು ಅವರಿಗೆ ಬೇಕಾದಾಗೆ ಮಾಧ್ಯಮದಲ್ಲಿ ಬೇಕಾದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗೆ ಚರ್ಚೆ ಮಾಡಬಹುದು ಬಿಟ್ರೆ ಕಾನೂನಿನ ಪರಿಮಿತಿ ವ್ಯಾಪ್ತಿಯಲ್ಲಿ ಇಷ್ಟರವರೆಗೆ ಅವರು ಯಾವುದೇ ವ್ಯಕ್ತಿಗಳ ಹೆಸರನ್ನು ಹೇಳಿಲ್ಲ, ಯಾವುದೇ ಸ್ಥಳವನ್ನು ಹೇಳಿಲ್ಲ. ಕೊಂದ ಅವ್ರು ಯಾರು ಅತ್ಯಾಚಾರ ಆಗಿದ್ದಾರೆ, ಯಾರು ಕೊಲೆ ಆಗಿದ್ದಾರೆ ಅವ್ರ ಹೆಸರನ್ನು ಅವ್ರು ಹೇಳಿಲ್ಲ, ಯಾವುದನ್ನು ಹೇಳಿಲ್ಲ, ಎಲ್ಲೋ ಗೌಪ್ಯವಾಗಿದೆ. ಆದ್ರೆ ಜಡ್ಜಿಗಳ ಎದುರು ಹೇಳುವಾಗ ಅದು ಹಾಗೆ ಗೌಪ್ಯತೆ ಇಲ್ಲ. 164 ಸ್ಟೇಟ್ಮೆಂಟ್ ಆದಾಗ ಅವ್ರು ಎಲ್ಲರೂ ಹೇಳ್ಬೇಕು. ಅದು ಜಡ್ಜಿಗಳು ಅದನ್ನ ಅವನ ಸ್ಟೇಟ್ಮೆಂಟ್ ಅನ್ನು ಒಂದು ವೇಳೆ ಮುಚ್ಚಿದ ಲಕೋಟೆಯಲ್ಲಿ ಕೂಡ ಸ್ವೀಕಾರ ಮಾಡಬಹುದು. ಸೆನ್ಸಿಟಿವಿಟಿ ನೋಡ್ಕೊಂಡು ಇನ್ನೊಂದು ಅವಕಾಶ ಕೊಡಬಹುದು. ಕ್ಲೋಸ್ಡ್ ಎನ್ವಲಪ್ ಅಲ್ಲಿ ಕೊಡಿ, ನಾವು ಆಮೇಲೆ ಅಗತ್ಯ ಸಂದರ್ಭದಲ್ಲಿ ಅದನ್ನು ಬೇಕಾದ್ರೆ ಡಿಸ್ಕ್ಲೋಸ್ ಮಾಡೋಣ ಅಂತ ಕೂಡ ಹೇಳ್ಬೋದು. ವಕೀಲರು ಎಲ್ಲದಕ್ಕೂ ತಯಾರಾಗಿ ಬಂದಿರ್ತಾರೆ. ಅವರು ಲಕೋಟೆಯಲ್ಲಿ ಕೇಳಿದ್ರು ಅದಕ್ಕೆ ದಾಖಲಾತಿಯ ರೂಪದಲ್ಲಿ ಮಾಡಿಕೊಂಡಿರ್ತಾರೆ. ಮತ್ತೆ ನಾಳೆ ನೀವು ಬನ್ನಿ ಅಥವಾ ನಾಡಿದವರೆಗೆ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳಾಗ್ತದೆ. ಅದೆಲ್ಲ ಕಾನೂನಿನ ಚೌಕಟ್ಟು. ಮತ್ತೆ ಜನರು ತಿಳ್ಕೊಂಡಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಾಗೆ ತಕ್ಷಣಕ್ಕೆ ಇವತ್ತಿಗೇನು ಅಥವಾ ನಾಳೆಗೆ ಏನಾದರೂ ಅದರಲ್ಲಿ ಆಗುವಂಥದ್ದು ಏನಿಲ್ಲ. ಆರೋಪಿಗಳನ್ನ ಅದು ವಿಸ್ತಾರವಾಗಿ ಹೋಗ್ತದೆ. ಬೆಳ್ತಂಗಡಿ ಕೋರ್ಟಿಗೆ, ಬೆಳ್ತಂಗಡಿ ಸ್ಟೇಷನ್ಗೆ ಇದೆಲ್ಲ ಒಂದು ಹೊಸ ಬೆಳವಣಿಗೆಗಳು. ಈ ಮುಸುಕಾಕಿ ವ್ಯಕ್ತಿ ಬರುವುದು, ಹೌದೌದು, ಅದು ಯಾರು ಅಂತಲೇ ಗೊತ್ತಿಲ್ಲ ಈಗ. ತಾಲೂಕಿನಲ್ಲಿ ಹೊಸ ಬೆಳವಣಿಗೆ ಇದೆಲ್ಲ ಹೈಕೋರ್ಟ್ ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಥವಾ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇಂಥದ್ದೆಲ್ಲ ಕೇಸ್ಗಳಾಗ್ತವೆ, ಕ್ರಿಮಿನಲ್ ಕೇಸ್ಗಳೆಲ್ಲ ಆಗ್ತಾ ಇರ್ತವೆ. ಬೆಳ್ತಂಗಡಿಯಲ್ಲಿ ಬಹುಶಃ ಇದೊಂದು ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂತ ಒಂದು ಸ್ವಲ್ಪ ಸಂಚಲನ ಸೃಷ್ಟಿಸ್ತಾ ಇರುವಂತಹ ಒಂದು ಕೇಸ್. ಅಲ್ಲ, ಬೆಳ್ತಂಗಡಿಗೆ ಅಲ್ಲಿರುವಂತ ವಕೀಲರಿಗೆ, ಪೊಲೀಸರಿಗೆ, ನಮ್ಗೆ ಎಲ್ರಿಗೂ ಅದೊಂದು ಹೊಸ ಬೆಳವಣಿಗೆ. ಯಾಕಂದ್ರೆ ಈಗ ಈ ಪ್ರಕರಣ ಇಂಥದ್ದು ಯಾರೋ ಒಬ್ರು ಮಾಡಿದ್ದಾರೆ, ನಾನು ಅದರಲ್ಲಿ ಇದ್ದೆ ಅಂತ ಹೇಳಿ ಬರುವಂತದ್ದು. ಈಗ ಬೇರೆ ಬೇರೆ ಪ್ರಕರಣದಲ್ಲಿ ಮಾಪಿ ಸಾಕ್ಷಿಗಳಾದಿದೆ. ನೀವೀಗ ಉಪ್ಪಿನಾಡಿ ಭಾಗದಲ್ಲಿ ನೋಡಿದ್ರೆ ಬೆಳ್ತಂಗಡಿಗೆ ಸಂಬಂಧಪಟ್ಟವರೇ ಒಂದು ವ್ಯಕ್ತಿ ಭಾಗಿಯಾಗಿದ್ದ ಪ್ರಕರಣ ಆಗಿತ್ತು. ಉಪ್ಪಿನಂಗಡಿಯಲ್ಲಿ ಒಂದು ಕೊಲೆ ಆಗಿತ್ತು ಗಾಂಧಿ ಪಾರ್ಕಲ್ಲಿ. ಫೈನಾನ್ಸ್ ಪುತ್ತೂರಿನ ವಿಶ್ವನಾಥ್ ರೈ ಸೂತ್ರಬೆಟ್ಟವರದ್ದು ಒಂದು ಮರ್ಡರ್ ಆಗಿತ್ತು.
ಆ ಮರ್ಡರ್ ಆದಾಗ ಅದರಲ್ಲಿ ಕೋಡಿಂಬಾಡಿ ವಿಶ್ವನಾಥ್ ಶೆಟ್ಟಿ ಅಂತೇಳಿ ಅವರು ಮರ್ಡರ್ ಮಾಡಿದ್ರು ಅಂತ ಆರೋಪ ಇತ್ತು. ಅಲ್ಲಿ ಒಬ್ಬರು ನಮ್ಮ ಬೆಳ್ತಂಗಡಿಯವರೇ ಸುಭಾಷ್ ಅಂತೇಳಿ ಪ್ರಾರಂಭದ ಹಂತದಲ್ಲಿ ಆರೋಪಿ ಅಂತ ಹೇಳಿದ್ರು, ಮತ್ತೆ ಅವರನ್ನು ಮಾಪಿ ಸಾಕ್ಷಿ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾಪಿ ಸಾಕ್ಷಿಯಾಗಿ ಅವರನ್ನು ಉಪ್ಪಿನಡಿಗೆ ಬಂದು ಪುತ್ತೂರು ಕೋರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾಡುವಂಥದ್ದು ಪ್ರಕ್ರಿಯೆಗಳು ನಡೆದಿದೆ ಸುಮಾರು ವರ್ಷದ ಹಿಂದೆ. ಆದರೆ ಇಲ್ಲಿ ಬೆಳ್ತಂಗಡಿಗೆ ಇಂಥದ್ದು ಫಸ್ಟ್, ಅದು ಕೂಡ ಒಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ದೂರು ಕೊಟ್ಟ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅವರು ನೀಲಯನ ಚಿನ್ನಯನ ಯಾರೋ ಎಲ್ಲರೂ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರಲ್ಲ, ಅದು ಯಾವುದು ಕೂಡ ಸತ್ಯಾಂಶ ಅಲ್ಲ. ಮತ್ತೆ ಪೊಲೀಸರು ಮೊನ್ನೆ ಹೇಳಿದ್ದು ಪೊಲೀಸ್ ಮೂಲಗಳಿಂದ ತಿಳಿಸ್ಲಿಕ್ಕೆ ಆಗುದಿಲ್ಲ ನಮಗೆ ಅಂತ ಹೇಳಿದವರು, ಅಂದ್ರೆ ಯಾವ ವ್ಯಕ್ತಿ ಅಂತ ಈಗ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಕ್ರಮೇಣ ಅದು ಗೊತ್ತಾಗ್ತದೆ, ಇದೆಲ್ಲ ಬಾರಿ ಅಡಗಿಸಿರುವಂತ ವ್ಯವಸ್ಥೆಗಳಲ್ಲ ಕಾಣ್ತಾರೆ. ಮತ್ತೆ ಅವರು ಅಲ್ಲಿಯ ಮಾಹಿತಿಗೆ ಅವರು ಹೇಳ್ತಿದ್ದಾರಲ್ಲ, ನಾನು ಸ್ವಚ್ಛತಾ ಕಾರ್ಮಿಕ ಆಗಿದ್ದೆ, ಈಗೆಲ್ಲ ಊಳುವ ಕೆಲಸ ಮಾಡ್ತಿದ್ದೆ ಅಂತ. ಅಂತವ್ರು ಸ್ವಲ್ಪ ಗಟ್ಟಿಮುಟ್ಟಾಗಿ ಇರ್ತಾರೆ, ದೈಹಿಕವಾಗಿ ಇರ್ತಾರೆ, ಮಾನಸಿಕವಾಗಿ ಗಟ್ಟಿಮುಟ್ಟಾಗಿರ್ತಾರೆ. ಕಂಪ್ಲೀಟ್ ಆಗಿ ಮುಸುಕು ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಾಧ್ಯಮದವರು ಕೂಡ ಅಲ್ಲಿ ಸುತ್ತುವರೆದಿದ್ದಾರೆ, ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಕ್ಯೂರಿಯಾಸಿಟಿ ನೆಕ್ಸ್ಟ್ ಏನಾಗುತ್ತೆ. ಈಗ ಸರ್, ಈಗ ಅವರು ಇದೆ ನಾನು ಇಂಥ ಈ ಪ್ರಕರಣಗಳಾಗಿತ್ತು, ಅಪರಾಧ ನಡೆದಿತ್ತು ಅಂತ ಹೇಳ್ತಾರಲ್ಲ, ಸೊ ಅವ್ರ ಮೇಲೂ ಅವರು ಒಂದು ಆರೋಪಿ ಆಗ್ತಾರಲ್ಲ, ಇದನ್ನ ಯಾಕೆ ಮುಚ್ಚಿಟ್ಟಿ ಅಂತ ಹೇಳೋದು. ಆ ಸಂದರ್ಭದಲ್ಲಿ ಹೇಳಿಲ್ಲ, ಮತ್ತೆ ಅವರು ಸೂಕ್ತ ಕಾರಣ ಕೊಡ್ಬೋದು, ಆದ್ರೆ ಬರ್ತದೆ ಅದು ಕಾನೂನಿನ ಬೆಳವಣಿಗೆ ನಡೀತಾ ಹೋದಾಗೆ ಆಗ್ತದೆ. ಇದು ಸೇಮ್ ಸರೆಂಡರ್ ಕೇಸ್, ಸತ್ಯವನ್ನು ಮುಚ್ಚಿಡುವುದು ಕೂಡ ಒಂದು ಆರೋಪ ಅಂತ ಆಗ್ತದೆ. ಆದ್ರೆ ಆ ಸಂದರ್ಭದಲ್ಲಿ ಯಾಕೆ ಇದ್ರು ಹಾಗೆ ಏನು ಕಾರಣ ಅನ್ನೋದು ಕೂಡ ಬರ್ತದೆ. ಅದು ಸೇಮ್ ಲೈಕ್ ಸರೆಂಡರ್ ತರನೇ, ಅದೇ ತರ ಸರೆಂಡರ್ ಆದಾಗೆ ಬರ್ತದೆ. ಮತ್ತೆ ಇವತ್ತು ವಿಶೇಷ ಅಂತ ಹೇಳಿದ್ರೆ, ಒಮ್ಮೆಲೆ ಪ್ರಚಾರ ಆಯ್ತು ಅವ್ರು ಬರ್ತಾರೆ ಅಂತ, ಆದ್ರೆ ಯಾರಿಗೆ ಗೊತ್ತಿರ್ಬೇಕಿತ್ತ ಅವರಿಗೆ ಗೊತ್ತಿರ್ಲಿಲ್ಲ ಅದು, ಅಥವಾ ಅವ್ರಿಗೆ ಗೊತ್ತಿದ್ದು ಹೇಳಿಲ್ಲ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುವಾಗ ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ಇನ್ನು ನಮ್ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರು. ಆ ನಂತರ ನ್ಯಾಯಾಲಯದ ಮೂಲಕ ಮಾಹಿತಿ ಕೇಳುವಾಗ ಕೂಡ ಇಲ್ಲ ನಮ್ಗೇನು ಬರ್ಲಿಲ್ಲ, ನಮ್ಗೆ ಗೊತ್ತಿಲ್ಲ ಇಷ್ಟವರೆಗೆ ಅಂತ ಹೇಳಿದ್ರು. ಆದ್ರೆ ಈಗ ನೋಡುವಾಗ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮಾಹಿತಿಯನ್ನ ಗುಪ್ತವಾಗಿಟ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ಮಾಧ್ಯಮದವರು ಕೂಡ ಮಂಗಳೂರಿನಿಂದ ಬಂದಿದ್ದಾರೆ, ಹಾಗಾಗಿ ಅಡಗಿಸ್ಲಿಕ್ಕೆ ಏನಿಲ್ಲ ಅದರಲ್ಲಿ. ಮೊನ್ನೆ ಓಜಸ್ವಿ ಗೌಡ ವಕೀಲರ ಹತ್ರ ಕೂಡ ನಾನು ಮಾತಾಡಿದ್ದೆ, ಅಂದ್ರೆ ಏನು ವಿಚಾರ ಏನು ಅಂತ. ಆಗ ಅವರು ಅಷ್ಟೇ ಹೇಳಿದ್ರು, ನನಗೆ FIR ಆಗಿರೋದು ಗೊತ್ತಿದೆ, ಬೇರೆ ಏನೇದಿದ್ರು ನೀವು ಪೊಲೀಸ್ನವ್ರ ಹತ್ರ ಕೇಳಿ ಅಂತ ಹೇಳಿದ್ರು. ಅವರಿಗೂ ಕೂಡ ಗೊತ್ತಿದೆ ಏನು ಹೇಳಿಲ್ಲ ಅವರು, ನೀವು ಪೊಲೀಸರ ಹತ್ರ ತಿಳ್ಕೊಳ್ಬೇಕು ಅದರ ಬಗ್ಗೆ ಅಂತ. ಪೊಲೀಸ್ನವರು ಕೂಡ ನಿನ್ನೆ ಇವತ್ತೆಲ್ಲ ಮಾಹಿತಿ ಅವರ ಗುಂಪಿನಲ್ಲಿ ಹಾಕಿದ್ದಾರೆ, ನೀವು ಮಾಧ್ಯಮದವರು ನಿಮಗೆ ಬೇಕಾದ ಹಾಗೆ ಹಾಕಬಾರ್ದು, ನೀವಾಗೆ ಟ್ರಯಲ್ ಮಾಡೋದು, ನೀವೇ ಜಡ್ಜ್ಮೆಂಟ್ ಕೊಡೋದು ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಆ ರೀತಿ ಮಾಡಬೇಕು ಅಂತ ಇವತ್ತು ಕೂಡ SP ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಊಹಾಪೋಹದ ವರದಿಗಳಿಗೆಲ್ಲ ಸ್ಪಷ್ಟನೆ ಕೇಳಬೇಡಿ, ಅದಕ್ಕೆಲ್ಲ ನಾವು ಜನ ಅಲ್ಲ ಅಂತ ಕೂಡ ಪೊಲೀಸ್ ಮೂಲಕಲ್ಲಿ ಹೇಳಿದೆ. ಇದೀಗ ಕೋರ್ಟ್ ಅಂಗಳಕ್ಕೆ ಬಂದಾಯ್ತು, ಮ್ಯಾಟ್ರ್ ಸಬ್ಜುಡಿಸ್ ಆಗುತ್ತೆ, ಹಂಗೆ ಬೇಕಾಬಿಟ್ಟಾಗಿ ಯಾರು ಮಾತಾಡೋಗಿಲ್ಲ, ಅವರು ಕೂಡ ಸ್ಟೇಟ್ಮೆಂಟ್ ಕೊಡೋ ಹಾಗಿಲ್ಲ. ಆಮೇಲೆ ದೂರುದಾರರು ಅಥವಾ ಪ್ರತಿವಾದಿಗಳು ಕೂಡ ಹೇಳ್ಬೋದು, ಮೀಡಿಯಾ ಟ್ರಯಲ್ಗೆ ಕೋರ್ಟ್ ಪ್ರತಿಬಂಧಕಾಜ್ಞೆ ತರಬೇಕು ಅನ್ನೋ ಒಂದು ಆರ್ಡ್ರನ್ನು ಕೂಡ ಅವ್ರು ತರ್ಬೋದು. ಅಥವಾ ಪ್ರತಿವಾದಿಗಳು ಯಾರು ಇದ್ರಲ್ಲಿ ಆಗ್ತಾರಲ್ಲ ಅವರು ಇಂಜಂಕ್ಷನ್ ಆರ್ಡರ್ ಕೂಡ ತರ್ಬೋದು, ನಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ಉಲ್ಲೇಖ ಮಾಡುವ ಹಾಗಿಲ್ಲ ಅಂತ. ಸೊ ಈ ರೀತಿ ಸಾಕಷ್ಟು ಸ್ಕೋಪ್ ಇದೆ ಆರೋಪಿ ದೂರುದಾರರಿಗೆ ಅಥವಾ ಪ್ರತಿವಾದಿಗಳಿಗೆ. ಅದನ್ನು ಅವರದನ್ನು ಹೇಗೆ ಬಳಸ್ಕೊಳ್ತಾರೆ ಅದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಈ ವ್ಯಕ್ತಿ ಈಗ ಅನಾಮಿಕ ವ್ಯಕ್ತಿ, ಅನಾಮಧೆ ಅಂತ ಯಾರು ಹೇಳ್ತೇವೆ, ಅವರು ಒಬ್ಬರೇ ಸಾಕಾಗುದಿಲ್ಲ, ಅದಕ್ಕೆ ಇನ್ನಷ್ಟು ಸಾಕ್ಷ್ಯಗಳು ಬೇಕಾಗ್ತದೆ. ಅವರೊಟ್ಟಿಗೆ ಬೇರೆಯವರು ಕೆಲಸ ಮಾಡಿದವರು ಇರ್ತಾರಲ್ಲ, ಇವರು ಆ ಸಂದರ್ಭದಲ್ಲಿ ಅವ್ರ ಹತ್ರ ಬೇರೆಯವ್ರ ಹತ್ರ ಹೇಳಿರ್ತಾರೆ, ಭಾಗಿಯಾದವ್ರು ಇರ್ತಾರೆ, ಅವರನ್ನು ಕೂಡ ಹುಡುಕೋ ಕೆಲಸಗಳಾಗ್ತದೆ. ನಿಮಗೆ ಯಾವುದೇ ಪ್ರಕರಣಗಳದ್ದು ಒಂದು ಸಣ್ಣ ಪ್ರಕರಣ ಆದರೆ 7-8 ಸಾಕ್ಷಿಗಳು ಸಣ್ಣ ಸಣ್ಣ ಪ್ರಕರಣಕ್ಕೆ ಬೇಕು. ಇಂಥ ದೊಡ್ಡ ಪ್ರಕರಣ ಆದರೆ ಅದು ಆಗುದಿಲ್ಲ, ಒಂದು 10-25 ಸಾಕ್ಷಿಗಳು ಅಧಿಕೃತವಾಗಿ ಬೇಕು. ಈಗ ಒಬ್ಬ ಮುಂದೆ ಬಂದಿರೋದಂತೆ ಈ ರೀತಿ ನಡೆದಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಅದು ಈ ಹಂತದವರೆಗೂ ಅದು ಆರೋಪವೇ, ಅದು ಸಾಬೀತಾಗುವ ತನಕವೂ ಅದು ಆರೋಪವೇ ಆಗಿರ್ತದೆ. ಯಾರು ಕೂಡ ಇದರಲ್ಲಿ ಅಪರಾಧಿ ಈಗ ಆಗಿರುವುದಿಲ್ಲ, ಅದು ಪ್ರೂವ್ ಆಗಬೇಕು. ಕೇಸ್ ಪ್ರೂವ್ ಆಗದಿದ್ದರೆ ಯಾರೂ ಅಪರಾಧಿ ಅಲ್ಲ. ಸೊ ಹಾಗಾಗಿ ಅವರ ಸದ್ಯಕ್ಕೆ ಅವರೊಬ್ಬರು ಆರೋಪ ಮಾಡಿರೋದು, ಅದಕ್ಕೆ ಪೂರಕವಾಗಿರುವ ಹಾಗೆ ಸರ್ಕಮ್ಸ್ಟಾನ್ಷಿಯಲ್ ಸಾಂದರ್ಭಿಕ ಸಾಕ್ಷ್ಯಗಳು ಬೇಕಾಗ್ತದೆ. ಹೌದು ನಾನು ನೋಡಿದ್ದೇನೆ ಅಂತ ಇನ್ನೊಬ್ಬ ಮುಂದೆ ಬರಬೇಕಾಗ್ತದೆ, ಅಥವಾ ಇನ್ನೊಂದು 4-5 ಜನ ಬರಬೇಕಾಗ್ತದೆ ಅವರ ಸ್ಟೇಟ್ಮೆಂಟ್ಗೆ ಪೂರಕವಾಗಿರುವಂಥದ್ದು. ಯಾರು ಬರದೇ ಇದ್ರೆ ಬಾರಿ ಕಷ್ಟ ಈ ಕೇಸನ್ನು ಪ್ರೂವ್ ಮಾಡೋದು. ನೀವು ಎಲಿಗೇಷನ್ ಮಾಡ್ಬೋದು ಅಷ್ಟೇ, ಹಿಂಗೆ ಆಗಿದೆ, ಹಿಂಗೆ ಇವರು ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಇನ್ನೊಂದು ಕುತೂಹಲ ಏನು ಅಂತ ಹೇಳಿದ್ರೆ, ಮುಸುಕಿ ಹಾಕಿ ಯಾಕೆ ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಜನರಿಗೆ ಇರ್ತಾರೆ. ಕ್ರೈಮು ಇನ್ವೆಸ್ಟಿಗೇಷನ್ ಯಾವಾಗಲೂ ಹೇಗೆ ಆಗೋದು ಅಂದರೆ, ಮುಸುಕಿ ಯಾರನ್ನು ಹಾಕಿ ಕೊಂಡು ಹೋಗೋದು ಅಂತ ಹೇಳಿದ್ರೆ ಆರೋಪಿಗಳನ್ನು. ಯಾಕೆಂದರೆ ಆರೋಪಿಗಳನ್ನು ಅವ ಪರಿಚಯದ ವ್ಯಕ್ತಿಯೇ ಆಗಿದ್ರು ಕೂಡ FIR ಹಂತದಲ್ಲಿ ಅವನ ಫೋಟೋವನ್ನು ಪೊಲೀಸರು ಅಧಿಕೃತವಾಗಿ ಬಿಡುಗಡೆ ಮಾಡೋದಿಲ್ಲ. ಈಗ ರೇಣುಕಾ ಸ್ವಾಮಿಯನ್ನು ದರ್ಶನ್ ಕೊಂದರು ಅಂತೇಳಿ ಆರೋಪ ಬಂದಾಗ ದರ್ಶನ್ ಫೋಟೋವನ್ನು ನಾವು ಮೀಡಿಯಾದವರು ಹಾಕ್ತೇವೆ, TV ಅವರು ಹಾಕ್ತಾರೆ, ಯಾಕಂದರೆ ದರ್ಶನ್ ಯಾರು ಅಂತ ನಮ್ಗೆ ಗೊತ್ತಿರ್ತದೆ. ಆದರೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಆರೋಪಿಗಳನ್ನು ಯಾಕೆ ಮುಸುಕಾಕಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಪೆರೇಡ್ ಮಾಡ್ತಾರೆ.
ಮಹಾಜರು ಮಾಡುವ ಹಂತದಲ್ಲಿ ಪೆರೇಡ್ ಮಾಡ್ತಾರೆ. ಈಗ ನಿಮ್ಮ ಎದುರು ಒಂದು ಕ್ರೈಮ್ ಆದರೆ ಆ ವ್ಯಕ್ತಿ ಕ್ರೈಮ್ ಮಾಡಿದವ ಎಷ್ಟು ಹೈಟ್ ಇದ್ದ, ಎಷ್ಟು ವೆಯ್ಟ್ ಇದ್ದ, ಹೇಗಿದ್ದ, ಮುಖ ಹೇಗಿತ್ತು ನೀವು ಹೇಳಬೇಕು ತನಿಖಾಧಿಕಾರಿಯ ಮುಂದೆ. ನೀವು ಸಾಕ್ಷಿದಾರರಾಗಿರ್ತೀರಿ. ನಿಮ್ಮ ಎದುರು ಆ ವ್ಯಕ್ತಿಯನ್ನು ನೀವು ಮೊದಲೇ ಫೋಟೋ ಹಾಕಿದರೆ, ಮೊದಲೇ ವಿಡಿಯೋ ತೋರಿಸಿದರೆ ನೀವು ಅದು ಇಂಥವನೇ ವ್ಯಕ್ತಿ ಅಂತ ಹೇಳ್ತೀರಿ. ಅದು ಆಗಬಾರ್ದು, ಅದು ತಾಲೆ ಬರಬೇಕು. ಅದಕ್ಕೋಸ್ಕರ ಮುಖಕ್ಕೆ ಮುಸುಕು ಹಾಕಿಕೊಂಡು ಬಂದು ಅವರನ್ನು ಘಟನಾ ಸ್ಥಳಕ್ಕೆ ಬಂದು ಯಾವಾಗಲೂ ಮಹಾಜರು ಮಾಡೋದು. ಯಾಕಂದರೆ ಅದು ಹೋಲಿಕೆ ಬರಬೇಕು, ನೀವು ಹೇಳಿದ್ದಕ್ಕೂ ಆ ವ್ಯಕ್ತಿ ಇರುವುದಕ್ಕೂ. ಅದನ್ನು ಮರುಸೃಷ್ಟಿ ಮಾಡುವುದು ಅದೆಲ್ಲ ಮಾಡ್ತಾರೆ. ಈಗ ಇಂಥ ಪ್ರಕರಣದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಈಗ ಆರೋಪಿ ಅಲ್ಲ, ಈಗ ಒಬ್ಬ ಮಾಹಿತಿದಾರ. ಆದರೂ ಮುಸುಕು ಹಾಕಿಕೊಂಡು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವಕ್ಕೆ ತೊಂದರೆ ಇದೆ, ಅವರಿಗೆ ಏನಾದರೂ ಸಮಸ್ಯೆ ಆಗ್ಬೋದು, ನನ್ನ ಕುಟುಂಬಕ್ಕೆ ಸಮಸ್ಯೆ ಆಗ್ಬೋದು ಅಂತೇಳಿ ಆ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅದು ಕೂಡ ಕಾನೂನಿನ ಮಾನ್ಯತೆ. ಒಬ್ಬ ತನಿಖಾಧಿಕಾರಿ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯದ ವ್ಯವಸ್ಥೆ ಆ ವ್ಯಕ್ತಿಗೆ ರಕ್ಷಣೆ ಕೊಡುವಂಥದ್ದು, ಅವರನ್ನು ಈ ರೀತಿ ತರುವಂಥದ್ದು. ಯಾಕಂದರೆ ಅವರು ಈಗ ಐಡೆಂಟಿಫೈ ಆಗಬಾರ್ದು. ಈಗ ಯಾರು ತಪ್ಪು ಮಾಡಿದವರು ಇದ್ದಾರೆ ಅಂತ ಗೊತ್ತಿರ್ತದೆ, ಅವರಿಗೆ ಒಂದು ಸಂಶಯ ಇರ್ತದೆ ಇದಿಂಥವನೇ ಆಗಿರ್ಬೋದು ಅಂತ. ಆ ಘಟನೆಯನ್ನು ಈ ವ್ಯಕ್ತಿ ತುಂಬ ಜನರ ಹತ್ರ ಹೇಳಿದರೆ ಅವರಿಗೂ ಗೊತ್ತಿರ್ತದೆ ಇಂಥವನ ವ್ಯಕ್ತಿ ಅಂತ. ಆದರೆ ಮಾಧ್ಯಮದ ಮುಂದೆ ಬರುವಾಗ ಆ ವ್ಯಕ್ತಿಗೆ ಮುಸುಕು ಹಾಕಿರ್ತಾರೆ. ಯಾಕೆಂದರೆ ಇನ್ನೂ ಬಹಿರಂಗ ಅಲ್ಲ. ನೀವು ಎಲ್ಲಿಯಾದರೂ ಆ ವ್ಯಕ್ತಿ ಇಂಥವನೇ ಅಂತ ಹೇಳಿದರೆ ಇನ್ನು ಅವರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಮೀಡಿಯಾದವರು. ಅವ್ರು ಯಾರು, ಅವ್ರು ಎಲ್ಲಿ ಹೋದ್ರು, ಅವ್ರು ಇಷ್ಟವರೆಗೆ ಎಲ್ಲಿದ್ದರು, ಅವರ ಮನೆಯಲ್ಲಿ ಯಾರಿದ್ರು, ಹೆಂಡತಿ ಯಾರು, ಮಕ್ಕಳು ಯಾರು, ಎಲ್ಲ ತನಿಖೆ ಸ್ಟಾರ್ಟ್ ಆಗ್ತದೆ. ಅದನ್ನು ಅಫಿಷಿಯಲ್ ಆಗಿ ಮಾಡಬಾರ್ದು ಅಂತ ಹೇಳುವ ಕಾರಣಕ್ಕೆ ಈ ರೀತಿ ಮಾಡುವಂಥದ್ದು. ಮತ್ತು ಏನೇ ಆದರೂ ಈಗ ಮುಸುಕು ಹಾಕಲಿ, ಅನಾಮಧೇಯ ವ್ಯಕ್ತಿ ಏನೇ ಆಗಲಿ, ಕೋರ್ಟಿನ ತನಿಖೆ ಸ್ಟಾರ್ಟ್ ಆದಾಗ ಆ ವ್ಯಕ್ತಿ ಓಪನ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಇದು 18 ವರ್ಷಕ್ಕಿಂತ ಕೆಳಗಿರುವಂಥ ವ್ಯಕ್ತಿ ಅಲ್ಲ. 18 ವರ್ಷಕ್ಕಿಂತ ಕೆಳಗಿರುವ ಈ ಪೋಕ್ಸೋ ಆ್ಯಕ್ಟ್ನ ಸಂದರ್ಭದಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಅವರನ್ನು ಬಹಿರಂಗಪಡಿಸಬಾರ್ದು ಇಂತೆಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಇದರಲ್ಲಿ ಕಾಲಕ್ರಮೇಣ ಅವರು ಓಪನ್ ಆಗೇ ಆಗ್ತಾರೆ. ಇದು ಇವತ್ತಿನ ಪ್ರಥಮ ಹಂತದಲ್ಲಿರುವಂಥ ಒಂದು ತನಿಖೆ ಹಂತ. ಎರಡನೇ ಹಂತಕ್ಕೆ ಆಗೋ ಅವ್ರು ಯಾವ ವ್ಯಕ್ತಿ ಅಂತ ಗೊತ್ತಾಗ್ತದೆ. ಮತ್ತು ಅದು ಇನ್ನೆಲ್ಲ ದೂರು ಕೊಟ್ಟವ್ರು ಯಾರು ಅದೆಲ್ಲ ಬಹಿರಂಗ ಆಗ್ತದೆ. ಓಕೆ, ಆದರೆ ಇನ್ನು ಆ ಸಾಕ್ಷಿನ ತುಂಬ ಸೇಫ್ ಆಗಿ ನೋಡಿಕೊಂಡು ಏನು ಕೂಡ ತುಂಬ ಅಂದರೆ ಹೇಳ್ತೀರಾ ಸೆನ್ಸಿಟಿವ್ ಮ್ಯಾಟ್ರ್ ಒಂದು. ಆಮೇಲೆ ಜಾಸ್ತಿ ಜವಾಬ್ದಾರಿ ಇರುವಂಥದ್ದು ಇದು ವಿಚಾರ. ಹೌದು, ಅಲ್ಲ ಇದು ಇವತ್ತಿನ ಸ್ಟೆಪ್ ಆಗ್ತದೆ ಅಥವಾ ಆಗುದಿಲ್ಲ ಅನ್ನುವಂಥದ್ದೇ ನಿಗೂಢ ಇತ್ತು. ಹೌದು, ಯಾಕಂತ ಹೇಳಿದ್ರೆ ಒಮ್ಮೆ ಅದು ಸುಳ್ಳು ಅನ್ನೋವಂಥ ಸಂಶಯ ಇತ್ತು, ಫೋಟೋ ವೈರಲ್ ಮಾತ್ರ ಆಗಿರ್ಬೋದು, ವ್ಯಕ್ತಿ ಇರಲಿಕ್ಕಿಲ್ಲ ಅನ್ನುವಂಥ ಸಂಶಯಗಳು ತುಂಬ ಇತ್ತು. ಈಗ ಎಷ್ಟು ಭಾರಿ ದೊಡ್ಡ ಸಂಚಲನ ಆಯ್ತಂತೆ ಅನ್ನುವಂಥ ಚರ್ಚೆಯ ಮಧ್ಯೆ ಅದೆಲ್ಲ ಆಗಿರ್ಲಿಕ್ಕಿಲ್ಲ, ಇಂಥ ಒಂದು ವ್ಯಕ್ತಿ ಆಗಿರ್ಲಿಕ್ಕಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಅದು ಅಲ್ಲ ಅಂತ ಆಯ್ತು. ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಆಯ್ತು. ಇದು ಯಾರೋ ಒಬ್ಬ ವಕೀಲರು ಮಾಡಿದ್ದಲ್ಲ, ಯಾವುದೋ ಸಂಘಟನೆಯವರು ಮಾಡಿದ್ದಲ್ಲ, ಪಬ್ಲಿಕ್ ಮಾಡಿದ್ದಲ್ಲ, ಯಾರೋ ಒಬ್ಬ ಜನ ಇದ್ದಾರೆ ಅಂತ ಆಯಿತು. ಇನ್ನು ಆ ಜನ ಯಾರು, ಅವರ ಅದರ ಏನಿತ್ತು ಅದರಲ್ಲಿ ಅದನ್ನು ಅವರು ಇನ್ನು ಪೊಲೀಸರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ದಾಮೋದರ ಕೊಡ್ಬೇಕಷ್ಟೇ ಅಲ್ಲಿ ಮಾಹಿತಿಯಲ್ಲಿ ಏನೆಲ್ಲ ಆಯಿತು, ಯಾವ ಥರ ಕರ್ಕೊಂಡು ಹೋದ್ರು, ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರು ಎಲ್ಲವನ್ನು ಕೂಡ ಅವ್ರನ್ನ ಹೇಳಬೇಕಾಗುತ್ತೆ. ಇವತ್ತಿನ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ, ಈಗ ಕರ್ಕೊಂಡು ಹೋಗಿದ್ದಾರೆ, ಕೋರ್ಟ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಒಂದು ದೂರುದಾರ ಪ್ರೊಟೆಕ್ಷನ್ ಕೇಳಿದ್ದಾರೆ, ನನಗೆ ರಕ್ಷಣೆ ಬೇಕು, ಯಾಕೆಂತ ಹೇಳಿದರೆ ಜೀವ ಬೆದರಿಕೆ ಇದೆ ಅನ್ನೋ ಒಂದು ಅನುಮಾನ ಅವರಿಗಿದೆ. ಹಾಗಾಗಿ ಕೋರ್ಟ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ಅವರ ಸ್ಟೇಟ್ಮೆಂಟನ್ನೆಲ್ಲ ನೋಟ್ ಮಾಡಿ ತನಿಖಾಧಿಕಾರಿಗಳ ಪರವಾದ ಮತ್ತು ದೂರುದಾರ ವಾದವನ್ನು ಜಡ್ಜಿ ಆಲಿಸ್ತಾರೆ. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇಬ್ಬರು ಕಡೆಯವರು ಆರ್ಗ್ಯೂ ಮಾಡ್ಬೋದು, ಸ್ವಲ್ಪ ಸಂಕ್ಷಿಪ್ತವಾಗಿ ಇರ್ಬೋದು. ಜಡ್ಜಿಗಳ ಗಮನಕ್ಕೆ ತರ್ತಾರೆ ಇಡೀ ಕೇಸ್ ಏನು ಅಂತೇಳಿ ವಿವರಣೆ ಕೊಡ್ತಾರೆ, ಹಿಂಗೆ ಅಂತೇಳಿ. ಯಾಕೆಂದರೆ ಫಸ್ಟ್ ಟೈಮ್ ಕೋರ್ಟಿಗೆ ಬಂದಿರೋದಲ್ಲ, ಸ್ವಲ್ಪ ಬ್ರೀಫಿಂಗ್ ಆಗುತ್ತೆ ಏನೇನಿರುತ್ತೆ ಅಂತ. ಅದಾದಮೇಲೆ ಜಡ್ಜ್ ಸ್ವಲ್ಪ ಟೈಮ್ ತೊಗೊಂಡರು. ಎರಡು ಕಡೆ ಆರ್ಗ್ಯುಮೆಂಟ್ ಆದಮೇಲೆ 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ನಾನು ಮತ್ತೆ ಪುನಃ ಅಸೆಂಬಲ್ ಆಗ್ತೇನೆ ಅಂತ ಹೇಳಿ ಜಡ್ಜ್ ಅವರು ಆ ರೀತಿ ಮಾಡ್ಬೋದು. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಲೋವರ್ ಕೋರ್ಟ್ಗಳಲ್ಲಿ ಹೀಗೆ ಆಗೋದು. ಸೊ ಪ್ರೊಟೆಕ್ಷನ್ ಕೊಡಲಿಕ್ಕೆ ಅವರಿಗೆ ಪೂರ್ಣ ಪ್ರೊಟೆಕ್ಷನ್ ಕೊಡಬೇಕು ಅಂತ ಆರ್ಡ್ರ್ ಆಗ್ಬೋದು. ಆಮೇಲೆ ತನಿಖೆಯ ಮುಂದಿನ ಪ್ರೊಸೀಜರ್ಗಳೇನಿದೆ ಅದನ್ನು ನೀವು ಪಾಲನೆ ಮಾಡಿ ಅವ್ರು ಎಲ್ಲಿ ಹೇಳ್ತಾರೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದಾರಲ್ಲ ಆ ಸ್ಥಳಗಳಿಗೆ ಕರ್ಕೊಂಡೋಗಿ ಅದೊಂದು ತನಿಖೆ ಹಂತ, ಅದನ್ನೆಲ್ಲ ಮಾಡಿ ಸೊ ಒಂದು ವರದಿ ರೆಡಿ ಮಾಡಿ ಅಂತಲ ಅಥವಾ ಆಮೇಲೆ ಒಂದು ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ ಕೂಡ ಕೇಳ್ಬೋದು. ಅಲ್ಲಿಯವರೆಗೆ ಅವರಿಗೆ ರಕ್ಷಣೆ ಕೊಡಬೇಕಾಗಿದ್ದು ಅವರು ಪೊಲೀಸ್ ವಶದಲ್ಲೇ ಇರ್ಬೋದು, ಬಹುಶಃ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು ಅಂತಲ್ಲ ಸರ್? ಹೌದು, ಅದರ ಮೊದಲೊಮ್ಮೆ ಈಗ ಆರೋಗ್ಯ ತಪಾಸಣೆ ಅದೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಅದು ರೂಟೀನ್ ಮತ್ತೆ ರಕ್ಷಣೆ ಕೊಡುವಂಥದ್ದು ಅದು ಕಾನೂನು ವ್ಯಾಪ್ತಿಯಲ್ಲಿ ಇದೆ. ಒಬ್ಬ ಸಾಕ್ಷಿಗೆ ಅಂತ ಅಲ್ಲ, ಅಪರಾಧಿಗೆ ಕೊಡ್ತಾರಲ್ಲ. ಈಗ ಒಬ್ಬ ಆರೋಪಿ ಆಗಿರುವಾಗ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕಿಲ್ಲ, ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕಿಲ್ಲ, ಅವನ ಜೀವ ಹಾನಿ ಆಗ್ಲಿಕ್ಕಿಲ್ಲ, ಅವನಿಗೆ ತೊಂದರೆ ಆಗ್ಲಿಕ್ಕಿಲ್ಲ. ಜೈಲಲ್ಲಿ ಇದ್ರೂ ಅವರಿಗೆ ರಕ್ಷಣೆ ಇರ್ತದೆ. ಅಪರಾಧಿ ಅಂತ ಸಾಬೀತಾದ್ರೂ ಅವರಿಗೆ ರಕ್ಷಣೆ ಇರ್ತದೆ. ಈಗ ಕಸಬ್ನಂತ ಭಯೋತ್ಪಾದಕನಿಗೆ
ರಕ್ಷಣೆಗೆ ಬೇಕಾಗಿ ಕೋಟಿಗಟ್ಟಲೆ ಖರ್ಚಾಗಿದೆ. ಹಾಗಾಗಿ ಒಬ್ಬ ಸಾಕ್ಷಿದಾರನಿಗೆ ರಕ್ಷಣೆ ಕೊಡಬೇಕಾದ್ದು ಕೂಡ ಅದು ಕರ್ತವ್ಯವೇ. ಕರ್ತವ್ಯ, ಹೌದು. ಹಾಗಂತ ಈ ಸಣ್ಣ ಪುಟ್ಟ ಕೇಸ್ನಲ್ಲಿ ಸಾಕ್ಷಿದಾರ ದೂರದಾರನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತೇಳಿದ್ರೆ ಎಲ್ಲರನ್ನು ಕಾದುಕೊಂಡು ಕೂತ್ಕೊಳ್ಳಿಕ್ಕೆ ಪೊಲೀಸರಿಗೆ ಆಗುದಿಲ್ಲ. ಆದ್ರೆ ಒಂದು ಸಂಚಲನ ಸೃಷ್ಟಿಸುವ ಪ್ರಕರಣ ಆಗುವಾಗ ಅವರಿಗೆ ಕೊಟ್ಟಿರ್ತಾರೆ. ಮತ್ತೆ ಇಂಥ ಪ್ರಕರಣದಲ್ಲಿ ಏನಾದ್ರೆ ಈ ವ್ಯಕ್ತಿಗೆ ಅನಾಮಧೇಯ ವ್ಯಕ್ತಿಗೆ ತೊಂದರೆ ಆದ್ರೆ ಅದು ವಾಪಸ್ ತಲೆಗೆ ಬರೋದು ಪೊಲೀಸರಿಗೆ. ಹಾಗಾಗಿ ಅವರು ರಕ್ಷಣೆ ಕೊಡ್ಲೇಬೇಕು, ಮತ್ತೆ ಅವರು ಕಾಯ್ಲೇಬೇಕು. ಅವರು ಜುಡಿಷಿಯಲ್ ಕಸ್ಟಡಿ ಇರ್ಬೋದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಜಡ್ಜ್ ಪ್ರಕರಣವನ್ನು ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪೊಲೀಸರಿಗೆ ಇದು ಹೊಸ ಒಂದು ಕೇಸ್, ಅವರಿಗೂ ಅಷ್ಟೇ. ಪೊಲೀಸರ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡಿದಾಗ ಅವರಿಗೂ ಅಷ್ಟೇ, ತುಂಬಾ ವಕೀಲರುಗಳೊಟ್ಟಿಗೆ ಮಾತ್ರ ಅವರಿಗೂ ಅಷ್ಟೇ. ಯಾಕಂದ್ರೆ ಒಬ್ಬ ಮರ್ಡರ್ ಮಾಡಿ ಬಂದವ ಸರೆಂಡರ್ ಆಗುದಕ್ಕೂ ಯಾರೋ ಒಬ್ಬ ಮಾಡಿದಾರ ನನಗೆ ಗೊತ್ತಿದೆ ಅಂತ ಹೇಳಿ ಬಂದು ಸರೆಂಡರ್ ಆಗುದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಈಗ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಾವಳಿಯನ್ನು ಬಿಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಇಂತಹ ದೃಶ್ಯಾವಳಿ ಸಿಕ್ಕಿಲ್ಲ. ನಾವು ಫಸ್ಟ್ ಅಲ್ಲಿ ಹೋಗಿದ್ವಿ, ಕೋರ್ಟಿಗೆ ಹೋಗಿದ್ವಿ, ಮಾಹಿತಿ ನಮಗೆ ಲಭ್ಯವಾಗಿತ್ತು. ತಕ್ಷಣ ನಮ್ಮ ರಿಪೋರ್ಟರ್ಸು, ನಮ್ಮ ಕ್ಯಾಮ್ರಾ ಪರ್ಸನ್, ನಮ್ಮ ಪತ್ರಿಕೆಯ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸ್ಪಾಟಲ್ಲಿದ್ದಾರೆ. ಏನಾಗುತ್ತೆ ಮುಂದೆ, ಏನು ವಿಚಾರಣೆ ಆಗುತ್ತೆ ಎಲ್ಲವೂ ಕೂಡ ಬಹಳ ಕುತೂಹಲ ಇರುವಂಥ ವಿಚಾರ ಇದು. ಹಾಗಾಗಿ ಮುಖ್ಯವಾಗಿ ಸುದ್ದಿ ನ್ಯೂಸ್ ಇವತ್ತು ನಾವು ಸುದ್ದಿಯ ಸುತ್ತ ವಾರಕ ಸುತ್ತ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ವಿಶೇಷವಾಗಿ ಎಕ್ಸ್ಕ್ಲೂಸಿವ್ ವರದಿ ಸಿಕ್ಕಿರುವಂಥದ್ದು. ಕೇವಲ ಬ್ರೇಕಿಂಗ್ ನ್ಯೂಸ್ ಅಲ್ಲ, ವಿತ್ ದೃಶ್ಯಾವಳಿ. ನಾವು ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಪೊಲೀಸ್ನವರು ಯಾವ ರೀತಿಯಾಗಿ ಅವರನ್ನು ತುಂಬ ಸೇಫ್ ಆಗಿ ಯಾವುದೇ ಒಂದು ಅನಾಹುತ ಆಗದ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ವಕೀಲರು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ಮಾಧ್ಯಮದವರು ಕೂಡ ಅಲ್ಲಿ ಸೇರಿಕೊಂಡಿದ್ದಾರೆ, ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಹಾಗಾಗಿ ನಮ್ಮ ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಏನು ಅನಾಮಿಕ ವ್ಯಕ್ತಿ ಏನು ಪತ್ರ ಬರೆದು ಧರ್ಮಸ್ಥಳದಲ್ಲಿ ಏನೆಲ್ಲ ಒಂದು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಆ ಎಲ್ಲ ಒಂದು ಶವವನ್ನು ನಾನು ಹೂತು ಹಾಕಿದ್ದೀನಿ, ಇದರ ಮಾಹಿತಿ ನನಗೆ ಇದೆ. ನಾನು ಒಂದು ದೊಡ್ಡ ಒಂದು ಸಂಚಲನ ಸೃಷ್ಟಿ ಮಾಡಿದ್ರು ಒಂದು ಪತ್ರದ ಮುಖೇನ. ಆ ಒಂದು ವ್ಯಕ್ತಿ ನಿಜವಾಗ್ಲೂ ಆ ಪತ್ರದಲ್ಲಿರೋದು ನಿಜನ ಸುಳ್ಳ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಅಥವಾ ಸುಮ್ಮನೆ ಯಾರೊಬ್ಬ ವ್ಯಕ್ತಿ ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೋಸ್ಕರ ಪತ್ರ ಬರೆದಿರೋ ಅಂತ ಕೆಲವೊಂದು ಕ್ವಶನ್ ಮಾರ್ಕ್ ಕೂಡ ಇತ್ತು. ಆ ಕ್ವಶನ್ ಮಾರ್ಕ್ಗೆ ಒಂದು ಉತ್ತರ ಸಿಕ್ಕಿದೆ. ಆ ವ್ಯಕ್ತಿ ಇದ್ದಾರೆ, ಅದು ಪತ್ರ ಬರೆದಿದ್ದು ನಿಜ ಅನ್ನುವಂಥ ಒಂದು ವಿಚಾರ ಅಂತೂ ಈಗ ಗೊತ್ತಾಗಿದೆ. ಆದರೆ ಇನ್ನು ಮುಂದೆ ಆ ವ್ಯಕ್ತಿ ಯಾರು, ನಿಜಕ್ಕೂ ಅಂತಹ ಘಟನೆ ಆಗಿದೆಯಾ, ಅದು ಯಾರೋ ಒಂದು ತಮ್ಮ ಒಂದು ತಪ್ಪನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅಂತ ಏನಾದರೂ ಕೆಲಸವನ್ನು ಮಾಡಿದ್ರ, ಈಗ ಇವರು ಆತ್ಮರಕ್ಷಣೆ ಕೇಳಿದ್ದಾರೆ, ನನ್ನ ಒಂದು ಫ್ಯಾಮಿಲಿ ಆಗಿರ್ಬೋದು, ನನ್ನ ಕುಟುಂಬ ಕೂಡ ರಕ್ಷಣೆ ಕೇಳಿದ್ದಾರೆ, ಯಾವುದೇ ರೀತಿಯಾಗಿ ಸಾಕ್ಷಿ ನಾಶ ಆಗಬಾರ್ದು, ನನ್ನ ಒಂದು ಪಶ್ಚಾತ್ತಾಪ, ಅದನ್ನು ನನಗೆ ಒಂದು ಪಶ್ಚಾತ್ತಾಪ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಪತ್ರದ ಮುಖಾಂತರ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಪತ್ರದ ಮುಖಾಂತರ. ನಮ್ಮ ಇವತ್ತಿನ ಮೊನ್ನೆಯ ಪತ್ರಿಕೆಯಲ್ಲಿ ಪ್ರತಿಯೊಂದು ಅವರ ಪತ್ರ ಕೂಡ ಪ್ರಕಟ ಆಗಿದೆ, ಏನೆಲ್ಲ ಪತ್ರಗಳು ಬರೆದಿದ್ದಾರೆ ಅನ್ನೋದು ಕೂಡ. ನಮ್ಮ ಸಂಪಾದಕರು ಮುಖ್ಯವಾಗಿ ಕ್ರೈಮ್ ಯಾವುದೇ ಒಂದು ವಿಚಾರ ಇರಲಿ ಅದನ್ನು ಬಹಳ ವಿಶೇಷವಾಗಿ ವರದಿ ಮಾಡುವಂತಹ ಚಾಕ್ಯತೆ ಇರುವಂಥದ್ದು ನಮ್ಮ ಸಂತೋಷ್ ಶಾಂತಿನಗರಕ್ಕೆ. ಹಾಗಾಗಿ ಈ ಒಂದು ಕೇಸಲ್ಲಿ ಕೂಡ ಅಷ್ಟೇ ಅವರು ತುಂಬ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು, ಅಂದರೆ ಆಗಲೇ ಹೇಳಿದರು, ಮಾಧ್ಯಮ ಕೂಡ ಕೆಲವೊಂದು ರೂಲ್ಸ್ ಇರುತ್ತೆ. ಅದು ಯಾವುದು ಕ್ರೈಮ್ ಅಂತ ಹೇಳಿದಾಗ ಬೇಕಾಬಿಟ್ಟು ಕೆಲವು ವಿಷಯಗಳ ಥರ ನಾವು ಬರೆಯೋದಕ್ಕೂ ಆಗಲ್ಲ, ಯಾಕೆ ಅದು ನಮಗೆ ಮತ್ತೆ ಉಲ್ಟ ಹೊಡೆಯುತ್ತೆ. ಹಾಗಾಗಿ ಅಥವಾ ಬೇರೆ ಯಾವುದು ಕೇಸ್ ಮತ್ತೆ ಟರ್ನ್ ಆಗಿ ಆ ಥರ ಆಗುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಹೇಳ್ತೇವೆ ನಾವು, ಮಾಧ್ಯಮದವರು ಕೂಡ ಕಾನೂನಿನ ವ್ಯಾಪ್ತಿಯೊಳಗೆ ಇರುವವರು. ಹೌದು ಹೌದು, ನಮಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ, ಅದು ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ ಹೌದು ಅಲ್ವಾ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತಾರೆ. 4ನೇ ಸ್ಥಾನ ಪತ್ರಿಕರಂಗ ಅಂತ ಇಲ್ಲಿ ಕಾನೂನಲ್ಲಿ ಇಲ್ಲ, ನಾವೇ ಮಾಡಿಕೊಂಡದ್ದು. ಜನರು ಹೇಳುದು ಅದು ಪತ್ರಿಕಾ ರಂಗ ಸಂವಿಧಾನದ 4ನೇ ಅಂಗ ಅಂತ, ಅದೇನಿಲ್ಲ. ಆದ್ರೆ ನಾವು ಸ್ವಲ್ಪ ಇತಿಮಿತಿ, ಕಾನೂನಿನ ಪರಿಮಿತಿಯನ್ನು ಇರಬೇಕು. ನಾವೇ ಒಂದು ಟ್ರಯಲ್ ಮಾಡುದು, ಅವರ ಪೊಲೀಸರ ತನಿಖೆಗೆ ಡಿಸ್ಟರ್ಬ್ ಮಾಡುದಲ್ಲ. ಆದ್ರೆ ನಮ್ಗೆ ಏನು ಮಾಹಿತಿ ಬೇಕು, ನಾವು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಜನರಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ಬೇಕು. ಅಧಿಕೃತವಾಗಿ ಏನು ನಾವು ಕೂಡ ನಮ್ಮ ಪತ್ರಿಕೆಯಲ್ಲಿ ಕೂಡ ಆಗಲಿ, ಈಗ ಚಾನೆಲ್ನಲ್ಲಿ ಕೂಡ ಅಧಿಕೃತವಾಗಿ ಏನು ನಡೀತಾ ಇದೆ ಅದನ್ನಷ್ಟೇ ನಾವು ನಡೀತಾ ಇದ್ದೇವೆ. ನಮ್ಮದೇ ಆದಂಥ ವಿಶ್ಲೇಷಣೆಯನ್ನಾಗಲಿ ಅಥವಾ ಏನು, ಅಥವಾ ಅಲ್ಲಿ ಹಾಗಾಯ್ತಂತೆ, ಇಲ್ಲಿ ಹೀಗಾಯ್ತಂತೆ, ಅದು ಅವರಂತೆ ಇವರಂತೆ ಅಂತ ಅಂತೆಗಂತೆಗಳ ನೀಡುವಂಥ ಉದ್ದೇಶ ನಮಗಂತಿಲ್ಲ. ಏನು ಅಧಿಕೃತವಾಗಿ ನಡೆದಿದೆ, ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು, ಅಲ್ಲಿ ದೂರು ದಾಖಲಾಗಿರೋದು, ದೂರಿನಲ್ಲಿ ಏನಿತ್ತು, ಯಾರು ವಕೀಲರು, ಅದರ ಬಗ್ಗೆ ಎಷ್ಟು ನೀಡಬೇಕು ಅಷ್ಟು ಮಾಹಿತಿಯನ್ನು ನಾವು ಪತ್ರಿಕೆಯಲ್ಲಿ ನೀಡಿದ್ದೇವೆ. ಈಗ ಇದರಲ್ಲೂ ಕೂಡ ನೀಡ್ತಾ ಇದ್ದೇವೆ. ವಿನಾಕಾರಣ ಯಾರನ್ನು ಎಳೆದು ತರುವಂಥ ಉದ್ದೇಶ ಅಂತೂ ನಮಗೂ ಕೂಡ ಇಲ್ಲ. ಇನ್ನು ಸಂತೋಷ್ ಅವರಿಗೆ, ನೀವು ಇದರ ಬಗ್ಗೆ ಒಂದು ಡೇಲ್ ಆಗಿ ವರದಿಯನ್ನು ಬರೆದಿದ್ದೀರಾ. ಸೊ ಇಂತಹ ವರದಿ ಬೇರೆ ಎಲ್ಲಾದರೂ ಆಗಿತ್ತಾ, ಇಷ್ಟೊಂದು ಚಾಲೆಂಜಿಂಗ್ ಆಗಿರುವಂಥ ಕೇಸ್ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಈ ಥರ ಏನಾದರೂ? ಇಲ್ಲ, ಈ ರೀತಿ ಬೇರೆ ವ್ಯಕ್ತಿಗಳು ಮಾಡಿದ್ದಾರೆ, ನಾನು ಅದರಲ್ಲಿ ಇದ್ದೆ ಅಂತ ಹೇಳಿ ಸರೆಂಡರ್ ಆಗಿ ಒಬ್ಬ ವ್ಯಕ್ತಿ ಮಾಹಿತಿ ಕೊಟ್ಟಂಥದ್ದು ಇಲ್ಲ. ಬೇರೆ ಪ್ರಕರಣಗಳಲ್ಲಿ ಈಗ ಯಾರೊಬ್ರು ಮಾಡಿದ್ದಾರೆ ನನಗೆ ಗೊತ್ತಿದೆ ಅಂತೇಳಿ ಬಂದು ಮಾಹಿತಿ ಕೊಟ್ಟು ಮತ್ತೆ ಆರೋಪಿಗಳನ್ನು ಹಿಡಿದಂಥ ಪ್ರಕರಣಗಳಿದೆ. ಈ ರೀತಿಯಾಗಿಲ್ಲ, ನಾನು ತುಂಬ ಮಾಡಿದೆ, ನನಗೆ ಘಟನೆಗಳು ಗೊತ್ತಿದೆ. ಮತ್ತು ಇವರು ಹೇಳ್ತಿರೋದು ಒಂದೆರಡಲ್ಲ,
ಹೌದು, ಧರ್ಮಸ್ಥಳ ಗ್ರಾಮ ಸುತ್ತಮುತ್ತಲಿನ ಗ್ರಾಮ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಗೊತ್ತಿದೆ. ತುಂಬಾ ಗೊತ್ತಿದೆ. ಮತ್ತೆ ಅವರು ಮೊನ್ನೆ ವೈರಲ್ ಆದ ಪತ್ರದಲ್ಲಿ ಅವರ ಕುಟುಂಬದಲ್ಲಿ ಒಂದು ಬಾಲಕಿಗೆ ಈ ರೀತಿ ಆಯ್ತು ಅಂತ ಹೇಳ್ತಾರೆ, ಅತ್ಯಾಚಾರ ಮಾಡಿದ್ರು, ಬರ್ಬರವಾಗಿತ್ತು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೆಲ್ಲ ಸತ್ಯಾಂಶ ಹೌದು ಅಂತ ಆದರೆ ತನಿಖಾಧಿಕಾರಿಗಳಿಗೂ ಭಾರಿ ಕೆಲಸ ಇರ್ತದೆ ಅದರಲ್ಲಿ. ಮತ್ತೆ ಅದರ ಮಧ್ಯೆ ತನಿಖಾಧಿಕಾರಿಯನ್ನೇ ಬದಲಾವಣೆ ಮಾಡಬೇಕು ಅಂತ ಒಂದು ಮನವಿ ಹೋಗಿದೆ. ಅದು ಕೂಡ ಅವರಿಗೆ ಒಂದು ಚರ್ಚೆಗೆ ಭಾಗ ಬರ್ತದೆ. ಯಾಕಂತೇಳಿದ್ರೆ ಅವರು ಸಮರ್ಥರಲ್ಲ ಅಂತ ಹೇಳುವಂಥ ಆರೋಪ ಇದೆ. ಸಮರ್ಥಗಾನಿಗೆರು ಅವರು ಯಾಕೆ ತನಿಖೆಯನ್ನು ಡಿಲೇ ಮಾಡಿದ್ರು ಅಂತ ಹೇಳುವ ಒಂದು ಪ್ರಶ್ನೆ ಎತ್ತಿದ್ದಾರೆ ವಕೀಲರು. ಅದೆಲ್ಲ ಕೂಡ ಕೌಂಟ್ ಆಗ್ತದೆ. ಅದನ್ನು ಪೊಲೀಸ್ ಇಲಾಖೆ ಮತ್ತೆ ಈಗ ಮೊದಲನಾಗಿ ಇಲ್ಲ, ಸ್ವಲ್ಪ ಕ್ರಿಯಾಶೀಲತೆ ಜಾಸ್ತಿ ಮಾಡಿದೆ, ದಕ್ಷತೆ ಇದೆ, ಪ್ರಭಾವಿ ಅಧಿಕಾರಿಗಳಿದ್ದಾರೆ, ಮತ್ತೆ ಅಷ್ಟು ಒತ್ತಡಕ್ಕೆ ಮಣಿಯಾದಂಥ ಅಧಿಕಾರಿಗಳಿದ್ದಾರೆ. ಖಾಲಿ ನಾನು ದಕ್ಷಿಣ ಕನ್ನಡವನ್ನು ಹೇಳ್ತಿಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸಿಂಗ್ ನೋಡಿದರೆ ಭಾರಿ ಸ್ಟ್ರಿಕ್ಟ್ ಇದೆ. ಈಗ ಕಾನೂನು ಇರೋದು ಅದೇ IPC ಅಲ್ಲಿ ಇದ್ದ ಕಾನೂನೇ BNS ಅಲ್ಲಿ ಇದ್ದದ್ದು, ಸ್ವಲ್ಪ ವ್ಯತ್ಯಾಸದ್ದು. ಮತ್ತು ಅದೇ IPS ಅಧಿಕಾರಿಗಳಿರುವುದು, ಅದೇ KPS ಅಧಿಕಾರಿಗಳಿರುವುದು. ಆದರೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಚುರುಕು ಮುಟ್ಟಿಸಿದರೆ ಏನೆಲ್ಲ ಆಗ್ತದೆ ಅಂತ ಹೇಳುವುದಕ್ಕೆ ಕೆಲವೊಂದು ಉದಾಹರಣೆಗಳು ಈಗ ಜಿಲ್ಲೆಯಲ್ಲಿದೆ. ಅದರ ಭಾಗವಾಗಿ ಇದು ಮುಂದುವರಿತದೆ. ಮತ್ತು ಇದೇ ಒಂದು ಈಗ ಕೋಮು ಆಧಾರಿತ ಘಟನೆ ಆದರೆ ಇದರ ಒಂದು ಸ್ಟೈಲೇ ಬೇರೆ ಇತ್ತು, ಆ್ಯಂಗಲ್ ಬೇರೆ ಇತ್ತು. ಆದರೆ ಇದು ಅಲ್ಲಿಗೆ ಇನ್ನೂ ತಲುಪಲಿಲ್ಲ. ಮತ್ತು ಇಂಥ ಕೇಸಲ್ಲಿ ತಲುಪುವಂಥ ಸಾಧ್ಯತೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಈಗ ಕೋಮು ಸಂಘರ್ಷ ತಡಿಲಿಕ್ಕೆ ಅಂತಲೇ ಒಂದು ವಿಂಗ್ ಇದೆ, SC ST ಮೇಲೆ ದೌರ್ಜನ್ಯ ತಡಿಲಿಕ್ಕೆ ಅಂತಲೇ ಒಂದು ವಿಂಗ್ ಇದೆ, ಭ್ರಷ್ಟಾಚಾರ ತಡಿಲಿಕ್ಕೆ ಅಂತಲೇ ಒಂದು ಲೋಕಾಯುಕ್ತ ವಿಂಗ್ ಇದೆ, ನಕ್ಸಲ್ ತಡಿಲಿಕ್ಕೆ ಅಂತಲೇ ಒಂದು ವಿಂಗ್ ಇದೆ. ಬಟ್ ಇಂಥ ಇದರಲ್ಲಿ ಇಲ್ಲ, ಇದರಲ್ಲಿ ಇದೇ ಪೊಲೀಸ್. ಯಾಕಂದರೆ ಇವರಿಗೆ ತುಂಬ ಕೆಲಸದ ಮಧ್ಯೆ ಇದೊಂದು ಕೆಲಸ. ನೀವೀಗ ಲೋಕಾಯುಕ್ತ ನೋಡಿದರೆ ACB ಮಾಡ್ತಿದ್ದ ಕೆಲಸವನ್ನು ಲೋಕಾಯುಕ್ತ ವಾಪಸ್ ಮಾಡ್ತಾ ಇದೆ. ಅವರಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತ್ರ ಹೋರಾಟ. ನಕ್ಸಲ್ ಫೋರ್ಸ್ನವರಿಗೆ ANFನವರಿಗೆ ನಕ್ಸಲ್ರ ಮಾತ್ರ ಕೆಲಸ. SC ST ಅವರ ದೌರ್ಜನ್ಯದ ಮೇಲೆ ನೋಡಲಿಕ್ಕೆ ಅವರಿಗೆ ಅದರದ್ದು ಮಾತ್ರ ಕೆಲಸ. ಸೈಬರ್ ಕ್ರೈಮ್ನವರಿಗೆ ಸೈಬರ್ ಮಾತ್ರ. ಇದು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇವರಿಗೆಲ್ಲ ಬರ್ತದೆ. ನೀವು ಖಾಲಿ ಇದೊಂದು ತನಿಖೆಯನ್ನು ಕೊಟ್ಟು ಧರ್ಮಸ್ಥಳ SI ಮಾಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಧರ್ಮಸ್ಥಳ SI ಬೇರೆ ಬೇರೆ ಕೇಸ್ನಲ್ಲಿ ಇರ್ತಾರೆ, ಅದರ ತನಿಖಾಧಿಕಾರಿ ಆಗಿರ್ತಾರೆ. ಅವರು 30 ದಿನದಲ್ಲಿ 60 ದಿನದಲ್ಲಿ 90 ದಿನದಲ್ಲಿ ಕೊಡಬೇಕಾದಂಥ ರಿಪೋರ್ಟ್ ಇರ್ತದೆ. ಅವರು ಆ ಕೆಲಸ ಕೂಡ ಮಾಡಬೇಕು. ಹಾಗಾಗಿ ಇಂಥ ಪ್ರಕರಣದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ತನಿಖಾ ತಂಡ ಮಾಡಬೇಕು, SIT ಮಾಡಬೇಕು, ಅದಕ್ಕೆ ತನಿಖಾಧಿಕಾರಿ ಮಾಡಬೇಕು. ಆಗ ಅದರ ಪ್ರಕರಣ ಸುಸೂತ್ರವಾಗಿ ನಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಅವರ 10ರಲ್ಲಿ 11 ಕೆಲಸ ಆಗ್ತದೆ. ಯಾವುದಾದ್ರು ಹೈಕೋರ್ಟ್ ಜಡ್ಜ್ ಅನ್ನು ಕೂಡ ಮಾಡ್ಲಿಕ್ಕೆ ಆಗ್ಬೋದು, ಅವರ ಮೇಲುಸ್ತುವಾರಿಯಲ್ಲಿ ಸಂದರ್ಭದಲ್ಲಿ ಬರ್ಬೋದು. ಬಹಳ ನಿಷ್ಪಕ್ಷಪಾತದ ಇದರಿಂದ ಆಗಲಿ ಅಂತೇಳಿ ಬಹುಶಃ ದೂರದಾರರ ಕಡೆ ವಕೀಲರು ಕೂಡ ಆ ರೀತಿ ಆರ್ಗ್ಯುಮೆಂಟ್ ಅನ್ನ ಪುಟ್ ಫೋರ್ತ್ ಮಾಡ್ಬೋದು ಜಡ್ಜ್ ಎದುರು. ಮತ್ತೆ ಅವರು ರೆಡಿಯಾಗಿ ಎಲ್ಲ ತಯಾರಿ ಆಗಿರುವಂತ ವಕೀಲರು. ಯಾಕಂದ್ರೆ ಮೊನ್ನೆ ಅವರು SP ಆಫೀಸಿಗೆ ಬಂದಾಗಲೂ ತುಂಬಾ ದಾಖಲಾತಿಗಳನ್ನೆಲ್ಲ ತಂದಿದ್ರು. ಅದರ ಮಧ್ಯದಲ್ಲಿ ಮತ್ತೊಂದು ವಿಚಾರ ವೈರಲ್ ಆಗಿತ್ತು. ಆ ವ್ಯಕ್ತಿ ಬಂದು ಡೆಡ್ ಬಾಡಿಯನ್ನೇ ಕೊಟ್ಟಿದ್ದಾರೆ ಅಂತ. ಮತ್ತೆ SP ಸ್ಪಷ್ಟನೆ ಕೊಟ್ಟರು, ಡೆಡ್ ಬಾಡಿ ಕೊಟ್ಟಿಲ್ಲ, ಡೆಡ್ ಬಾಡಿದ ಚಿತ್ರ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿ. ಯಾಕಂದ್ರೆ ಡೆಡ್ ಬಾಡಿಯನ್ನೇ ತಂದು ಕೊಡ್ಲಿಕ್ಕೆ ಹೋದ್ರೆ ಭಾರಿ ದೊಡ್ಡ ಸಂಚಲನ ಆಗ್ತಿತ್ತು. ಆದ್ರೆ ಈಗ ನಾನು ಊತ ಹಾಕಿದ ಹೆಣವನ್ನ ಅಲ್ಲಿಂದ ತೆಗೆದಿದ್ದೇನೆ, ಅದು ಹೀಗೆ ಇದೆ ಅಂತೇಳಿ ಒಂದು ಕಲರ್ ಪ್ರಿಂಟ್ ಕೊಟ್ಟಿದ್ದಾರೆ ಅವರು, ಜೆರಾಕ್ಸ್ ಪ್ರತಿ. ಅದು ಕೂಡ ಒಂದು ಸಾಕ್ಷಿಯೇ. ಅದನ್ನ ಈಗಾಗಲೇ FIR ನಲ್ಲಿ ಸಾಕ್ಷಿ ಮಾಡಿಕೊಂಡಿರ್ತಾರೆ. ಈಗ ತಂದು ಕೊಟ್ಟಿದ್ರೆ ಅದನ್ನ ಎಲ್ಲಿಂದ ತಗೊಂಡು ಬಂದಿ ಅಂತ ಹೇಳ್ಬೇಕು. ಆ ಸ್ಪಾಟಿಗೆ ಹೋಗ್ಬೇಕು. ಆಮೇಲೆ ಅದು ಅದರ ಟೆಸ್ಟಿಂಗ್ಸ್, ಮೆಡಿಕಲ್ ಟೆಸ್ಟ್ ಸಂಬಂಧಪಟ್ಟದ್ದು ಏನೇನು ಆಗಬೇಕು ಅದೆಲ್ಲ ಆಗಬೇಕು. ಆದರೆ ಈ 10-15 ವರ್ಷದ್ದು ಹಿಂದೆದ್ದನ್ನು ಕೂಡ ತೆಗೆದು ವೈದ್ಯಕೀಯ ಪರೀಕ್ಷೆ ಮಾಡುವಂಥ ಒಂದು ಎಲ್ಲ ತಂತ್ರಜ್ಞಾನಗಳಿದೆ. ಹಾಗಾಗಿ ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗ್ತದೆ ಅಂತ. ಅದು ಮೂಳೆಗಳು ಅದರ ಅದೇ ಸಿಗ್ತದೆ. ಸಣ್ಣ ತುಂಡು ಸಿಕ್ಕಿದ್ರು ಸಾಕಾಗ್ತದೆ FSLಗೆ. ಅದ್ರಲ್ಲಿ ಕೊಲೆ ಆಗಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಅದು ಮಾಡ್ಬೋದು. ಈಗಿನ ಎಲ್ಲ ಈಗ ಆತ್ಮಹತ್ಯೆ ಆಗಿದ್ರೆ ಅದೊಂದು ವೇಳೆ ಆತ್ಮಹತ್ಯೆ ಆದ್ರೂ ಒಂದು ಊತವನಿದ್ದಾನಲ್ಲ. ಅದೇ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದೇ ಇದನ್ನ ಹೇಗೆ ಕ್ರಿಮಿನಾಲಜಿ ಹೇಳುದೇ ಹಾಗೆ, ಒಂದು ಕ್ರೈಮ್ ಆಯಿತು ಅಂತ ಹೇಳಿದ್ರೆ ಏನು ಇಲ್ಲ ಇದ್ರೆ ಒಂದು ಉಗುರ ಆದ್ರೂ ಸಿಕ್ಕಿರ್ತದೆ. ಯಾವ ಒಂದು ಚಾಣಾಕ್ಷ ಕ್ರಿಮಿನಲ್ ಒಂದು ಕೃತ್ಯ ಮಾಡಿದ್ರು ಒಂದು ಸಣ್ಣ ಕುರು ಆದ್ರೂ ಬಿಟ್ಟಿರ್ತಾನೆ ಅವನು. ಅದು ತನಿಖೆ ಮಾಡಲೇಬೇಕು, ಹಿಡಿಲೇಬೇಕು ಅಂತ ಆದ್ರೆ ಪೊಲೀಸರು ಹಿಡಿತಾರೆ. ಅವರಿಗೆ ಆ ಒಂದು ಇಚ್ಛಾಶಕ್ತಿ ಬೇಕು. ಇರ್ತದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಜಡ್ಜ್ ಯಾವ ನಿಲುವಿಗೆ ಬರ್ತಾರೆ ಕೆಲವು ಹೊತ್ತಿನಲ್ಲಿ ಗೊತ್ತಾಗ್ತದೆ. ನಾವು ಈಗಾಗಲೇ ನೇರ ಪ್ರಸಾರದಲ್ಲಿ ಅದರ ಕ್ಷಣದ ಮಾಹಿತಿ, ವಿಡಿಯೋ ಕ್ಲಿಪ್ಪಿಂಗ್ ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಬೇರೆ ಚರ್ಚೆಯನ್ನು ಸ್ವಲ್ಪ ಬದಿಗಿಟ್ಟಿದ್ದೇವೆ. ಈಗ ವಾರದ ಸುತ್ತು ಕಾರ್ಯಕ್ರಮದಲ್ಲಿ ತುಂಬಾ ಚರ್ಚೆಗಳ ಬಗ್ಗೆ ಇಟ್ಟುಕೊಂಡಿದ್ದೆವು. ಆದ್ರೆ ನಾವು ಸಂಪರ್ಕ ವಿಷಯದ ವರದಿಗಾರರು ಕೂಡ ಅಲ್ಲಿ ಇದ್ದಾರೆ. ನಮಗೆ ಕೆಲವೊಂದು ಪ್ರಕಾರದಲ್ಲಿ ಮಾಹಿತಿ ಕೊಡಬೇಕಾದ ವಕೀಲರು ಕೂಡ ಅಲ್ಲಿದ್ದಾರೆ. ಹಾಗಾಗಿ ಆ ವಾರದ ಸುತ್ತಿನ ಬೇರೆ ಕಾರ್ಯಕ್ರಮವನ್ನು ಸ್ವಲ್ಪ ಮೊಟಕು ಮಾಡಿ ಇಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗ್ಬೋದು. ಗೊತ್ತಾಗದಿದ್ರೆ ನಮ್ಮ ಮತ್ತೆ ಕ್ಷಣದ ವೆಬ್ಸೈಟ್ ನಲ್ಲಿ ಆದ್ರೆ ನಾವು ಅದರ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ನೇರ ಪ್ರಸಾರದಲ್ಲಿ ಇನ್ನೂ ಮಾಹಿತಿ ಕೊಡ್ಲಿಕ್ಕೆ ಕಷ್ಟ. ಯಾಕಂದ್ರೆ ಕೋರ್ಟಿನ ಒಳಗಿನ ವಿಚಾರ ಈಗ ಗೊತ್ತಾಗುದಿಲ್ಲ. ಅದು ಯಾವ ರಿಪೋರ್ಟರ್ಗೆ ಅಲ್ಲಿ ಹೋಗಿ ಕೇಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇನ್ನು ವಕೀಲರ ಹೊರಗೆ ಬಂದ ನಂತರ ವಕೀಲರು ಹೇಳಬೇಕಲ್ಲ ಏನಾಗಿದೆ ಅಂತ. ಅದು ಹೇಳ್ತಾರೆ, ಕೋರ್ಟ್ ಆರ್ಡರ್ ಏನಾಗಿದೆ. ಆಮೇಲೆ ಒಂದು ಆರ್ಡರ್ ಕಾಪಿ ಬರ್ಬೋದು ಸ್ವಲ್ಪ ಹೊತ್ತಾದ ನಂತರ, PDF ಕಾಪಿ ಬರ್ಬೋದು ಅದು ಏನಾಗಿದೆ ಅಂತೇಳಿ.
ಎಲ್ಲ ಓಡ್ತಾ ಇದ್ದಾರೆ, ಎಲ್ಲ ಮೊಬೈಲು ಕ್ಯಾಮ್ರಾ ಎಲ್ಲವೂ ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುವಂಥ ಒಂದು ಪ್ರಕರಣ ಇದು. ಯಾರಾದರೂ ನೋಡಿದ್ರೆ ಗುರ್ತ ಸಿಗುತ್ತಾ ಅನ್ನುವಂಥ ಕೂಡ ಕ್ಯೂರಿಯಾಸಿಟಿಗಳು ಇರುತ್ತೆ. ಯಾರಪ್ಪ ಈ ವ್ಯಕ್ತಿ, ನಮ್ಮ ಧರ್ಮಸ್ಥಳದವರು, ಗ್ರಾಮದವರು, ಏನಾದರೂ ನಮಗೆ ಗೊತ್ತಿದೆಯಾ ತಿಳ್ಕೊಳ್ಳೋಂಥ ವಿಚಾರ ಕೂಡ ಇರುತ್ತೆ. ಹಾಗಾಗಿ ಈಗ ನಮ್ಮ ಸುದ್ದಿ ನ್ಯೂಸ್ ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮ ಮೂಲಕ ಈ ವಿಚಾರ ಬಂದಾಗ ಅನೇಕರಲ್ಲಿ ಹೋಗಿರುವಂಥ ಸಂಭವ ಕೂಡ ಇದೆ. ಏನಾಗ್ಬೋದು ಅಂತ ಅಂದ್ರೆ ಕೋರ್ಟ್ ಅಂತ ಹೇಳಿದ ಕೆಲವೊಂದು ವಿಚಾರಣೆ ರಾಷ್ಟ್ರೀಯ ಮಾಧ್ಯಮ ಕೂಡ ಒಂದು ಬಂದು 4-5 ದಿನದಿಂದ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ವರದಿಗಾರಿಕೆಯನ್ನ ಮಾಡ್ತಾ ಇದೆ. ಅದಲ್ಲದೆ ಸಂಜೆ ಬೆಳಗ್ಗೆ ಅದರಲ್ಲಿ ಆ ಚಾನೆಲ್ನಲ್ಲಿ ಚರ್ಚೆಗಳು ಕೂಡ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಬಹುಶಃ ರಾಷ್ಟ್ರೀಯ ಮಾಧ್ಯಮದಲ್ಲಿ ಬಂತದ್ದು ಕೂಡ ಒಂದು ಪ್ರೆಷರ್ ಬಂತ ಅಂತ ಸರ್, ಅಲ್ವಾ ಸರ್? ನೋಡು, ಮುಂದೆ ಯಾರಾದ್ರೂ ಒಂದು ಅಲ್ಲಿ ಓಜಸ್ವಿ ಗೌಡ ಅಥವಾ ಸಚಿನ್ ದೇಶಪಾಂಡೆ ಅವ್ರೇನಾದ್ರು ಬೈಟ್ ಕೊಟ್ರೆ, ಒಂದು ರಿಯಾಕ್ಷನ್ ಕೊಟ್ರೆ ಒಂದು ವಿಚಾರ ಏನೆಲ್ಲ ಆಗ್ಬೋದು, ಹೇಗಿತ್ತೆಲ್ಲ ವಿಚಾರ ಎಲ್ಲ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ನಮ್ಗೆ ಕೂಡ ಒಂದು ಕುತೂಹಲ ಇದೆ. ನಮ್ಗೆ ಕೂಡ ಇದು ಫಸ್ಟ್ ಈ ಥರ ಒಂದು ಇನ್ಸಿಡೆಂಟ್ ಆಗುವಂಥದ್ದು, ನಾವು ಕೂಡ ಒಂದು ರ್ಯಾಪ್ ಅಪ್ ಮಾಡೋದು ಎಲ್ಲ ಕೂಡ ನಮ್ಗೆ ಕೂಡ ಒಂದು ಫಸ್ಟ್ ಈ ಒಂದು ಕೇಸ್. ಹಾಗಾಗಿ ನಮ್ಗೆ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಸರ್ಚ್ ಮಾಡ್ಕೊಂಚಿನ ನಾನು ಮತ್ತು ಸರಿ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರನ್ನ ಸಂಪರ್ಕ ಮಾಡ್ತಾರೆ ತಕ್ಷಣ. ಆಗ ಆ ಇಬ್ಬರು ವಕೀಲರು ಹೇಳ್ತಾರೆ, ನಾವು ನಮಗೆ ಬಂದ ವ್ಯಕ್ತಿಯ ದೂರಿನನ್ನ ನಾವು ತಿಳಿಸಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇವೆ, ನೀವೇನಾದ್ರೂ ಸೂಕ್ತ ರಕ್ಷಣೆ ಕೊಡ್ತೀರಿ ಅಂತಂದ್ರೆ ಆ ವ್ಯಕ್ತಿ ಬರ್ತಾರೆ, ನಿಮ್ಗೆ ಅದರ ಬಗ್ಗೆ ದೂರು ಕೊಡ್ತಾರೆ, ನಮ್ಗೆ ಅವರು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಅದನ್ನು ಪೊಲೀಸರು ಅಧಿಕೃತವಾಗಿ ಮಾಧ್ಯಮಗಳಿಗೆ ತಿಳಿಸ್ತಾರೆ. ಈ ಘಟನೆ ಆದ 2 ದಿನದಲ್ಲಿ ಓಜಸ್ವಿ ಗೌಡ ಮತ್ತು ಅವರೊಟ್ಟಿಗೆ ದೇಶಪಾಂಡೆ ವಕೀಲರು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಾರೆ.
ಮಂಗಳೂರಿಗೆ ಬಂದು ಎಸ್ ಪಿ ಅವರನ್ನ ಭೇಟಿಯಾಗಿ ಇಂಥ ವಿಚಾರ ಇದೆ ಅಂತೇಳಿ ಹೇಳಲಿಕ್ಕೆ ಹೋದಾಗ ಅಲ್ಲಿ ಎಸ್ ಪಿ ಅವರು ಇರುವುದಿಲ್ಲ. ಎಸ್ ಪಿ ಅವರು ಇರುವುದಿಲ್ಲ ಅಂತ ಹೇಳಿದ್ರೆ ಅವರು ವಕೀಲರು ಬಂದರು ಅನ್ನುವ ಕಾರಣಕ್ಕೆ ತಪ್ಪಿಸಿದ್ದಲ್ಲ. ಕೆಲವು ಮೀಡಿಯಾದವರು ಅದನ್ನು ಬರೆದ್ರು, ಆದರೆ ಅದಕ್ಕೋಸ್ಕರ ತಪ್ಪಿಸಿದ್ದಲ್ಲ. ಅವರಿಗೆ ಮೊದಲೇ IG ಆಫೀಸಲ್ಲಿ ಮೀಟಿಂಗ್ ಫಿಕ್ಸ್ ಆಗಿತ್ತು, ಅವರು ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ರು. ವಾಪಸ್ ಈ ವಕೀಲರಾಗಿ SP ಇಲ್ಲ ಅನ್ನುವ ಕಾರಣಕ್ಕೆ ಅಲ್ಲಿಂದ ಹೋಗ್ಲಿಕ್ಕೆ ತಯಾರಾಗುವಾಗ ಮಾಧ್ಯಮದವರು ವಿಚಾರ ಕೇಳಿದಾಗ ಅವ್ರು ನೋ ಕಮೆಂಟ್ಸ್ ಹೇಳಿದ್ರು, ನಾವೇನು ಹೇಳುದಿಲ್ಲ ಅದರ ಬಗ್ಗೆ, SP ಅನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದೇವೆ, SP ಅವರು ಇಲ್ಲ ಅಂತೇಳಿ ವಾಪಸ್ ಹೋದ್ರು. ಅದನ್ನು ಕೂಡ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದೆ. ಈಗ ಇಬ್ರು ವಕೀಲರು ಬಂದಿದ್ರು, ಅಷ್ಟೊತ್ತಿಗೆ SP ಅವರು ಇರಲಿಲ್ಲ ಅಂತೇಳಿ. ಅದರ ಬೆನ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ವಕೀಲರ ಮೂಲಕವೇ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮತ್ತು SP ಅವರಿಗೆ ಈ ದೂರು ಸಲ್ಲಿಕೆ ಆದ್ದು. ಅಲ್ಲಿ ದೂರು ಸಲ್ಲಿಕೆ ಆದಾಗ ಉದ್ದದ ಪತ್ರವನ್ನು ಬರೆದಿದ್ದಾರೆ, ಸುಮಾರು 2.5-3 ಪುಟದಷ್ಟು ಅವರು ದೂರನ್ನು ಬರೆದಿದ್ದಾರೆ. ಬರೆದು ವ್ಯಕ್ತಿ ಸಾರಾಂಶವನ್ನು ಬರೆದು ಇಂಥ ಈ ರೀತಿ ಘಟನೆ ಆಗಿದೆ, ಈ ರೀತಿ ಅತ್ಯಾಚಾರ ಆಗಿದೆ, ಈ ರೀತಿ ಕೊಲೆಗಳಾಗಿದೆ, ಈ ರೀತಿ ಅದನ್ನು ಊತಿದ್ದಾರೆ, ಈ ರೀತಿ ಬೆದರಿಸಿದ್ದಾರೆ, ಅದು ನನಗೆ ಆಗುದಿಲ್ಲ ಅಂತ ಹೇಳುವಾಗ ನನಗೆ ಥಳಿಸಿದ್ದಾರೆ, ನಾನು ಅದನ್ನು ಸುಡ್ಲಿಕ್ಕೆ ಆಗುದಿಲ್ಲ, ನೀವು ಪೊಲೀಸರಿಗೆ ತಿಳಿಸಿ ಅಂತ ಹೇಳಿದಾಗ ಪೊಲೀಸರಿಗೆ ತಿಳಿಸಲಿಕ್ಕೆ ಆಗುದಿಲ್ಲ ಅಂತ ನನಗೆ ಹೊಡೆದಿದ್ದಾರೆ, ಮತ್ತೆ ಇದನ್ನು ಆಗುದಿಲ್ಲ ಅಂತ ಹೇಳಿದಂತ ಇದಕ್ಕೆ ಮೊದಲನೇ ವ್ಯಕ್ತಿ ಇಲ್ಲ, ಅವನು ಮಾಯವಾಗಿದ್ದಾನೆ ಅಂತ ಹೇಳಿದ್ದಾರೆ, ಅಂದ್ರೆ ಸತ್ತಿದ್ದಾನೆ ಅಥವಾ ಏನೋ ಆಗಿದೆ, ಅವನಿಲ್ಲ, ನೀನು ಕೂಡ ಹಾಗೆ ಆಗ್ತಾನೆ ಅಂತ ನನಗೆ ಹೇಳಿದ್ರು ಅಂತ ಈ ಅನಾಮಧೇಯ ವ್ಯಕ್ತಿ ಹೇಳ್ತಾರೆ. ಹೇಳಿದ ನಂತರ 1-2 ದಿನದಲ್ಲಿ ಅವರು ಮಂಗಳೂರು SP ಅವರು ಸೂಚನೆ ಮೇರೆಗೆ, ಮತ್ತೆ ಅದು ಕಾನೂನಿನಲ್ಲಿ ಕೂಡ ಇರುವಂತ ವಿಚಾರ, SA ಅವರು ತನಿಖಾಧಿಕಾರಿ ಅವರು ಬೆಳ್ತಂಗಡಿ ಕೋರ್ಟಿಗೆ ಬಂದು ಒಂದು ಅರ್ಜಿ ಹಾಕ್ತಾರೆ. ನಮಗೆ ಈಗ ಒಂದು ಕಂಪ್ಲೇಂಟ್ ಬಂದಿದೆ, ವ್ಯಕ್ತಿ ಬರ್ತಾ ಇಲ್ಲ, ವಕೀಲರ ಮೂಲಕ ಅರ್ಜಿ ಬಂದಿದೆ, ವ್ಯಕ್ತಿ ಇನ್ನೂ ಕೂಡ ಅನಾಮಿಕ ವ್ಯಕ್ತಿಯಾಗಿದ್ದಾನೆ, ಆದ್ರೆ ಕೊಲೆ ಬಗ್ಗೆ ಮಾಹಿತಿ ಇದೆ, ಅತ್ಯಾಚಾರದ ಬಗ್ಗೆ ಮಾಹಿತಿ ಇದೆ, ಅದನ್ನು ಊತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜಡ್ಜಿಗೆ ಹೇಳುವಾಗ ಜಡ್ಜು ಅದನ್ನು FIR ಮಾಡಿ ಅಂತ ಅನುಮತಿ ಕೊಡ್ತಾರೆ. ಹಾಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 39/2025 ಕಲಂ 211 BNS ಪ್ರಕಾರ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಕೇಸ್ ದಾಖಲು ಮಾಡಿದ ನಂತರ ಏನಾಯ್ತು ಅನ್ನೋಂಥದ್ದು ಕುತೂಹಲ ಇತ್ತು. ನಾವೀಗ ಮೊದಲು ಚರ್ಚೆ ಮಾಡಿದ್ವಿ, ಅದು 3-4 ದಿನ ಒಂದು ಯಥಾಸ್ಥಿತಿಯಲ್ಲಿ ಇತ್ತು. ನಿಜವಾಗಿ ಒಂದು ಪ್ರಕರಣ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಮಾಹಿತಿ ಇದೆ ಅಂತ ಆದ್ರೆ FIR ಆಗೋ ತಕ್ಷಣ ಕೇಸ್ ಅದರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ, ಅಥವಾ FIR ಆಗೋ ಮೊದಲೇ ಸ್ಟಾರ್ಟ್ ಮಾಡಿ ಮತ್ತೆ FIR ಮಾಡ್ತಾರೆ. ಆದರೆ ಇಲ್ಲಿ FIR ಆದರೂ ಒಬ್ಬ ಜಡ್ಜ್ ಆದೇಶ ಕೊಟ್ಟರು ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಚರ್ಚೆ ಆಗ್ತಿದ್ದರ ಮಧ್ಯೆ ಮಾಧ್ಯಮಗಳಲ್ಲಿ ವರದಿ ಆಯಿತು. ನಾವು ಹೇಳ್ತಿರುವಂಥದ್ದು ಕೇವಲ ಸುದ್ದಿ ಬಿಡುಗಡೆಯಲ್ಲಿ ಅಂತಲ್ಲ, ನಾವು ಸ್ವಲ್ಪ ವಿಸ್ತೃತವಾಗಿ ಬರೆದಿದ್ದೇವೆ. ಆದರೆ ಬೇರೆ ಮಾಧ್ಯಮದಲ್ಲಿ ಕೂಡ ವರದಿ ಬಂದಿದೆ, ರಾಷ್ಟ್ರಮಟ್ಟದ ಚಾನೆಲ್ನವರು ಇಲ್ಲಿ ಬಂದಿದ್ದಾರೆ, ಕೆಲವು ಇದಕ್ಕೆ ಮೊದಲಿನ ಸಂತ್ರಸ್ತರು ಯಾರು ಅಂತಿದ್ದಾರೆ ಅವರ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ, ಅಧಿಕಾರಿಗಳ ಸ್ಟೇಟ್ಮೆಂಟನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರು ಸಿಗಲಿಲ್ಲ, ಅಥವಾ ಸಿಕ್ಕಿದಂಥ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದರ ಬೆನ್ನಲ್ಲಿ ಈ ಚಟುವಟಿಕೆ ಯಾವುದು ಇವತ್ತಿನ ಬೆಳವಣಿಗೆ ಆಗುವಂಥದ್ದು ಇದು ವಿಶೇಷ ತಕ್ಷಣಕ್ಕೆ ಬಂತು. ನಾವು ಅದಕ್ಕೆ ಮೊದಲೇ ಒಮ್ಮೆ ಚರ್ಚೆ ಮಾಡಿದ್ವಿ. ಎಲ್ಲಿಯಾದರೂ ಸಂಜೆ ಹೊತ್ತಿಗೆ ಆಗುವಾಗ ಇದನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ತುಂಬಾ ಘಟನೆಯಲ್ಲಿ ಇಂಥ ಸನ್ನಿವೇಶಗಳು ಸೃಷ್ಟಿಯಾದಾಗ ವಕೀಲರು, ಪೊಲೀಸರು, ಮಾಧ್ಯಮದವರಿಗೆ ಗೊತ್ತಾಗದ ಹಾಗೆ ತನಿಖಾಧಿಕಾರಿಯವರು ಕೋರ್ಟಿನ ಹಿಂಬಾಗಿಲಿಂದ ತರುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ ಅಲ್ವ ಶರ್ಮರೆ? ಎಷ್ಟೋ ಘಟನೆಯಲ್ಲಿ ಇಂದಿನಿಂದ ನಾವು ವರದಿ ಮಾಡ್ತೇವೆ, ನ್ಯಾಯಾಲಯದ ಹಿಂದಿನ ಬಾಗಿಲಿನಿಂದ ಪ್ರೊಡ್ಯೂಸ್ ಮಾಡಿದೆ, ಯಾಕಂತ ಹೇಳಿದ್ರೆ ನುಗ್ಗಲಾಗಬಾರ್ದು, ಇಲ್ಲ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡುದು, ಇಂಥದ್ದಾಗ್ತದೆ. ಇದು ಇವತ್ತು ತಕ್ಷಣಕ್ಕೆ ಮಧ್ಯಾಹ್ನಕ್ಕೆ ಪ್ರಾರಂಭ ಆಯಿತು. ಅನಾಮಿಕ ವ್ಯಕ್ತಿಯನ್ನು ಕೋರ್ಟಿಗೆ ತರ್ತಾರೆ ಅಂತ ಅವ್ರು ಹೇಳಿದ ಕೂಡಲೇ ನಾವು APP ಅವರನ್ನು ಸಂಪರ್ಕಿಸಿದಾಗ ಅವರಿಗೆ ಮಾಹಿತಿ ಇಲ್ಲ, SA ಅವರನ್ನು ಸಂಪರ್ಕಿಸಿದಾಗ ಅವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ತಕ್ಷಣ ಈಗ ಹಾಜರುಪಡಿಸಿದ್ದಾರೆ. ಈಗ ಅಲ್ಲಿ ಕೋರ್ಟಿನ ಒಳಗಿನ ಪ್ರಕ್ರಿಯೆಗಳು ಇಷ್ಟೊತ್ತು ಆಗ್ತಾ ಇರ್ತದೆ. ಮತ್ತೆ ಇದರಲ್ಲಿ ವಾದ ಪ್ರತಿವಾದ ಅನ್ನುವಂಥದ್ದು ಇರುವುದಿಲ್ಲ ಈ ಸ್ಟೇಜಲ್ಲಿ. ಇದರಲ್ಲಿ ಅವರವರು ವಿಚಾರವನ್ನು ತಿಳಿಸುವಂಥದ್ದು. ಸರ್ಕಾರಿ ವಕೀಲರು ಹೇಳ್ತಾರೆ, ನನಗೆ ತನಿಖಾಧಿಕಾರಿ ಹೀಗೆ ಹೇಳಿದ್ದಾರೆ, ತನಿಖಾಧಿಕಾರಿ ಮಾಹಿತಿ ಉಂಟು, ಮಾಹಿತಿ ಕೊಡ್ತೇನೆ ಅಂತ ಹೇಳಿದಂಥ ಅನಾಮಧೇಯ ವ್ಯಕ್ತಿ ಬಂದಿದ್ದಾರೆ ಅಂತೇಳಿ ಅವರು ಹೇಳ್ತಾರೆ. ಅಥವಾ ಅವನನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳಿದಾಗ ಇವರು ಅಬ್ಜೆಕ್ಷನ್ ಮಾಡ್ಬೋದು. ಯಾರು ಅನಾಮಿಕ ವ್ಯಕ್ತಿಯೊಟ್ಟಿಗೆ ಬಂದಿರುವಂಥ ವಕೀಲರು, ಇದು ಕಸ್ಟಡಿಗೆ ಕೊಡುವಂಥ ಕೇಸ್ ಅಲ್ಲ, ಇದು ಅರೆಸ್ಟ್ ಮಾಡುವಂಥ ಕೇಸ್ ಅಲ್ಲ, ಅರೆಸ್ಟ್ ಮಾಡಬೇಕಾದವರು ಬೇರೆ ಇದ್ದಾರೆ, ಇವರು ಮಾಹಿತಿ ಕೊಡ್ತಾರೆ, ಬೇಕಿದ್ರೆ ಇವರನ್ನು ಮಾಪಿ ಸಾಕ್ಷಿ ಅಂತ ಮಾಡಿಕೊಳ್ಳಿ, ಪ್ರಮುಖ ಸಾಕ್ಷಿ ಅಂತ ಮಾಡಿಕೊಳ್ಳಿ, ಅಥವಾ ದೂರುದಾರ ಅಂತ ಪರಿಗಣಿಸಿಕೊಳ್ಳಿ ಅಂತ ವಾದ ಮಂಡಿಸ್ತಾರೆ. ಎರಡೂ ಕಡೆ ವಾದವನ್ನು ನೋಡಿ ಮತ್ತೆ ಜಡ್ಜ್ ಒಂದು ವಿವೇಚನೆಗೆ ಬಂದು ಏನಾಗ್ತದೆ ಅಂತೇಳಿ ತಿಳಿಸ್ತಾರೆ. ದೃಶ್ಯಾವಳಿ ನೋಡೋಣ ನಾವು ಏನೆಲ್ಲ ಆಗಿದೆ ಅಲ್ಲಿ, ಯಾವ ಥರ ಅಲ್ಲಿ ಪೊಲೀಸ್ನವರು, ವಕೀಲರು ಯಾವ ಥರ ಆ ಒಂದು ಅನಾಮಿಕೆ ವ್ಯಕ್ತಿಯನ್ನು ಕರ್ಕೊಂಬಂದ್ರು ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ನಮ್ಮ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಫಸ್ಟ್ ನಮಗೆ ಮಾಹಿತಿ ಬಂದ ತಕ್ಷಣ ಎಚ್ಚೆತ್ಕೊಂಡಂತಹ ನಾವು, ಅಂದರೆ ತುಂಬ ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಈ ವಿಚಾರದ ಬಗ್ಗೆ,
ಆ ವ್ಯಕ್ತಿ ಎಲ್ಲಿ ಏನು ಅನ್ನೋದು. ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಂಥ ವಿಷಯ ತಿಳಿದ ತಕ್ಷಣ ನಮ್ಮ ಒಂದು ಎಲ್ಲ ಟೀಮ್ ಅಲ್ಲಿ ಹೋಗಿದೆ. ಈಗ ಇದು ನೇರ ಪ್ರಸಾರದಲ್ಲಿ ಅಲ್ಲಿ ಒಂದು ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ, ನಾವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಪೊಲೀಸರಾಗಿರ್ಬೋದು, ವಕೀಲರು ಎಲ್ಲರೂ ಕೂಡ ಅಲ್ಲಿ ದೌಡಾಯಿಸಿ ಬಂದಿದ್ದರು. ಹಾಗೆ ನಮಗೆ ನಾವು ಕೇಳಿದಾಗ ನಮಗೆ ಮಾಹಿತಿ ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಅಲ್ಲಿ ನೋಡಿದಾಗ ಅಲ್ಲಿರುವಂಥ ಪೊಲೀಸರ ಸಂಖ್ಯೆ ನೋಡಿದಾಗ ಅಥವಾ ವಕೀಲರ ನೋಡಿದಾಗ ಗೊತ್ತಾಗುತ್ತೆ, ಎಲ್ಲ ಕೂಡ ವಿಚಾರಕ್ಕೆ ಮುಂಚೆ ಗೊತ್ತಿತ್ತು. ಆದರೆ ಗೌಪ್ಯತೆ ಮತ್ತು ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ ಯಾರಿಗೂ ಕೂಡ ಆ ಒಂದು ಮಾಹಿತಿಯನ್ನು ಅವರು ಲೀಕ್ ಮಾಡಿರಲಿಲ್ಲ. ಆದರೆ ನಾವು ಜನಗಳಿಗೆ, ಈ ಒಂದು ವೀಕ್ಷಕರಿಗೆ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಒಂದು ವ್ಯಕ್ತಿಯ ಬಗ್ಗೆ, ಆ ಪತ್ರ ಬರೆದವನ ಬಗ್ಗೆ, ನಿಜಕ್ಕೂ ಆ ಬರೆದ ವ್ಯಕ್ತಿ ನಿಜವಾಗ್ಲೂ ಇದ್ದಾರಾ ಏನು ಅನ್ನೋದು ಕೂಡ ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇದೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಮೂಲಕ ತೋರಿಸ್ತಾ ಇದ್ದೀವಿ. ಆ ಒಂದು ಅನಾಮಧೇಯ ಪತ್ರ ಮೂಲಕ ಸಂಚಲನ ಸೃಷ್ಟಿಸಿರುವಂಥ ಆ ವ್ಯಕ್ತಿ ಇದೀಗ ಒಂದು ಕಪ್ಪು ಮುಸುಕನ್ನು ಹಾಕಿಸ್ಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿರುವ ಒಂದು ದೃಶ್ಯಾವಳಿ. ಈಗಾಗಲೇ ವಿಚಾರಣೆ ಕೂಡ ಆಗ್ತಾ ಇದೆ ಒಳಗಡೆ. ಆದರೆ ಇದು ಫಸ್ಟ್ ಬಂದಂಥ ಸಂದರ್ಭದಲ್ಲಿ ಒಂದು 3:30 ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವಂಥ ಒಂದು ವಿಚಾರ ಗೊತ್ತಾಗಿತ್ತು. ಆದರೆ ಬಂದಾಗ ಒಂದು 4 ಗಂಟೆ ಸಮಯ ಕಳೆದಿತ್ತು. ಆ ತಕ್ಷಣ ನಾವು ಒಂದು ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಪ್ರಸಾರವನ್ನು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವು ಇಟ್ಕೊಂಡ ಕಾರ್ಯಕ್ರಮವಿತ್ತು ಸುದ್ದಿಯ ಸುತ್ತ ಬಾರಕ್ಕೊಂದು ಸುತ್ತು. ಆದರೆ ಇದೀಗ ಆ ವಿಷಯವನ್ನು ಡ್ರಾಪ್ ಮಾಡ್ತಾ ಇದ್ದೀವಿ. ಅನೇಕ ಮಂದಿಗೆ ಹೇಳಿದ್ವಿ ನಾವೀಗ ನಿಮಗೆ ಕರೆಯನ್ನು ಮಾಡ್ತೀವಿ ಬೇರೆ ಬೇರೆ ವಿಚಾರದ ಬಗ್ಗೆ, ಅದು ಕೊಕ್ರಾಡಿ ಆಗಿರ್ಬೋದು, ರೆಕ್ಕೆಯ ವಿಚಾರ ಆಗಿರ್ಬೋದು, ಆಮೇಲೆ ರಕ್ಷಾ ಶಿವರಾಮ್ ಪ್ರೆಸ್ ಮೀಟ್ ವಿಚಾರವಾಗಿ ಎಲ್ಲವೂ ಕೂಡ ಬಹಳ ಒಂದು ವಿಚಾರ ಇತ್ತು. ಆದರೆ ಇವತ್ತು ನಮಗೆ ಈಗ ಸೆನ್ಸೇಷನಲ್ ಮ್ಯಾಟ್ರ್ ಇದು. ಕೋರ್ಟಿಗೆ ಸಂಬಂಧಪಟ್ಟ ವಿಚಾರ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹರೀಶ್ ಪೂಂಜಾರು ಪದೇ ಪದೇ ಕೋಮು ಪ್ರಚೋದನ ಭಾಷಣ ಮಾಡ್ತಾರೆ ಅನ್ನೋ ಕೇಸ್ ಹೈಕೋರ್ಟಲ್ಲಿ ಇತ್ತು. ಇವತ್ತು ಅದರ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಜಡ್ಜಿ ಹೇಳಿದಾರಂತೆ ಹೈಕೋರ್ಟ್ನಲ್ಲಿ, ಹರೀಶ್ ಪೂಂಜಾ ಇನ್ನು ಪದೇ ಪದೇ ದ್ವೇಷ ಭಾಷಣ ಮಾಡಲಿಕ್ಕಿಲ್ಲ, ಈಗಾಗಲೇ ದಾಖಲೆ ಇರುವಂಥ ಸೆಕ್ಷನ್ಗಳು ನಿಮ್ಮ ಮೇಲೆ ಏನಿದೆ ಆ ಅಪರಾಧವನ್ನು ನೀವು ಪುನರಾವರ್ತನೆ ಮಾಡುವಂತಿಲ್ಲ ಅಂತೇಳಿ ಜಡ್ಜಿ ಹೇಳಿದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ ಬಂದಿದೆ ಹೈಕೋರ್ಟಿಂದ. ಯಾಕಂತ ಹೇಳಿದ್ರೆ ಅದು ಕೂಡ ಒಂದು ಬೆಳ್ತಂಗಡಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್. ಯಾಕಂತ ಹೇಳಿದ್ರೆ ಕೋಮು ಗಲಭೆಗೆ ಪ್ರಚೋದನೆ ಕೊಡುವುದು, ಮುಸ್ಲಿಂ ಸಮುದಾಯವನ್ನು ತುಚ್ಛೀಕರಿಸಿ ಮಾತನಾಡುವುದೆಲ್ಲ ಮಾಡಬಾರ್ದು ಅಂತ ಹೈಕೋರ್ಟ್ ಆದೇಶ ಮಾಡಿದಂತೆ. ಮತ್ತು ಈಗಾಗಲೇ ನಿಮ್ಮ ಮೇಲೆ ಏನು ಕೇಸ್ ಎಲ್ಲ ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನು ಅದನ್ನು ರಿಪೀಟ್ ಮಾಡಬಾರ್ದು. ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆ, ಧರ್ಮಸ್ಥಳ ಪೊಲೀಸ್ ಠಾಣೆ, ಬೆಳ್ತಂಗಡಿ, ಬಜ್ಪೆ, ಬಂಟ್ವಾಳ, ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಹರೀಶ್ ಪೂಂಜಾರ ಮೇಲೆ ಕೇಸ್ ದಾಖಲಾಗಿದೆ. ಮೊನ್ನೆ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಾಡಿದಂಥ ಕೋಮು ಪ್ರಚೋದನಕಾರಿ ಭಾಷಣದ ವಿಚಾರ ಹೈಕೋರ್ಟಲ್ಲಿತ್ತು. ಮೊನ್ನೆ ಹರೀಶ್ ಪೂಂಜಾರ ಅವರು ನನಗೆ ಸ್ಟೇ ಕೊಡಬೇಕು ಅಂತ ಹೇಳಿದಾಗ ಜಡ್ಜ್ ಒಂದು ಸ್ಟೇ ಕೊಟ್ಟಿದ್ರು. ಅದನ್ನು ಪ್ರಶ್ನೆ ಮಾಡಿ ಅರ್ಜಿದಾರ ಇಬ್ರಾಹಿಂ ತೆಕ್ಕಾರ್ ಅವರು ಮೇಲ್ಮನೆ ಹೋಗಿದ್ರು ಸೀನಿಯರ್ ಅಡ್ವೊಕೇಟ್ ಎಸ್ ಬಾಲನ್ ಮುಖಾಂತರ. ಇವತ್ತು ಅದು ಕೋರ್ಟಲ್ಲಿ ಹೈಕೋರ್ಟಲ್ಲಿ ವಾದ ಪ್ರತಿವಾದ ಬಂದಾಗ ಜಡ್ಜ್ ಬಾರಿ ಸ್ಟ್ರಿಕ್ಟ್ ಆಗಿ ಹರೀಶ್ ಪೂಂಜಾರಿಗೆ ವಾರ್ನಿಂಗ್ ಮಾಡಿದಾರಂತೆ, ಇನ್ನು ಮುಂದೆ ನೀವು ಬೇಕಾಬಿಟ್ಟಿ ಮಾತಾಡುವಾಗಿಲ್ಲ, ದ್ವೇಷ ಭಾಷಣ ಮಾಡುವಂತಿಲ್ಲ, ಮತ್ತು ಈಗ ನಿಮ್ಮ ಮೇಲೆ ಏನು ಫಿಕ್ಸ್ ಆಗಿರುವಂಥ FIR-ಗಳಿದೆ ಆ ಸೆಕ್ಷನ್ನಲ್ಲಿ ನೀವು ಅದನ್ನು ಪುನರಾವರ್ತನೆ ಮಾಡುವಾಗಿಲ್ಲ ಅಂತ ಬಾರಿ ಜೋರಲ್ಲಿ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಇನ್ನು ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ವಕೀಲರು ತಿಳಿಸಬೇಕು ಮತ್ತು ಹರೀಶ್ ಪೂಂಜಾರು ತಿಳಿಸಬೇಕು, ಹೌದಾ ಅಲ್ವಾ ಅಂತ. ನಮಗೆ ಗೊತ್ತಿರುವಂಥ ಮಾಹಿತಿ, ಈಗ ಲಭ್ಯ ಆಗಿರುವಂಥ ಮಾಹಿತಿ ಹೈಕೋರ್ಟಿಂದ ಅಷ್ಟು. ಓಕೆ, ಇದೀಗ ಈ ವಿಚಾರಕ್ಕೆ ಬರೋದಾದ್ರೆ, ಒಂದು ವ್ಯಕ್ತಿಯ ಬಗ್ಗೆ ಬರೋದಾದ್ರೆ, ಈಗ ಅಲ್ಲಿ ದಾಮೋದರ ದಂಡೋಲೆ ಇದ್ದಾರೆ, ಅಲ್ಲೇ ಎಲ್ಲ ಒಂದು ಕೂಡ ವರದಿಯನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಆಗ್ತದೆ ಎಲ್ಲೋ ಕೂಡ ಈಗ ಅವ್ರಿಗೆ ವಿಚಾರ ಗೊತ್ತಾಗ್ತದೆ. ದಾಮೋದರ್, ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಕ್ಯೂರಿಯಾಸಿಟಿ ಇರುವಂತ ವಿಚಾರ, ಆ ವ್ಯಕ್ತಿ ಬಂದ್ರು, ಒಳಗಡೆ ಕರ್ಕೊಂಡು ಹೋದ್ರು, ಮುಂದೆ ಏನಾಗಿದೆ ಏನಾಗುತ್ತೆ ಅಂತ ಪ್ರತಿಯೊಂದು ಕೂಡ ಪ್ರಶ್ನೆ ಎಲ್ಲರ ಕೂಡ ಮನದಲ್ಲಿ ಮೂಡ್ತಾ ಇದೆ. ಈಗ ನಮಗೂ ಕೂಡ ಅದೇ ಕ್ಯೂರಿಯಾಸಿಟಿ ಇದೆ. ಅಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, ಏನಿದೆ ಅಲ್ಲಿನ ಹೆಚ್ಚಿನ ಮಾಹಿತಿ? ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಅದು ಕೆರಳಿಸಿದಂತ ಪ್ರದೇಶ ಯಾವುದಾದ್ರು ಇದ್ರೆ ನ್ಯಾಯಾಲಯಗಳ ಸಂಕೀರ್ಣ ಬೆಳ್ತಂಗಡಿ. ಯಾಕೆಂತಂದ್ರೆ ಆ ಒಂದು ಆರೋಪ ಮಾಡಿರುವಂತಹ ವ್ಯಕ್ತಿ ಆಗಮಿಸ್ತಾರೆ ಅನ್ನುವಂತಹದ್ದಿತ್ತು. ವಕೀಲರ ಜೊತೆಗೆ ಆಗಮಿಸಿದಂತಹ ವ್ಯಕ್ತಿಯನ್ನ ಇದೀಗ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗಿದೆ, ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಈಗ ವ್ಯಕ್ತಿ ಒಂದು ಬ್ಯಾಗ್ ಅನ್ನ ಹಿಡಿದುಕೊಂಡು ಒಂದು ಇನೋವಾ ಕಾರ್ನಿಂದ ಕೆಳಗಿಳಿದು ಮುಸುಕುದಾರಿಯಾಗಿ ಬಂದಿದ್ರು. ಮುಸುಕುದಾರಿಯಾಗಿ ಅವ್ರನ್ನ ಕರೆದುಕೊಂಡು ಹೋಗಲಾಗಿದೆ. ಎಲ್ಲೂ ಕೂಡ ಅವರ ಪರಿಚಯ ಸಿಗದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಆ ರೀತಿ ಕರ್ಕೊಂಡು ಬಂದು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಹೀಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಇದೀಗ ಪ್ರೊಸೀಡಿಂಗ್ಸ್ ನಡೀತಾ ಇದೆ ನಿರಂತರವಾಗಿ. ನಾನು ಆಗ ನಿಮಗೆ ಯಾವ ಅಪ್ಡೇಟ್ ಕೊಟ್ಟಿದ್ದೀನಲ್ಲ, ಅಲ್ಲಿ ಕೊಟ್ಟಂತ ಅಪ್ಡೇಟ್ಗಳೇ ಈಗ ಇರುವಂತಹದ್ದು. ಬಹುಮುಖ್ಯವಾಗಿ ಇನ್ನು ಮುಂದೆ ಏನಾಗ್ತದೆ ಅನ್ನುವಂತಹದ್ದು ತಿಳ್ಕೊಳ್ಳುವಂತಹ ಕುತೂಹಲ ಎಲ್ಲರಿಗೂ ಇರುವಂತದ್ದು. ಕೋರ್ಟಿನ ಒಳಭಾಗಕ್ಕೆ ಅಥವಾ ಕೋರ್ಟಿನ ಆವರಣದೊಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಲ್ಲಿ
ಅಲ್ಲಿಯ ನಿತ್ಯ ಕಾರ್ಯಕಲಾಪಗಳು ಏನಾಗ್ತವೆ ಅದರ ಅಲ್ಲಿ ಇರುವವರು ಬಿಟ್ಟು ಮಾಧ್ಯಮದವರನ್ನಾಗ್ಲಿ ಇನ್ಯಾರನ್ನು ಕೂಡ ಹೊರಗೆ ಬಿಡ್ತಾ ಇಲ್ಲ. ಒಂದು ಮುಚ್ಚಿದ ಕೋರ್ಟ್ ನಲ್ಲಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೀಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವರು ಹೊರ ಬರುವಂತಹ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದ್ರೆ ಅವರಿಗೆ ಸೆಕ್ಯೂರಿಟಿ ಕೊಟ್ಟಿರುವಂತಹ ಪೊಲೀಸ್ ವಾಹನ ಸಿದ್ಧವಾಗಿ ನಿಂತಿದೆ ಮತ್ತು ಅವರನ್ನು ಕರೆದುಕೊಂಡು ಬಂದಂತಹ ವಾಹನವು ಕೂಡ ಸಿದ್ಧವಾಗಿ ನಿಂತಿದೆ ಅನ್ನುವಂತ ಕಾರಣಕ್ಕಾಗಿ ಹಾಗೆ ನಿರೀಕ್ಷಿಸಲಾಗ್ತಾ ಇದೆ. ಅಲ್ಲಿ ಒಳಗಡೆ ಆಗ್ತಾ ಇರುವಂತಹ ಪ್ರೊಸೀಡಿಂಗ್ಸ್ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿಗಳು ಲಭ್ಯ ಇಲ್ಲ. ಇನ್ನು ಕೆಲ ಕ್ಷಣಗಳಲ್ಲಿ ಅವರು ಹೊರಗೆ ಬಂದ ನಂತರ ಮೋಸ್ಟ್ಲಿ ಅವರ ವಕೀಲರು ನಮ್ಮ ಜೊತೆಗೆ ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಹೀಗೆ ಆ ವ್ಯಕ್ತಿಯನ್ನ ಮುಂದೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅನ್ನುವಂತಹ ಮಾತುಗಳು ಕೂಡ ಇದೆ. ಆದ್ರೆ ಹಾಗಾಗುತ್ತೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಈ ಪ್ರೊಸೀಡಿಂಗ್ಸ್ ಆದ ನಂತರವೇ ಗೊತ್ತಾಗಬೇಕು. ಅದರ ನಿರೀಕ್ಷೆಯಲ್ಲಿ ನಾವು ಕೂಡ ಇದೇ ವಿಷಯ. ಜಡ್ಜ್ ಇದ್ದಾರಾ, ಸಂದೇಶ್ ಅವರಿದ್ದಾರೆ, ಏನಾದ್ರು ಮಾಹಿತಿ ಇದೆಯಾ? ಈಗ ಇರುವಂತ ಮಾಹಿತಿ ಪ್ರಕಾರ ಸಂದೇಶ್ ಅವರು ಜಡ್ಜ್ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಅದೇ ಮೊನ್ನೆ ಅನುಮತಿಯನ್ನು ಪಡ್ಕೊಳ್ಳುವಾಗ ಅಲ್ಲಿ ಜಡ್ಜ್ ವಿಜೇಂದ್ರ TH ಇದ್ರು. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು JMFC ಕೋರ್ಟಿಗೆ ಅದು ಅಪ್ಲಿಕೇಶನ್ ಇತ್ತು. ಆದ್ರೆ ಇವತ್ತು ವಿಜೇಂದ್ರ ಜಡ್ಜ್ ಅವರು ಇಲ್ಲದ ಕಾರಣ ಸಂದೇಶ್ ಅವರು ಅಲ್ಲಿಗೆ ಮಾಡಿದ್ರ ಅಲ್ಲ ಕೋರ್ಟೇ ಅದ ಏನೋ ಮಾಹಿತಿ ಏನಾದ್ರು ಇದೆ? ಅಂದ್ರೆ ಬೆಳ್ತಂಗಡಿಗೆ ಸಂಬಂಧಪಟ್ಟ ನಿಮಗೆ 3-4 ಕೋರ್ಟ್ಗಳು ಇರ್ತದೆ. ಈಗ ಪುತ್ತೂರಲ್ಲಿ ನೋಡಿದ್ರೆ 6 ಕೋರ್ಟ್ ಇರ್ತದೆ. JMFC, ACJM, ಡಿಸ್ಟ್ರಿಕ್ಟ್ ಕೋರ್ಟು ಮತ್ತೆ ಪೋಕ್ಸೋಗೆ ವಿಶೇಷ ನ್ಯಾಯಾಲಯ ಅಂತದ್ದು ಇರ್ತದೆ. ಬೆಳ್ತಂಗಡಿಯಲ್ಲಿ 3 ಕೋರ್ಟ್ ಇದೆ. ಸಿವಿಲ್ ಬೇರೆ ಇರ್ತದೆ, ಕ್ರಿಮಿನಲ್ ಬೇರೆ ಇರ್ತದೆ. ಕ್ರಿಮಿನಲ್ಗೆ ಒಬ್ರು ಹಿರಿಯ ನ್ಯಾಯಾಧೀಶರು ಇರ್ತಾರೆ, ಮತ್ತೊಬ್ರು ನ್ಯಾಯಾಧೀಶರು ಇರ್ತಾರೆ. ಅದು ನಮಗೆ ಆಗದ ಮಾಹಿತಿ ಪ್ರಕಾರ ವಿಜಯೇಂದ್ರ ಅವರು ಜಡ್ಜ್ ಇದ್ದಾರೆ ಅವರ ಕೋರ್ಟಿಗೆ ಅನ್ನುವಂಥದ್ದು ಇತ್ತು. ಈಗಿನ ಮಾಹಿತಿ ನೋಡುವಾಗ ಸಂದೇಶ್ ಅವರು ಜಡ್ಜ್ ಇದ್ದಾರೆ, ಚಾರ್ಜ್ ಅಲ್ಲಿ ಇದ್ದಾರಾ ಅಲ್ಲ ಅವರ ಬೆಂಚಿಗೆ ಹೋಯ್ತು, ಏನಾದ್ರು ಮಾಹಿತಿ ಇದೆಯಾ? ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಸಂದೇಶ್ ಅವರ ಬೆಂಚ್ ಅನ್ನುವಂಥದ್ದು ಈಗ ಬಂದಿರುವಂತದ್ದು. ಯಾಕಂತಂದ್ರೆ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೂ ಕೆಲವೊಂದು ಅಡೆತಡೆಗಳಿದಾವೆ ಇಲ್ಲಿ. ಈಗ ಅದನ್ನ ಸ್ಪಷ್ಟಪಡಿಸಿದೆ. ಕೆಲವು ನಿಮಿಷಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸ್ತೇವೆ. ಓಕೆ. ಅಲ್ಲಿಗ ಜನಸಾಗರ ಹೇಗಿದೆ ದಾಮು? ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ವಿಚಾರ ಇದು. ಹಾಗಾಗಿ ಪೊಲೀಸ್ ವಿಚಾರ ಆಗಿರ್ಬೋದು, ಆಮೇಲೆ ವಕೀಲರ ತಂಡ ಆಗಿರ್ಬೋದು, ಜನಗಳು, ಗ್ರಾಮಸ್ಥರು ಸೇರಿದ್ದಾರೆ ಅಲ್ಲಿ, ಹೇಗೆ? ಓಕೆ, ಏನು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು, ಸಂಪರ್ಕ ಕಡಿತಗೊಂಡಿದೆ. ಓಕೆ, ಈಗ ಪ್ರತಿಯೊಬ್ಬರು ಕೂಡ ಅದೇ ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕುತೂಹಲ. ಆಲ್ಮೋಸ್ಟ್ ಈಗ ಸುದ್ದಿ ನ್ಯೂಸ್ ಕಚೇರಿಗೆ ಫೋನ್ ಬರ್ತಾ ಇದೆಯಂತೆ, ನೀವು ನೋಡಿದ್ದೀರಾ ಅವರನ್ನ, ನೀವು ನೋಡಿದ್ರಾ ಅನ್ನುವಂಥದ್ದು. ಅಂದರೆ ಪ್ರತಿಯೊಬ್ಬರು ಕೂಡ ಬಹಳ ಅದೇ ಆಗಲೇ ಹೇಳ್ತಾರೆ, ಪ್ರತಿ ಸಲ ಹೇಳ್ತಾರೆ ಸೆನ್ಸೇಷನಲ್ ಮ್ಯಾಟ್ರ್ ಅಂತ. ಅನಾಮಿಕ ವ್ಯಕ್ತಿ, ಎಲ್ಲರೂ ಕೂಡ ಈಗ ಕ್ವಶನ್ ಮಾರ್ಕ್ ಇರುವಂಥ ವ್ಯಕ್ತಿ, ಎಲ್ಲರಿಗೂ ಪ್ರಶ್ನೆ ಹುಟ್ಟಿಸಿರುವಂಥ ವ್ಯಕ್ತಿ, ತುಂಬ ಅಂದರೆ ಒಂದು ವಿಚಾರ ಅಲ್ಲ, ಅನೇಕ ಗೊಂದಲ ಪ್ರಶ್ನೆ ಎಲ್ಲ ಕೂಡ ಹುಟ್ಟಾಕಿದಾರಂತ ಆ ವ್ಯಕ್ತಿ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ವಿಚಾರಣೆ ಆಗ್ತಾ ಇದೆ. ಮುಸುಕು ತೆಗೆದ್ರು ಅವ್ರ ಇಂಥ ವ್ಯಕ್ತಿ ಅಂತ ಗುರುತೇ ಇರುವಂತ ತುಂಬಾ ಜನ ಇರಬಹುದು ಕೋರ್ಟ್ ಆವರಣದಲ್ಲಿ. ಈಗ ಅವರಿಗೆ ಭದ್ರತೆ ದೃಷ್ಟಿಯಿಂದ, ಕಾನೂನಿನ ದೃಷ್ಟಿಯಿಂದ ಮುಸುಕು ಹಾಕಿ ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಕೂಡ ಒಂದು ಸಣ್ಣ ಮುಸುಕು ತೆಗೆದ್ರು ಅವ್ರು ಇಂಥದ್ದೇ ವ್ಯಕ್ತಿ ಅಂತ ಗುರುತು ಹಿಡಿಯಲ್ಪಡುವಂತ ಸುಮಾರು ಜನ ಕೋರ್ಟ್ ಆವರಣದಲ್ಲಿ ಇರಬಹುದು. ಯಾಕಂತ ಹೇಳಿದ್ರೆ ನಮ್ಮ ನ್ಯೂಸ್ ಚಾನೆಲ್ ಹೆಡ್ ಆಗಿರುವಂತ ದಾಮೋದರ್ ದೊಂಡಲೆ ಅವರು ಕೂಡ ಧರ್ಮಸ್ಥಳದ ಗ್ರಾಮಸ್ಥರು. ಅಲ್ಲಿಯೇ ನಾನು ಕೆಲಸ ಮಾಡ್ತಾ ಇದ್ದೆ ಅಂತೇಳಿ ಈ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಸಂದರ್ಭದಲ್ಲಿ ನೋಡಿರುವಂತ ಸಾಧ್ಯತೆಗಳು ಇರ್ತದೆ. ಮತ್ತೆ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯ ತುಂಬಾ ವಕೀಲರು ಬೆಳ್ತಂಗಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವರಿಗೆ ಕೂಡ ಗುರುತ ಸಿಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರು ಧರ್ಮಸ್ಥಳ ಆಸ್ಪಾಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಇದ್ರೆ ಅವರು ಕೇವಲ ಅದೇ ಕೆಲಸವನ್ನು ಮಾಡುವಂತವರಲ್ಲ. ಸ್ವಚ್ಛತಾ ಕಾರ್ಯ ಅಂತ ಹೇಳಿದ್ರೆ ಅದ್ರಲ್ಲಿ ಇರೋದಿಲ್ಲ, ಊರಿನಲ್ಲಿ ಇರ್ತಾರೆ, ಜನರ ಪರಿಚಯ ಇರ್ತದೆ. ಅವರಿಗೆ ಕೂಡ ಈಗ ಅವರು ಮುಸುಕು ಹಾಕಿದ್ದಾರೆ, ಆದ್ರೆ ಅವರಿಗೆ ಎಲ್ಲರೂ ಕಾಣ್ತಾರಲ್ಲ, ಅವರಿಗೆ ಕಾಣುವಾಗ ತುಂಬಾ ಜನರು ಗುರ್ತದವರಲ್ಲಿ ಇರ್ಬೋದು. ವಕೀಲರುಗಳು, ಪೊಲೀಸರು, ಪತ್ರಕರ್ತರೆಲ್ಲ ಗುರ್ತ ಇರ್ಬೋದು. ಕರೆಕ್ಟ್. ಏನಂದ್ರೆ ಅವ್ರಿಗೆ ಜರ್ಕಿನ್ ಎಲ್ಲ ಕೂಡ ನೋಡ್ಬೋದು, ಇಲ್ಲ ಫುಲ್ ಹ್ಯಾಂಡ್ ಎಲ್ಲ ಹಾಕಿದೆ ಅಂದ್ರೆ ಅವರ ಶರೀರ ನೋಡ್ಕೊಂಡು ಯಾರು ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಮುಸುಗು ಮಾತ್ರ ಹಾಕೋದಲ್ಲ, ಅವರ ಬಟ್ಟೆಯನ್ನು ಕೂಡ ಹಾಗೆ ಬದಲಾಯಿಸ್ತಾರೆ. ದಪ್ಪದ ಜರ್ಕಿನ್ ಹಾಕ್ತಾರೆ, ಒಳಗಡೆ ಬೇರೆ ಶರ್ಟ್ ಹಾಕಿರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರ ದೇಹದ ಒಂದು ಆಕಾರ ನೋಡ್ಕೊಂಡು ಹೋಗಿ ಇವ್ರು ಆಗಿರ್ಬೋದ ಕೆಲವೊಂದು ಕ್ವಶನ್ ಮಾರ್ಕ್ ಬರುತ್ತೆ, ಡೌಟ್ ಬರುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ಒಂದು ಪೊಲೀಸ್ ಇಲಾಖೆ ಸುರಕ್ಷಿತವಾಗಿ ಎಲ್ಲ ಕೂಡ ಸೇಫ್ ಪ್ರಿಕಾಷನ್ ತಗೋತಾ ಇದೆ. ಈಗ ದಾಮೋದರ ಹೇಳ್ತಾ ಇದ್ರು ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ಈಗ ಅದೇನೋ ನೀವು ಜಡ್ಜ್ ಕೂಡ ಯಾರು ಬೇರೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದರ ಮಾಹಿತಿ ಒಂದು ಸಣ್ಣ ಗೊಂದಲ ಇದೆ. ಆದ್ರೆ ಮೊನ್ನೆ ಪರ್ಮಿಷನ್ ತಗೊಳ್ಳುವಾಗೆಲ್ಲ ಅವರು ವಿಜೇಂದ್ರ ವಕೀಲರು ಖಚಿತಪಡಿಸಿದ್ದಾರೆ. ಇವತ್ತು ಈಗ ದಾಮೋದರ್ ಕನೆಕ್ಟ್ ಆದ್ರೆ ವಾಪಸ್ ಕೇಳ್ಬೇಕು, ಅನಾಮಿಕ ವ್ಯಕ್ತಿಯನ್ನ ಪೊಲೀಸರು ಜೀಪಲ್ಲಿ ಕರ್ಕೊಂಡು ಬಂದ್ರ ಅಲ್ಲ ವಕೀಲರು ಕೂಡ ಒಟ್ಟಿಗೆ ಇದ್ರ ಅಂತ ಹೇಳುವಂತದ್ದು ಕೂಡ ವಕೀಲರು ಇದರಲ್ಲಿ ಬಂದ್ರ ಅಂತ ಕಾಣ್ತದೆ.
ನೋಡಿ ಆ ಜೀಪಲ್ಲಿ ಇದ್ದಾರೆ. ಅಲ್ಲ, ಅದು ಪೊಲೀಸ್ನವರು ಮಾತ್ರ. ಇನೋವಾದಲ್ಲಿ ಬಂದಿದ್ದಾರೆ. ಕೋರ್ಟಿನ ಇದೊಂದು ಪ್ರಾರಂಭಿಕ ಮತ್ತು ಪ್ರಾಥಮಿಕ ಹಂತ ಅಷ್ಟೇ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬರೋದು ಇವತ್ತು ಕೋರ್ಟ್ ಜಡ್ಜ್ ಏನು ಆರ್ಡರ್ ಕೊಡ್ತಾರೆ ಅಥವಾ ಏನು ನಿಲುವನ್ನು ಹೊರಗೆ ಹಾಕ್ತಾರೆ, ಅದಾದ ನಂತರ ನಡೆಯುವಂಥ ಪ್ರೊಸೀಜರ್ಗಳು ಮತ್ತಷ್ಟು ಕುತೂಹಲ ಕೇಳಿಸೋದು. ಯಾವಾಗ ಆ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅಥವಾ ಧರ್ಮಸ್ಥಳದ ಆಸುಪಾಸಿನ ಜಾಗದಲ್ಲಿ ತಾನೇನು ಈ ಒಂದು ದಫನ ಮಾಡಿದ್ದೇನೆ ಅಂತ ಹೇಳ್ತಾನಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋದಾಗ ಆವಾಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗೋದು. ಅದು ನಿಜವೋ ಅಲ್ವೋ ಖಂಡಿತವಾಗಿ ಕೂಡ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಧರ್ಮಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಬಂದು ಜಮಾಯಿಸೋದು ಗ್ಯಾರಂಟಿ. ಯಾಕೇಳಿದರೆ ಇದು ಇಡೀ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥ ಪ್ರಕರಣ. ಆ ವ್ಯಕ್ತಿ ಹೇಳಿದ್ದು ನಿಜಕ್ಕೂ ಅದರಲ್ಲಿ ಸತ್ಯಾಂಶ ಇದೆಯಾ ಅಥವಾ ಕೇವಲ ಇದು ಮತ್ತೊಂದು ಕಾನ್ಸ್ಪಿರಸಿ ಥಿಯೋರಿಯಾ ಅಥವಾ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಇಂಟ್ರೆಸ್ಟಿಂಗ್ ಇದೆ. ಸುಳ್ಳು ಅಂತ ಆದ್ರೆ ಅವರ ಮೇಲೆ ಕೇಸ್ ಆಗುತ್ತೆ. ಅದೇ ಸುಳ್ಳು ಇದ್ರೆ ಅವರ ಮೇಲೆ ಕೇಸ್ ಆಗುತ್ತೆ. ಕ್ರಿಯೇಟ್ ಮಾಡಬೇಕಾಗ್ತದೆ. ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮ ಹಿಂದೆ ಈಗ ಇತ್ತೀಚಿನ ಮಂಗಳೂರಿನ ಬೆಳವಣಿಗೆ ಬಿಟ್ರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಈಗ ಬಂದಿರುವಂತದ್ದು ತುಂಬಾ ಸಮಯ ಆಯ್ತು. ಸುಳ್ಯ ಬೆಲ್ಲಾರೆಯಲ್ಲಿ ಪ್ರವೀಣ್ ನೆಟ್ಟಾರ್ ಮರ್ಡರ್ ಆದಾಗ ಮಾಧ್ಯಮಗಳೆಲ್ಲ ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಟ್ಟದ ಮಾಧ್ಯಮಗಳು ತುಂಬಾ ಒಂದು 10 ದಿನ ಅಲ್ಲಿ ಇದ್ರು. ಯಾಕಂದ್ರೆ ಘಟಾನುಘಟಿ ನಾಯಕರು, ಅಧಿಕಾರಿಗಳೆಲ್ಲ ಬರೋ ಸಂದರ್ಭದಲ್ಲಿ ಅಲ್ಲೇ ಬಿಟ್ಟಿದ್ರು. ಆ ನಂತರದ ಬೆಳವಣಿಗೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದೊಳಗೆ ಬಂಟ್ವಾಳ ಅಥವಾ ಬೆಳ್ತಂಗಡಿ, ಸುಳ್ಯ, ಪುತ್ತೂರಿನಲ್ಲಿ ಕಡಿಮೆ, ಇಷ್ಟು ದೊಡ್ಡ ಇಶ್ಯೂ ಯಾವ್ದು ಆಗ್ಲಿಲ್ಲ. ಮಂಗಳೂರಿನಲ್ಲಿ ಯಾವ್ದು ಸಣ್ಣ ಪುಟ್ಟ ಗಲಭೆಗಳಾದ್ರೂ ಕೂಡ ರಾಷ್ಟ್ರ ಮಟ್ಟದ ಚಾನೆಲ್ಗಳು ಇರ್ತಾರೆ, ಸಹಜವಾಗಿ ಕೇಂದ್ರ ಸ್ಥಾನದ ಕಾರಣದಲ್ಲಿ ಇರ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಪ್ರಥಮ. ಮತ್ತೆ ಯಾವುದೋ ಒಂದು ವ್ಯಕ್ತಿಯನ್ನ ಹೂತಿದ್ದೆ ಅಂತ ಹೇಳಿದ್ರೆ ಅಷ್ಟು ಇದಾಗ್ತಿರ್ಲಿಲ್ಲ. ಇದು 10 ಅಂತ ಹೇಳಿರೋದ್ರಿಂದ ಹಾಗಾಗಿ ಸಹಜವಾಗಿ ಹೌದು ಅಷ್ಟೊಂದು ಮಿಸ್ಸಿಂಗ್ ಕೇಸ್ಗಳು ಇಲ್ಲಿ ದಾಖಲಾಗಿತ್ತ ಅನ್ನೋ ಸಹಜವಾದಂಥ ಪ್ರಶ್ನೆಗಳು ಅನೇಕರಲ್ಲಿ ಮೂಡುತ್ತೆ. ಅದು ಸದ್ಯಕ್ಕಂತೆ ಎಲ್ಲ ಬರೀ ಪ್ರಶ್ನೆಗಳಾಗಿ ಉಳಿದಿದೆ. ಮುಂದಿನ ಹಂತ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತವಾಗಿದ್ದದ್ದು ಮಾಹಿತಿ ಇಲ್ಲ ಅಂತೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀನಿವಾಸ್ ರಾವ್ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಅವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ 5 ವರ್ಷದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ರು. ನೇತ್ರಾವತಿ ಸಭಾಂಗಣದಲ್ಲಿ ಜುಲೈ 9ಕ್ಕೆ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಾಗ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಾಧನೆಗಳೇನು, ನಮಗೆ ಸಿಕ್ಕಿರುವಂಥ ಪ್ರಶಸ್ತಿಗಳೇನು, ಬಂದಿರುವ ಅನುದಾನಗಳೇನು, ಆಗಿರುವ ಕೆಲಸಗಳೇನು ಅಂತೇಳಿ ಮಾಹಿತಿ ಕೊಡುವಾಗ ಪತ್ರಕರ್ತರು ಸಹಜವಾಗಿ ಕೇಳಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟರವರೆಗೆ ಅನಾಥ ಶವಗಳ ದಫನ ಆಗಿದೆ, ದಹನ ಆಗಿದೆ ಅಂತ ಹೇಳುವಂಥ ಒಂದು ಇಶ್ಯೂ ಇದೆ. SP ಮತ್ತು ಧರ್ಮಸ್ಥಳ ಠಾಣೆಗೆ ದೂರು ಕೊಟ್ಟಿದ್ದಾರೆ, FIR ಆಗಿದೆ, ಏನಾಗಿದೆ ಅಂತ ಕೇಳುವಾಗ ಶ್ರೀನಿವಾಸರಾವ್ ಅವರು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ನಾವು ಕಾನೂನುಬದ್ಧವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರುವಂಥ ಅನಾಥ ಶವಗಳನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಇತ್ಯರ್ಥ ಮಾಡಬೇಕು ಅದನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರು, ಪಂಚಾಯತ್ನವರು ಸೇರಿಕೊಂಡು ಮಾಡಿದ್ದೇವೆ, ಅದಕ್ಕೆ ದಾಖಲೆ ಇದೆ. 1980ರ ದಶಕದಿಂದಲೇ ನಮಗೆ ಹತ್ರ ಸಂಪೂರ್ಣವಾದ ದಾಖಲೆ ಇದೆ. ಮತ್ತು ಕಾನೂನು ಪ್ರಕಾರವಾಗಿ ಯಾರಾದರೂ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಕೇಳಿದರೆ ನಾವು ಅದನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳ ಒಂದು ಮನಸ್ಸು ಬೇರೆ ಬೇರೆ ಇರ್ತದೆ. ಒಬ್ಬ ಚಿತ್ರನಟ ಬಂದು ನಾನು ಧರ್ಮಸ್ಥಳಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬಂದೆ, ಆದರೆ ಇಲ್ಲಿಗೆ ಬಂದ ನಂತರ ನನ್ನ ಮನಸ್ಸು ಬದಲಾಯಿತು ಅಂತ ಹೇಳಿದರು ಅಂಥವ್ರು ಬರ್ತಾರೆ. ಇಲ್ಲಿ ಯಾರೋ ಸುಸೈಡ್ ಮಾಡಿಕೊಂಡಿರುವಂಥ ಘಟನೆಗಳು ನಡೆದಿರ್ತದೆ. ಕೆಲವೊಂದು ಹೇಳಿಕೆ ಇದೆ, ಇಲ್ಲಿ ಬಂದು ಸುಸೈಡ್ ಮಾಡ್ಕೊಂಡ್ರೆ ಸತ್ರೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋದು ಕೆಲವೊಂದು ಮಾತು ಅವ್ರಿಗೆ ನಂಬಿಕೆಗಳಿದೆ ಅಂತ ಹೇಳ್ತಾರೆ. ನಂಬಿಕೆ ಅಂತ ಹೇಳೋದಕ್ಕಿಂತಲೂ ಒಂದು ಮೂಢನಂಬಿಕೆ ಅಂತ ಆಗ್ಬೋದು. ಯಾಕಂತ ಹೇಳಿದ್ರೆ ಸತ್ತ ನಂತರ ಅವನಿಗೇನು ಮುಕ್ತಿ ಸಿಕ್ಕಿ ಏನಾಗ್ಲಿಕ್ಕಿಲ್ಲ, ಅದು ಬೇರೆ ವಿಷಯ. ಆದರೆ ಬರ್ತಾರೆ ಜನರು ಬೇರೆ ಬೇರೆ. ಈಗ ಅವರು ಹೇಳಿದ್ದಾರೆ ಸರಾಸರಿ 32,000 ಜನ ದಿನಕ್ಕೆ ಬರ್ತಾರೆ. ಅಂದರೆ 32,000 ಅಂತ ಹೇಳಿದ್ರೆ 32,000 ಮನಸ್ಸುಗಳಾಯಿತು. ದೇಹದಷ್ಟೇ ಮನಸ್ಸುಗಳು ಬದಲಾವಣೆ ಆಗ್ತಿರ್ತದೆ. ಅವನ ಸಮಸ್ಯೆಗಳು ಕ್ಷೇತ್ರಕ್ಕೆ ಬರಲಿಕ್ಕೆ ಆಗುವಾಗ ಅವನ ನೋವು ಹೇಳಿಕೊಳ್ಳಿಕ್ಕೆ ಬರ್ತಾರೆ, ಹರಕೆ ತೀರಿಸಲಿಕ್ಕೆ ಬರ್ತಾರೆ, ಸಮಸ್ಯೆಯಲ್ಲಿರುವವರು ಬರ್ತಾರೆ. ಬಂದಾಗ ಅವರವರು ಯಾವುದು ಆಗ್ತದೆ. ಮತ್ತು ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತದೆ, ಅಲ್ಲಿ ಸಮಸ್ಯೆಗಳು ಸಹಜವಾಗಿ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಗುವಂಥ ಕ್ರೈಮ್ಗಳು, ಅಲ್ಲಿರುವಂಥ ವ್ಯವಸ್ಥೆಗಳು ಇರ್ತದೆ. ಹಾಗಂತ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಏನು ಅಂತ ಹೇಳಿದರೆ, ನಮ್ಮ ವ್ಯಾಪ್ತಿಯಲ್ಲಿ ನಾವು ಅದನ್ನು ಪಕ್ಕ ಅದಕ್ಕೆ ಯಾರು ಬೇಕಾದಂಥ ಶವ ಹೂಳುವವರು, ದಫನ ಮಾಡುವವರು, ದಹನ ಮಾಡುವವರು ಯಾರಿದ್ದಾರೆ ಅದನ್ನು ಕಾನೂನುಬದ್ಧವಾಗಿ ಮಾಡಿದ್ದೇವೆ ಅಂತೇಳಿ ಭಾರಿ ಸಂಕ್ಷಿಪ್ತವಾಗಿ ಹೇಳಿದ್ರು. ಅದು ಭಾರಿ ಚಂದವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ಹೌದೌದು. ನಮಗೆ ಈಗ ವರದಿಗೆ ನಾವು ನೋಡಿದ್ರು ಅಪರಿಚಿತ ಶವ ಪತ್ತೆ ಅಂತೇಳಿ ನ್ಯೂಸ್ ಬರೋದು ಧರ್ಮಸ್ಥಳದ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಅದು ಪ್ರವಾಸಿ ತಾಣ ಆದ ಕಾರಣ ಅಲ್ಲಿ ಇರ್ತಾರೆ.
ಅದನ್ನು ತಕ್ಷಣ ಪೊಲೀಸರು ನಮಗೆ ಮಾಧ್ಯಮದವರಿಗೆ ಕಳಿಸ್ಕೊಡ್ತಾರೆ, ಫೋಟೋ ಕಳಿಸ್ಕೊಡ್ತಾರೆ. ಈಗ ಒಂದು ಪತ್ತೆ ಆಗಿದೆ, ಒಬ್ಬ ಹುಷಾರಿಲ್ಲದೆ ಡೆತ್ ಆಗಿದ್ದಾನೆ, ವಾರಿಸುದಾರ ಯಾರಿದ್ರೆ ಹೇಳಿ ಅಂತೇಳಿ ಕೊಡ್ತಾರೆ. ವಾರಿಸುದಾರರು ಪತ್ತೆ ಆದರೆ ಅದನ್ನು ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಇಡ್ತಾರೆ. ಅವರಿಗೆ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಎಷ್ಟು ದಿನ ಡೆಡ್ ಬಾಡಿ ಇಟ್ಟುಕೊಳ್ಬೋದು ಅಷ್ಟು ದಿನ ಇಡ್ತಾರೆ, ಮತ್ತು ಅದನ್ನು ವಿಲೇವಾರಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಪರಿಚಿತ ಶವಗಳು ಪತ್ತೆ ಆಗಿದ್ದು ತುಂಬ ಏಜ್ ಆದವರು, ಹುಷಾರಿಲ್ಲದೆ ಡೆತ್ ಆದವರು ಅಂಥದ್ದು ಇದೆ. ಹಾಗಾಗಿ ಈಗ ಏನಿದೆ, ಈಗ ಕೆಲವೊಂದು ಈ ಸೆನ್ಸೇಷನಲ್ ಮ್ಯಾಟ್ರ್ ಯಾವಾಗ ಈ ಎಲ್ಲ ಮೃತದೇಹ, ರೇಪ್, ಡೆಡ್ ಬಾಡೀಸ್ ಎಲ್ಲ ಬಂದಾಗ ಅದು ಆಲ್ಮೋಸ್ಟ್ ಆಗಿ ಎಲ್ಲರೂ ಮೈಂಡ್ ಡೈವರ್ಟ್ ಆಗೋದು ಅದೇ ವಿಚಾರವಾಗಿ, ಆ ದೇವಸ್ಥಾನ ಅದು ಇದು ಅಂತ. ಹಾಗಾಗಿ ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಅಧ್ಯಕ್ಷರು, ಪ್ರತಿ ಒಂದು ಟೇಲ್ ಕೊಟ್ಟಿದ್ದಾರೆ. ಯಾವ ತರ ಒಂದು ಡೆಡ್ ಬಾಡಿ ಸಿಕ್ಕಿದಾಗ ಅದನ್ನ ನಾವು ಏನೆಲ್ಲ ಮಾಡ್ತೀವಿ, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಶೈತ್ಯಗಾರದಲ್ಲಿ ಇಡ್ತಾರೆ, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರೆ. ಆಮೇಲೆ ಅದನ್ನ ಮತ್ತೆ ಯಾರ್ದಾದ್ರೂ ಈ ಶವ ಯಾರಿಗಾದ್ರೂ ಪರಿಚಯ ಇದೆಯಾ ಅಥವಾ ಯಾರಾದ್ರೂ ಅದಕ್ಕೆ ಬಂದು ಮಾತುಕತೆ ಅಂದ್ರೆ ಅಲ್ಲಿ ನೋಡ್ಕೊಂಡು ಅದು ಗುರುತು ಹೇಳ್ಬೇಕು ಅಂತ ಇರ್ತದೆ. ಈಗ ವಾರಿಸುದಾರರು ಅಂತ ಹೇಳಿದ್ರು ಏಕಾಏಕಿ ಒಬ್ಬ ಬಂದು ಹೇಳಿದ ಕೂಡಲೇ ಕೊಡ್ಲಿಕ್ಕೆ ಆಗುದಿಲ್ಲ. ಗುರುತು ಹೇಳ್ಬೇಕು, ಅದಕ್ಕೆ ಏನಾದ್ರು ದಾಖಲೆ ಪತ್ರಗಳು ಕೊಡ್ಬೇಕು. ಓಕೆ, ಈಗ ದೃಶ್ಯಾವಳಿ ನೋಡ್ತಾ ಇದ್ದೀರಾ ನೀವು. ಒಂದು ಕಾರನ್ನು ನಾವು ತೋರಿಸ್ತಾ ಇದ್ವಿ. ಈ ಕಾರು ಅಲ್ಲಿ ಯಾಕೆ ನಿಂತಿದೆ ಅಂತ ಹೇಳಿದ್ರೆ, ಇದೇ ಕಾರ್ ಮೂಲಕ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇದೀಗ ಮತ್ತೆ ಈಗ ವಿಚಾರಣೆಯಲ್ಲಿ ಆಗ್ತಾ ಇದೆ, ಈಗ ಮುಗಿಯುವ ಹಂತ ಕೂಡ ಬಂದಿದೆ ಅನಿಸುತ್ತೆ. ಈ ದೃಶ್ಯಾವಳಿ ನೋಡಿದಾಗ ಎಲ್ಲ ಕೂಡ ಒಂಥರ ಸ್ತಬ್ಧವಾಗಿದೆ ವಾತಾವರಣ ಅಲ್ಲಿ. ಜೊತೆಗೆ ಆ ಕಾರು ಕೂಡ ಅಲ್ಲಿ ಕಾದು ಕೂತಿರುವಂತಹ ದೃಶ್ಯಾವಳಿ ಕಾಣಿಸ್ತಾ ಇದೆ. ಹಾಗಾಗಿ ವಿಚಾರಣೆ ಆದ ತಕ್ಷಣ ಆ ಒಂದು ವ್ಯಕ್ತಿಯನ್ನ, ಆ ಅನಾಮಿಕ ವ್ಯಕ್ತಿಯನ್ನ ಈ ಕಾರ್ ಮೂಲಕ ಮುಂದೆ ಎಲ್ಲಿಗೆ ಏನು ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ನಮ್ಗೆ ಅದರ ಮಾಹಿತಿ ಬರ್ಬೇಕಷ್ಟೇ. ನಾವಾಗಿ ಯಾವುದೇ ಕೂಡ ಊಹಾಪೋಹವನ್ನ ಸೃಷ್ಟಿ ಮಾಡೋದಿಲ್ಲ. ಇಲ್ಲಿಗೆ ಹೋಗ್ತಾರಂತೆ, ಇಲ್ಲಿಗೆ ಬರ್ತಾರೆ, ನಮ್ಗೆ ಯಾವುದು ಕೂಡ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ಮಾಹಿತಿನ ಅಷ್ಟು ನಾವು ಇಲ್ಲಿ ಕೊಡ್ತಾ ಇದೀವಿ. ಸದ್ಯಕ್ಕೆ ಈಗ ನಮ್ಗೆ ಬಂದಿರುವಂತಹ ಮಾಹಿತಿ, ಆ ಕಾರು ಬಂದು ಅಲ್ಲಿ ನಿಂತಿದೆ ಯಾಕೋಸ್ಕರ ಅಂತ ಹೇಳಿದ್ರೆ, ಆ ಒಂದು ಅನಾಮಿಕ ವ್ಯಕ್ತಿ ಏನೀಗ ಆ ಒಂದು ಕೋರ್ಟ್ಗೆ ಅಲ್ಲಿ ಬಂದಿದ್ದಾರೆ, ವಿಚಾರಣೆ ಆಗ್ತಾ ಇದೆ. ಆ ವಿಚಾರಣೆ ನಂತರವಾಗಿ ಆ ಕಾರ್ ಮೂಲಕ ಅವ್ರನ್ನ ಬಂದೋಬಸ್ತ್ ಮೂಲಕ, ಪೊಲೀಸ್ ಬಂದೋಬಸ್ತ್ ಜೊತೆಗೆ ವಕೀಲರ ಸಮ್ಮುಖದಲ್ಲಿ ಆ ವ್ಯಕ್ತಿಯನ್ನ ಕದ್ಕೊಂಡು ಹೋಗಲಾಗುತ್ತೆ. ಆದ್ರೆ ಎಲ್ಲಿಗಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಆಗ್ಲೇ ಸಂಪಾದಕರು ಹೇಳ್ತಾ ಇದ್ರು, ಮುಂದೆ ಅವರು ಮ್ಯಾಂಗ್ಳೂರು ಮ್ಯಾಜಿಸ್ಟ್ರೇಟ್ ಕೂಡ ಕರ್ಕೊಂಡು ಹೋಗ್ಬೋದು, ಎಲ್ಲಿ ಕೂಡ ಕರ್ಕೊಂಡು ಹೋಗ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಇದೀಗ ಕುತೂಹಲ ಇರುವಂತಹ ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ವಿಚಾರ ಏನೆಲ್ಲ ಆಯ್ತು, ಯಾರೆಲ್ಲ ಇದ್ರು, ಯಾರ ಮುಖಾಂತರ, ಯಾರ ಮುಂದಾಳತ್ವದಲ್ಲಿ ಆ ವಿಚಾರಣೆ ಆಯ್ತು, ಆ ಒಂದು ಅನಾಮಿಕ ವ್ಯಕ್ತಿ ಅನಾಮಧೇಯ ಪತ್ರ ಮೂಲಕ ಇಡೀ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಒಂದು ಗೊಂದಲ ಜೊತೆಗೆ ಸೆನ್ಸೇಷನ್ ಸೃಷ್ಟಿಸಿರುವಂತಹ ಆ ಒಂದು ವ್ಯಕ್ತಿಯ ವಿಚಾರಣೆಯಲ್ಲಿ ಏನೆಲ್ಲ ಆ ಒಂದು ಮಾಹಿತಿಯನ್ನು ಕಲೆ ಹಾಕೈತಿ, ಎಲ್ಲ ಕೂಡ ಈಗ ಒಂದು ಗೊಂದಲ ಮತ್ತೆ ಪ್ರಶ್ನೆ ಹುಟ್ಟಿಸಿರುವಂತಹ, ಕುತೂಹಲ ಹುಟ್ಟಿಸಿರುವಂತಹ ವಿಚಾರ. ಸದ್ಯಕ್ಕೆ ಈಗ ಅಲ್ಲಿ ನಾವು ದೃಶ್ಯಾವಳಿ ನೋಡ್ತಾ ಇದ್ವಿ, ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡ್ತಾ ಇದ್ರಿ ನೀವು. ಪೊಲೀಸ್ ವಾಹನದ ಹಿಂಭಾಗ ಒಂದು ಕಾರು ಕೂಡ, ಕಪ್ಪು ಕಾರು ಕೂಡ ಇದೆ. ಆ ಕಾರಲ್ಲಿ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಕದ್ಕೊಂಡು ಹೋಗಲಾಗುತ್ತೆ. ಸೊ ಆಗ್ಲೇ ಬಂದಾಗಲೂ ಕೂಡ ಹಾಗೇನೆ ಅದೇ ಒಂದು ಕಾರ್ ಮೂಲಕನೇ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಈ ಒಂದು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈಗ ಸದ್ಯ ಒಂದು ಮೋಸ್ಟ್ಲಿ ಒಂದು 2 ತಾಸು ಆಯ್ತು ಆ ಒಂದು ವಿಚಾರಣೆ. ಆ ವಿಚಾರಣೆ ಆದ ನಂತರದಲ್ಲಿ ಮತ್ತೆ ಆ ಒಂದು ಕಾರ್ ಮೂಲಕನೇ ಮುಂದಿನ ಹಂತಕ್ಕೆ ಯಾವ ವಿಚಾರಣೆ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ನಮ್ಗೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ಸದ್ಯಕ್ಕೆ ಆ ಒಂದು ಕಾರು ಬಂದು ನಿಂತಿದೆ. ಓಕೆ, ನೋಡ್ತಾ ಇದ್ದೀರಾ, ಒಂದು ಕಡೆ ಬೊಲೆರೋ ಪೊಲೀಸ್ ವಾಹನ ಕೂಡ ಇದೆ, ಅದರ ಹಿಂಭಾಗ ಬ್ಲ್ಯಾಕ್ ಬಣ್ಣದ, ಕಪ್ಪು ಬಣ್ಣದ ಇನೋವಾ ಕಾರು ಕೂಡ ಇದೆ. ಆ ಕಾರ್ ಮೂಲಕ ಮುಂದಿನ ಹಂತ ಏನು ಅನ್ನೋದು ನಮ್ಮ ಕಡೆ ಗೊತ್ತಿಲ್ಲ. ಸೊ ನಾವು ಮಾಧ್ಯಮದವರು ಆಗಿದ್ದು ಕೂಡ ನಾವು ಸಂಕ್ಷಿಪ್ತವಾದ ವಿಚಾರವನ್ನು ಕೊಡಲೇಬೇಕಾಗುತ್ತೆ, ಸತ್ಯವಾದ ವಿಚಾರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಯಾವುದೂ ಕೂಡ ವಿಚಾರವನ್ನು ಇಲ್ಲಿ ಊಹಾಪೋಹವನ್ನು ಹೇಳ್ತಾ ಇಲ್ಲ. ಇರುವಂಥ ಅಲ್ಲಿ ದೃಶ್ಯಾವಳಿ ಇದೆ, ಅಲ್ಲಿರುವಂಥ ವರದಿಗಾರ, ನಮ್ಮ ಒಂದು ಸುದ್ದಿ ನ್ಯೂಸ್ ಮುಖ್ಯಸ್ಥ ದಾಮೋದರ ದೊಂಡೋಲ್ ಹೇಳಿರುವಂಥ ಮಾಹಿತಿ ಪ್ರಕಾರವಾಗಿ ನಮಗೆ ಗೊತ್ತಿರುವಂಥ ವಿಚಾರ ಅಂತ ಹೇಳಿದ್ರೆ,
ಸದ್ಯಕ್ಕೆ ಒಂದು ವಾಹನದ ಮೂಲಕ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೋಸ್ಕರ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅಲ್ಲಿ ವಕೀಲರಾಗಿರುವಂತಹ ಓಜಸ್ವಿ ಗೌಡ ಜೊತೆಗೆ ಸಚಿನ್ ದೇಶಪಾಂಡೆ ಕೂಡ ಇದ್ರ ಜೊತೆಗೆ SP ಕೂಡ ಇದ್ರು ಅಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಮುಂದೆ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ವಿಚಾರಣೆ ಆಗಿದೆ. ನಾವು ಕರೆಕ್ಟಾಗಿ ಒಂದು 4 ಗಂಟೆಗೆ ಒಂದು ಈ ಸುದ್ದಿಯ ಸುತ್ತ ವಾರಕ್ಕೂ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ ಕೂತ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ನಂತರದಲ್ಲಿ ನಮಗೆ ಒಂದು ಆ ವಿಚಾರವು ಲಭ್ಯವಾಗಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ವಿ ನಾವು. ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ ನೀವು. ಆ ಕೋರ್ಟ್ ಮುಂಭಾಗ ಕಪ್ಪು ಬಣ್ಣದ ಇನ್ನೋವಾ ಕಾರ್ ನಿಂತಿದೆ. ಸದ್ಯಕ್ಕೆ ಯಾವ ಹೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಸದ್ಯಕ್ಕೆ ವಿಚಾರಣೆ ಆಗ್ತಾ ಇದೆ. ಆದರೆ ಈ ವಿಚಾರಣೆ ಸ್ವಲ್ಪ ಹೊತ್ತಲ್ಲಿ ಮುಗಿಯುವ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಆ ಕಾರನ್ನ ಆ ಒಂದು ಕೋರ್ಟ್ ಮುಂಭಾಗ ತಂದು ಇರಿಸಲಾಗಿದೆ. ಮುಂದಿನ ಹಂತ ಏನು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಇದರ ಬಗ್ಗೆ ಮಾಹಿತಿ ಕೊಡೋಕೆ ದಾಮೋದರ್ ಬರ್ಬೇಕಷ್ಟೇನೆ. ಅಲ್ಲಿ ಯಾರಾದರೂ ನಮಗೆ ರಿಯಾಕ್ಷನ್ ಕೊಟ್ಟಿದ್ದಾರಾ, ಏನು ಎತ್ತ, ಜೊತೆಗೆ ಯಾರು ಅಲ್ಲಿ ಜಡ್ಜ್ ಇರುವಂಥದ್ದು ಎಲ್ಲವೂ ಕೂಡ ಒಂದೀಗ ಕ್ವಶನ್ ಮಾರ್ಕ್ ಆಗಿದೆ. ಸದ್ಯಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಬರೆದಿರುವಂಥ ಪತ್ರ ಯಾಕೆ ಬರೆದ್ರು, ನಿಜಕ್ಕೂ ಕೂಡ ಅಂತಹ ಒಂದು ಘಟನೆ ಆಗಿತ್ತಾ, ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಆ ರೇಪ್ ಕೇಸ್ ಆಗಿರ್ಬೋದು, ಅತ್ಯಾಚಾರ ಕೇಸ್ ಏನೆಲ್ಲ ಆಗಿತ್ತು, ಆ ಒಂದು ಕೊಲೆ ಆಗಿತ್ತು, ಅದರ ದಫನ್ ಮಾಡಿರುವಂತಹ ಕೆಲಸವನ್ನು ಇವರೇ ಮಾಡಿದ್ರ. ಜೊತೆಗೆ ಇನ್ನೊಂದು ವಿಚಾರ, ನಾವು ಕಳೆದ ಬಾರ ಕೂಡ ಅದನ್ನು ವರದಿಯನ್ನು ಹಾಕಿದ್ವಿ. ಆ ಪತ್ರ ಬಂದ ನಂತರದಲ್ಲಿ ಪೊಲೀಸ್ ಠಾಣೆಗೆ ಒಂದು ಯಾವುದೋ ಒಂದು ಶವದ ತಲೆಬುರುಡೆ ಮತ್ತೆ ಕೆಲವೊಂದು ಅಂಗಾಂಗ ಕೂಡ ಅಲ್ಲಿ ಕಳಿಸಲಾಗಿರೋದು ಕೂಡ ಕೆಲವೊಂದು ವೈರಲ್ ಆಗಿತ್ತು. ಆದರೆ ನೆಕ್ಸ್ಟ್ ಪೊಲೀಸ್ ಇಲಾಖೆಯಿಂದ ನಮಗೊಂದು ಸ್ಪಷ್ಟೀಕರಣ ಕೂಡ ಸಿಕ್ಕಿತ್ತು. ಅದು ಯಾವುದೇ ಕೂಡ ಡೆಡ್ ಬಾಡಿಯ ಕಳೆಬರಹ ಅಲ್ಲ, ಬದಲಾಗಿ ಫೋಟೋ ಅಂದರೆ ಜೆರಾಕ್ಸ್ ಮಾಡಿರುವಂತಹ ಪ್ರಿಂಟ್ ಕಾಪಿಯನ್ನು ನಾವು ನಮಗೆ ಪೊಲೀಸ್ ಇಲಾಖೆಗೆ ಕಳಿಸಿದ್ದಾರೆ. ಅದರ ಯಾವುದೇ ಕೂಡ ಕಳೆಬರಹ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಕೆಲವೊಂದು ಈ ಒಂದು ವಿಚಾರ ಈಗ ಬೇರೆ ಬೇರೆ ಡೈವರ್ಷನ್ ತಗೋತಾ ಇದೆ. ಬೇರೆ ಬೇರೆ ವಿಚಾರವನ್ನು ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಅದು ಬೇರೆ ಬೇರೆ ಡೈವರ್ಟ್ ಪಡೆದುಕೊಳ್ತಾ ಇದೆ. ಅದು ಬಟ್ ನಾವು ಹೇಳ್ತಿರುವಂಥದ್ದು ಸದ್ಯಕ್ಕೆ ಇದರ ವಿಚಾರವಾಗಿ ಯಾವುದು ಕೂಡ ಮಾಹಿತಿ ಹೊರಬಿದ್ದಿರ, ಎಲ್ಲವೂ ಕೂಡ ಗೌಪ್ಯವಾಗಿದೆ. ಇನ್ನು ಮುಂದಿನ ಹಂತ ಏನೋದು ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಸಂತೋಷವಾಗಿ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ನಾವು ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಿರುವಂತಹ ದೃಶ್ಯಾವಳಿ ಇದು. ಒಂದು ಕಡೆ ಪೊಲೀಸ್ ವಾಹನ ಕೂಡ ಇದೆ, ಬಂದೋಬಸ್ತ್ ಕೂಡ ಇದೆ, ಈಗ ಬ್ಲ್ಯಾಕ್ ಬಣ್ಣದ ಇನ್ನೋವಾ ಕಾರ್ ಕೂಡ ಇದೆ. ಸದ್ಯಕ್ಕೆ ಈಗ ವಿಚಾರಣೆ ಮುಗಿಯುವ ಹಂತದಲ್ಲೂ ಕೂಡ ಕಾಣಿಸ್ತಾ ಇದೆ. ಈಗ 1.5 ತಾಸು ಆಗಿರ್ಬೋದು ಆ ಒಂದು ವಿಚಾರಣೆ ಆಗಿ. ಸೊ ಏನಾಗ್ಬೋದು ಮುಂದೆ ಅಂತ, ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಠಾಣೆಯಲ್ಲಿ FIR ಆಗಿರೋದು, ತನಿಖಾಧಿಕಾರಿ ಇರೋದು ಧರ್ಮಸ್ಥಳ ಠಾಣೆ SI ಅವರು. ಹಾಗಾಗಿ ಅವರ ಸುಪರ್ದಿಗೆ ಕೊಡುವಂಥದ್ದು ಕಾಣ್ತದೆ. ಆರೋಗ್ಯ ತಪಾಸಣೆ ಮಾಡುವಂತ ಪ್ರಕ್ರಿಯೆ ಇರ್ಬೋದು. ಇದರಲ್ಲಿ ಮಂಪರ್ ಪರೀಕ್ಷಾ ತರ ಏನಾದರೂ ಇರುತ್ತಾ? ಪ್ರಕರಣಗಳು ಹೋದಾಗೆ ಬೆಳವಣಿಗೆ ಆದಾಗೆ ಆಗ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾರನ್ನು ಇನ್ನು ಶಂಕಿತ ಆರೋಪಿಗಳು ಅಂತ ಮಾಡ್ತಾರೆ ಅವರು ಕೋರ್ಟಿಗೆ ಹೋಗ್ತಾರಲ್ಲ. ಹಿಂದೆ ಎಷ್ಟೋ ಪ್ರಕರಣಗಳಲ್ಲಿ ಆಗಿದೆ, ಅವರನ್ನು ತನಿಖೆ ಮಾಡಬಾರ್ದು, ಇವರನ್ನು ತನಿಖೆ ಮಾಡಬಾರ್ದು, ಅಥವಾ ತನಿಖೆ ಮಾಡಿ ಅಂತ ಕೇಳಿದ್ದು ಇದೆ. ಈ ಪ್ರಕರಣದಲ್ಲಿ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿಯ ಹೆಸರನ್ನು ಅವ್ರು ಹೇಳ್ತಾರೆ. ಈಗ ಅವರು ನನಗೆ ಹೊಡೆದ್ರು, ಅವರು ನನಗೆ ಒತ್ತಡ ಹಾಕಿದ್ರು, ಬೆದರಿಕೆ ಹಾಕಿದ್ರು, ಡೆಡ್ ಬಾಡಿಯನ್ನು ನಾಶ ಮಾಡು ಅಂತ ಹೇಳಿದ್ರು, ಸಾಕ್ಷ್ಯ ನಾಶ ಮಾಡು ಅಂತ ಹೇಳಿದ್ರು ಅಂತ ಈ ಅನಾಮಧೇಯ ವ್ಯಕ್ತಿ ಹೇಳಿದಾಗ ಆ ಒಬ್ಬ ವ್ಯಕ್ತಿ ಹೆಸರು ಬಹಿರಂಗ ಆಗ್ತದಲ್ಲ, ಅವರಿಗೆ ತನಿಖೆಗೆ ಅವರನ್ನು ಒಳಪಡಿಸ್ತಾರೆ. ಸಹಜವಾಗಿ ಅವರು ಹೋಗ್ತಾರೆ, ನನ್ನನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ದೂರು ಕೊಟ್ಟವನನ್ನು ಮಂಪರ ಪರೀಕ್ಷೆ ಮಾಡಿ ಅಂತ ಕೇಳ್ಬೋದಲ್ಲ. ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಯಾವುದು ಕೂಡ ಆಗುದಿಲ್ಲ ಅಂತಿಲ್ಲ, ಕೇಳಲಿಕ್ಕೆ ಅವಕಾಶ ಇದೆ, ಕೇಳಿದಂಥ ಪ್ರಕರಣವೂ ಇದೆ. ಮತ್ತೆ ಯಾರ ಮೇಲೆ ದೂರು ಬಂದಾಗ ಅವರೇ ಕೇಳಿದ್ದಿದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮಾತಾಡಿದ್ರು, ಅವರು 3 ಯುವಕರ ಮೇಲೆ ಅಲ್ಲಿ ಏನು ದೂರು ಬಂತು, ಅವರೇ ಓಪನ್ ಆಗಿ ಹೋಗಿ ಇದು ತನಿಖೆಗೆ ಒಳಪಟ್ಟಿದ್ದಾರೆ. ಮತ್ತೆ ಅವರು ಅಲ್ಲ ಅಂತ ಆಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಈಗ ಆರೋಪಿ ಕೇಳಬಾರ್ದು ಅಂತ ಏನಿಲ್ಲ. ಒಂದೇ ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಇರೋದು ಅವನ ಒಪ್ಪಿಗೆ ಬೇಕು ಅಂತ ಇರೋದು. ಯಾರು ಮಂಪರ ಪರೀಕ್ಷೆಗೆ ಒಳಪಡುತ್ತಾನೆ ಅವನ ಒಂದು ಒಪ್ಪಿಗೆ ಬೇಕು, ಅವನು ನಿರಾಕರಿಸಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ಇಂಥ ಪ್ರಕರಣದಲ್ಲಿ ನಿರಾಕರಣೆಯೂ ಬರುವುದಿಲ್ಲ, ಮಾಡ್ಬೇಕು ಅಂತ ಆದ್ರೆ ಹೋಗ್ತದೆ. ನಿಮ್ಗೆ ಈ ಪ್ರಕರಣ ಇದು ಬೆಳ್ತಂಗಡಿ ಕೋರ್ಟ್ ಅಲ್ಲೇ ನಿಲ್ತದೆ ಅಂತ ನನಗಂತ ಅನಿಸುವುದಿಲ್ಲ. ಇದು ಇನ್ನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ, ಖಂಡಿತ ಹೋಗ್ತದೆ. ಯಾವುದೇ ವ್ಯಕ್ತಿ ಈಗ ಅವರು ಹೇಳಿದ್ರು ಕೂಡ ಅದು ಅಲ್ಲಿಗೆ ನಿಲ್ತಾರ, ಅಥವಾ ಅವರು ಹೇಳಿದ ಶಂಕಿತ ವ್ಯಕ್ತಿ ಕೂಡಲೇ ಬಂದು ಹೌದೌದು ಅವನು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾರೆ? ಇಲ್ಲ, ಹೇಳಿಕ್ಕೆ ಆಗುದಿಲ್ಲ. ಅವರು ಡಿಪೆಂಡ್ ಮಾಡ್ಕೊಳ್ಬೇಕು ಅಂತ ಘಟನೆಗಳು ನಡೀತದೆ. ಸುಪ್ರೀಂ ಕೋರ್ಟ್ ಅಂತಕ್ಕೂ ಹೋಗ್ತದೆ. ಈಗ ಹಿಂದೆ ಪ್ರಕರಣ ಕೂಡ ಹೋಗಿದೆ. ಹಿಂದಿನ ಘಟನೆಗಳು ಕೂಡ ತುಂಬ ಕೋರ್ಟಲ್ಲಿ ಚರ್ಚೆಯಾಗಿ ಅಲ್ಲಿಂದ ಬಂದು CBI ಕೋರ್ಟಿಗೆ ಹೋಗಿ ಸ್ಪೆಷಲ್ ಕೋರ್ಟ್ ಆಗಿ ಅಲ್ಲಿ ತನಿಖೆಯಾಗಿ ಅಲ್ಲಿ ನಿಮಗೆ ತನಿಖೆ ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು ಆರೋಪ ಬಂದದ್ದು, ಜಡ್ಜಿಗಳು ಕೋರ್ಟ್ ಮಾಡಿದ್ದು ಅಂತ ಹೇಳೋದನ್ನು ಕೂಡ ಈ ತನಿಖೆಯಲ್ಲಿ ಬರ್ತದಲ್ಲ. ಅದು ಇದೇ ತನಿಖೆಯಲ್ಲಿ ಬರ್ತದೆ. ನಿಮಗೆ ಈಗ
ಬೇರೆ ಬೇರೆ ಘಟನೆಯಲ್ಲಿ ನೋಡಿದಾಗ ವೈದ್ಯಾಧಿಕಾರಿಯ ಮೇಲೆ ಆರೋಪಗಳು ಬಂದಾಗ, ತನಿಖಾಧಿಕಾರಿಯ ಮೇಲೆ ಆರೋಪ ಬಂದಾಗ ಅವರು ಕರ್ತವ್ಯವನ್ನು ಸರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಆರೋಪಿ ಖುಲಾಸೆ ಆಗ್ಬೋದು ಬಿಟ್ಟರೆ, ಆ ತನಿಖಾಧಿಕಾರಿ ಸರಿಯಾಗಿ ಕೆಲಸ ಮಾಡಿದರೆ, ವೈದ್ಯಾಧಿಕಾರಿ ಸರಿಯಾಗಿ ಕೆಲಸ ಮಾಡಿದರೆ ಒಬ್ಬ ಆರೋಪಿ ಅಪರಾಧಿ ಆಗ್ತಾನೆ. ಹೌದು. ಇನ್ನು ಮುಂದೆ ಈ ವ್ಯಕ್ತಿ ಕೂಡ ಕೆಲವೊಂದು ಹೆಸರನ್ನ ಹೇಳುವಂತ ಸಾಧ್ಯತೆ ಕೂಡ ಖಂಡಿತವಾಗಿ ಇರುತ್ತೆ. ಅವರು ಈಗ ಪೊಲೀಸರ ಸುಪರ್ದಿಗೆ ಕೊಟ್ಟರೆ ತಕ್ಷಣ ಕೇಳ್ತಾರೆ ಅವರು. ಅವರು ಇನ್ನು ನನಗೆ ರಕ್ಷಣೆ ಕೊಡಿ ಅದು ಇದು ಅನ್ನುವಂಥದ್ದು ಅಷ್ಟು ಆಪ್ಷನ್ ಅಲ್ಲ ಅದು. ಅವರು ಹೇಳ್ತಾರೆ, ಯಾಕಂದ್ರೆ ಅದನ್ನೇ ತಿಂಗಳುಗಟ್ಟಲೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅಲ್ಲ. ಈಗ ಒಂದು FIR ದಾಖಲಾದ ನಂತರ ಅವರು ಕೊಲೆ ಕೇಸಿನ ಶಂಕೆಯಲ್ಲಿ ಇದ್ರೆ 60 ದಿನದಲ್ಲಿ ಆ ಕೇಸ್ ಮುಗಿಸ್ಬೇಕು. ಕೋರ್ಟಿಗೆ ಚಾರ್ಜ್ ಶೀಟ್ ಅವ್ರು ರಿಪೋರ್ಟ್ ಮಾಡಬೇಕು ಅವರು, ಅಥವಾ ತನಿಖಾಧಿಕಾರಿ ಸ್ವಲ್ಪ ಟೈಮ್ ಕೇಳ್ಬೋದು. ಆ ಅವಧಿಯನ್ನು ಬಿಟ್ಟರೆ ಈ ವ್ಯಕ್ತಿ ಇನ್ನು ಕೋರ್ಟಿನಲ್ಲಿ ಟೈಮ್ ಕೊಡಿ ಅಂತ ಕೇಳಿದಾಗ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತೇಳಿದ್ರೆ ಅವರೇ ದೂರು ಕೊಟ್ಟಿರೋದು, ಅವರು ಹಾಜರಾಗಿದ್ದಾರೆ, ಅವರ ದೂರಿನ ಮೇಲೆ ಕೇಸ್ ಆಗಿದೆ. ಹಾಗಾಗಿ ಪೊಲೀಸರು ತನಿಖಾಧಿಕಾರಿ ಹೇಳಿದಾಗ ಅವರು ಮಾಹಿತಿ ಕೊಡಲೇಬೇಕು. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ನನಗೆ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ, ಈಗ ಮಾಹಿತಿ ಕೊಡ್ಲಿಕ್ಕಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಆದರೆ ಅದನ್ನು ವಿಳಂಬ ಮಾಡಲಿಕ್ಕೆ ಆಗುದಿಲ್ಲ. ಅವರು ಮಾಹಿತಿಯನ್ನು, ಅವರಿಗೆ ಗೊತ್ತಿದ್ದ ಮಾಹಿತಿಯನ್ನು ಅವರು ಕೊಡಲೇಬೇಕು. ಮತ್ತು ಅವ್ರ ದೂರಿನಲ್ಲಿ ಏನು ಹೇಳಿದರೆ ಅದು ಪ್ರತಿ ಅಂಶ ಕೂಡ ಅವರು ತಾಳೆ ಆಗುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅವರು. ನೀವು ದೃಶ್ಯಾವಳಿ ನೋಡ್ತಾ ಇದ್ದೀರಾ, ಅನೇಕ ವಾಹನಗಳಿದೆ, ಪೊಲೀಸ್ ವಾಹನ ಇದೆ, ಆಮೇಲೆ ವಕೀಲರ ವಾಹನ ಕೂಡ ಇದೆ, ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಅಲ್ಲಿ. ಸದ್ಯಕ್ಕೆ ಇಲ್ಲಿ ವಿಚಾರಣೆ ಆಗ್ತಾ ಇದೆ. ಮುಂದಿನ ಹಂತಕ್ಕೆ ಅವ್ರು ಹೇಳಿದ ಹಾಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅಲ್ಲಿ ಸ್ಥಳ ಪರಿಶೀಲನೆ ಕೂಡ ಆಗ್ಬೋದು. ಈಗ ಸದ್ಯಕ್ಕೆ ಈಗಾಗಲೇ ಒಂದು ಸಮಯ ಕೂಡ ಇಡೀ ಸಂಜೆ ಆಗ್ತಾ ಇದೆ. ಹಾಗೆ ಮುಂದೆ ಏನಾಗುತ್ತೆ, ಇಲ್ಲಿ ಇವತ್ತಿಗೆ ಆ ವಿಚಾರಣೆ ನಿಲ್ಲಿಸ್ತಾರಾ ಅಥವಾ ಅಲ್ಲಿ ಯಾವ ಸ್ಟೇಷನ್ ನಿಲ್ಲಿಸ್ಬೋದು ಯಾವುದು ಕೂಡ ಇನ್ನೂ ಕೂಡ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಅದು ನೀವು ಹೇಳಿದಾಗ ಮೋಸ್ಟ್ಲಿ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಸೆಕ್ಯೂರಿಟಿ ಕೊಟ್ಟು ರಿಮಾಂಡ್ ಹೋಮಗೂ ಕಳಿಸ್ಬೋದು. ವಕೀಲರೊಟ್ಟಿಗೆ ಕಳಿಸ್ತಾರೆ ಅಂತ ಹೇಳಲಿಕ್ಕೂ ಬರುದಿಲ್ಲ, ಧರ್ಮಸ್ಥಳ ಠಾಣೆಗೆ ಕಳಿಸ್ಬೋದು. ಫುಲ್ ಅಲ್ಪ ಕಂಟಿನ್ಯೂಸ್ ಬರ್ತಾನದ ಸಂದೇಶ ಕಾಲಂ ಪೊಂಜಿ ಕೊಡೆ ಕೊಡೆ ತೇರಿಸ್ತೇವೆ ಅಜ ಲಕ್ಕರವನ್ನು ರೂಟ್ ಬರೋದ ಸಂದೇಶರೇ ಕೊಡೆ ಕೊಡೆ ಬಿಡು ಕೊಡೆ ಅರೇಂಜ್ ಮಾಡ್ಲಿ ಕೊಡೆ ಕೊಡೆ ಎರಡನ್ನು ಉಂಡದುಲಿ ಲೈವ್ ಕಟ್ಟ ಚಂಡಿಯ ಒಂದು ಗೋರುಡತ್ತೆ ಮಾರ पनले पनले लैव ओडले पनले पनले विषय ओके 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 पनले पनले अವು ಯಾನಿರಿಗೆ ಅವೇನೆ ಓಕೆ 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 ಹಾಂ ಸರಿ ಸರಿ ಹ್ಞೂ
दीदी सर हमने नोड़े दादा बस दादा ओके 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 सरी 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 ओके ओके
ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಸುದ್ದಿ ನ್ಯೂಸ್ ಅಲ್ಲಿ ಈಗ ನೋಡ್ತಾ ಇರಬಹುದು. ಎಲ್ಲ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಆ ಒಂದು ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿಯನ್ನ ಕರೆತರಲಾಗ್ತಾ ಇದೆ ಹೊರಗಡೆ ಆಗ್ಲಿ ನಾವು ಹೇಳ್ತಾ ಇದ್ವಿ. ಒಂದು ಇನ್ನೋವಾ ಕಾರ್ ಕೂಡ ಇತ್ತು, ಅವ್ರನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ. ಸದ್ಯಕ್ಕೆ ಈಗ ಆ ಒಂದು ಮುಸುಕುದಾರಿ ವ್ಯಕ್ತಿಯನ್ನ ಒಂದು ಪೊಲೀಸ್ ಬಂದೋಬಸ್ತ್ ಮೂಲಕ ಹೊರಗಡೆ ಕರೆತರಲಾಗ್ತಾ ಇದೆ. ಸದ್ಯಕ್ಕೆ ಮುಂದೆ ಏನು ಎತ್ತ ಎಲ್ಲಿ ಹೋಗ್ತಾರೆ ಏನು ಕೂಡ ಗೊತ್ತಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅವರನ್ನ ಹೊರಗಡೆ ಎಲ್ಲ ವಿಚಾರಣೆ ಎಲ್ಲ ಆಗಿದೆ. ಸತತವಾಗಿ 1.5 ತಾಸುಗಳ ಕಾಲ ಒಂದು ವಿಚಾರಣೆ ಆಗಿದೆ. ಸದ್ಯ ನೋಡ್ತಾ ಇದ್ದೀರಿ ನೀವು ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡ್ತಾ ಇದ್ದೀರಾ ನೀವು. ಆಗಲೇ ಒಂದು 4:15 ಗಂಟೆಗೆ ಆ ಒಂದು ವ್ಯಕ್ತಿಯನ್ನ ಪೊಲೀಸ್ ಬಂದೋಬಸ್ತ್ ಮೂಲಕ ಮುಸುಕುಧಾರಿಯಾಗಿ ಅವರನ್ನ ಒಂದು ಕರೆದುಕೊಂಡು ಹೋಗಲಾಗಿತ್ತು. ಸದ್ಯಕ್ಕೆ ಈಗ ವಿಚಾರಣೆ ಆಗಿದೆ. ಯಾವ ಹಂತದಲ್ಲಿ ಆಯಿತು, ಏನೆಲ್ಲ ಪ್ರಶ್ನಾವಳಿ ಆಯಿತು, ಏನೆಲ್ಲ ದಾಖಲೆ ಸಿಕ್ತು, ಏನೆಲ್ಲ ಅವರು ಆ ಮಾಹಿತಿಯನ್ನು ಬಿಚ್ಚಿಟ್ರು, ಯಾವುದು ಕೂಡ ಗೊತ್ತಿಲ್ಲ. ಸದ್ಯ ಎಲ್ಲವೂ ಕೂಡ ಗೌಪ್ಯವಾಗಿದೆ. ಸದ್ಯಕ್ಕೆ ಇದೀಗ ವಿಚಾರಣೆ ಆದ ನಂತರದಲ್ಲಿ ಆ ಒಂದು ವ್ಯಕ್ತಿಯನ್ನ, ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ, ಗೊಂದಲವನ್ನ ಸೃಷ್ಟಿ ಮಾಡಿರುವಂತಹ ಆ ವ್ಯಕ್ತಿಯನ್ನ ಹೊರಗಡೆ ಕರೆತರ್ತಾ ಇದ್ದಾರೆ. ಇನ್ನೇನು ಆ ಒಂದು ಇನ್ನೋವಾ ಕಾರ್ ಮೂಲಕ ಅವರು ಕೂಡ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಮುಂದೆ ಏನು ಎತ್ತಾ ಇರುವ ಪ್ರತಿಯೊಂದು ಮಾಹಿತಿ ಕೂಡ ಮೇಲೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸದ್ಯಕ್ಕೆ ನಮ್ಮ ಸುದ್ದಿ ನ್ಯೂಸ್ ನೇರ ಪ್ರಸಾರ ಇಲ್ಲದೆ ಹೋದ್ದು ಕೂಡ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಾವು ಪ್ರತಿಯೊಂದು ವಿಚಾರವನ್ನು ಕ್ಷಣಕ್ಕೂ ನಿಮಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸುದ್ದಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲದೆ ನಮ್ಮ ವೆಬ್ಸೈಟ್ ಕೂಡ ನೀವು ವೀಕ್ಷಣೆ ಮಾಡ್ತಾ ಇರಿ. ಎಲ್ಲ ಒಂದು ಕ್ಷಣದ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ. ನಮ್ಮ ನೇರ ಪ್ರಸಾರ ಸದ್ಯಕ್ಕೆ ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಆದರೂ ಕೂಡ ಈ ವಿಚಾರದಲ್ಲಿ ನಾವು ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಏನಾಯಿತು, ಕೋರ್ಟ್ ಒಳಗೆ ಸಂಪೂರ್ಣವಾಗಿ ರಹಸ್ಯವಾಗಿರ್ತದೆ. ಯಾವುದೇ ಕಾರಣಕ್ಕೆ ಅದನ್ನು ಬಹಿರಂಗ ಮಾಡುವಂಥದ್ದು ಇಲ್ಲ. ಮೊದಲಿನ IPC 164, ಈಗಿನ BNS ನಲ್ಲಿ 183, ಮೊದಲಿನ CRPC, ಈಗಿನ BNSS ಕಾನೂನು ಬದಲಾವಣೆ ಆದ್ದು. ಮೊದಲು IPC ಇತ್ತು, ಈಗ BNS ಆಗಿದೆ. ಮೊದಲು CRPC ಇತ್ತು, ಈಗ BNSS ಆಗಿದೆ. ಮೊದಲು 164 ಇತ್ತು, ಈಗ 183 ಆಗಿದೆ ಅದರ ಸೆಕ್ಷನ್ನ ಹೆಸರು. ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಕೋರ್ಟಿನ ಒಳಗೆ ದಾಖಲಾಗಿರುವಂಥದ್ದು ರಹಸ್ಯವಾಗಿರ್ತದೆ. ಇದು ಒಂದು ಅಪ್ರಾಪ್ತ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ಕೇವಲ ಜಡ್ಜಿನ ಎದುರು ಮಾತ್ರ ಹೇಳಿಕೆ ದಾಖಲು ಮಾಡುವಂಥ ಪ್ರಕ್ರಿಯೆ ಏನಿದೆ CRPCಯಲ್ಲಿ ಆಗ್ತಾ ಇತ್ತು, ಈಗಿನ BNSS ಅಲ್ಲಿ ಆಗ್ತದೆ. ಸೇಮ್ ಘಟನೆ. ಒಬ್ಬ ವ್ಯಕ್ತಿ, ನಿಗೂಢ ವ್ಯಕ್ತಿ ಇದ್ದಾರೆ, ಅವರ ಹೇಳಿಕೆ ದಾಖಲು ಕೂಡ ನಿಗೂಢವೇ, ಅದು ಕೋರ್ಟಿನ ಒಳಗೆ ಮಾತ್ರ ಇರುವಂಥದ್ದು. ಈಗ ನಮ್ಮ ಚಾನಲ್ ಹೆಡ್ ಮುಖ್ಯಸ್ಥರು ದಾಮೋದರ ದೊಂಡಲ ಸಹಿತ ನಮ್ಮ ರಿಪೋರ್ಟರ್ಗಳು ಬೆಳ್ತಂಗಡಿ ಕೋರ್ಟ್ನ ಆವರಣದಲ್ಲಿದ್ದಾರೆ. ಅಲ್ಲಿಂದ ಕ್ಷಣದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಆದರೆ ಈಗ ನಾವು ಕೇಳ್ತಿರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಈಗ ದಾಖಲಾಗಿರುವಂಥದ್ದು BNS 183 ದಾಖಲಾಗಿದೆ. ಆ ಜಡ್ಜಿನ ಎದುರು ದಾಖಲಾಗಿರುವಂಥ ಹೇಳಿಕೆಗಳು ಸಂಪೂರ್ಣವಾಗಿ ರಹಸ್ಯವಾಗಿರ್ತದೆ. ಅದು ಯಾವುದೇ ಕಾರಣಕ್ಕೂ ಬಹಿರಂಗ ಆಗುವುದಿಲ್ಲ. ಅದು ಮತ್ತೆ ತನಿಖಾಧಿಕಾರಿ ಅವರಿಗೆ ಸಿಕ್ಕಿದಾಗ ಅವರು ಏನು ಹೇಳಿದ್ದಾರೆ ಅಂತೇಳಿ ಅದರ ಮೇಲೆ ವಿಚಾರಣೆಗಳು ಮುಂದುವರಿತದೆ. ಮತ್ತೆ ಇವತ್ತು ವಿಚಾರಣೆ ನಡೆದಿರುವಂಥದ್ದು ಪ್ರಧಾನ ಸಿವಿಲ್ ಮತ್ತು JMFC ನ್ಯಾಯಾಲಯದ ನ್ಯಾಯಾಧೀಶರಾಗಿರುವ ಸಂದೇಶ್ ಕೆ ಅವರ ಎದುರಿನಲ್ಲಿ ಈ ಹೇಳಿಕೆ ದಾಖಲಾಗಿದೆ. ಮೊನ್ನೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರಿಗೆ FIR ದಾಖಲು ಮಾಡಲಿಕ್ಕೆ ಅನುಮತಿ ಕೊಟ್ಟಿರುವಂಥದ್ದು ವಿಜಯೇಂದ್ರ TH ಅವರು. ಇವತ್ತು ಜಡ್ಜ್ ಎದುರು ಪ್ರೊಡ್ಯೂಸ್ ಆಗಿರುವಂಥದ್ದು ಸಂದೇಶ್ ಕೆ ಅವರ ಎದುರು. ಅವರು ಸುದೀರ್ಘವಾಗಿ ಅದರ ವಿಚಾರಣೆಯನ್ನು, ಪ್ರಾಥಮಿಕ ಹಂತದ ವಿಚಾರಣೆಯನ್ನು ಮಾಡಿದ್ದಾರೆ. CRPC ಅಥವಾ ಈಗಿನ BNSSನಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದ ಬೆಳವಣಿಗೆ ಏನಾಗಿದೆ ಅನ್ನುವಂಥದ್ದು ಕ್ಷಣದ ಮಾಹಿತಿಯನ್ನು ನಾವೀಗ ಕೊಡಲಿಕ್ಕೆ ಇದ್ದೇವೆ. ಈಗಾಗಲೇ ಕೋರ್ಟಿನ ಒಳಗಿನ ಇವತ್ತಿನ ಪ್ರಕ್ರಿಯೆ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ. ಈಗ ಅನಾಮಿಕ ವ್ಯಕ್ತಿ, ದೂರುದಾರ, ಸಾಕ್ಷಿದಾರರು ಹೌದು, ಅವರನ್ನು ಹೊರಗೆ ತರುವಂಥ, ಕೋರ್ಟಿನಿಂದ ಹೊರಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಈಗ ಆಗ್ತದೆ.
ಎಸ್, ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿ, ಸುದ್ದಿ ನ್ಯೂಸಲ್ಲಿ ವಿಶೇಷ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ನೋಡುಗರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಅಷ್ಟು ಕುತೂಹಲ ಇದೆ. ಆ ವ್ಯಕ್ತಿ ಯಾರು, ಮುಂದೆ ಏನಾಗುತ್ತೆ, ಆ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ, ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುವಂಥ ವಿಚಾರ. ಇದೀಗ ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಪುತ್ತೂರಿನ ತುಂಬ ಖ್ಯಾತ ವಕೀಲರಾಗಿರುವಂತಹ ಮಹೇಶ್ ಕಜೆ ಇದ್ದಾರೆ. ನಮಸ್ತೆ ಕಜೆ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಅದೀಗ ನಾವು ವಿಚಾರವನ್ನು ಹೇಳ್ತಾ ಇದ್ವಿ. ನಾವು ಈ ಒಂದು ಧರ್ಮಸ್ಥಳ ಗ್ರಾಮದ ಒಂದು ಆ ಪತ್ರ ಬಹಳ ಸೆನ್ಸೇಷನ್ ಮೂಡಿರುವಂತಹ ವಿಚಾರ ಅದು. ಇದೀಗ ಒಂದು 4:15 ಗಂಟೆಗೆ ಆ ಒಂದು ವ್ಯಕ್ತಿಯನ್ನ ನಮ್ಮ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈಗ 1.5 ತಾಸಾಯ್ತು, ಆ ವಿಚಾರಣೆ ಎಲ್ಲ ಆಯಿತು, ಎಲ್ಲವೂ ಕೂಡ ಆಯಿತು. ಸೊ ಏನೆಲ್ಲ ಅಲ್ಲಿ ಆಗಿರ್ಬೋದು ಸರ್ ಒಳಗಡೆ, ಅದರ ಪ್ರಕ್ರಿಯೆ ಎಲ್ಲ ಏನಿರುತ್ತೆ ಅಂತ? ಮೇಡಮ್, ಈ ಒಂದು ಪ್ರಕ್ರಿಯೆಯ ಇಡೀ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಅದು ತೀರಾ ಗೌಪ್ಯವಾಗಿ ಆಗುವಂತಹದ್ದು. ಒಂದು ಇನ್ ಕ್ಯಾಮರಾ ಅಂತ ಹೇಳ್ತೇವೆ ನಾವು. ಆ ಸಂದರ್ಭದಲ್ಲಿ ಒಳಗೆ ಯಾರು ಇರುವಂತೆ ಇಲ್ಲ, ಕೇವಲ ನ್ಯಾಯಾಧೀಶರು ಮತ್ತೆ ಅಲ್ಲಿ ಅದನ್ನ ಟೈಪ್ ಮಾಡುವಂತ ಟೈಪಿಸ್ಟ್ ಏನಿದ್ದಾರೆ ಅವರು, ಹೆಚ್ಚು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈ ಬೆಂಚ್ ಕ್ಲರ್ಕ್ ಅಂತ ಹೇಳ್ತಾರೆ, ಕೋರ್ಟ್ ಆಫೀಸರ್ ಅಂತ ಹೇಳ್ತಾರೆ, ಅವರು ಇರ್ತಾರೆ. ಅದರ ಹೊರತಾಗಿ ಬೇರೆ ಯಾರು ಅಲ್ಲಿ ಇರುವಂತಿಲ್ಲ. ಮತ್ತು ಹಿಂದೆ ಇದನ್ನೇ 164 ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ರು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಅದನ್ನ ಸೆಕ್ಷನ್ 183 ಅಂತ ಹೇಳ್ತಾರೆ. ಅದರ ಅಡಿಯಲ್ಲಿ ಇಂತಹ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡುವಂತದ್ದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ನೇರವಾಗಿ ನ್ಯಾಯಾಧೀಶರ ಮುಂದೆ ಹೇಳುವ ಕಾರಣ ಅದಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಇರ್ತದೆ. ಎವಿಡೆನ್ಷಿಯರಿ ವ್ಯಾಲ್ಯೂ ಅಂತ ಹೇಳ್ತಾರೆ. ಸಾಕ್ಷಿಯಾಗಿ ಅದನ್ನು ಹೆಚ್ಚು ವಿಶೇಷವಾಗಿ ಪರಿಗಣಿಸ್ತಾರೆ ಅಂತ ಸ್ಟೇಟ್ಮೆಂಟ್ ಅನ್ನು. ಮತ್ತೆ ಅದನ್ನ ಅವರು ಕೂಡ ಬಹಿರಂಗಪಡಿಸುವಂತಿಲ್ಲ. ಈಗ ನೀವು ಕೇಳಿದ್ರೆ ಒಳಗೆ ಏನಾಗ್ತದೆ ಅಂತ, ಆರಂಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ಯಾರು ಯಾವುದಾದ್ರೂ ಒತ್ತಡದಿಂದ ಕರ್ಕೊಂಡು ಬಂದಿದ್ದಾರಾ, ಅಥವಾ ಇದೇ ರೀತಿಯಲ್ಲಿ ಹೇಳಿಕೆ ಕೊಡುವಂತೆ ಯಾರು ಅವರಿಗೆ ಬೆದರಿಕೆ ಇತ್ಯಾದಿಯಾಗಿ ಹೇಳಿದ್ದಾರಾ, ಈ ಹೇಳಿಕೆಯನ್ನು ನೀಡುವುದರ ಪರಿಣಾಮ ಏನು ಅಂತ ಹೇಳುವಂತಹದ್ರ ಅರಿವು ಅವರಿಗೆ ಇದೆಯಾ, ಇತ್ಯಾದಿ ಎಲ್ಲ ನ್ಯಾಯಾಧೀಶರೇ ನೇರವಾಗಿ ಅವರಲ್ಲಿ ಪ್ರಶ್ನೆ ಕೇಳ್ತಾರೆ. ನ್ಯಾಯಾಧೀಶರಿಗೆ ಇವರು ಸರಿಯಾಗಿ ಸಾಕ್ಷಿ ಹೇಳಲಿಕ್ಕೆ ಸ್ವತಂತ್ರವಾಗಿ ಒತ್ತಡರಹಿತವಾಗಿ ಬಂದಿದ್ದಾರೆ ಅಂತ ಹೇಳುವಂತಹದ್ದು ಮನವರಿಕೆ ಆದ ನಂತರ ಅವರು ಆ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಳ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ಸ್ವತಂತ್ರವಾಗಿ ಇರ್ತದೆ. ಆದ್ರೆ ಯಾವುದೇ ವಕೀಲರು ಅದನ್ನ ಪ್ರಾಂಪ್ಟ್ ಮಾಡುವಾಗಿಲ್ಲ. ಅವರಿಗೆ ನಾವೇನು ಅಂದ್ರೆ, ಈ ಲೀಡಿಂಗ್ ಕ್ವಶನ್ ಅಂತ ಅವರಿಗೆ ನೆಕ್ಸ್ಟ್ ಏನಾಯ್ತು, ಆ ನಂತರ ಏನಾಯ್ತು ಅಂತ ಹೇಳಿ ಆ ಪ್ರಶ್ನೆ ಇದರಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಿಲ್ಲ. ಅವರಿಗೆ ನೇರವಾಗಿ ಅವರ ಪರಿಜ್ಞಾನದಲ್ಲಿ, ಅವರ ತಿಳುವಳಿಕೆಯಲ್ಲಿ ಏನಿದೆ ಅವರು ಹೇಳಲಿಕ್ಕೆ ಇಚ್ಛಿಸ್ತಾರೆ ಅದನ್ನು ಹೇಳುವಂತಹದ್ದು. ಸದ್ರಿ ಹೇಳಿಕೆಯನ್ನ ರೆಕಾರ್ಡ್ ಮಾಡಿದ ನಂತರ ಕೂಡ ನ್ಯಾಯಾಧೀಶರು ಅದನ್ನು ಫೀಲ್ಡ್ ಕವರ್ ಅಲ್ಲಿ ಇಡಬೇಕು, ಅದನ್ನು ಬಹಿರಂಗಪಡಿಸುವಂತಿಲ್ಲ. ಅದು ತನಿಖೆ ಮುಂದುವರಿದು ಏನು ನಾವು ಚಾರ್ಜ್ ಶೀಟ್ ಅಂತ ಅಂತಿಮ ವರದಿ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಅದು ಬಹಿರಂಗಪಡಿಸಲ್ಪಡ್ತದೆ. ಅಲ್ಲಿಯ ತನಕ ಗೌಪ್ಯವಾಗಿ ಇರ್ತದೆ. ಮಹೇಶ್ ಕಜಾರಿ, ಇಲ್ಲಿ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಈಗ ಬೇರೆ ಪ್ರಕರಣದಲ್ಲಿ ಮೊದಲಿನ IPC, ಈಗಿನ BNS, ಮೊದಲಿನ CRPC, ಈಗಿನ BNSS ಅಲ್ಲಿ ಇಂಥ ಘಟನೆಗಳು ಆಗ್ತದೆ, ಹೇಳಿಕೆ ದಾಖಲು ಮಾಡುವಂಥದ್ದು. ಹೌದು, ಅದು ಕೋರ್ಟಿನ ಪ್ರಕ್ರಿಯೆಯಲ್ಲಿ ಇರ್ತದೆ, ತನಿಖೆ ಸಾಗ್ತದೆ. ಆದ್ರೆ ಇಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಿಗೆ ಹಾಜರಾಗಿರುವಂತದ್ದು. ಸರ್, ಈಗಾಗಲೇ ಅವನು ದೂರು, ನನಗೆ ತಿಳುವಳಿಕೆ ಅಂತ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಆ ವ್ಯಕ್ತಿ ಈಗಾಗಲೇ ದೂರನ್ನ ದಾಖಲಿಸಿದ್ದಾನೆ. ಹೌದು, FIR ಆಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. FIR ಆಗಿದೆ. FIR ಆದಂತ ಸಂದರ್ಭದಲ್ಲಿ ಆತ ಸರ್, ಈಗ ಆ ಸೆಕ್ಷನ್ ಗಳಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅವರು ಸ್ವಇಚ್ಛೆಯಿಂದ ಕೊಡುವಂತ ಹೇಳಿಕೆ ಅದು. ಹೌದು, ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತ ತಿಳುವಳಿಕೆ ನಮ್ಮದೇನಿರ್ತದೆ ಅಂತ ಹೇಳಿದ್ರೆ, ಪೊಲೀಸರವರನ್ನು ಕರ್ಕೊಂಡು ಬರ್ತಾರೆ ಅಥವಾ ಅವರಿಗೆ ತಿಳುವಳಿಕೆ ಕೊಡ್ತಾರೆ ಅಂತ ಅಲ್ಲ. ಕಾನೂನಿನ ಮಾಹಿತಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ತಾನಾಗಿ ಬಂದು ತನಗೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡ್ಲಿಕ್ಕೆ ಇದೆ ಅಂತ ಹೇಳುವಂತ ಅವಕಾಶ ಇದೆ. ಓಕೆ, ಹಾಗಾಗಿ ಇದೇನು ಕಾನೂನಿಗೆ ವಿರುದ್ಧವಾದಂತ ವಿಚಾರವೇ ಅಲ್ಲ. ಆಲ್ರೆಡಿ FIR ಆಗಿದೆ. ತನಿಖೆ ಹಂತದಲ್ಲಿ ಪೊಲೀಸರು ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನು ತಿರುಚುವ ಸಾಧ್ಯತೆ ಇದೆ ಅಂತ ಹೇಳುವಂತ ಏನಾದ್ರೂ ಒಂದು ಅವರಿಗೆ ಅನುಮಾನ ಇದ್ದರೆ ಅಥವಾ ಹೆದರಿಕೆ ಇದ್ರೆ, ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಇಂತಹ ಒಂದು ಸಂದರ್ಭವನ್ನ ಬಳಸಿಕೊಳ್ಳಿಕ್ಕೆ ಅನುಕೂಲವಿದೆ.
ಓಕೆ, ಈಗ ಇಲ್ಲಿ ಇವರು ಒಬ್ಬ ದೂರುದಾರ ಮತ್ತು ಒಬ್ಬ ದೂರುದಾರ, ಇವರು ಅನಾಮಿಕ ವ್ಯಕ್ತಿ ಹೌದು. ಮತ್ತೆ ಪ್ರಮುಖ ಸಾಕ್ಷಿದಾರ. ಯಾಕಂದ್ರೆ ಅವರು ಹೇಳಿಕೊಂಡಿದ್ದಾರೆ, ಇಲ್ಲಿ ಹೆಣವನ್ನ ನನ್ನ ಹತ್ರ ಬಲವಂತವಾಗಿ ಊತು ಹಾಕಿಸಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಈಗ ಇವತ್ತು ಕೋರ್ಟ್ಗೆ ದಾಖಲಾಗಿ ಅವರು ಹೇಳಿಕೆ ಕೊಟ್ಟ ನಂತರ ಅವರೀಗ ಪೊಲೀಸರ ಸುಪರ್ದಿಗೆ ತಗೊಳ್ತಾರ, ಅಲ್ಲ ಅವರು ವೈಯಕ್ತಿಕವಾಗಿ ಅವರಿಗೆ ಬೇಕಾದಲ್ಲಿಗೆ ಹೋಗ್ಬೋದಾ? ಇಲ್ಲ ಸರ್, ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂತದ್ದಿಲ್ಲ. ಈಗ ಅವರು ಆರೋಪಿಯಾಗಿ ಬಂದಿಲ್ಲ ಅಲ್ಲಿಗೆ, ದೂರುದಾರನಾಗಿ ಬಂದಿದ್ದಾರೆ. ದೂರುದಾರನಾಗಿ ಬಂದಿದ್ದಾರೆ. ಹಾಗಾಗಿ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಆ ಸಂದರ್ಭ ಬರಲಿಕ್ಕಿಲ್ಲ. ಆದ್ರೆ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಪೊಲೀಸರು ಸುಪರ್ದಿಗೆ ತಗೊಳ್ಬಹುದು. ಹೆಚ್ಚಿನ ವಿಚಾರಣೆಗೆ ಬೇಕಾದ್ರೆ ಬರಬೇಕು ಅಂತ ಹೇಳಿ ಅವರಿಗೆ ಸಮನ್ಸ್ ಮಾಡಬಹುದು, ಅವರನ್ನ ಸ್ಟೇಷನ್ಗೆ ಕರ್ಕೊಳ್ಬಹುದು, ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬಹುದು. ಓಕೆ, ಯಾಕಂದ್ರೆ ಅವ್ರು ಹೇಳಿದ್ದಾರೆ ನನಗೆ ಮಾಹಿತಿ ಎಲ್ಲ ಇದೆ, ಆದ್ರೆ ನನಗೆ ಜೀವಕ್ಕೆ ತೊಂದರೆ ಆಗ್ಬೋದು, ನನ್ನನ್ನು ಕೊಲೆ ಮಾಡ್ಬೋದು, ನಾನು ಇಲ್ಲದಂತೆ ಆಗ್ಬೋದು ಅಂತ, ಆದ್ರೆ ನನಗೆ ರಕ್ಷಣೆ ಕೊಡಬೇಕು ಅಂತ ಮೊದಲೇ ಕೇಳಿದ್ದಾರೆ. ಹಾಗಾಗಿ ಅವರ ಹೆಸರನ್ನು ಬಹಿರಂಗ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಪೊಲೀಸ್ ಇಲಾಖೆ ಮೊನ್ನೆ ಕೇಳಿಕೊಂಡಿದೆ. ಹಾಗಾಗಿ ಇಲ್ಲಿರುವಂತ ಪ್ರಶ್ನೆ, ಅವರಿಗೆ ಕೋರ್ಟಿಗೆ ಬಂದ್ರು ಅಂತ ಹೇಳುವಂಥದ್ದು ಬಹಿರಂಗ ಆಗಿದೆ, ಇನ್ನು ಅವರಿಗೆ ಹೇಗೆ ರಕ್ಷಣೆ ಕೊಡ್ತಾರೆ? ವಕೀಲರೊಟ್ಟಿಗೆ ಕಳಿಸ್ತಾರಾ? ಅಲ್ಲ ಸರ್, ಅವ್ರು ಯಾರು ಅಂತ ನೋಡಿ ನಾನು ಗಮನಿಸಿದ ರೀತಿಯಲ್ಲಿ, ನಾನು ಯಾವುದೋ ಮಾಧ್ಯಮಗಳಲ್ಲಿ ವರದಿಯಾದಂತ ವರದಿಯನ್ನು ನೋಡಿದ್ದು, ಅದರಲ್ಲಿ ಅವರನ್ನು ನ್ಯಾಯಾಲಯಕ್ಕೆ ತರುವಾಗ ಕೂಡ ಅವರ ಗುರುತನ ಬಹಿರಂಗ ಪಡಿಸಲಿಲ್ಲ. ಹೌದು, ಅವರು ಮುಖವಾಡದೊಂದಿಗೆ ಬಂದಿದ್ದಾರೆ. ಹೌದು, ಮುಸುಕು ಹಾಕಿ ಅವರನ್ನು ನ್ಯಾಯಾಲಯಕ್ಕೆ ತಂದಿದ್ದಾರೆ. ಹೌದು ಹೌದು. ಹಾಗಾಗಿ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗುವಂತ ಅವಕಾಶ ಅಲ್ಲಿ ಇಲ್ಲ. ಓಕೆ, ಕೋರ್ಟಿನ ಒಳಗೆ ಆದಂತಹದ್ದು 4 ಗೋಡೆಯ ಮಧ್ಯದಲ್ಲಿ ಮಾತ್ರ ಇರ್ತದೆ, ಅದನ್ನು ಹೊರಗೆ ಬಹಿರಂಗಪಡಿಸುವಂತಿಲ್ಲ. ಓಕೆ, ಹಾಗಾಗಿ ಆ ಗೌಪ್ಯತೆ ಹಾಗೆ ಇರ್ತದೆ. ಓಕೆ, ಬಹುತೇಕ ಅವರವರ ವಕೀಲರ ಜೊತೆಯಲ್ಲೇ ಹೋಗುವಂತ ಸಾಧ್ಯತೆ ಹೆಚ್ಚು. ಓಕೆ. ಮತ್ತೆ ಮುಂದಿನ ತನಿಖೆ ಬೇಕು ಅಂತ ಆದ್ರೆ ಅವರನ್ನು ಪೊಲೀಸ್ನವರು ನೋಟಿಸ್ ಮಾಡಿ ಕರಿಬೇಕಾಗ್ತದೆ. ಹೌದು, ಕಳಿಸ್ತಾರೆ, ಮತ್ತೆ ಅವರನ್ನ ತನಿಖೆ ಮಾಡ್ತಾರೆ. ಓಕೆ, ಓಕೆ. ಈ ಸಾಕ್ಷಿಯಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅದನ್ನು ನ್ಯಾಯಾಧೀಶರವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದೊಮ್ಮೆ ನೀನು ಕೊಡುವಂತಹ ಸಾಕ್ಷಿ ನಿನಗೆ ವಿರುದ್ಧವಾಗಿ ಕೂಡ ಸಂದರ್ಭ ಬಂದ್ರೆ ಬಳಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಹುಶಃ ನಿಮ್ಗೆ ಅರ್ಥ ಆಗಿರ್ಬೋದು. ಎಸ್ ಎಸ್, ಅದು ವಾಲಂಟರಿ ನೇಚರ್ ಅಂತ. ಓಕೆ, ಸ್ವತಂತ್ರವಾಗಿ ಹೇಳುವಂತದ್ದು. ಓಕೆ, ಓಕೆ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಅವ್ರು ಹೇಳೋದು ವಿಚಾರವನ್ನು ಹೇಳ್ಕೊಂಡು ನಾವು ಮಾತಾಡೋದಾದ್ರೆ, ಅದೇ ಅವರೊಬ್ಬ ದೂರುದಾರನಾಗಿ ಏನು ಹೇಳಬೇಕು ಅದನ್ನು ಹೇಳ್ತಾರೆ, ಹೇಳಿದ್ದಾರೆ. ಈಗಾಗಲೇ ಇಲ್ಲಿ ಮುಕ್ತಾಯ ಆಗಿದೆ ಮತ್ತು ಸಂಪೂರ್ಣ ಗೌಪ್ಯತೆಯಿಂದ ಇರ್ತದೆ. ಜುಡಿಷಿಯಲ್ ಕಸ್ಟಡಿ ಅನ್ನುವಂಥದ್ದು ಬರುವುದಿಲ್ಲ, ಯಾಕೆಂದರೆ ಆರೋಪಿ ಅಲ್ಲ. ಆದರೆ ಪೊಲೀಸರು ಸುಪರ್ದಿಗೆ ತಗೊಳ್ಬೋದು ಮಾಹಿತಿ, ಅದು ತಗೊಳ್ಳೇಬೇಕು. ಈಗ ಇವತ್ತೆಲ್ಲ ನಾಳೆ ಆದರೂ ಪೊಲೀಸರ ವಶಕ್ಕೆ ಅಂತ ಹೇಳಿದ್ರೆ ಅವರ ಸುಪರ್ದಿಗೆ, ಅವರ ದಿನಕ್ಕೆ ಈ ವ್ಯಕ್ತಿ ಬರಲೇಬೇಕು. ಯಾಕಂತ ಹೇಳಿದ್ರೆ ದೂರಿನ ಸಾರಾಂಶವನ್ನು ವಿವರಿಸಬೇಕು, ಮಾಹಿತಿ ಕೊಡಬೇಕು, ಯಾವಾಗ ಘಟನೆ ಆಗಿದೆ ಅಂತ ದಾಖಲಾತಿ ಮಾಡಬೇಕು, ಯಾರು ಒತ್ತಡ ಹಾಕಿದ್ರು ಅಂತ ಹೇಳಬೇಕು, ಯಾರ ಹೆಣವನ್ನು ಊತಿದ್ದೇನೆ ಅಂತ ಹೇಳಬೇಕು, ಅಪರಿಚಿತ ಶವ ಆದರೆ ಅದು ಎಲ್ಲಿ ಸಿಕ್ಕಿದೆ ಅಂತ ಹೇಳಬೇಕು, ಸಿಕ್ಕಿದಾಗ ಯಾರಿಗೆ ಮಾಹಿತಿ ಕೊಟ್ಟಿದ್ರು ಅಂತ ಹೇಳಬೇಕು, ಯಾರು ಯಾವ ಪ್ಲೇಸಲ್ಲಿ ಊರ್ಲಿಕ್ಕೆ ಹೇಳಿದ್ರು ಅಂತ ಹೇಳಬೇಕು, ಆ ಪ್ಲೇಸ್ ಯಾವುದು ಅಂತ ಹೇಳಬೇಕು, ಎಲ್ಲವನ್ನು ಅವರು ಮಾಹಿತಿ ಕೊಡಬೇಕು. ಯಾಕಂದರೆ ತನಿಖಾಧಿಕಾರಿಯ ಕೆಲಸ ಪ್ರಾರಂಭ ಆಗೋದೇ ಅಧಿಕೃತವಾಗಿ ಇವತ್ತಿನಿಂದ. ಯಾವಾಗ ಕೋರ್ಟ್ನ ಒಳಗೆ ಹೋಗಿ ಒಂದಲ್ಲಿ ದಾಖಲಾತಿ ಪ್ರಕ್ರಿಯೆ ಆಯಿತಾ, ಇನ್ನು ತನಿಖಾಧಿಕಾರಿಗೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ, ಅವರು ಅದನ್ನು ಮಾಡಬೇಕು. ಅಲ್ಲಿರುವಂಥದ್ದು ಈಗ ಇಷ್ಟರವರೆಗೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿಯನ್ನು ಈಗ ಒಬ್ಬ ದೂರುದಾರನಾಗಿ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಳ್ಳುವಂಥದ್ದು, ಅದು ಜಡ್ಜ್ ಎಲ್ಲ ಪ್ರಕ್ರಿಯೆಯನ್ನು ಮಾಡಿರ್ತಾರೆ. ಆ ಪ್ರಕ್ರಿಯೆ ಈಗ ಮುಗ್ದಿದೆ. ಆ ನಂತರ ಏನಾಗ್ತದೆ ಅಂತ ಹೇಳುವಂಥದ್ದು, ಈಗ ಮಹೇಶ್ ಕಾಜೆ ಖ್ಯಾತ ವಕೀಲರವರು, ಅವರು ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾಗಿ, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರು ಒಬ್ಬ ಹಿರಿಯ ಕ್ರಿಮಿನಲ್ ವಕೀಲರವರು, ಅವರು ಹೇಳುವ ಪ್ರಕಾರ ಈ ಪ್ರಕ್ರಿಯೆ ಇವತ್ತೇ ಆಗ್ತದೆ ಅಂತ ಏನಿಲ್ಲ. ನೋಟಿಸ್ ಮಾಡಿ ಕರಿಬೇಕು ಅಂತಾದರೆ ಪೊಲೀಸರು ಇವತ್ತೇ ನೋಟಿಸ್ ಮಾಡಲಿಕ್ಕಿಲ್ಲ. ಆ ವ್ಯಕ್ತಿಯ ಅಡ್ರೆಸ್ ಅನ್ನು ತಗೊಂಡಿರ್ತಾರೆ ಅವರು. ಅನಾಮಿಕ ವ್ಯಕ್ತಿ, ಈಗ ನಾವು ಇಷ್ಟವರೆಗೆ ಮಾತಾಡಿದ್ರು ಕೂಡ ಪೊಲೀಸರ ತನಿಖೆಗೆ ಆ ವ್ಯಕ್ತಿ ಒಬ್ಬ ಬೇಕು, ಅನಾಮಿಕನಿಗೆ ನೋಟಿಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ವ್ಯಕ್ತಿ ಯಾರಂತ ತಿಳ್ಕೊಂಡು ಪೊಲೀಸರು ಮಾಡಬೇಕು ಆ ಪ್ರಕ್ರಿಯೆ. ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು, ಅಥವಾ ಭಾರಿ ಗಂಭೀರವಾಗಿ ಪರಿಗಣಿಸಿದ್ರೆ ಇವತ್ತೇ ಆಗ್ಬೋದು. ಈಗಲೇ ಬನ್ನಿ ಅಂತ ತನಿಖೆಗೆ ಕರಿಬೋದು, ವಕೀಲರು ಹೇಗೂ ಇದ್ದಾರೆ ಅವ್ರದ್ದು, ಬನ್ನಿ ಅಂತ ಕರಿಬೋದು. ಒಂದು ಬೆಳವಣಿಗೆ ಸುದೀರ್ಘವಾಗಿ ನಡೀಲಿಕ್ಕಿದೆ. ಅಲ್ಲ, ಈಗ ಒಂದು ವೇಳೆ ಅನಾಮಿಕ ವ್ಯಕ್ತಿ ನನಗೆ ರಕ್ಷಣೆ ಇಲ್ಲ, ನನಗೆ ಥ್ರೆಟ್ ಇದೆ, ಥ್ರೆಟ್ನಿಂಗ್ಸ್ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಆಗ ಪೊಲೀಸರು ಹೇಗೆ ಅವರ ರಕ್ಷಣೆ ಕೊಡ್ತೇವೆ ಅಂತ ಹೇಳ್ಬೋದು.
ಅವರ ಮನೆಗೆ ಪ್ರೊಟೆಕ್ಷನ್ ಆಗ್ತದೆ ಅಥವಾ ಅವರ ಜೊತೆಗೆ ಇಟ್ಕೊಳ್ಳುವಂತಹ ರೀತಿ ಅದು ಅವರ ಪೊಲೀಸ್ ಮತ್ತೆ ತನಿಖಾಧಿಕಾರಿ ಪೊಲೀಸ್ ಇಲಾಖೆ ಅದರ ಬಗ್ಗೆ. ಯಾಕಂದ್ರೆ ನಾನು ಪ್ರಾರಂಭದ ಚರ್ಚೆಯಲ್ಲಿ ಹೇಳಿದೆ, ಏನಾದ್ರೆ ಈ ವ್ಯಕ್ತಿಗೆ ತೊಂದರೆ ಆದ್ರೆ ಅದು ತಲೆಗೆ ಬರೆದು ಪೊಲೀಸರಿಗೆ, ಹಾಗಾಗಿ ಅವರು ಅದರ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ತಾರೆ. ಈಗ ಅವರ ಕಸ್ಟಡಿಯಲ್ಲಿ ಇದ್ದ ವ್ಯಕ್ತಿಗೆ ಅವರು ರಕ್ಷಣೆ ಕೊಡ್ಬೇಕು, ಆರೋಪಿ ಆದ್ರು. ಯಾಕಂದ್ರೆ ಕಸ್ಟಡಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಲಾಕಪ್ ಡೆತ್ ಅಂತ ಹೇಳಿ ತನಿಖಾಧಿಕಾರಿಯ ತಲೆಗೆ ಬರ್ತದೆ. ಹಾಗಾಗಿ ಇದು ಬಾರಿ ಸಂಚಲನ ಸೃಷ್ಟಿಸುವ ಪ್ರಕರಣದಲ್ಲಿ ನನಗೆ ರಕ್ಷಣೆ ಬೇಕು ಅಂತ ಅವರೇ ಕೇಳಿದಾಗ ಖಂಡಿತವಾಗಿ ಕೊಡ್ತಾರಲ್ಲ. ಇನ್ನು ಈಗ ಕೋರ್ಟಿನ ಔಟ್ಕಮ್ ಏನಾಗುತ್ತೆ, ಅವ್ರು ಏನು ಆರ್ಡರ್ ಪಾಸ್ ಮಾಡ್ತಾರೆ ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಈ ಕೇಸಲ್ಲಿ ಪ್ರೊಸೀಡ್ ಆಗಲೇಬೇಕು. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಅವರೇನೇನು ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳ ಪರಿಶೀಲನೆ ಆಗಬೇಕು, ಫಿಸಿಕಲ್ ಚೆಕ್ ಆಗಬೇಕು. ಸೊ ಹಾಗಾಗಿ ಇವತ್ತಿನ ನಂತರ ನಾಳೆಯಿಂದ ನಡೆಯುವಂಥ ಬೆಳವಣಿಗೆಗಳು ಎಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ, ಸಾರ್ವಜನಿಕ ಪರಿಶೀಲನೆಗೆ ಒಳಪಡ್ತದೆ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಕ್ಯೂರಿಯಸ್ ಕೇಸ್. ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಹಿಂದೆ ಈಗ ಈ ಕೆಲ ಹೊತ್ತಿನ ಹಿಂದೆ ಸಂತೋಷ್ ಅವರು ಚರ್ಚೆಯಲ್ಲಿ ಹೇಳಿದಾಗೆ ಇಂಥದ್ದೊಂದು ಪ್ರಕರಣ ಬಹುಶಃ ಬೆಳ್ತಂಗಡಿ ತಾಲೂಕು ಇಂಥದ್ದೊಂದು ಪ್ರಕರಣಕ್ಕೆ ವಿಟ್ನೆಸ್ ಆಗಿರಲಿಲ್ಲ ಅಥವಾ ಸಾಕ್ಷಿ ಆಗಿರಲಿಲ್ಲ. ಇಟ್ಸ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಕೇಸ್ ಇದೊಂದು. ಸೊ ಹಾಗಾಗಿ ಯಾವ ದಿಕ್ಕಿನಲ್ಲಿ ಸಾಗ್ತದೆ, ಸತ್ಯಾಂಶ ಹೊರಬರ್ತದ ಅಥವಾ ದೂರದಾರನ ಹೇಳಿರುವ ಅಂಶಗಳಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ, ಅಥವಾ ಕೇವಲ ಪ್ರಚಾರಕ್ಕೆ ಮಾಡಿರುವಂಥ ಆರೋಪಗಳ ಅಥವಾ ಒಂದು ಕಾನ್ಸ್ಪಿರಸಿ ಥಿಯರಿಯಾ, ಅಥವಾ ನಿಜಕ್ಕೂ ಇದರಲ್ಲಿ ಸತ್ಯಾಂಶ ಇದೆಯಾ, ಅಲ್ಲಿ ಅವನು ಆ ದೂರು ಕೊಡುವಂಥ ವ್ಯಕ್ತಿ ಹಾಗೂ ಅವರನ್ನು ಪೊಲೀಸರು ಕರ್ಕೊಂಡು ಹೋದ ನಂತರ ಅಲ್ಲಿ ಪತ್ತೆಯಾಗುವಂಥ ಒಂದು ಅಂಶಗಳಿರ್ಬೋದು, ಅಥವಾ ಯಾವುದಾದ್ರೂ ಡೆಡ್ ಬಾಡೀಸನ್ನು ನಾನು ದಫನ್ ಮಾಡಿದ್ದೆ ಅಂತ ಹೇಳೋದು, ಅಲ್ಲಿ ಅದರ ಕಳೆಬರ ಪತ್ತೆ ಆದರೆ, ಸೊ ಅದು ಒಂದು ವೇಳೆ ಪತ್ತೆ ಆದರೆ ಅದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ ಈ ಕೇಸಲ್ಲಿ. ಸೊ ಹಾಗಾಗಿ ಕೇವಲ ತಾಲೂಕು, ಜಿಲ್ಲೆ, ರಾಜ್ಯ ಮಾತ್ರ ಅಲ್ಲ, ಇದು ರಾಷ್ಟ್ರೀಯ ಚರ್ಚೆಗೂ ಗ್ರಾಸ ಆಗ್ತಿರುವಂಥ ಪ್ರಕರಣ. ಯಾಕೆ ಹೇಳಿದರೆ ರಾಷ್ಟ್ರದ ಪ್ರಮುಖ ಸುದ್ದಿವಾಹಿನಿ ಒಂದು ಬಂದು ಇಲ್ಲಿ ವರದಿಗಳನ್ನು ಮಾಡ್ತಾ ಇದೆ. ಅದು ಸಾಕಷ್ಟು ವೈರಲ್ ಆಗಿದೆ, ಅದರ ವೀಕ್ಷಣೆ ಆಗಿದೆ, ಅದರ ಚಾನೆಲ್ನಲ್ಲಿ ಚರ್ಚೆಗಳಾಗಿದೆ. ಚರ್ಚೆಗಳಲ್ಲಿ ಹಿರಿಯ ವಕೀಲರು, ತಜ್ಞರು, ಮಹಿಳಾವಾದಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಇದರ ಸಂಪೂರ್ಣ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಿಸಿಲ್ ಬ್ಲೋಯರಿಗೆ ಅಥವಾ ಯಾರೀಗ ನಾನು ದೂರುದಾರ ಅಂತ ಏನು ಬಂದಿದ್ದಾರೆ, ವಿಸಿಲ್ ಬ್ಲೋಯರ್ ಅಂದರೆ ಹೋರಾಟಗಾರ. ಸೊ ಈಗ ಕೊನೆಗೆ ಮುಂದೆ ಬಂದು ನಾನು ಇದರಲ್ಲಿ ಸತ್ಯ ಹೇಳ್ತೇನೆ ಅಂತೇನು ಬಂದಿದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಸೊ ಹಾಗಾಗಿ ಎಲ್ಲರ ನಿಗಾ ಇರುವಂಥ ಪ್ರಕರಣ. ಸಣ್ಣ ಮಟ್ಟಿನ ವ್ಯತ್ಯಾಸ ಆದರೂ ಕೂಡ ಅದು ಟೀಕೆಗೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಮಂಗಳೂರು ಕಮಿಷನ್ ಇರ್ಬೋದು, ಈ ಪ್ರಕರಣದ ತನಿಖೆ ಮಾಡ್ತಿರುವಂತಹ ತನಿಖಾಧಿಕಾರಿ ಇರ್ಬೋದು, ಮಂಗಳೂರಿನ SP ಇರ್ಬೋದು, ಎಲ್ಲರೂ ಕೂಡ ಪರಸ್ಪರ ಸಂವಹನ ಮಾತುಕತೆ ಮಾಡ್ತಾನೆ ಇರ್ತಾರೆ. SP ಅವರ ಆದೇಶದ ಮೇಲೆಗೆ ತನಿಖಾಧಿಕಾರಿ ಬಹುಶಃ ಅವರ ಗೈಡೆನ್ಸನ್ನು, ಅವರ ಸಲಹೆಯನ್ನು ಕ್ಷಣಕ್ಕೆ ಪಡ್ಕೊಂಡೇ ಈ ಪ್ರಕರಣದಲ್ಲಿ ಮುಂದುವರಿಯುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇಂಥ ಕೇಸನ್ನು ಹ್ಯಾಂಡಲ್ ಮಾಡಿರುವಂಥ ಅನುಭವ ಸಮರ್ಥ ಗಾಣಿಗೇರಿ ಅವರಿಗೆ ಬಹುಶಃ ಕಡಿಮೆ ಇರ್ತದೆ. ಇಂಥ PT ಕೇಸ್ಗಳೆಲ್ಲ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಏನೇನು ಕಂಡು ಅದನ್ನು ಹ್ಯಾಂಡಲ್ ಮಾಡಿರ್ತಾರೆ. ಅದೇ ಇಟ್ಸ್ ಎ ವೆರಿ ಡಿಫರೆಂಟ್ ಕೇಸ್. ಅವರಿಗೆ ಅಂತಲ್ಲ, ಯಾರಿಗಾದ್ರೂ ಕೂಡ ಅಧಿಕಾರಿಗಳಿಗೆ ಕೂಡ ಇಂಥದ್ದೊಂದು ನಾನು 16 ಕೊಲೆ ಆದ ಇದನ್ನು ಊತು ಹಾಕಿದ್ದೇನೆ ಅಂತ ಒಬ್ಬ ಹೇಳುವಂತ. ಹೌದೌದೌದು. ಮೊನ್ನೆ ಕೇರಳದಲ್ಲಿ ನೀವು ಆದ್ರೆ ಒಬ್ಬ ವ್ಯಕ್ತಿ ಬಂದು ನಾನು 4ನೇ ಕ್ಲಾಸಲ್ಲಿ ಇರುವಾಗ ಒಬ್ಬ ನಾನು ದೂಡಿ ಹಾಕಿ ನದಿಗೆ ಹಾಕಿದ್ದೇನೆ, ಅದು ಬೈ ಮಿಸ್ಟೇಕ್ ಆಗಿತ್ತು ಅಂತೆಲ್ಲ ಪ್ರಚಾರ ಆಯ್ತು. ಆದ್ರೆ ಈಗ ನಂಗೆ ಅದರ ಬಗ್ಗೆ ಪಶ್ಚಾತ್ತಾಪ ಆಗ್ತದೆ. ಅದು ನಾನು ಕೊಂದದ್ದು, ನಾನು ಪುಷ್ ಮಾಡಿದ ಕಾರಣ ಅವ್ನು ನದಿಗೆ ಬಿದ್ದು ಸತ್ತ ಅಂತ ಹೇಳಿದಾಗ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅಂತ ಒಂದು ಘಟನೆ ಆಗಿದೆ ಕೇರಳದಲ್ಲಿ ಒಂದು 2 ವಾರದ ಮೊದಲು. ಇಲ್ಲಿ ಈ ಭಾಗಕ್ಕೆ ಅಂತಲ್ಲ, ರಾಜ್ಯಕ್ಕೆ ಇದು ಒಂದು ಈ ರೀತಿಯ ಘಟನೆ ಪ್ರಥಮವೇ. ನಾವೀಗ ಪ್ರಾರಂಭದ ಚರ್ಚೆಯಲ್ಲಿ ಹೇಳಿದಾಗೆ ಮರ್ಡರ್ ಮಾಡಿದ್ದೇನೆ ಅಂತೇಳಿ ಒಬ್ಬ ಬಂದು ಸರೆಂಡರ್ ಆಗುದಕ್ಕೂ, ಬೇರೆಯವರು ಮಾಡಿ ಅದರ ಕೆಲಸವನ್ನು ನನ್ನ ಹತ್ರ ಮಾಡಿಸಿದ್ದಾರೆ ಅಂತೇಳಿ ಬಂದು ಸರೆಂಡರ್ ಆಗುದಕ್ಕೂ ವ್ಯತ್ಯಾಸ ಇದೆ. ಆದ್ರೆ ಇಂಥ ಘಟನೆ ಅದು ಫಸ್ಟ್. ಹಾಗಾಗಿ ಈಗ SP ಅವರಿಗೆ ಕೂಡ ಇಂಥ ಘಟನೆಯಲ್ಲಿ ತುಂಬಾ ಮೇಲಾಧಿಕಾರಿಗಳೊಟ್ಟಿಗೆ ಮಾತಾಡುದು, ಕಾನೂನಿನ ತಜ್ಞರೊಟ್ಟಿಗೆ ಮಾತಾಡುದು ಎಲ್ಲ ಮಾಡ್ಬೇಕಾಗ್ತದೆ ಅವರು. ಕೇವಲ ಮೀಡಿಯಾದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಚರ್ಚೆ ಆಗುತ್ತೆ. ಇದು ಹೈಯೆಸ್ಟ್ ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೆಲವೊಮ್ಮೆ ಚರ್ಚೆಗಳು ಕೆಲವೊಮ್ಮೆ ಅಲ್ಲ, ಅನೇಕ ಸಂದರ್ಭ ದಾರಿ ತಪ್ತದೆ ಚರ್ಚೆಗಳು. ಹಾಗಾಗಿ ವಸ್ತುನಿಷ್ಠ ವಿಶ್ಲೇಷಣೆಗಳನ್ನೇ ಜವಾಬ್ದಾರಿಯುತ ಮಾಧ್ಯಮಗಳು ನೀಡಬೇಕಾಗತ್ತೆ. ತಮ್ಮ ಮೂಗಿನ ನೇರಕ್ಕೆ ವಿಶ್ಲೇಷಣೆಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅಧಿಕೃತವಾಗಿ ಏನಾಗುತ್ತೆ ಈ ಕೇಸ್ನಲ್ಲಿ, ಏನೇನು ಮೂವ್ಮೆಂಟ್ಗಳಾಗುತ್ತೆ ಅದನ್ನು ಮಾಹಿತಿ ನೀಡುವಂಥ ಕೆಲಸವನ್ನು ಸುದ್ದಿ ಬಿಡುಗಡೆ ಮಾಡಲಿಕ್ಕಿದೆ.
ಈಗ ಕೋರ್ಟ್ ಆವರಣದ ಕೆಲವೊಂದು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಿದ್ದೇವೆ. ಕೆಲವೊಂದಿಷ್ಟು ಸಾರ್ವಜನಿಕರು, ಮಾಧ್ಯಮದವರು ಕೂಡ ನಿಂತಿದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಬಹುಶಃ ದೂರುದಾರ ಈಗ ಹೊರಗೆ ಬರುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನೋ ಒಂದು ಚಿತ್ರಣ ಸಿಗ್ತಾ ಇದೆ. ಬಹುಶಃ ಬರ್ಬೋದು ಇನ್ನೊಂದು ಕೆಲವೇ ಕ್ಷಣದಲ್ಲಿ. ಆಗ್ಲಿಂದ ಒಂದು ಇನ್ನೋವಾ ಕಾರು ಅಲ್ಲಿ ಹೊರಗಡೆ ನಿಲ್ಲಿಸಲಾಗಿತ್ತು. ಅದು ಯಾವ ಕ್ಷಣಕ್ಕೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸದ್ಯಕ್ಕೆ ಆ ಎಲ್ಲ ಮುನ್ಸೂಚನೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಅಲ್ಲಿ ಇರುವಂತ ಜನರನ್ನ, ಹೌದು ನೋಡಿ ಎಲ್ಲ ಅಲ್ಲಿ ಸೂಟ್ ಕೇಸ್ ಎಲ್ಲ ಇದೆ. ಆಕ್ಚುಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೋದು ಅನ್ಸುತ್ತೆ. ಜಡ್ಜ್ ಕಚೇರಿಯಲ್ಲಿ ಕೆಲಸ ಮಾಡೋರು, ವೈಟ್ ಡ್ರೆಸ್ ಅಲ್ಲಿ ಬಂದಲ್ಲ, ಸೊ ಅವರು ಬಂದ್ರು. ಸೊ ಹಾಗಾಗಿ ಬಹುಶಃ ಈ ಕೇಸ್ನಲ್ಲಿ ಒಂದು ಜಡ್ಜ್ ತಮ್ಮ ನಿಲುವನ್ನು ಏನಾದ್ರು ಪಾಸ್ ಮಾಡಿರ್ತಾರೆ. ಈಗ ಮಹತ್ತರ ಸಾಕ್ಷ್ಯ ಸಿಕ್ಕಿರ್ಬೋದು, ಏನಾದ್ರು ಒಂದು ಅದರ ಒಂದು ವಿಚಾರ ಮಾಹಿತಿ ಕೂಡ ಯಾವ ರೀತಿ ಪ್ರೊಸೀಡ್ ಆಗಬೇಕು ಅನ್ನೋ ಕೇಸಲ್ಲಿ, ಈ ಕೇಸಲ್ಲಿ ಪ್ರೊಸೀಡ್ ಆಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ನಿಲುವನ್ನು ಹೊರಗೆ ಹಾಕಿರ್ತಾರೆ. ಕೇಸಿನ ಬ್ರೀಫಿಂಗ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ಆರ್ಗ್ಯುಮೆಂಟ್ ಅಂದ್ರೆ ವಾದ ಪ್ರತಿವಾದ ಏನು ಆಗಿರೋದಿಲ್ಲ. ಸಂತೋಷ್ ಅವರು ಹೇಳಿದಾಗೆ ಎರಡು ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಅಲ್ಟಿಮೇಟ್ಲಿ ಇದನ್ನು ಏನ್ ಮಾಡಬೇಕು, ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಅದು ಪೊಲೀಸ್ ಕಸ್ಟಡಿ ಕೊಡಬೇಕಾ ಅಥವಾ ಯಾವ ರೀತಿ ಮುಂದೆ ನಾವು ಈ ಕೇಸಲ್ಲಿ ಪ್ರೊಸೀಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಜಡ್ಜ್ ತಮ್ಮ ನಿಲುವನ್ನು ಕೊಟ್ಟಿರ್ಬೋದು. ಸುಮಾರು ಒಂದು 2 ಗಂಟೆ ಆಯ್ತು ಅಂತ ಕಾಣುತ್ತೆ. 1:45ರಿಂದ 2 ಗಂಟೆ ಆಗಿರ್ಬೋದು ದೂರುದಾರರು ಮತ್ತು ಅವರು ತಮ್ಮ ವಕೀಲರೊಂದಿಗೆ ಹಾಗೂ ಪೊಲೀಸರೊಂದಿಗೆ ಕೋರ್ಟ್ಗೆ ಬಂದು. ಸೊ ಬಹುತೇಕ ಬಂದಿದ್ರು. ಇದೀಗ 6:30 ಆಗ್ತಾ ಬಂತು. ಮಾಮೂಲಿ CRPS ಕೇಸ್ ಆದಾಗ್ಲೂ ಒಂದು 2 ಗಂಟೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಜಡ್ಜ್ ದೂರುದಾರ ಬಂದು ಹೇಳಿದಕ್ಕೆಲ್ಲ ತಲೆಯಲ್ಲಿ ಆಡಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೇಳ್ಬೇಕಾಗ್ತದೆ ಅವ್ರು ಏನು ಎಂತ ದಾಖಲೆ ಪ್ರಶ್ನೋತ್ತರದ ರೂಪದಲ್ಲಿ ಇರ್ತದೆ. ಅದು ಅವ್ರು ಹೇಳಿದ್ರು. ಮತ್ತೆ ಅದರಲ್ಲಿ ಇವತ್ತಿನ ಪ್ರಕ್ರಿಯೆಯಲ್ಲಿ ಹಾಗೆಲ್ಲ ಈಗೆಲ್ಲ ಕ್ರಾಸ್ ಅದೇನಿಲ್ಲ, ಕ್ರಾಸ್ ಕ್ವಶನ್ ಅದೇನಿಲ್ಲ. ಅವರು ಹೇಳಿದ್ದನ್ನು ದಾಖಲು ಮಾಡಿಕೊಳ್ಳೋದು ಅದು ವಿಶ್ವಾಸಾರ್ಹವಾಗಿ ಇರ್ತದೆ. ಸದ್ಯಕ್ಕೆ ಅಲ್ಲಿ ಹೊರಬರುವಂಥ ಲಕ್ಷಣ ಕಾಣಿಸ್ತಾ ಇದೆ. ನಾವು ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಎಲ್ಲ ದೃಶ್ಯಾವಳಿ ಸಮೇತವಾಗಿ ನಾವು ಮಾಹಿತಿ ಕೂಡ ಕೊಡ್ತಾ ಇದ್ದೀವಿ. ಅಲ್ಲಿ ಏನೇನು ಆಗ್ತಾ ಇದೆ ಎಲ್ಲವೂ ಕೂಡ ಸದ್ಯಕ್ಕೆ ಈಗ ಆಗಲೇ ಹೇಳಿದಾಗೆ ಅದೆಲ್ಲ ಕೂಡ ಆಗ ಮಹೇಶ್ ಕಜೆ ಅವರು ಅಲ್ಲಿ ವಕೀಲರು ಕೂಡ ಹೇಳಿದರು, ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ಅಲ್ಲಿ ಏನೆಲ್ಲ ಮಾಹಿತಿನ ಕಲೆ ಹಾಕಲಾಯಿತು, ಅಲ್ಲಿ ಏನೆಲ್ಲ ವಿಚಾರ ಆಯಿತು, ಯಾರೆಲ್ಲ ಇದ್ರು, ಎಲ್ಲವೂ ಕೂಡ ಗೌಪ್ಯವಾಗಿಡಲಾಗುತ್ತೆ. ಹಾಗೆ ನೆಕ್ಸ್ಟ್ ಏನಾದರೂ ವಿಚಾರ ಹೊರಗೆ ಬಂದಾಗ ಸಾಕ್ಷಿ ನಾಶ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಆ ಒಂದು ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೂಡ ಒಂದು ಪತ್ರದ ಮುಖಾಂತರ ಹೇಳಿದ್ದಾರೆ, ನಂಗೊಂದು ಪ್ರಾಣ ರಕ್ಷಣೆ ಬೇಕಾಗಿದೆ, ಸೊ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನು ನನ್ನ ಒಂದು ಪಾಪ ಪ್ರಜ್ಞೆ ಪರಿಹಾರಕ್ಕಾಗಿ ಈ ಒಂದು ಪತ್ರವನ್ನು ಬರೆದಿದ್ದೀನಿ. ಈ ಮೂಲಕ ನನ್ನ ಒಂದು ಕೈಯಲ್ಲಿ ಕೆಲವೊಂದು ಪಾಪ ಕೆಲಸ ಆಗಿದೆ, ಅದನ್ನು ಹೇಳೋಕೆ ಮುಂದಾಗಿದ್ದೀನಿ. ಹಾಗೆ ನನಗೆ ಒಂದು ಆತ್ಮರಕ್ಷಣೆ ಬೇಕು, ಎಲ್ಲವೂ ಕೂಡ ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪತ್ರವನ್ನು ಬರೆದಿದ್ರು. ಇದೀಗ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ನೋಡ್ತಾ ಇರೋ ದೃಶ್ಯಾವಳಿ ನೋಡ್ತಾ ಇದ್ದೀರಿ ನೀವು. ಆಗ ಹೇಗೆ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ದೂರುದಾರ ಅಂತ ಹೇಳಿದ್ರೆ ಒಂದು ಪತ್ರದ ಮುಖಾಂತರ ಇಡೀ ಒಂದು ರಾಜ್ಯಕ್ಕೇನೆ ಸಂಚಲನ ಸೃಷ್ಟಿರುವಂತಹ ಆ ಒಂದು ವ್ಯಕ್ತಿ ಆಗ ಒಂದು ಮುಸುಕುತರಿಯಾಗಿ ಒಳಗಡೆ ಹೋಗಿದ್ರು, ಕೋರ್ಟ್ ಒಳಗಡೆ ಹೋಗಿದ್ರು. ಇದೀಗ ಆ ವ್ಯಕ್ತಿಯನ್ನ ಎಲ್ಲರೂ ಕೂಡ ಬಂದೋಬಸ್ತ್ ಮೂಲಕ, ಪೊಲೀಸ್ ಬಂದೋಬಸ್ತ್ ಹಾಗೇನೆ ವಕೀಲರ ಸಮ್ಮುಖದಲ್ಲಿ ಆ ಒಂದು ವ್ಯಕ್ತಿಯನ್ನ ಹೊರತರಲಾಗಿದೆ. ಇದೀಗ ಕಾರಲ್ಲಿ ಕೂತಿದ್ದಾರೆ. ಸೊ ಕಪ್ಪು ಇನ್ನೋವಾ ಕಾರಲ್ಲಿ ಆ ಒಂದು ಖಾಸಗಿ ವಾಹನ ಕೂಡ ಆಗಿರುತ್ತೆ. ಹಾಗಾಗಿ ಆ ಒಂದು ವಾಹನದ ಮೂಲಕ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಕರೆದೊಯ್ಯಲಾಗ್ತಾ ಇದೆ. ಮುಂದೆ ಎಲ್ಲಿ ಏನು ಅಂತ ಎಲ್ಲವನ್ನು ಕೂಡ ನಾವು ನಮ್ಮ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ನಮ್ಮ ದಾಮೋದರ್ ದೊಂಡೋಲ್ ಇದ್ದಾರೆ, ನಮ್ಮ ಪ್ರಸಾದ್ ಇದ್ದಾರೆ, ನಿಶಾಂತ್ ಬಂಗೇರ ಇದ್ದಾರೆ, ವನೀಶ್ ಇದ್ದಾರೆ, ಹಾಗೆ ನಮ್ಮ ಸುವೀರ್ ಜೈನ್ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆಯ್ತ ಶೆಟ್ಟಿ ಕೂಡ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೇಳುವಂತೆ ನಾವೀಗ ಅಲ್ಲಿ ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಯಾರೆಲ್ಲ ಬಂದಿದ್ರು, ಅಧಿಕಾರಿಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಆಮೇಲೆ ಒಳಗಡೆ ಹೋದಾಗ ಇಷ್ಟೆಲ್ಲ ಬಂದೋಬಸ್ತ್ ಇತ್ತು, ಎಲ್ಲವನ್ನು ಕೂಡ ಒಂದು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ನಾವು ಈಗ ಏನು ಆ ಒಂದು ನ್ಯಾಯಾಲಯದ ಆವರಣದಿಂದ ಕಾರಿನಲ್ಲಿ ದೂರುದಾರ ಈಗಾಗಲೇ ಹೋಗ್ತಾ ಇದ್ದಾರೆ. ಬೆಂಗಳೂರಿಂದ ಬಂದಿರುವಂತ ಓಜಸ್ವಿ ಗೌಡ, ಸಚಿನಾರ್ ದೇಶಪಾಂಡೆ ಮತ್ತು ವಕೀಲರು ಕೂಡ ಅದರಲ್ಲಿ ಇದ್ದಾರೆ. ಹಿಂದಿನಿಂದ ಪೊಲೀಸ್ ಜೀಪು ಹೋಗ್ತದೆ. ಈಗಿರುವಂತ ಕುತೂಹಲ ಏನು ಅಂತ ಹೇಳಿದ್ರೆ, ದೂರುದಾರನ ಕಾರು ಧರ್ಮಸ್ಥಳ ಸ್ಟೇಷನ್ ಹತ್ರ ಹೋಗ್ತದ ಅಲ್ಲ ಅವರಿಗೆ ಬೇಕಾದಲ್ಲಿಗೆ ಹೋಗ್ತದ, ಅವರು ಬಯಸಿದಲ್ಲಿ ಅವರ ಮನೆಗ, ಮಂಗಳೂರಿಗ, ಬೆಂಗಳೂರಿಗೆ ಹೋಗ್ತಾರಾ, ಅಥವಾ ಪೊಲೀಸರು ಏನಾದ್ರು ಧರ್ಮಸ್ಥಳಕ್ಕೆ ಠಾಣೆಗೆ ಬಂದು ಮಾಹಿತಿ ಕೊಡಬೇಕು ಅಂತ ಕೇಳಿದ್ದಾರೆ. ತುಂಬಾ ಜನ ಇರ್ತಾರೆ. ಹಾಗಾಗಿ ಅದು ಕೂಡ ಗೌಪ್ಯವಾಗಿರುತ್ತೆ ವಿಚಾರ. ಹಾಗಾಗಿ ಪೊಲೀಸ್ ಬಂದೋಬಸ್ತ್ ಮೂಲಕ ಸ್ಟೇಷನ್ ಕೂಡ ಹೋಗೋದು ಜಾಸ್ತಿ ಇರುತ್ತೆ. ಜುಡಿಷಿಯಲ್ ಕಸ್ಟಡಿ ಕೂಡ ಏನಾದ್ರು ಕೂಡ ಇರಬಹುದು. ಜುಡಿಷಿಯಲ್ ಕಸ್ಟಡಿ ಬರೋದಿಲ್ವಾ, ಪೊಲೀಸ್ ಸುಪಾರ್ದಿಗೆ ತಗೊಳ್ಬಹುದು. ಅಂದ್ರೆ ಮಾಹಿತಿ ಕೊಡಿ ಅನ್ನೋ ಕಾರಣಕ್ಕೆ ತಗೊಳ್ಬಹುದು, ಅಥವಾ ನೋಟಿಸ್ ಮಾಡಿ, ವಕೀಲರು ಹೇಳಿದಾಗೆ ನೋಟಿಸ್ ಮಾಡಿ ಇಂಥ ದಿನದಲ್ಲಿ ಬಂದು ಹೇಳಿಕೆ ಕೊಡಿ ಅಂತ ಕೇಳ್ಬೋದು.
ಆದ್ರೆ ಇಲ್ಲಿರುವಂತ ಚರ್ಚೆ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಈಗಾಗಲೇ ರಕ್ಷಣೆಗೆ ಇರುವ ಕಾರಣ ಅವರಷ್ಟಕ್ಕೆ ಹೋಗ್ಲಿಕ್ಕೆ ಬಿಡ್ತಾರಾ ಅಲ್ಲ ಪೊಲೀಸರು ರಕ್ಷಣೆ ಕೊಟ್ಟು ಬಿಡ್ತಾರಾ ಅನ್ನುವಂಥದ್ದು ಇರುವುದು. ಅಂದ್ರೆ ನಾವು ಸದ್ಯಕ್ಕೆ ನೋಡೋ ಮಟ್ಟಿಗೆ ಒಬ್ಬರನ್ನ ಬಿಡೋ ಸಾಧ್ಯತೆ ಇಲ್ಲ ಅಲ್ಲಿ. ಸಾಧ್ಯತೆ ಇಲ್ಲ. ಈಗ ವಕೀಲರು ಇರ್ತಾರೆ, ಆದ್ರೆ ಯಾವ ಭಾಗಕ್ಕೆ ಹೋಗ್ತಾರೆ ಏನೆಲ್ಲ ಮಾಹಿತಿಗಳು ಸಿಗ್ತದೆ. ಈಗ ಅವರಿಗೆ ಕೋರ್ಟಿಗೆ ಬರುವಾಗ ಇಷ್ಟು ಮುಸುಕು ಹಾಕಿ ಬಂದೋಬಸ್ತ್ ಎಲ್ಲ ಕೊಟ್ಟು ವಿಚಾರಣೆ ಮಾಡಿದ ನಂತರ ಹೋಗುವಾಗ ಕೂಡ ವ್ಯವಸ್ಥೆ ಪೊಲೀಸ್ನವರು ಸ್ವಲ್ಪ ಮಾಡ್ತಾರೆ. ಹೌದು ಹೌದು ಹೌದು. ಒಂದು ವೇಳೆ ಈಗ ದಾಮೋದರ್ ನಮಗೆ ಸಂಪರ್ಕ ಸಿಕ್ಕಿದ್ರೆ ಅಲ್ಲಿ ಒಂದು ಹೆಚ್ಚಿನ ಮಾಹಿತಿ ನಾವು ಕೊಡ್ಬೋದು. ಈಗ ನಾವು ಸ್ವಲ್ಪ ಹೊತ್ತಿಗೆ ನಮ್ಮ ನೇರ ಪ್ರಸಾರ ಕೂಡ ನಾವು ಅದನ್ನು ಒಂದು ಸ್ಟಾಪ್ ಮಾಡ್ತಾ ಇದ್ವಿ. ಯಾಕಂದರೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ದೃಶ್ಯಾವಳಿ ಎಲ್ಲವನ್ನು ಕೂಡ ನಮಗೆ ನೇರ ಪ್ರಸಾರ ಮೂಲಕ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ನಾವು. ಅಲ್ಲಿ ಒಳಗೆ ಹೋಗುವಂಥ ಒಂದು ದೃಶ್ಯಾವಳಿ ಆಗಿರ್ಬೋದು, ಅಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ವಕೀಲರಿದ್ದರು, ಯಾರೆಲ್ಲ ಪೊಲೀಸ್ ಅಧಿಕಾರಿಗಳಿದ್ದರು, ಆಮೇಲೆ ಒಳಗಡೆ ಯಾವ ಥರ ಕರ್ಕೊಂಡು ಹೋದರು, ಇದೀಗ ಆನಂತರವಾಗಿ 2 ತಾಸುಗಳ ಕಾಲ ಏನೆಲ್ಲ ಆಯಿತು, ಒಳಗಡೆ ಬಂದಂತಹ ದೃಶ್ಯಾವಳಿ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಾವು ಸುದ್ದಿ ನ್ಯೂಸ್ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಸದ್ಯಕ್ಕೀಗ ನಮ್ಮ ನೇರ ಪ್ರಸಾರ ಒಂದು ಸ್ಟಾಪ್ ಆದರೂ ಕೂಡ ಎಲ್ಲವೂ ಕೂಡ ಅಲ್ಲಿರುವಂಥ ಯಾರಾದರೂ ಮಾತುಕತೆ ಮಾಡಿದಾರ, ಅಲ್ಲಿರುವ ವಕೀಲರು ಏನು ಹೇಳಿದ್ರು ಎಲ್ಲವನ್ನು ಕೂಡ ನಾವು ನಮ್ಮ ವೆಬ್ಸೈಟ್ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ವೆಬ್ಸೈಟನ್ನು ವೀಕ್ಷಣೆ ಮಾಡ್ತಾ ಇರಿ. ಯಾಕಂದರೆ ತುಂಬ ಕುತೂಹಲ ಇರುವಂಥ ವಿಚಾರ. ಕೇವಲ ಇದಂತಲ್ಲ, ನಾವು ನಮ್ಮ ತಾಲೂಕಿನ ಪ್ರತಿಯೊಂದು ವಿಚಾರವನ್ನು ಕೂಡ ಅತ್ಯಂತ ವೇಗವಾಗಿ ನಮ್ಮ ವೆಬ್ಸೈಟಲ್ಲಿ ನಾವು ಅಪ್ಲೋಡನ್ನು ಮಾಡ್ತೀವಿ, ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಏನಾದರೂ ಈ ಥರ ಒಂದು ಸೆನ್ಸೇಷನಲ್ ಮ್ಯಾಟ್ರ್ ಇದ್ದರೂ ಕೂಡ ಕ್ರೈಮ್ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ವೆಬ್ಸೈಟ್ ಮೂಲಕ ನಿಮಗೆ ನಾವು ನಿಮ್ಮ ಕೈ ಬುಡಕ್ಕೆ ತರುವಂಥ ವಿಚಾರವನ್ನು ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇನ್ನು ಈ ವಿಚಾರ ಕೂಡ ಹಾಗೇನೆ, ಈಗ ನಾವು ಸುದ್ದಿ ನ್ಯೂಸಲ್ಲಿ ನೇರ ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ವೀಕ್ಷಣೆ ಕೂಡ ಹಾಗೆ, ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಅಂಥ ಒಂದು ವಿಚಾರ ಇದು, ಎಲ್ಲರೂ ಕೂಡ ಒಂದು ಪ್ರಶ್ನೆ ಹುಟ್ಟು ಹಾಕಿರುವಂಥ ವಿಚಾರ ಇದು. ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಬರೆದಿರುವಂಥ ಪತ್ರದಲ್ಲಿ ಬರೆದಿರುವಂತೆ ಅಂತಹ ಘಟನೆ ಆಗಿದೆಯಾ, ಅಲ್ಲಿ ಪೊಲೀಸ್ನವರು ಯಾವ ಥರ ವಿಚಾರಣೆ ಮಾಡಿದೆ ಎಲ್ಲರೂ ಕೂಡ ಒಂದು ಕುತೂಹಲ ಇರುವಂಥ ವಿಚಾರ. ಸದ್ಯಕ್ಕೆ ಈಗ ಆ ಒಂದು ವ್ಯಕ್ತಿಯನ್ನು ಅಲ್ಲಿರುವಂಥ ಪೊಲೀಸ್ನ ಬಂದೋಬಸ್ತ್ ಮೂಲಕ ವಕೀಲರು ಆ ಒಂದು ಕಾರ್ ಒಳಗಡೆ ಕೂರಿಸ್ಕೊಂಡು ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಅದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಈಗ ಆ ವ್ಯಕ್ತಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಸುಪರ್ದಲ್ಲಿ ಇರ್ತಾರಾ ಅಥವಾ ವಕೀಲರು ಕರ್ಕೊಂಡು ಹೋಗ್ತಾರೆ? ಯಾಕಂದರೆ ಈಗ ಪ್ರತಿಯೊಬ್ಬರು ಕೂಡ ಒಂದು ಸಾಧ್ಯತೆ ಇರುತ್ತೆ, ಆ ಒಂದು ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ತುಂಬ ಗೌಪ್ಯವಾಗಿ ಇಟ್ಕೊಳ್ಳುವಂಥ ವಿಚಾರ ಈ ಕಾರಣಕ್ಕೋಸ್ಕರ ತುಂಬ ಒಂದು ಸೆಕ್ಯೂರಿಟಿ ಕೂಡ ಕೊಡ್ತಾರೆ. ಸದ್ಯಕ್ಕೆ ನೀವು ನೋಡ್ತೀವಿ, ದೃಶ್ಯಾವಳಿ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಕ್ಯಾಮ್ರಾ ಮೂಲಕ ಎಲ್ಲ ದೃಶ್ಯಾವಳಿ ಸೆರೆ ಹಿಡಿತಾ ಇದ್ದಾರೆ, ಮೊಬೈಲ್ ಮೂಲಕ ಆ ದೃಶ್ಯಾವಳಿ ಸೆರೆ ಹಿಡಿತಾ ಇದ್ದಾರೆ. ಆ ವ್ಯಕ್ತಿಯನ್ನ ಮುಸುಕು ದಾರಿಯಾಗಿ ಮಾಡ್ಕೊಂಡು ಆ ಕಪ್ಪು ಮುಸುಕನ್ನು ಹಾಕೊಂಡು ಆ ವ್ಯಕ್ತಿಯನ್ನ ತಂದು ಕಾರಲ್ಲಿ ಕೂರಿಸಿದ್ರು, ಅಲ್ಲಿಂದ ಅವರು ಕರ್ಕೊಂಡು ಕೂಡ ಹೋಗಿದ್ದಾರೆ. ಸೊ ಹಾಗೆ ಮುಂದಿನ ಹಂತ ಏನು ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಕುತೂಹಲ ಇದೆ. ಓಕೆ, ಇದೀಗ ನಮಗೆ ಬಂದಿರುವಂತಹ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳಿದ್ರೆ, ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಮುಂದೆ ಕರ್ಕೊಂಡು ಹೋಗ್ತಿರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಅಲ್ಲಿ ಮತ್ತಷ್ಟು ವಿಚಾರಣೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಕೋರ್ಟ್ನಿಂದ ಹೊರಟಿರುವಂತಹ ಆ ವಾಹನ, ಆ ಒಂದು ಕಾರು, ಆ ಅನಾಮಿಕ ವ್ಯಕ್ತಿ ಇರುವಂತಹ ಕಾರನ್ನ ಮುಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಸೊ ಅಲ್ಲಿ ಮತ್ತಷ್ಟು ವಿಚಾರಣೆ ಆಗುತ್ತೆ. ಮೋಸ್ಟ್ಲಿ ಅಲ್ಲೇ ಒಂದು ಅವರನ್ನ ಸುಪರ್ದಲ್ಲಿ ಇಡ್ತಾರ, ಅದು ಕೂಡ ಗೊತ್ತಿಲ್ಲ, ಸಾಧ್ಯತೆ ಇರುತ್ತೆ. ಸರ್ಕಲ್ ಇನ್ಸ್ಪೆಕ್ಟರ್ ಇರೋದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದ್ರು ಕೂಡ, ತನಿಖಾಧಿಕಾರಿ ಧರ್ಮಸ್ಥಳ ಪೊಲೀಸ್ ಠಾಣೆ SI ಆಗಿದ್ರು ಕೂಡ, ಸರ್ಕಲ್ ಇನ್ಸ್ಪೆಕ್ಟರ್ ಇರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅವರಿಗೆ ಆಫೀಸ್ ಇರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತದೆ. ಹಾಗಾಗಿ ಬೆಳ್ತಂಗಡಿ ಠಾಣೆ ಮತ್ತೆ ಸ್ಥಳೀಯ ಠಾಣೆ ಅನ್ನುವ ಕಾರಣಕ್ಕೂ ತರ್ತಿರ್ತಾರೆ. ಅಥವಾ ತಕ್ಷಣಕ್ಕೆ ಈಗ ಒಮ್ಮೆ ಸರ್ಕಲ್ ಇನ್ಸ್ಪೆಕ್ಟರ್ ಎದುರಿಗೆ ಒಮ್ಮೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಅಂತೇಳಿ ಮಾತುಕತೆ ಮಾಡಿ ಧರ್ಮಸ್ಥಳಕ್ಕೆ ಕೊಂಡೋಗ. ಆದರೆ ಸಾಧಾರಣವಾಗಿ ಏನಾಗೋದು ಅಂತ ಹೇಳಿದ್ರೆ, ಎಲ್ಲಿ FIR ಆಗಿದೆ ಅಲ್ಲಿಯ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥದ್ದು, ದೂರದಾರ ಮಾಹಿತಿ ಕೊಡಬೇಕಾದ್ದು ಅಲ್ಲಿ, ಆರೋಪಿಗಳಿದ್ದರೂ ವಿಚಾರಣೆ ಆಗೋದಲ್ಲಿ. ಆದರೆ ಸರ್ಕಲ್ ಇನ್ಸ್ಪೆಕ್ಟರ್ ಠಾಣೆಗೆ ತರಬಾರ್ದು ಅಂತ ಏನಿಲ್ಲ. ಆದರೆ ಅದು ಈಗ ತಕ್ಷಣಕ್ಕೆ ಕೋರ್ಟಿನ ಪಕ್ಕದಲ್ಲಿರುವಂಥ ಠಾಣೆ ಬೆಳ್ತಂಗಡಿ ಪೊಲೀಸ್ ಠಾಣೆ. ಧರ್ಮಸ್ಥಳ ಠಾಣೆಗೆ ಇನ್ನು ಇಲ್ಲಿಂದ 10-15 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೋದು. ಯಾಕಂದರೆ ಅವರನ್ನು ಬಂದಿದ್ದೇವೆ, ಠಾಣೆಯ ಒಳಗೆ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಅಂತ ಮಾಡಿಕೊಳ್ಬೋದು. ಈಗ ಕೋರ್ಟಿನ ಒಳಗೆ ಒಂದು ಪ್ರೊಸೀಜರ್ ಆಗಿದೆ, ಇಲ್ಲಿ ಅವರ ಒಂದು ಏನಾದರೂ ಒಂದು ಡೈರಿ ಒಂದು ಎಂಟ್ರಿ ಮಾಡಿ, ಡೈರಿ ಇರ್ತದೆ ಪೊಲೀಸ್ ಸ್ಟೇಷನಲ್ಲಿ. ಕೋರ್ಟ್ಗೆ ಬಂದ ವ್ಯಕ್ತಿ ಗಂಭೀರ ಪ್ರಕರಣದ ಒಂದು ದೂರುದಾರ, ಹಾಗಾಗಿ ಠಾಣೆಯಲ್ಲಿ ಅದನ್ನು ದಾಖಲು ಮಾಡಿಕೊಂಡು ಮತ್ತೆ ಆಮೇಲೆ ಪ್ರೊಸೀಡ್ ಆಗುವಂಥ ಮಾಡ್ಬೋದು.
ಕೋರ್ಟಲ್ಲಿ ಅಲ್ಲಿ ಏನಾದರೂ ಪ್ರೊಸೀಜರ್ ಆದ ನಂತರ ಮತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ. ಅದು ಸಹಜವಾಗಿ ಕೋರ್ಟಿಗೆ ಪಕ್ಕದ ಪೊಲೀಸ್ ಠಾಣೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇರುವ ಠಾಣೆ ಅನ್ನುವ ಕಾರಣಕ್ಕೆ ತರ್ತಾರೆ, ಧರ್ಮಸ್ಥಳ ಠಾಣೆ ಕರ್ಕೊಂಡು ಹೋಗ್ತಾರೆ. ನಾವು ಪ್ರಾರಂಭದ ಚರ್ಚೆಯಲ್ಲಿ ಹೇಳಿದಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೊಂಡು ಹೋಗ್ತಾರೆ. ಪೊಲೀಸ್ ಕಸ್ಟಡಿಗೆ ಮೋಸ್ಟ್ಲಿ ಆಗುತ್ತಾ ಅಂತ. ಕಸ್ಟಡಿ ಅಂತ ಹೇಳಿದ್ರೆ ದೂರುದಾರನಿಗೆ ಕಸ್ಟಡಿ ಅಂತ ಬರುವುದಿಲ್ಲ, ಪ್ರೊಟೆಕ್ಷನ್ ಕೊಟ್ಟು ಹೇಳಿಕೆ ದಾಖಲು. ಕಸ್ಟಡಿ ಅಂತ ಹೇಳುವಂತದ್ದು ಆರೋಪಿಗೆ, ಮತ್ತೆ ದೂರುದಾರ ಅಂತ ಹೇಳಿದ್ರೆ ದೂರುದಾರನಿಗೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳಲ್ಲಿ ಕೂತ್ಕೊಳ್ಳಿಸುದು, ಹೇಳಿಕೆ ದಾಖಲು ಮಾಡುದು, ವಕೀಲರು ಇರ್ತಾರೆ, ಮಾತುಕತೆ ಮತ್ತೆ ವಿಡಿಯೋ ದಾಖಲೆಯಲ್ಲಿ ಕೂಡ ಅವ್ರು ತಗೊಳ್ಬಹುದು. ಕುತೂಹಲ ಇರೋದು ಪೊಲೀಸ್ ಠಾಣೆ ಒಳಗಡೆ ಕೂಡ ಅನಾಮಿಕ ವ್ಯಕ್ತಿಯಾಗಿ ಕೂತ್ಕೊಳ್ಳಿಸ್ತಾರೆ. ಹೌದು ಹೌದು ಹೌದು. ವಿಡಿಯೋ ದಾಖಲೆ ಮಾಡೋದಿದ್ರೆ ಅಲ್ಲಿ ಕೂಡ ಮುಸುಕಿನಲ್ಲಿಯೇ ಅಥವಾ ಯಾಕಂತ ಹೇಳಿದ್ರೆ ಗುಪ್ತ ವ್ಯಕ್ತಿ ಇನ್ನೂ ಕೋರ್ಟಿಗೆ ಬಹಿರಂಗ ಆಗ್ಲಿಲ್ಲ, ಪೊಲೀಸ್ ಠಾಣೆಯಲ್ಲಿ ಬಹಿರಂಗ ಆಗ್ಲಿಲ್ಲ ವ್ಯಕ್ತಿ, ಕ್ರಮೇಣ ಆಗ್ತದೆ. ಆದ್ರೆ ಈಗ ಅಲ್ಲಿಗೆ ಅವನು ಮುಖವನ್ನ ಹೇಳಿ ಮುಸುಕುದಾರಿಯಾಗಿ ನಿಲ್ಲಿಸ್ತಾರಾಗುತ್ತೆ ಅಂತ ಪೊಲೀಸ್ ಸ್ಟೇಷನ್ ಕೂಡ. ಅಲ್ಲಿ ಹೇಗೆ ಅವನ ಚಟುವಟಿಕೆ ಕೂಡ ಮಾಡಿದ ಕೂಡ ಅಲ್ಲಿ ಹೊರಗಡೆ ಬರ್ಬೇಕಂತ ಪ್ರೊಟೆಕ್ಷನ್ ಮೂಲಕ ಹೊರಗಡೆ ಬರ್ಬೇಕಾಗುತ್ತೆ. ಹೌದು, ನಾವು ಪ್ರಾರಂಭದಿಂದ ಚರ್ಚೆಯಲ್ಲಿ ಹೇಳ್ತಾ ಇರುವಾಗಲೇ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರು ಆಗ ಏನೆಲ್ಲ ಕೇಳಿದ್ದಾರೆ, ಈಗ ಕೋರ್ಟಿನಲ್ಲಿ ಹೇಳಿರುವಂಥ ದಾಖಲೆಗಳು ರಹಸ್ಯವಾಗಿರ್ತದೆ, ಗುಪ್ತವಾಗಿರ್ತದೆ ಸರಿ, ಆದರೆ ಅವರು SP ಗೆ ಮತ್ತು ಧರ್ಮಸ್ಥಳ ಠಾಣೆಗೆ ಕೊಟ್ಟು FIR ಆದ ಪ್ರಕರಣ ಇದೆ ಅಲ್ಲ, ಆ ದೂರಿನ ವಿಚಾರವನ್ನು ಪೊಲೀಸ್ ಠಾಣೆಯಲ್ಲಿ ಹೇಳಲೇಬೇಕು. ಅದು ಇಂಚು ಮಾಹಿತಿ ಅವರು ಕೊಡಲೇಬೇಕು. ಅದನ್ನ ನೆಕ್ಸ್ಟ್ ಕೋರ್ಟಿಗೆ ಬಂದಾಗ ತನಿಖೆಯಲ್ಲಿ ಕೂಡ ಅವರು ಹೇಳ್ಬೇಕು. ಅದು ಬಹುಶಃ ಇನ್ ಕ್ಯಾಮೆರಾವೇ ಆಗ್ಬೋದಾ ಅಂತ, ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಇನ್ ಕ್ಯಾಮೆರಾವೇ ಆಗ್ತದೆ ಅಂತ ಅನಿಸ್ತದೆ ಬಹುಶಃ. ಯಾಕೆ ಹೇಳಿದ್ರೆ ನಾಳೆ ಹೇಳಿಕೆ ಚೇಂಜ್ ಮಾಡಿದ್ರೆ ಡಾಕ್ಯುಮೆಂಟೇಶನ್ ಮಾಡ್ತಾರೆ ಅಂತ ಕಾಣುತ್ತೆ ಇದು. ಇಟ್ಸ್ ಎ ವೆರಿ ಟ್ರಿಕ್ಕಿ ಮತ್ತು ಇಂಟ್ರೆಸ್ಟಿಂಗ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಕೂಡ ಎಲ್ಲೂ ತಾವು ರಿಸ್ಕ್ ತಗೊಳ್ಳಿಕ್ಕೆ ಇದು ಮಾಡೋದಿಲ್ಲ ಇದು. ಯಾಕೆಳಿದ್ರೆ ಪೊಲೀಸರ ಮೇಲೂ ಕೂಡ ಈಗ ಎಲ್ಲರ ನಿಗೆ ಇರುತ್ತೆ, ಇದು ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ ಈ ಕೇಸ್ ಅಂತ ಹೇಳೋದು. ಸೊ ಹಾಗಾಗಿ ಸಹಜವಾಗಿ ಹೌದು, ಈಗಾಗಲೇ ದೂರುದಾರ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ಕೋರ್ಟಿಗೆ ಬಂದ ನಂತರದಿಂದ ಈ ಕ್ಷಣದವರೆಗೆ ಅಲ್ಲಿ ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ನ ಹೆಡ್ ದಾಮೋದರ್ ದೊಂಡಲ್ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಈಗಾಗಲೇ ಹೇಳಿಕೆ ದಾಖಲಾಗಿದೆ. ದಾಮೋದರ್ ಅವರ ಈಗಿನ ಬೆಳವಣಿಗೆ ಏನಿದೆ, ಕೋರ್ಟಿನೊಳಗೆ ಪ್ರಕ್ರಿಯೆ ನಡೆದಿದೆ, ಗುಪ್ತವಾಗಿ ಹೇಳಿಕೆ ದಾಖಲಾಗಿದೆ, ಆ ನಂತರ ಏನಾಯ್ತು? ಈಗ ಗುಪ್ತವಾಗಿ ಹೇಳಿಕೆ ದಾಖಲಾದಂತ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸುಬ್ಬಾಪುರ ಮಠ ಅವರು ಮೊದಲು ಹೊರಟ ನಂತರ ಇವರನ್ನ ಅಂದ್ರೆ ಈ ವ್ಯಕ್ತಿಯನ್ನ ವಕೀಲರು ತಮ್ಮ ವಾಹನದಲ್ಲಿ ಕರೆದುಕೊಂಡು ಬಂದು ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಒಳಕ್ಕೆ ಹೋಗಿದ್ದಾರೆ. ಈಗ ಆಗಿರುವಂತದ್ದಷ್ಟೇ, ಅಂದ್ರೆ ಅಲ್ಲಿ ತಮ್ಮ ಎಲ್ಲ ದಾಖಲೆಗಳನ್ನ ಅಥವಾ ಅಲ್ಲಿ ತಾವು ಏನ್ ಹೇಳಿಕೆಗಳನ್ನ ಕೊಡ್ಬೇಕು ಆ ಹೇಳಿಕೆಗಳನ್ನ ಗುಪ್ತವಾಗಿ ಹೇಳಿ ಅಲ್ಲಿಂದ ಈಗ ಹೊರಟಿರುವಂತಹ ಪ್ರಕ್ರಿಯೆ ಆಗಿದೆ. ಅಲ್ಲಿಂದ ಹೊರಟು ನೇರವಾಗಿ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿ ಬೆಳ್ತಂಗಡಿ ಇಲ್ಲಿಗೆ ತೆರಳಿದ್ದಾರೆ. ಸಂತೋಷ್, ಮುಂದಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದೀಗ ನಾವು ಪೊಲೀಸ್ ಕಸ್ಟಡಿಗ ಅಂತ ಹೇಳುವಂತಹ ಪ್ರಶ್ನೆಯನ್ನ ಅವರ ವಕೀಲರಿಗೆ ಕೇಳಿದಾಗ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಅದರಲ್ಲಿ ಈಗಿನ ಕ್ಷಣದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ದೂರುದಾರ, ಕಸ್ಟಡಿ ಅಂದ್ರೆ ನಾವೇನು ಅರೆಸ್ಟ್ ವಶಕ್ಕೆ ಅಂತ ಹೇಳ್ತೇವಲ್ಲ ಹಾಗೆ ಆಗುದಿಲ್ಲ. ಆದ್ರೆ ಅವರ ಮಾಹಿತಿಯನ್ನು ದಾಖಲು ಮಾಡ್ಲಿಕ್ಕೆ ಅವರು ಸುಪರ್ದಿಗೆ ತಗೊಳ್ತಾರೆ. ಯಾಕಂದ್ರೆ ಒಬ್ಬ ದೂರುದಾರ, ಈಗ ನಾವು ಒಂದು ಠಾಣೆಗೆ ಹೋಗಿ ದೂರು ಕೊಡುವಾಗ ಹೇಗೆ ತನಿಖಾಧಿಕಾರಿ ಬಂದು ದೂರು ಸ್ವೀಕರಿಸ್ತಾರೆ, ಸ್ವೀಕಾರ ಆದ FIR ಆದ ದೂರಿಗೆ ಹೇಗೆ ಮಾಹಿತಿ ಸಂಗ್ರಹಿಸ್ತಾರೆ, ಆ ಪ್ರಕ್ರಿಯೆ ಆಗ್ತದೆ. ಕಸ್ಟಡಿ ಅಂತ ಹೇಳಿದ್ರೆ ಆರೋಪಿ ಆಗಿರ್ಬೇಕು, ಸಾಕ್ಷಿದಾರ ಅಥವಾ ದೂರುದಾರನನ್ನ ಕಸ್ಟಡಿಗೆ ತಗೊಳ್ಳುವುದು ಅಂತ ಹೇಳುವಂತ ಪ್ರಕ್ರಿಯೆ ಇರುವುದಿಲ್ಲ. ಆದ್ರೆ ಅವರ ಸುಪರ್ದಿಯಲ್ಲಿ ಇಟ್ಟುಕೊಂಡು ಮಾಹಿತಿ ಸಂಗ್ರಹ ಮಾಡ್ತಾರೆ. ಈಗ ಹಲವಾರು ಮಂದಿಗೆ ಡವಡವ ಆಗುವಂತ ಸನ್ನಿವೇಶ ಸೃಷ್ಟಿ ಆಗುವಂತ ಅವಧಿ ಇನ್ನು. ಯಾಕಂತ ಹೇಳಿದ್ರೆ ಯಾರ್ಯಾರ ಹೆಸರು ಹೇಳ್ತಾರೆ, ಯಾರ್ಯಾರ ಮೇಲೆ ಆರೋಪ ಹೊರಿಸ್ತಾರೆ, ಯಾವ ದಿನ ಹೇಳ್ತಾರೆ, ಯಾವ ಜಾಗ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ ಇನ್ನಿರುವುದು ಬಹಿರಂಗ ಆಗ್ಲಿಕ್ಕೆ. ಆದ್ರೆ ಅವರು ಈಗಾಗಲೇ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಇದರ ಬಗ್ಗೆ ವಕೀಲರಿಗೆ ತಿಳಿಸಿದ್ದೇನೆ, ನನಗೇನಾದ್ರೂ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲೇ ತಿಳಿಸಿದ್ದೇನೆ ಅಂತ ಈಗಾಗಲೇ ಬಹಿರಂಗ ಆಗಿದೆ. ಆದ್ರೆ ಅಧಿಕೃತವಾಗಿ FIR ಆದ ನಂತರ ತನಿಖಾಧಿಕಾರಿಯ ಮುಂದೆ ಏನು ಹೇಳ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಬೆಳವಣಿಗೆ, ಅದು ಆಗ್ಬೇಕಾಗಿದೆ ಇನ್ನು. ಸೊ ಇಲ್ಲಿ ಕೆಲವೊಂದು ಕಡೆ ಒತ್ತಡ ಬಂದಾಗ ಕೆಲವೊಂದು ಕೇಸ್ ಕೂಡ ಟ್ವಿಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಕೂಡ ಆತರ ಆಗ್ಬೋದಾ? ಕೆಲವೊಂದು ಮೇಲಾಧಿಕಾರಿಗಳಿಗೆ ಒತ್ತಡ ಬಂದಾಗ ಏನಾದರೂ ಆತರ ಅಲ್ಲ, ತನಿಖಾಧಿಕಾರಿಗಳಿಗೆ ಯಾವ ಕೇಸ್ನಲ್ಲಿಯೂ ಒತ್ತಡ ಅಂತ ಹೇಳೋದು ಬರ್ತದೆ. ಒಂದು ಕೋಳಿ ಅಂಕಕ್ಕೆ ರೈಡ್ ಆದ್ರೂ ಒತ್ತಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ. ಯಾರಾದ್ರೂ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡಿದ್ರು ಅವರಿಗೆ ಒತ್ತಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಮ್ಮ ಜನ ಬಿಟ್ಟು ಬಿಡಿ ಅಂತ. ಆದ್ರೆ ಇದು ಒಂದು ಸಂಚಲನ ಸೃಷ್ಟಿ ಆದಾಗ ಒತ್ತಡಕ್ಕೂ ಬೇರೆ ಒತ್ತಡಗಳಿರ್ತದೆ. ಎಲ್ಲ ಒತ್ತಡಕ್ಕಿಂತ ದೊಡ್ಡದಾಗಿ ಅವರು ಕಾನೂನಿಗೆ ಗೌರವ ಕೊಡಬೇಕು, ಕಾನೂನಿನ ಮಾನ್ಯತೆಯನ್ನು ಕೊಡಬೇಕು ಅವರು. ಹಾಗಾಗಿ ಅಲ್ಲಿಂದ ಏನಾಗಬೇಕು,
ಈಗ ಒಂದು ಒತ್ತಡಕ್ಕೆ ಮಣಿದ್ರು ಅಂತ ಹೇಳಿದರೆ ಅದು ಫಸ್ಟ್ ತಲೆದಂಡ ಆಗುವುದೇ ತನಿಖಾಧಿಕಾರಿಯ ಮತ್ತು ಉನ್ನತಾಧಿಕಾರಿಗಳದ್ದು. ಇದೀಗ ದೇಶಾದ್ಯಂತ ಚರ್ಚೆ ಆಗುವಂಥ ವಿಷಯ. ಹಾಗಾಗಿ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆಗಳು ಕಡಿಮೆ. ಅವರು ನ್ಯಾಯಾಲಯ ಏನು ಹೇಳ್ತದೆ ಆ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಅನ್ನೊಂದು ಜನರಿಗೆ ನಿರೀಕ್ಷೆ, ಜನರಿಗೆ ಮತ್ತು ವಿಶ್ವಾಸ ಹೀಗಿರುವುದೇ ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ ಮೇಲೆ. ದಾಮೋದರ ಇದ್ದಾರಾ? ಎಸ್ ಹೇಳಿ. ಇದೀಗ ಅಲ್ಲಿ ನಾವು ಜನಸಮೂಹ ಸ್ಟೇಷನ್ ಮುಂಭಾಗದಲ್ಲಿದ್ದೇವೆ. ಸ್ಟೇಷನ್ ಒಳಭಾಗಕ್ಕೆ ಹೋಗಿದ್ದಾರೆ. ಮುಂಭಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಮಾಧ್ಯಮಗಳನ್ನ ತಡೆಯುವಂತ ಪ್ರಯತ್ನ ಆಗಿದೆ. ಅಲ್ಲಿ ಟೈಟ್ ಸೆಕ್ಯೂರಿಟಿಯಲ್ಲಿ ಪೊಲೀಸ್ ಠಾಣೆಯವರನ್ನ ಕರೆದುಕೊಂಡು ಹೋಗಲಾಗಿದೆ. ವಕೀಲರು ಕೂಡ ಒಟ್ಟಿಗೆ ಹೋಗಿದ್ದಾರಾ? ಮಾಡಿದ್ದಾರೆ. ವಕೀಲರು ಒಟ್ಟಿಗೆ ಹೋಗಿದ್ದಾರಾ? ದೂರದ ಹೋಗಿದ್ದಾರೆ ಒಟ್ಟಿಗೆ. ಹಾಗಾಗಿ ಇಲ್ಲಿಯ ಪ್ರಕ್ರಿಯೆಯನ್ನು ಕೂಡ ಮಾಡಬಹುದು, ಅಥವಾ ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರ ಸಮ್ಮುಖದಲ್ಲಿ ಆ ದೂರಿನ ವಿಚಾರವನ್ನು ಮತ್ತೊಮ್ಮೆ ತನಿಖಾಧಿಕಾರಿ ಎದುರು ಹೇಳ್ಬಹುದು. ಹೌದು, ಹಾಗೆ ಹೇಳುವಂತಹ ಸಾಧ್ಯತೆ ವಕೀಲರ ಮೂಲಕ ದೂರು ಸಲ್ಲಿಕೆಯದ್ದು. ಈಗ ಖುದ್ದಾಗಿ ಆ ವ್ಯಕ್ತಿ ಬಂದಿರೋದ್ರಿಂದ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥದ್ದು ಈ ಘಟನೆಯಲ್ಲಿ ಮಹತ್ವದ ಒಂದು ಸಾಕ್ಷಿ ಆಗ್ತದೆ. ಹೌದು. ಅಲ್ಲಿ ಜನಸಮೂಹ ಎಲ್ಲ ಹೇಗಿತ್ತು ಅಂದ್ರೆ ತುಂಬಾ ಕುತೂಹಲ ಇತ್ತು, ಹಾಗಾಗಿ ಯಾರಾದ್ರೂ ಅಲ್ಲಿ ಗ್ರಾಮಸ್ಥರು ಬಂದಿರುವಂತದ್ದು? ಇಲ್ಲ, ಅಂತದ್ದು ಯಾವುದೂ ಇರಲಿಲ್ಲ. ಮಾಧ್ಯಮದವರು ಮತ್ತು ಕೋರ್ಟಿನ ಕಾರ್ಯಕಲಾಪಗಳು ಆಗ್ತಾ ಇರುವಂತಹ ವ್ಯಕ್ತಿಗಳು ಮತ್ತೆ ಕುತೂಹಲಕ್ಕಾಗಿ ಬಂದವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ರು, ಯಾರು ಬಂದಿಲ್ಲ. ಓಕೆ, ಧನ್ಯವಾದಗಳು ದಾಮೋದರ್. ಓಕೆ, ಅವ್ರು ಹೇಳಿರುವಂಥ ಸದ್ಯಕ್ಕೆ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಲ್ಲಿಗೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಕೆಲವೊಂದು ವಿಚಾರಣೆ ಆದ ತನಿಖಾಧಿಕಾರಿ ಇರೋದು ಅಲ್ಲೇ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಕೆಲವೊಂದು ವಿಚಾರಗಳಾಗುತ್ತೆ, ಆಗುತ್ತೆ. ಆನಂತರವಾಗಿ ಮತ್ತೆ ಅವರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅವರನ್ನು ಅಲ್ಲಿ ಹಸ್ತಾಂತರ ಮಾಡಿ ಪೊಲೀಸ್ ಸುಪರ್ದಿಯಲ್ಲಿ ಅಂದರೆ ಅವರ ಒಂದು ಸೆಕ್ಯೂರಿಟಿ ಹೇಳಿಕೆ ತೆಗೆದುಕೊಳ್ಳುವಂಥ ಒಂದು ಪ್ರಮೇಯ ಅಥವಾ ಕೆಲಸ ಕೂಡ ಆಗುತ್ತೆ. ಪೊಲೀಸ್ ಸ್ಟೇಷನ್
ಓಕೆ ವೀಕ್ಷಕರೇ, ನಾವು ಆಗ್ಲಿಂದ ಒಂದು 3.5 ಗಂಟೆಯಿಂದ ಇದೀಗ 6:30 ಸಮಯ ಆಯಿತು. ಒಟ್ಟು 2 ಗಂಟೆಗಳ ಕಾಲ ಏನೆಲ್ಲ ಈಗ ಒಂದು ಅನಾಮಿಕ ವ್ಯಕ್ತಿಯಿಂದ ಎಲ್ಲಿ ಹೇಗೆ ಬಂದರು, ಕೋರ್ಟ್ ಕಚೇರಿಗೆ ಹೋಗ್ಬೇಕಾದ್ರೆ ಹೇಗೆ ಹೋದ್ರು, ಎಲ್ಲವನ್ನು ಕೂಡ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸದ್ಯಕ್ಕೆ ಇದೀಗ ಆ ಕೋರ್ಟ್ನಿಂದ ಅವರನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆ ಒಂದು ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಅಡಿಯಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಆ ನಂತರವಾಗಿ ಅವರನ್ನು ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಸದ್ಯಕ್ಕೆ ಈಗ ಇರುವಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ ಆ ಒಂದು ಅನಾಮಿಕ ವ್ಯಕ್ತಿ ಪೊಲೀಸ್ ಬಂದೋಬಸ್ತ್ ಹಾಗೆಯೇ ವಕೀಲರ ಸಮ್ಮುಖದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅಲ್ಲಿ ಒಂದು ಕೆಲವೊಂದು ವಿಚಾರಣೆ ಆಗ್ತಾ ಇದೆ. ಹಾಗಾಗಿ ನಾವು ಈಗ ಪ್ರತಿ ಕ್ಷಣದ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಅಲ್ಲಿರುವಂತಹ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಆಗಿರ್ಬೋದು, ಆಮೇಲೆ ಅಲ್ಲಿರುವಂಥ ಆ ದೃಶ್ಯಾವಳಿಯನ್ನು ವನೀಶ್, ನಿಶಾನ್, ಪ್ರಸಾದ್ ಅವರೆಲ್ಲ ಸೇರಿಕೊಂಡು ಆ ದೃಶ್ಯಾವಳಿಯನ್ನು ಕೂಡ ಹಿಡಿದಿದ್ದಾರೆ. ಎಲ್ಲ ಒಂದು ಸದ್ಯಕ್ಕೆ ನಿಮಗೆ ನೋಡ್ತಿರುವಂಥ ದೃಶ್ಯಾವಳಿದು ಬೆಳ್ತಂಗಡಿ ಪೊಲೀಸ್ ಠಾಣೆ. ಇದರ ಮುಂಭಾಗದಲ್ಲಿ ಈಗ ನಾವು ಅಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ವರದಿಗಾರರು, ಕ್ಯಾಮ್ರಾ ಪರ್ಸನ್ಸ್ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅಲ್ಲಿ ಏನಾಗುತ್ತೆ ಮುಂದೆ, ಅಲ್ಲಿ ಆ ವ್ಯಕ್ತಿನ ಕರೆತಂದು ಬಂದಾಗ ಅಲ್ಲಿ ಯಾವ ಥರ ವಿಚಾರಕ್ಕೆ ಕರೆದೊಯ್ಯಲಾಗುತ್ತೆ ಎಲ್ಲವನ್ನು ಕೂಡ ಮಾಹಿತಿನ ಕಲೆ ಹಾಕೋಕ್ಕೋಸ್ಕರ ನಮ್ಮ ಎಲ್ಲ ಒಂದು ರಿಪೋರ್ಟರ್ಸ್, ಕ್ಯಾಮ್ರಾಮನ್ಸ್ ಎಲ್ಲ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಸದ್ಯಕ್ಕೆ ಕಂಡುಬರುವ ದೃಶ್ಯ ಪ್ರಕಾರ ಈಗ ಅಲ್ಲಿ ಮಳೆ ಕೂಡ ಬರ್ತಾ ಇದೆ, ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಸದ್ಯಕ್ಕೆ ಈಗ ಅಲ್ಲಿ ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ. ಹಾಗಾಗಿ ಯಾವುದೇ ಒಂದು ಮಾಧ್ಯಮ ಪ್ರತಿನಿಧಿಗಳು ಕೂಡ ಒಳಗೆ ಹೋಗೋಕ್ಕೆ ಆಸ್ಪದವನ್ನು ಕೊಡ್ತಾ ಇಲ್ಲ. ಅಲ್ಲಿ ಬ್ಯಾರಿಕೇಡ್ ಹಾಕಿ ಅದರ ಹೊರಗಡೆ ಇರುವಂತೆ ಅಲ್ಲಿ ಒಂದು ವ್ಯವಸ್ಥೆನ ಕಲ್ಪಿಸಲಾಗಿದೆ. ಸದ್ಯಕ್ಕೆ ಅಂದರೆ ತುಂಬ ಒಂದು ಗೌಪ್ಯವಾಗಿರೋ ವಿಚಾರ, ಸೆನ್ಸೇಷನಲ್ ವಿಚಾರ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿಗ ಎಲ್ಲ ಒಂದು ಬಂದೋಬಸ್ತ್ ಮೂಲಕ ಯಾವುದೇ ಒಂದು ಬ್ಯಾರಿಕೇಡ್ ಹಾಕಿ ಮಾಧ್ಯಮ ಪ್ರತಿನಿಧಿಗಳು ಒಳಗಡೆ ಹೋಗುವಂತೆ ಎಲ್ಲ ಒಂದು ತಡೆಯನ್ನು ಕೂಡ ಹಾಕಲಾಗಿದೆ. ಓಕೆ, ಇದೀಗ ಅಲ್ಲಿ ಆಗಲೇ ಆ ಪತ್ರವನ್ನು ಬರೆದಂಥ ವಕೀಲ ಅಂದರೆ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರಿಗೆ ಫಸ್ಟ್ ಆ ಒಂದು ಅನಾಮಿಕ ವ್ಯಕ್ತಿ ಪತ್ರವನ್ನು ಬರೆದಿದ್ರು. ನನಗೆ ಒಂದು ಪ್ರಾಣ ರಕ್ಷಣೆ ಬೇಕು, ಆಮೇಲೆ ನನ್ನ ಒಂದು ಏನು ಪಶ್ಚಾತ್ತಾಪಕ್ಕೋಸ್ಕರ, ಪಾಪ ಪ್ರಜ್ಞೆ ಪರಿಹಾರಕ್ಕೋಸ್ಕರ ನಾನು ಒಂದು ಇಲ್ಲಿರುವಂಥ ಸತ್ಯಾಂಶವನ್ನು ಹೇಳ್ತೀನಿ. ಇಷ್ಟು ವರ್ಷಗಳ ಕಾಲ ಏನು ಒಂದು ಅತ್ಯಾಚಾರ ಆಗಿರ್ಬೋದು, ಕೊಲೆ ಆಗಿರುವಂಥ ಎಲ್ಲ ಆ ಶವವನ್ನು ನಾನು ಒಂದು ದಫನವನ್ನು ಮಾಡಿದ್ದೀನಿ. ಸೊ ಒತ್ತಾಯ ಪೂರ್ವಕವಾಗಿ ಕೆಲವೊಂದು ದಫನವನ್ನು ಮಾಡಲಾಗಿದೆ. ಆ ಎಲ್ಲ ವಿಚಾರವನ್ನು, ಆ ಎಲ್ಲ ಮಾಹಿತಿಯನ್ನು ಕೂಡ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಾಣ ರಕ್ಷಣೆ, ನನ್ನ ಕುಟುಂಬದ ರಕ್ಷಣೆ. ಹಾಗಾಗಿ ಎಲ್ಲವನ್ನ ಒದಗಿಸಿದ ನಂತರ ನಾವು ಕೋರ್ಟ್ ಮುಂಭಾಗ ಬರ್ತೀನಿ ಅಂತ ಮಾತನ್ನು ಕೂಡ ಪತ್ರದ ಮುಖೇತರ ಹೇಳಿದ್ರು. ಆ ಪತ್ರ ಇಡೀ ಒಂದು ರಾಜ್ಯದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಮತ್ತೊಂದು ದೊಡ್ಡ ಇವತ್ತಿನ ಬೆಳವಣಿಗೆ ಅಂತ, ಅತಿ ದೊಡ್ಡ ಬೆಳವಣಿಗೆ ಇಡೀ ಬೆಳ್ತಂಗಡಿಗೆನೆ ಇದೊಂಥರ ಫಸ್ಟ್ ಕೇಸ್, ದೊಡ್ಡ ಕೇಸ್ ಕೂಡ ಆಗಿತ್ತು. ಹಾಗೆ ತುಂಬ ಚಾಲೆಂಜಿಂಗ್ ಕೇಸ್ ಕೂಡ ಹೌದು. ಒಂದು 4:30 ಹೊತ್ತಿಗೆ ಆ ಒಂದು ಅನಾಮಿಕ ವ್ಯಕ್ತಿ ಏನು ಪತ್ರವನ್ನು ಬರೆದಿದ್ದು ಸುಪ್ರೀಂ ಕೋರ್ಟ್ ಕೂಡ, ಅಲ್ಲಿನ ವಕೀಲರು ಕೂಡ ಪತ್ರವನ್ನು ಬರೆದಿದ್ರು. ಆಮೇಲೆ ನಮ್ಮ ಧರ್ಮಸ್ಥಳ ಪೊಲೀಸ್ ಠಾಣೆ ಕೂಡ ಪತ್ರವನ್ನು ಬರೆದಿದ್ರು. ಆಮೇಲೆ ವಕೀಲ ಓಜಸ್ವಿ ಗೌಡ ಆಗಿರ್ಬೋದು, ಸಚಿನ್ ದೇಶಪಾಂಡೆ ಅವರು ಕೂಡ ಪತ್ರವನ್ನು ಬರೆದಿದ್ರು. ಆ ಒಂದು ಅನಾಮಿಕ ವ್ಯಕ್ತಿ ನಮ್ಮ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಅಲ್ಲಿ ಒಂದು ಹಾಜರಾಗಿದ್ರು. ಅವರನ್ನು ಕೂಡ ಆ ಒಂದು ವಕೀಲರ ಸಮ್ಮುಖದಲ್ಲಿ ಪೊಲೀಸ್ ಬಂದೋಬಸ್ತ್ ಮೂಲಕ ಆ ವ್ಯಕ್ತಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅಲ್ಲಿ ಸುಮಾರು 2.5 ತಾಸುಗಳ ಕಾಲ ಅಲ್ಲಿ ಇರುವಂತಹ ಜಡ್ಜ್ ಆಗಿರ್ಬೋದು, ವಕೀಲರು ಎಲ್ಲರೂ ಕೂಡ ಒಂದು ವಿಚಾರಣೆಯನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಯಾವುದು ಕೂಡ ಫೋರ್ಸ್ಫುಲಿ ವಿಚಾರಣೆ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ದೂರುದಾರ, ಆ ಒಂದು ಪತ್ರ ಬರೆದಿರುವಂತಹ ವ್ಯಕ್ತಿ ಸ್ವಯಂ ಆಗಿ ಬಂದಿರೋ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ಕೂಡ
ಒತ್ತಾಯಪೂರ್ವಕವಾಗಿರುವಂತಹ ಅಥವಾ ಪ್ರೆಷರ್ ಕೊಟ್ಟು ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸಗಳು ಆಗೋದಿಲ್ಲ. ಅಲ್ಲಿ ಒಂದು ಪ್ರಶ್ನಾವಳಿ ಆಗುತ್ತೆ, ವಿಚಾರ ವಿನಿಮಯ ಆಗುತ್ತೆ, ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆಗಲೇ ಹೇಳ್ದಂಗೆ ಎಲ್ಲ ಕೂಡ ಒಂದು ಇನ್ ಕ್ಯಾಮ್ರಾ ಇರುತ್ತೆ, ಪ್ರತಿಯೊಂದು ಕೂಡ ಒಂದು ಪ್ರೂಫ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕೂಡ ಕ್ಯಾಮ್ರಾ ಮುಖಾಂತರ ರೆಕಾರ್ಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನೊಂದು ಆಗಲೇ ಹೇಳಿದರು ನಮ್ಮ ವಕೀಲರಾಗಿರುವಂಥ ಮಹೇಶ್ ಕಜೆ ಕೂಡ ಹೇಳಿದ್ರು, ಎಲ್ಲವೂ ಕೂಡ ಗೌಪ್ಯವಾಗಿ ಇಡಲಾಗುತ್ತೆ. ಹಾಗಾಗಿ ಯಾವುದೇ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ನಾವು ಯಾರ ಹತ್ರ ಕೂಡ ಪ್ರಶ್ನೆಯನ್ನು ಮಾಡಿದ್ರು ಕೂಡ, ಮಾಧ್ಯಮದವರಾಗಿರ್ಬೋದು ಯಾರೇ ಆಗಿರ್ಬೋದು, ನಾವು ಪ್ರಶ್ನೆಯನ್ನು ಮಾಡಿದ್ರು ಕೂಡ ಯಾರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ. ಪ್ರತಿಯೊಂದು ಆ ಕಿಂಚಿತ್ ವಿಚಾರ ಕೂಡ ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಒಂದು ಲೀಕೇಜ್ ಆದರೂ ಕೂಡ ಅಲ್ಲಿ ಸಾಕ್ಷಿ ನಾಶ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಮುಂಚಿತವಾಗಿಯೇ ಅಲ್ಲಿ ಪ್ರಾಣ ರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಅಲ್ಲಿ ಈಗ ವಕೀಲರಾಗಿರುವ ಓಜಸ್ವಿ ಗೌಡ ಅವರು ಕೂಡ ಅಲ್ಲಿ ನಮ್ಮ ವರದಿಗಾರರಲ್ಲಿ ಅವರ ಬೈಟ್ ಸರ್ ಕಮೆಂಟ್ ಒಂದು ಮಾಡಿ ಸರ್. ಪ್ರೊಸೀಜರ್ ಆಯಿತು, 164 ಸ್ಟೇಟ್ಮೆಂಟ್ ಆಗಿದೆ, ನೋಡಬೇಕಿಲ್ಲ ನಾವು ಸರ್ ಕಮೆಂಟ್ ಒಂದು ಮಾಡಿ ಸರ್. ಪ್ರೊಸೀಜರ್ ಆಯಿತು, 164 ಸ್ಟೇಟ್ಮೆಂಟ್ ಆಗಿದೆ, ನೋಡಬೇಕಿಲ್ಲ ನಾವು ಸರ್ ಕಮೆಂಟ್ ಒಂದು ಮಾಡಿ ಸರ್. ಪ್ರೊಸೀಜರ್ ಆಯಿತು, 164 ಸ್ಟೇಟ್ಮೆಂಟ್ ಆಗಿದೆ, ನೋಡಬೇಕಿಲ್ಲ ನಾವು ಸರ್ ಕಮೆಂಟ್ ಒಂದು ಮಾಡಿ ಸರ್. ಪ್ರೊಸೀಜರ್ ಓಕೆ, ಈಗ ಅಲ್ಲಿ ವಕೀಲರ ಹತ್ರ ಮಾತಾಡಿದ್ರು ಕೂಡ ಅದ್ರ ಕೂಡ ನೀವು ಕೇಳಿಸ್ಕೊಂಡ್ರಿ. ಸದ್ಯಕ್ಕೆ ಈಗ ನಾವು ಈ ಒಂದು ವಿಚಾರದ ಬಗ್ಗೆ, ಆ ಒಂದು ಅನಾಮಿಕ ವ್ಯಕ್ತಿಯು ಕೋರ್ಟಿಗೆ ಹಾಜರಾಗಿರೋ ವಿಚಾರ ಆಗಿರ್ಬೋದು, ಆಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿರುವಂಥ ವಿಚಾರ ಎಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಒಂದು ದೃಶ್ಯಾವಳಿಯನ್ನು ಕೂಡ ಎಕ್ಸ್ಕ್ಲೂಸಿವ್ ನಿಮಗೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಇದೀಗ ನಾವು ಈ ಒಂದು ನೇರ ಪ್ರಸಾರವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಸದ್ಯಕ್ಕೆ ನೆಕ್ಸ್ಟ್ ಇಲ್ಲಿ ಏನೆಲ್ಲ ಮಾಹಿತಿ ಇದೆ, ಏನೆಲ್ಲ ಅಲ್ಲಿ ವಿಚಾರಗಳು ಸಿಗಿದೆ ಎಲ್ಲವನ್ನು ಕೂಡ ವೆಬ್ಸೈಟ್ ಮೂಲಕ ನಿಮಗೆ ಒಂದು ಪ್ರಕಟಣೆಯನ್ನು ಕೊಡ್ತೀವಿ, ಅದರಲ್ಲಿ ನಾವು ಮಾಹಿತಿಯನ್ನು ಪ್ರಚಾರ ಮಾಡ್ತೀವಿ. ಹಾಗಾಗಿ ಸದ್ಯಕ್ಕೆ ಇದೀಗ ನಾವು ನೇರ ಸಂಪರ್ಕವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.